ಬಂಗಾರದಂತ ಹುಡುಗಿ ಇರುವಾಗ ನೀದಾನಿಯಾದೆ ಇನ್ನೊಂದು ಜೀವಕ್ಕೆ ಆಧಾರವಾದೆ. ಯಾರದು ಲೈಕ್ ಕೊಟ್ಟಿದ್ದು? ವೆಲ್ಕಮ್ ಟು ಲೈವ್. ನಾರಾಯಣ್ ಕುಲಾಲ್ರವರೇ ಹಾಯ್ ಹಾಯ್, ನಮಸ್ತೆ, ಥ್ಯಾಂಕ್ ಯು ಸೋ ಮಚ್, ಬೇಗ ಬಂದಿದ್ದೀರಿ. ಊಟ ಆಯ್ತಾ ನಿಮ್ಮದು? ಏನು ಸ್ಪೆಷಲ್ ಇವತ್ತು? ಅವಿನಾಶ್ ಬ್ರೋ ಬರ್ತೀರಿ, ಥ್ಯಾಂಕ್ ಯು ಸೋ ಮಚ್ ಅವಿನಾಶ್ ಅಣ್ಣ, ವೆಲ್ಕಮ್ ಟು ಲೈವ್ ಇಂಚಲ್ಲರು, ಥ್ಯಾಂಕ್ ಯು. ಹ್ಯಾಪಿ ನವರಾತ್ರಿ ಕೊಡೋರ ಮೂಜಿನ ದಿನ. ಆಡೆ ವನಸ್ಸು ದಾದಿ ಸ್ಪೆಷಲ್ ಏನಂದ್ರೆ ವನಸಾಡಿ ಎನ್ನ ಹೋಟೆಲ್ ಹಿಡಿದು ಪುಂಡಿಗ ಅಂತೇಳಿ ಪುಂಡಿಗಾಸಿ. ಹಲೋ ಇಜ್ಜಿ ನೀ ಪೋಯ್ಜಿ ಅನ್ನೆಲ್ಲ ಕಾಡೆ ಪೋಪೆ ಒಂಚೂರು ಕಡೆ ತರೇಬೇ ನಿತ್ತಂಜ ಜಾಸ್ತಿ ಅಂಚೆ ಬರ್ಮಾಂಟೆ ಪೋಪೆ. ಹಾಂ ಕಾಂಡೆ ಪೋಪೆ ಬರ್ಮಾಂಟೆ. ಹಾಂ ಓಕೆ ಹಾಂ ಮಾತ್ರ ಇದು ತಂದಿತ್ತೆ. ಓಕೆ ನವರಾತ್ರಿಯ 3ನೇ ದಿನದ ಶುಭಾಶಯಗಳು. ಹಾಂ 3ನೇ ದಿನ, ಹೌದೌದು. ಲೈಕ್ ಕೊಡೋದವ್ರೊಂದು ಲೈಕ್ ಕೊಡಿ ಆಯಿತಾ. ವನಸ್ಸು ಆತಿಜಿ ನನ್ನ ಆವಡು ಬರ್ಸ ಉಂಡೆ ಓಲಿ ಬರ್ಸ ಮೂಲಿಜ್ಜಿ ಬರ್ಸ ಮೂಲು ದೊಂಬು ಜಾಸ್ತಿ ಬರ್ಸಜ್ಜಿ. ಬರ್ಸ ಉಂಡ ಇಜ್ಜಿ ಬರ್ಸ ಇಜ್ಜಿ ಏರ್ ಲೈಕ್ ಕೊಡ್ತಿದ್ದಾರೆ. ಲೈಕ್ ಕೊಡೋದಾಗಲ ಲೈಕ್ ಕೊಡ್ಲೇವೆ, ಲೈಕ್ ಕೊಡೋದಾಗ ಲೈಕ್ ಕೊಡಿ ಆಯ್ತಾ. ಶಾಂತಕ್ಕ ಬರ್ತೀರಿ, ಹಾಯ್ ಶಾಂತಕ್ಕ, ವೆಲ್ಕಮ್ ಟು ಲೈವ್ ಎಂಚಲ್ಲರು, ಥ್ಯಾಂಕ್ ಯು ಸೋ ಮಚ್. ಬರ್ತೀನಕ್ಕೆ ಒಂದು ಲೈಕ್ ಕೊಡ್ದು ಸಪೋರ್ಟ್ ಒನ್ ಪ್ಲೇ. ಅವಿನಾಶ್ ಎಲ್ಲರೂ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹೌದೌದು, ಎಲ್ಲರೂ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಆಯಿತಾ. ಬಂದು ಲೈಕ್ ಕೊಡಿ. ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಅವಿನೇಶನ್ನ ಎಲ್ಲರೂ ಲೈಕ್, ಹೌದೌದು, ಬಂದು ಲೈಕ್ ಕೊಡಿ. ವಿ ಕೆ ಫಿಲ್ಮ್ಸ್ ಬರ್ತೀರಾ, ಹಾಯ್ ವಿ ಕೆ ಫಿಲ್ಮ್ಸ್, ವೆಲ್ಕಮ್ ಟು ಲೈವ್ ಎಂಚಲ್ಲರು, ಥ್ಯಾಂಕ್ ಯು ಸೋ ಮಚ್. ಬರ್ತೀನಕ್ಕೆ ಲೈಕ್ ಕೊಡ್ದು ಸಪೋರ್ಟ್ ಮಾಡಿ.
ಶೀತನೇ ಅಂದಿ ಅಂತ ಶೀತ ತರೆಬೇನೆ ಪುರೆತ್ತನೆ ಮಾತ್ರೆ ಬರ ಪಡ್ತೆ ಅಂತ ಕಮ್ಮಿ ಆಡು ಶೀತ ಜಾಸ್ತಿ ಆತಜಿ ಅವು ಒಂಚೂರು ಸ್ವರ ಚೇಂಜ್ ಎಲ್ಲ ಕಾತನು ದಾದ ಈ ಸೆಕೆಕ್ಲ ಅಂಚಿನ ಶೀತ ಹಾಕೊಂಡು ಗೊತ್ತಿದ್ದು ಮಾರ ಇಂಕ್ ಎಂಚ ಪದ್ಯ ಪನ್ನೋಲಿಯ ಪದ್ಯ ಅಂತ ಕಮ್ಮಿ ಮಾಡ್ಕೈ ನಾನು ಕೆಬಿಗೆ ದೀವನ್ ಎಂಕೆ ಎಂಕೆ ಸೌಂಡ್ ಕೇಂದ್ರ ಬಲ್ಲಿಂದ ಜಾಸ್ತಿ ಪನ್ನ ಹಿಂದೆ ಇಯರ್ಫೋನ್ ಸೌಂಡ್ ಬರ್ರೆ ಬಲ್ಲಿ ಹೆಂಗೆ ಮಂಡೆಗೆ ಸೌಂಡ್ ಹಾಕಿರ ಬಲ್ಲಿ ಬನ್ನದು ಹೊರ ಬರ್ಚಿಂದಿತ್ತು ಲೈವ್ ಮನ್ಪುಣ ಬೊಕ್ಕ ದಾಂಜಿ ದಿನೋಲ ಬರ್ಪೇರತ್ತೆ ಜನಕ್ಕಳು ಪಾಪ ದಾಯ ಪಕ್ಕ ಹಾಕಲೇ ನಿರಾಶೆ ಮನ್ಪುಣ ಒಂಜಿ ಲೈಕ್ ಕೊಡ್ದು ಪೋಪೇರತ್ತ ಅದು ಎಂಚ ತೆಲಿಕೆ ಬೊಲ್ಲಿ ಈರು ಪಣದಿಲ್ಲ ತೆಲಿಕೆದ ಬೊಲ್ಲಿದ ಅದೇ ಪಕ್ಕಡಿ ಪೆನಡಾಲ್ ಪಡೆದು ಕುಲೋಂದಿ ನಾನು ಬಲೆ 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 ನಿಖಲಂಪುರ ಆಶೀರ್ವಾದ ಬನ್ನಿ ಜನರೇ ಯಾರೆಲ್ಲ ಇದ್ದೀರಾ ಲೈವ್ಗೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಆಯ್ತಾ ಇವತ್ತು ಸ್ವಲ್ಪ ಮೆಲಾನೆ ಮಾತಾಡ್ತೇನೆ ನಾನು ಪಾಸ್ ಯಾವ ದಿವಸಗಳು ಎಲ್ಲರೂ ಎಕ್ಸ್ಪ್ರೆಸ್ ಎಕ್ಸ್ಪ್ರೆಸ್ ಅಂತಿದ್ದಾರೆ ಇವತ್ತು ಸ್ವಲ್ಪ ಸ್ಲೋ ಮಾತಾಡ್ತೇನೆ ಆಂಡೆ ವನಸು ವನಸು ಏನು ಹೋಟೆಲ್ ಇರ್ದು ಒಂದು ಕಂತೆ ಪುಂಡಿಲ ಬೊಕ್ಕ ರೇಸಲ ಕಂತೆ ತಿಂದಾಂಡು ದಾದ ತಿಂಡರು ಅವೇ ಪುಂಡಿಗಸಿ ಕಡುಬು ಮತ್ತು ರಸ ನಿಮಗೆ ಎಂತ ಸ್ಪೆಷಲ್ ಇವತ್ತು ಜಾಸ್ತಿ ಈಟ ಅಂಡಲ್ಲ ಶೀತ ಹಾಪುಂಡು ಈಟ ಹಾಪಲಕ ಜಾಸ್ತಿ ದಾಲ್ ತಿನ್ಪುಜೆ ನಾನು ದಾದ ಕೋಡೆಲ್ಲ ತರಕಾರಿ ತಿಂತೀನಿ ಬೈಯಡ್ಲ ಉಪ್ಪಡು ಅನಸ್ವಂತೀನಿ ನಾನು ಚೂರು ಅವಳ ಉಪ್ಪಡ್ದ ಗಸಿ ಮಾತ್ರ ತುಂಡು ಬ್ರಜ್ಜ ಈಟ ಶೀತ ಆತಿಜವು ಶೀತದಲ್ಲ ಕಾ ಹಿಂಗೊಂದು ತರೆಬೇನಂಡ ಹಂಚ ಹಾಪುಡೋರ ಸ್ವರ ಚೂರು ಚೇಂಜ್ ಆಗ ಉಷ್ಣ ಉಷ್ಣ ಒಣಸಾಂಡೆ ಎಣ್ಣೆ ಶಾಂತಕ್ಕ ಒಣಸಾಂಡೆ ಶಾಂತಕ್ಕ ಪುಂಡಿಲ ಗಸಿಲ ದಾಲಜ್ಜಿ ಚೂರು ತರೆಬೇನೆ ಆತೆ ಕಮ್ಮಿ ಆತನು ಅಂತ ಕಮ್ಮಿ ಆಡಿ ಮಾತ್ರ ಪಡ್ತೇನೆ ಹಾಯ್ ನಾರಾಯಣ್ ಬ್ರೋ ಬಣ್ಣದಲ್ಲೇ ಸೂಪರ್ ಪನ ನಶೀಫಾ ಬರ್ತೀರಾ ಹಾಯ್ ನಶೀಫಾ ವೆಲ್ಕಮ್ ಟು ಲೈವ್ ಎಂಚವಲ್ಲರು ಥ್ಯಾಂಕ್ ಯು ಸೋ ಮಚ್ ಬರ್ತೀನಿಕ್ ಒಂದು ಲೈಕ್ ಕೊಡೋದು ಸಪೋರ್ಟ್ ಮಾಡ್ಪ್ಲೆ ಫ್ಯಾಂಟಾಸ್ಟಿಕ್ ಪನದು ಸಪೋರ್ಟ್ ಮಾಡ್ತಿಲ್ಲ ಶಾಂತಕ್ಕ ಫ್ಯಾಬ್ಲೆಸ್ ಪನದಿಲ್ಲ ರೀ ಪ್ರಮೀಲಾ ಕೇಶವ ಕುಲಲ್ ಬರ್ತೀರ ಓ ದೇವರೇ ಪ್ರಮೀಲಾ ಕೇಶವ ಕುಲಲ್ ಭಾರಿ ಅಪರೂಪ ಚಂದ್ರಮಾನ ಇಂಚಿನ ಹುಣ್ಣಿಮೆಯ ಚಂದ್ರ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಹ್ಯಾಪಿ ನವರಾತ್ರಿ ನಿಮಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಇನ್ನೀ ಬೇಗ ಮಂಗಲ ಮನ್ಪುಲೆ ಹುಷಾರಿಜ್ಜಿಂಡ ಪಣದುಲ್ಲೇರು ತೂಕ ತೂಕ ತೇಜಕ್ಷಿ ಗುಲಾಲ್ ಬರ್ತೀರಿ ಹಾಯ್ ತೇಜಕ್ಷಿ ಬ್ರೋ ವೆಲ್ಕಮ್ ಟು ಲೈವ್ ಶಾಂತ ಪ್ರವೀಣ್ ಸಂಪು ಬೈಜ್ಯರಕ್ಕೆ ಯಾರು ಬೈಜ್ಯರಿತ್ತೆ ಬರುವೇರಿ ಒಂಚೂರು ಅಂತಿಲ್ಲ ಬರ್ಪೇರು ನಾರಾಯಣ ಗುಲಾಲ್ ಸಪೋರ್ಟ್ ಪಣದುಲ್ಲೇರು ನಶೀಫಾ ಕನ್ನಡ ಟಾಕ್ ಪಣದುಲ್ಲೇರು ಕನ್ನಡ ಓಕೆ ವೆಲ್ಕಮ್ ಟು ಲೈವ್ ನಶೀಫರ್ ಅವರೇ ಹೇಗಿದ್ದೀರಾ ಊಟ ಆಯ್ತಾ ನಿಮ್ಮದು ಒಂದು ಲೈವಿಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಟೈಗರ್ ಬಂದರು ಹಾಯ್ ಟೈಗರ್ ಹಲೋ ಅಂತಿದ್ದಾರೆ ವೆಲ್ಕಮ್ ಟು ಲೈವ್ ಫಸ್ಟ್ ಟೈಮ್ ಬಂದಿದ್ದೀರಾ ಒಂದು ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮನೋಹರ್ ಆರ್ ಬಂದರು ಹಾಯ್ ಮನೋಹರ್ ವೆಲ್ಕಮ್ ಟು ಲೈವ್ ಹೇಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿದ್ದಕ್ಕೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಮಗೆ ಎಲ್ಲಿ ಅವರು ಊರು ಯಾವುದು ನಿಮ್ಮದು ಮನೋಹರ್ ಬ್ರೋ ಶಾಂತಕ್ಕ ಸಪೋರ್ಟ್ ಮೆಸೇಜ್ ಆಗ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್
ಮನೋಹರ್, ಈ ದಿನದ ವಿಶೇಷ ಎಂತ? ಈ ದಿನದ ವಿಶೇಷ ಏನಿಲ್ಲಪ್ಪ, ನಾರ್ಮಲ್. ನಮ್ಮ 3ನೇ ದಿವಸ ನವರಾತ್ರಿ. ಭರತ್ ಅನ್ನ ಲಿಂಕ್ ಕೊಟ್ಟರು. ಹೌದಾ, ಥ್ಯಾಂಕ್ ಯು ಸೋ ಮಚ್ ಟೈಗರ್ ಅವರೇ. ಭರತ್ ಅಣ್ಣನಿಗೂ ಥ್ಯಾಂಕ್ಸು. ನಮ್ಮ ಚಾನೆಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ನಮ್ಮ ದಿವಸಗಳು 8ವರೆಗೆ ಲೈವ್ ಬರ್ತದೆ, ಸಪೋರ್ಟ್ ಮಾಡ್ತಾ ಇರಿ ಆಯಿತಾ. ಥ್ಯಾಂಕ್ ಯು ಸೋ ಮಚ್, ಸಪೋರ್ಟ್ ಮಾಡಿ. ಹೌದು, ಲೈವ್ಗೆ ಜಾಯಿನ್ ಆಗಿ. ಕರೆಕ್ಟ್. ಲೋಕೇಶ್ ಅವರು ಬಂದರು. ಬಡವನಿಗೆ ಕೆಲಸ ಸಿಗೋದಿಲ್ಲ ಅಂದರೆ ಅವನನ್ನು ಸೋಮಾರಿ ಅಂತ ಕರೀತಾರೆ. ಶ್ರೀಮಂತನ ಮಗ ಮನೇಲಿ ಕೂತರೋ ಅವನಿಗೆ ಫ್ಯೂಚರ್ ಇದೆ ಅಂತ ಹೋಗ್ತಾರೆ. ದೇವರೇ ಕೆಲಸಕ್ಕಾಗಿ ಅಲೆದೋಡ ಕೈಗಳು ನಿನ್ನ ಕೈಗೆ ಕಾಣುವುದಿಲ್ಲ ಅಂತ ಹೇಳ್ತಿದ್ದಾರೆ. ನಿರುದ್ಯೋಗಿಗಳು ಡಿಗ್ರಿ ಫೇಲ್ ಆಗಿ ಬಾಳುತ್ತೆ, ಆದರೆ ಕೆಲಸ ಇಲ್ಲ ಅಂದರೆ ಸಮಾಜವೇ ಅವನನ್ನು ಆಸೆ ಮಾಡುತ್ತೆ. ದೇವರೇ, ವಿದ್ಯಾಭ್ಯಾಸ ಮಾಡಿದ ಬರದವನು ಏಕೆ ಹಸಿವಿನಿಂದಲೇ ನಿದ್ದೆ ಮಾಡಬೇಕು ಅಂತಿದ್ದಾರೆ. ಓಹ್, ನಿರುದ್ಯೋಗಿ ಹುಡುಗ ಮನೆಯಲ್ಲಿ ಕೂತರೆ ಸಮಾಜ ಇವನಿಂದ ಏನು ಪ್ರಯೋಜನ ಅಂತ ಬೆರಳು ತೋರಿಸುತ್ತೆ. ಆದರೆ ಶ್ರೀಮಂತನ ಮಗ ಕೆಲಸ ಮಾಡದೆ ಸುತ್ತಿದರೆ ಅವನನ್ನು ಬಿಸ್ನೆಸ್ ಮ್ಯಾನ್ ಅಂತ ಕರೀತಾರೆ. ಯಾಕಂದರೆ ಅವರಿಗೆ ಅಪ್ಪ ಮಾಡಿದ ಹಣ ಇರ್ತದಲ್ಲ, ಅದಕ್ಕೋಸ್ಕರ. ಹಣವಿಲ್ಲದವನಿಗೆ ಕೆಲಸವೂ ಸಿಗೋದಿಲ್ಲ, ಕೆಲಸ ಇಲ್ಲ ಅಂದರೆ ಸಮಾಜ ಬೆಲೆ ಕೊಡುವುದಿಲ್ಲ. ದೇವರೇ, ಬಡವನ ಕೈಯಲ್ಲಿ ಯಾಕೆ ಸದಾ ಖಾಲಿ ಬಟ್ಟೆ ಅಷ್ಟೇ, ಖಾಲಿ ಬಟ್ಟಲಷ್ಟೇ, ಶ್ರೀಮಂತನ ಕೈಯಲ್ಲಿ ಮಾತ್ರ ಸದಾ ಚಿನ್ನವೇ ಅಂತಿದ್ದಾರೆ. ಲಿಖಿತ್ ರಾಜ್ ಬಂದರು. ಹಾಯ್ ಲಿಖಿತ್ ರಾಜ್, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಯಾರೆಲ್ಲ ಲೈಕ್ ಕೊಡಲಿಲ್ಲ ಪ್ಲೀಸ್ ಲೈಕ್ ಕೊಡಿ. ಟೈಗರ್, ಊಟ ಆಯ್ತು ಅನ್ನ ಕೇಳ್ತಿದ್ದಾರೆ. ಊಟ ಆಯಿತು ಸರ್, ನಿಮ್ದು ಆಯ್ತಾ ಊಟ? ಮತ್ತು ನಿಮ್ಮ ಹೆಸರೇನು? ಟೈಗರ್ ಅಂತ ಇದೆ, ಬೇರೆ ಏನಾದ್ರೆ ಹೆಸರಿದೆ? ಯಾವ ಊರು ನಿಮ್ಮದು? ಪೂರ್ಣ ಪ್ರಸಾದ್ ಗದಾದ್ ಬರ್ತೀರಾ? ಹಾಯ್ ಪೂರ್ಣ ಪ್ರಸಾದ್ ಗದಾದ್, ವೆಲ್ಕಮ್ ಟು ಲೈವ್. ಶಾಂತಕ್ಕ ಎಸ್ ಕರೆಕ್ಟ್ ಬಂದಿಲ್ಲ. ಪೂರ್ಣ ಪ್ರಸಾದ್ ಗದಾದ್, ಹೇಗಿದ್ದೀರಾ? ಎಲ್ಲಿ ಅವರು ನೀವು? ಫಸ್ಟ್ ಟೈಮ್ ಬಂದಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಜಾಯ್ನ್ ಆಗಿದ್ದಕ್ಕೆ. ನಮ್ಮ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಪ್ರಿಯಾಂಕರ್ ಅವರು ಬಂದೆ ನಾನು ಅಂತಿದ್ದಾರೆ. ವೆಲ್ಕಮ್ ಟು ಲೈವ್ ಪ್ರಿಯಾಂಕರ್ ಅವರೇ, ಹೇಗಿದ್ದೀರಾ ನೀವು? ಲೊಕೇಶನ್ನ ಲೈಕ್ ತಕೋ ಅಣ್ಣ ಅಂತಿದ್ದಾರೆ. ಕೊಡಿ. ಥ್ಯಾಂಕ್ ಯು. ಪ್ರಿಯಾಂಕರ್ ಅವರು ಏನು ಸ್ಪೆಷಲ್ ಅಂತಿದ್ದಾರೆ? ನನಗೆ ಕಡುಬು ಮತ್ತು ಮೀನು ರಸ, ದಾವಣಗೆರೆ ಅಂತಿದ್ದಾರೆ. ಪೂರ್ಣ ಪ್ರಸಾದ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಸರ್ ಬಂದಿದ್ದಕ್ಕೆ. ನೀವು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಲೈಕ್ ಕೊಡಲಿಲ್ಲ ಪ್ಲೀಸ್ ಲೈಕ್ ಕೊಡಿ ಆಯಿತಾ. ನನ್ನ ಊರು ಉಗಾಂಡ ಅಂತಿದ್ದಾರೆ. ಅಸ್ಮಿತ್ ಉಡುಪಿ. ಅಯ್ಯೋ, ನೀವು 2 ದಿವಸ ಬರಲಿಲ್ಲ ಅಸ್ಮಿತಕ್ಕ, ಯಾಕೆ? ನನ್ನ ಮೇಲೆ ಕೋಪವೇ? ಸಚಿನ್ ವೈಜಿ ಬಂದರೆ, ಅಣ್ಣ ನನ್ನ ನಿಮ್ಮ ಅಭಿಮಾನಿ ಅನ್ನು ಅಂತಿದ್ದಾರೆ. ಅಣ್ಣ ನಾನೇ ನಿಮ್ಮ ಅಭಿಮಾನಿ ಅನು. ವೆಲ್ಕಮ್ ಟು ಲೈವ್ ಸಚಿನ್ ಬ್ರೋ, ಎಂಚಲ್ಲರು. ಥ್ಯಾಂಕ್ ಯು ಸೋ ಮಚ್ ಬತ್ತಿನಕ್ಕೆ ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಪ್ಲೇ. ಹ್ಯಾಪಿ ನವರಾತ್ರಿ ಮಾತೆರೆಗಿಲ್ಲ. ಪೂರ್ಣಪ್ರಸಾದ್ ದಾವಣಗೆರೆ ಪಡಂದುಲ್ಲೇರೆ, ನಾನು ಕೂಡ ಫಸ್ಟ್ ಟೈಮ್ ಅಂತಿದ್ದಾರೆ. ಹೌದಾ, ಥ್ಯಾಂಕ್ ಯು ಸೋ ಮಚ್. ನೀವು ಫಸ್ಟ್ ಟೈಮ್ ಬಂದಿದ್ದಾದರೆ ನಮ್ಮ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿ ಕೊರವಂಜಿ ಡ್ಯಾನ್ಸ್ ಉಂಟು, ಹುಲಿವೇಷ ಉಂಟು, ಮತ್ತು ಕೆಲವು ವಿಡಿಯೋ ಉಂಟು, ನೋಡಿ ಸಪೋರ್ಟ್ ಮಾಡಿ. ನಾರಾಯಣ್ ಕುಳಲ್ ಹಾಯ್ ಪ್ರಿಯಾಂಕಾ ಅಂತಿದ್ದಾರೆ. ಸೂಪರ್ ಸಪೋರ್ಟ್ ಅಂತಿದ್ದಾರೆ. ಹಾಯ್ ಪ್ರಿಯಾಂಕಾ ಅಂತಿದ್ದಾರೆ. ಅಸ್ಮಿತಾ, ಲೋಕೇಶ್ ಹೆಂಗೆ ಅನ್ನ ನಿಜ ಅಲ್ವ ನನ್ನ ಮಾತು? ಕರೆಕ್ಟ್, ನಿಮ್ಮ ಮಾತು ನಿಜ ಸರ್. ಶ್ರೀಶ್ ಕಾರ್ವಿ ಬರ್ತೀರಾ? ಹಾಯ್ ಶ್ರೀಶ್ ಕಾರ್ವಿ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ನಮ್ಮ ಚಾನೆಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋಗಳನ್ನೆಲ್ಲ ನೋಡಿ ನಮಗೆ ಸಪೋರ್ಟ್ ಮಾಡಿ, ಬೆಂಬಲಿಸಿ. ಪ್ರಿಯಾಂಕಾ, ನಾನು ಕೂಡ ಫಸ್ಟ್ ಟೈಮ್ ಬಂತು. ಹೌದಾ ಪ್ರಿಯಾಂಕನವರೇ, ಪ್ಲೀಸ್ ವೆಲ್ಕಮ್ ಟು ಲೈವ್. ಫಸ್ಟ್ ಟೈಮ್ ಬಂದಿದ್ದೀರಾ ನಮ್ಮ ಲೈವ್ಗೆ, ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಮತ್ತು ಸಬ್ಸ್ಕ್ರೈಬ್ ಆಗಿ ಮತ್ತು ಎಲ್ಲ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ. ನೈಸ್ ಟು ಮೀಟ್ ಯು ಬ್ರೋ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಬ್ರದರ್, ಥ್ಯಾಂಕ್ ಯು ಸೋ ಮಚ್. ನೈಸ್ ಟು ಮೀಟ್ ಯು ಆಲ್ಸೋ. ಲೈಕ್ ಡನ್ ಅಂತಿದ್ದಾರೆ. ನಾರಾಯಣ್ ಕುಲಾಲ್ ಬನ್ನಿ ಜನರೇ ಅಂತಿದ್ದಾರೆ. ಕಾನದ ಕಡಲಿಗೆ ಸಾಂಗ್ ಅಲ್ಲ, ಕಾನದ ಕಡಲಿಗೆ ಪನ್ಕ ಅವೇ ಉಂತಲೇ. ನೀವು 90 ಕೊಡಲಿಲ್ಲ. ನಿನ್ನೆ 100 ಆಗಿದೆ ಅಕ್ಕ, ನೀವು ಬರಲಿಲ್ಲಲ್ಲ. 110 ಆಗಿತ್ತು, ಮತ್ತು ಬೆಳಿಗ್ಗೆ ಹೇಳುವಾಗ 104 ಇತ್ತು. ಟೆಕ್ ಇನ್ ಕನ್ನಡ ಅಂತ. ಯಾವ ಊರು ನೀವು? ನಮ್ಮ ಊರು ಮಂಗಳೂರು ಸರ್. ನಿಮ್ಮದು ಯಾವ ಊರು? ಫಸ್ಟ್ ಟೈಮ್ ಬಂದಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಲೈವಿಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ನಮಗೆ. ಅಸ್ಮಿತಕ್ಕ ಅದಕ್ಕೆ ಅಂತಿದ್ದಾರೆ. ಹೌದಾ, ಓಕೆ. ಪ್ರಿಯಾಂಕಕ್ಕ, ನಾರಾಯಣ್ ಬ್ರೋ ನಮಸ್ತೆ ಅಂತಿದ್ದಾರೆ. ನಾರಾಯಣ್ ಕುಲಾಲ್ ಸೂಪರ್ ಅಂತಿದ್ದಾರೆ. ಸಚಿನ್ ವೈಜಿ, ಬೊಗ್ಗೆ ಡ್ಯಾನ್ಸ್ ಏಪ ರಿಲೀಸ್ ಆಯ್ರೆ ಬ್ರೋ ಅನ್ನೊಂದಿಲ್ಲ ರೀ. ಬೂಗಿ ಡ್ಯಾನ್ಸ್ ಇಂಜಿ ನಾವು. ಶ್ರೀಶ್ ಹಾಯ್ ಬ್ರೋ ಅಂತಿದ್ದಾರೆ. ಹಾಯ್ ಶ್ರೀಶ್ ಬ್ರೋ, ವೆಲ್ಕಮ್ ಟು ಲೈವ್. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ನಸೀಫಾ ಹಾಯ್ ಅಂತಿದ್ದಾರೆ. ಪುಣ್ಯ ಪ್ರಸಾದ್, ವೇರ್ ಆರ್ ಯು ಫ್ರಮ್ ಬ್ರೋ? ಐ ಆಮ್ ಫ್ರಮ್ ಮ್ಯಾಂಗ್ಳೂರು. ನಸೀಫಾ ಹಾಯ್ ಅಂತಿದ್ದಾರೆ. ಮೀದು ಬನ್ನಗ ಕೆಬಿಟ್ ವೈರಸ್ ನೂಲು ಒರಿದಲು ತೋಜುಲೆ ದೆಪ್ಪುಳೆ ಅವನಲ್ಲ ಅಥವಾ ಒಂದು ಮೇ. ದಿಸ್ ಈಸ್ ಇಯರ್ ಪ್ರೊಟೆಕ್ಟರ್
ಎಂಕ್ ತರಬೇನೆ ಉಂಡು ಐಕೆ ಎನ್ನನೆ ಸೌಂಡ್ ಎಂಕ್ ಜಾಸ್ತಿ ಕೇಂದ್ರ ಬಲ್ಲಿ ಪಂಡ ಅಂಚೆ ದೀಪಿನಿ ಬಂತಿದ್ದೀನಿ ಅಪ್ಪ ಹೆಂಗೆ ಸೌಂಡ್ ಕೇನು ಜಂಕ್ ಅಂಚ ಪ್ರಿಯಾಂಕ ಅಕ್ಕ ಒಂಜಿ ಚಪ್ಪೆ ಸೋಡ ಅನ್ನ ಒಂಜಿ ಚಪ್ಪೆ ಸೋಡ ಪ್ರಿಯಾಂಕ ಅಕ್ಕ ನಗಾಡ್ತಾ ಇದ್ದಾರೆ. ಸಚಿನ್ ವೈಜಿ ಸಬ್ಸ್ಕ್ರೈಬ್ಸ್ ಹೌದು ಸಬ್ಸ್ಕ್ರೈಬ್ ನಸೀಫಾ ಯೂಟ್ಯೂಬ್ನಲ್ಲಿ ಹಣ ಸಿಗುತ್ತದಾ? ಹೌದೌದು ಹಣ ಸಿಗುತ್ತದೆ, ನೀವು ನೋಡಿ 40 ರೂಪಾಯಿ ಹಾಕಿ ನೋಡಿ, ಅಲ್ಲಿ ನನಗೆ ಹಣ ಬರುತ್ತದೆ. ಟೆಕ್ಕಿನ್ ಕೇಂದ್ರ ಲೈಕ್ ಅಂದರೆ ಏನು? ಲೈಕ್ ಅಂದರೆ ಸ್ಕ್ರೀನಿಗೆ ಡಬಲ್ ಟ್ಯಾಪ್ ಮಾಡಿ ಸರ್, ಸ್ಕ್ರೀನನ್ನು 2 ಸಲ ಒತ್ತಿ ಹೀಗೆ ಅಂತ ಲೈಕ್ ಆಗ್ತದೆ, ಅದೊಂದು ಹೀಗೆ ಬರ್ತದೆ ನೋಡಿ. ಇದು ಲೈಕ್ ಆಯಿತಾ, ನೀವೊಮ್ಮೆ ಮಾಡಿ ಹಾಗೆ. ಮತ್ತು ಸಬ್ಸ್ಕ್ರೈಬ್ ಗೊತ್ತುಂಟಲ್ಲ, ಚಾನೆಲ್ಗೆ ಒಳಗಡೆ ಹೋಗಿ ಅಲ್ಲೊಂದು ಬಟನ್ ಉಂಟು ಕೆಂಪು ಕಪ್ಪಿದ್ದು, ಅದನ್ನು ಒತ್ತಬೇಕು. ಮೇಘನ ಬಂದರು, ಹಾಯ್ ಮೇಘನ, ವೆಲ್ಕಮ್ ಟು ಲೈವ್, ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ನಸೀಫರ್ ಅವರು ನಗಡ್ತಾ ಇದ್ದಾರೆ, ಯಾಕೆ ನಗೋಡುದು? ಅಲ್ಲಿ ಒಂದು ಡಾಲರ್ ಚಿತ್ರ ಉಂಟಲ್ಲ, ಅಲ್ಲಿ ಒತ್ತಿ ಮತ್ತು ಅಲ್ಲಿ ಒಂದು 40 ರೂಪಾಯಿ ಹಾಕಿ ಕಳಿಸಿ, ಆಗ ನಿಮ್ಗೆ ಗೊತ್ತಾಗ್ತದೆ, ಹಣ ಬರ್ತದೆ, ನನಗೆ ಇಲ್ಲಿ ಕಾಣ್ತದೆ. ಮತ್ತು ಟೆಕ್ ಇಂಡಿಯಾ ಏರ್ನ ಸೌಂಡು ಇರೆಗ್ ಕೇಂದ್ರೆ ಬಲ್ಲಿ ಆತ ತುಳುವರ್ ಪುಣೆ ಇರೆಗ್ ಎನ್ನನೇ ಸೌಂಡ್ ಎಂಕ ಕೇಂದ್ರ ಬಲ್ಲಿ ಬಂದೆ ಅಂದೀತೀನಿ ಅಂಚ ಪಂಡ ಎಂಕ ತರಬೇನೆ ಉಂಟು ಅಂಚ ಅವು ಜಾಸ್ತಿ ಆಗುಂಡು ಬೊಕ್ಕ. ಹೆಲೋ ಅಣ್ಣ ಪಣಂದ್ರೆ ಮೇಘನಾರ್ ಅವರು, ಥ್ಯಾಂಕ್ ಯು. ಹಲೋ ಹಲೋ, ಹೇಗಿದ್ದೀರಿ? ಊಟ ಆಯ್ತಾ ನಿಮ್ಮದು? ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿದ್ದಕ್ಕೆ. ನಶೀಪ 40 ರೂಪಾಯಿ, ಹೌದೌದು 40 ಹಾಕ್ಬೋದಾ? 20 ಹಾಕ್ಬೋದು, 40 ಹಾಕ್ಬೋದು. 20 ಸ್ವಲ್ಪ ಸೋಡಾ ಬರುವುದು, 40 ಆದರೆ ಬೇರೆ ಏನೋ ಬರ್ತದೆ. ಸಂಪತ್ತನ್ನ ಬಂದರು, ಹಾಯ್ ನವೀನರೇ, ಏನು ಬತ್ತೆ ಅಂತಿದ್ದಾರೆ. ಓಕೆ, ಇರೆಗೋಜು ಲೆಕ್ಕದ ಉಂಟೊಡತಿ. ನಮಸ್ತೆ, ವೆಲ್ಕಮ್ ಟು ಲೈವ್. ಸಂಪತ್ತನ್ನ ಹೇಗಿದ್ದೀರಿ? ಗಂಟೆ ಬೊಟ್ಟರೆ ಗೊತ್ತುಂಡು ಅನ್ನೋದಿಲ್ಲ. ಓ ಅಂದೆ ಗೊತ್ತುಂಡೆ, ಥ್ಯಾಂಕ್ ಯು ಸೋ ಮಚ್ ಬ್ರೋ. ಇರ ಪುದರ್ದಾದೆ ಒಲ್ಪದಾರಿ ಪಲ್ಲೆ ಎಂಕ್ಲೆ ಒಂಚೂರು ಪಾತೆರ ಖುಷಿ ಆಗುದು. ಲೈಕ್ ಕೊಡ್ತಿದ್ದಾರೆ, ಲೈಕ್ ಕೊಡಲಿ. ಏನು ಮಾತ್ರ ಲೈಕ್ ಕೊಡ್ರೆ ಬಾಕಿ ಉಂಟು, ಲೈಕ್ ಕೊಡಲಿ. ಯಾರೆಲ್ಲ ಲೈಕ್ ಕೊಡಲಿಕ್ಕೆ ಬಾಕಿ ಉಂಟು ಲೈಕ್ ಕೊಡಿ, ಸಪೋರ್ಟ್ ಮಾಡಿ ನಮಗೆ. ಊಟ ಮಾಡಿದವರು ಊಟ ಮಾಡಿ, ನೂದು ಹಾಕಿ ಟಿಕ್ಕ ಮತ್ತೆ ಬಿರಿಯಾನಿ ಸಿಗುತ್ತದೆ ಒಂದೊಂದು. ಕುಂದಾಪುರ ಬಾಯ, ಓಕೆ ಓಕೆ ಓಕೆ, ಬಾಯ್ ಬಾ, ಓಕೆ ಓಕೆ ಬ್ರೋ, ಓಕೆ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವಿಗೆ ಒಂದು ಲೈಕ್ ಕೊಡಿ, ಹಾಗೆಯೇ ಸಪೋರ್ಟ್ ಮಾಡಿ. ಕೊರಗಜ್ಜನ ಡಿ ಪಿ ಏರ್ನ ಲೆಕ್ಕೊಡು ಪಾಡ್ರೆ ಇಜ್ಜಿ ಅನ್ನ ಏರ್ ಬಾರ್ದೇರು ಏರ್ ಪಾಡ್ದಿರಿ ಏನ್ ಪಾಡ್ದಿಜಿ. ನಾರಾಯಣ ಕುಲಾಲ್, ಹಾಯ್ ಸಂಪತ್ ಬ್ರೋ ಅಂತಿದೆ. ಮನೋರು, ನಿಮ್ಮದು ಭಾಷೆ ಚಂದ ಉಂಟು ಮಾರೆ ಅಂತಿದ್ದಾರೆ. ಹೌದಾ, ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಹಾಗಾದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯಬೇಡಿ ಆಯಿತಾ. ನಶೀಫಾ 10 ಸಾಕಾಗ್ತದೆ, ಅದು ನಿಮ್ಮ ಇಷ್ಟ. 10 ಹಾಕಿ, 10 ಹೋಗುವುದಿಲ್ಲ, 19 ಹೋಗ್ತದೆ. 19ಕ್ಕಿಂತ ಕಮ್ಮಿ ಹೋಗುವುದಿಲ್ಲ. ತೇಜಕ್ಷ ಕುಲಾಲ್ ಸಪೋರ್ಟ್ ಅಂತಿದ್ದಾರೆ. ಟೆಕ್ ಅತ್ತಿ ಓಲ್ಡ್ ಮಂಕ್ ಲೈಕ್ಗೆ ಅಂದೆ ಲೈಕ್ಗೆ ಓಲ್ಡ್ ಮಂಕ್ ಲೈಕ್ಗೆ ಅವು ಗೊತ್ತು ಜೆ ನಾನು ಉಪರ ಯಾನ್ ಖಾಲಿ ನೀರು ಬರ್ಪಿನಿದೆ ಪ್ಯೂರ್ ವಾಟರ್. ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವ್ಗೆ ಲೈಕ್ ಕೊಡಲಿಲ್ಲ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ನಮ್ಮ ತೇಜಕ್ಷಣ್ಣನವರು ಕಾನದ ಕಡಲಿಗೆ ಪದ್ಯ ಕೇಳಿದ್ದಾರೆ, ಸೊ ಅವರಿಗೆ ಅದನ್ನು ಹಾಡುವ ನಾವು ಸ್ವಲ್ಪ. ಯಾರು ಹೋಗಬೇಡಿ, ಪದ್ಯ ಕೇಳಿ ಹೋಗಬೇಡಿ, ಸಪೋರ್ಟ್ ಮಾಡ್ತಾ ಇರಿ. ಒಡ್ಕ ಅವು ಗೊತ್ತುಂಡು ಒಡನಲ್ಲಿ ಬೇತ ಓಲ ಪಾಡುಲಿ ದೈವದ ಪಾಡ್ರೆ ಇಜ್ಜಿ ಏರ್ ಪಾಡ್ದೀನಿ ಸಂಪತ್ತನ್ನ ಏರ್ ಪಾಡ್ದೇರಿ ಯಾನ್ ಪಾಡ್ದಿಜ್ಜಿ ಏರ್ ಪಾಡ್ದೇರಿ. ಯಾರು ಹಾಕಿದ್ದಾರೆ ಸಂಪತ್ತನ್ನ, ನೀವು ಸ್ವಲ್ಪ ಕ್ಲಾರಿಫೈ ಮಾಡಿ, ನನಗೆ ಕಾಣುವುದಿಲ್ಲ ಯಾರದು. ಶ್ರೀಶಾ, ಓಕೆ ಓಕೆ, ಅವ್ರು ಆರು ಊರ್ದಾರ ಅತ್ತ ಅಂದು ಮಾರ್ರೆ, ಕನ್ನಡದಾರ ನನಗೆ ಗೊತ್ತು ಜಾನ್. ಅವು ತೂಲಿಗೆ ಅವು ಕೊರಗಜ್ಜನ ಅತ್ತ ಅಂದು ಬೇತದ ಅದನ್ನು ಫೋಟೋ ಹಾಕಲ್ಲ. ಧನಂಜಯನ್ನ ಬಂದರು, ಹಾಯ್ ಧನಂಜಯನ್ನ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಿ ನೀವು? ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಎಂತ ಮಾರ್ರೆ ನೈಟ್ ಖಾಲಿ ನೀರು ಕುಡಿಯೋದಾ ಅಂತಿದ್ದ ಮತ್ತೆ ಎಂತ ಕುಡಿಬೇಕು, ಎಲ್ಲರೂ ನೀರೇ ಕುಡಿಯೋದಲ್ಲ. ರಂಗಿತರಂಗ ಮೂವಿ ಸಾಂಗ್ ಪದ್ಯ ಪಲ್ನೆ ಅವಪುರ ಗೊತ್ತು ಜೇಂಕ್. ಹಾಯ್ ಸಂಪು ಬನಂದುಳ್ಳೇರು, ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಇದ್ದೀರಿ? ಲೈವಿಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ನಮ್ಮ ಬೊಂಬೈ ಶೇಡ್ ಬಂದರು, ನೋಡುವ ಏನಾದರೂ ಒಂದು ಚಪ್ಪೆ ಸೋಡಾ ಕೊಡ್ತಾರ ಅಂತ. ಅವರು 2 ದಿವಸಕ್ಕೊಮ್ಮೆ ಸೋಡಾ ಕೊಡಿದರೆ ಒಳ್ಳೇದಂತ ಹೇಳಿದ್ದಾರೆ. ಅತ್ತೆ ಶಾಂತಕ್ಕ ಕೋಡ ಹೆಂಚ ಬಂತಾರೆ ತಾರು
ರೆಡ್ ದಿನಕ್ಕೊರ ಫರ್ ರೆಡ್ ಸೋಡಾ ಅಂದು ಊಟ ಮಾಡಿದವರು ಊಟ ಮಾಡಿ. ಹೌದೌದು, ಮತ್ತೆ ಖಾಲಿ ಆಗ್ತದೆ, ಊಟ ಖಾಲಿ ಆಗ್ತದೆ. ಒಣಸಾಂಡಿ ಸಂಪು ಅಂತ ಕೇಳ್ತಿದ್ದಾರೆ ಪ್ರವೀಣ್ ಅಪ್ನ ಶಾಂತಕ್ಕನವರು. ಸಂಪತ್ತನ್ನ ಎಂಚ ಉಳ್ಳಾರು ಕೇನುದುಲ್ಲೇರು ಶಾಂತಕ್ಕಡ ಸಂಪತ್ತನೆ ಹಾಯ್ ಪಣದುಲ್ಲೇರು. ಟೆಕ್ ಇಂಡಿಯಾ ಇರೆಗ್ ತೊಂಡೆಕಾಯಿ ಬೆಂಡೆಕಾಯಿ ಸಾಂಗ್ ಗೊತ್ತುಂಡೆ ಕೇನುದುಲ್ಲೇರು. ಇಜ್ಜಿ ಅವು ಗೊತ್ತುಜ್ಜಿ. ತೊಂಡೆಕಾಯಿ ಬೆಂಡೆಕಾಯಿ ತೋಟದಲ್ಲಿದೆ, ಮಲ್ಲ ಮಲ್ಲ ಬೆಂಡೆಕಾಯಿ ಅಟ್ಟಿಯಲ್ಲಿದೆ, ಅವು ಗೊತ್ತುಜ್ಜಿ. ಶಾಂತಕ್ಕ ನಾರಾಯಣ ಬ್ರೋ ಉಂಡಲಕ್ಕೆ ಏನಂದುಲ್ಲೇರು. ಸೋಡಗ್ ಇಂಪಲ ಏತುಗೆನ್ನೋದಿಲ್ಲೇರು. ಚಪ್ಪೆಯ ಚಪ್ಪೆಯ ಅದಕ್ಕೇನೊಂದಿಲ್ಲ ಮಲಯಾಳ. ಹೌದು, ಚಪ್ಪೆ ಸೋಡ ಅದು. ಇರ್ನಲ್ಪ ಏತಂದ ಎಂಕ್ಲಲ್ಪ ಒಂಜಿ ಒಂಜಿ ದಿರಂಸ ತಿಕ್ಕುಂಡು ಒಂಜಿ ಚಪ್ಪೆ ಸೋಡ ಒಂಜಿ ಈತ್ಮಲ ಟಿನ್. ಶಾಂತಕ್ಕ ಸೌಖ್ಯ ಈರೆಂಚ ಉಳ್ಳರನ್ನ ಕೇಳಿದ್ರು. ಯಾರು ಸೌಖ್ಯ? ಮೆರಡ ಸಂಪತ್ತನ್ನಾಗ. ಓಕೆ ಓಕೆ, ಸಂಪತ್ತನ್ನಾಗ ಸ್ಕಿಪ್ ಪಣದುಲ್ಲೇರು ಸಂಪತ್ತನ್ನೇ. ಅವು ಶಾಂತಕ್ಕ ಎಂಚ ಉಳ್ಳಾರು ಕೊರಗಜ್ಜನ ಡಿ ಪಿ ಅವು ಸ್ಕಿಪ್ ಪಣದುಲ್ಲೇರು. ಅಂದೆ ಅವು ಅರೇಡ ಒಂಚೂರು ಅರೆಗೆ ಮೆಸೇಜ್ ಪನ್ನ ಮನ್ಪ್ಲೆಗೆ ಸರಿಟ್ಟು. ಸೋಡ ಜೀವ ಗೆಡ್ಡೆನ ಕೇನುದುಲ್ಲೇರು. ಸೋಡ ಪಂಡ ಏನು ಪರ್ಪುಜಿ ಅಕ್ಕಳ ಪನ್ಪಿನಿ ಮಾತ್ರ ಸೋಡ ಬರ್ರೆ ಅಂದು ಅಕ್ಕಳು ಅಲ್ಪ ಕಾಸು ಪಾಡಿಬೇಕು ಅನ್ಬೇಕ ಬೇತದಲ್ಲ ತಿನ್ಪೇಟ್ ಬಣ್ಣಗನೆ ಶುರು ಆಂಡ್ ಸ್ಕಿಪ್ ಪಂಡ್ರೆ. ಬಂದರು ಬಂದರು ಬಾವ 40 ರೂಪಾಯಿ ಹಾಕಿದರು. ಥ್ಯಾಂಕ್ ಯು ಬಾವ. ಧನಂಜಯನವರಿಗೆ ಎಲ್ಲರೂ ಲೈಕ್ ಕೊಡಿ. 40 ರೂಪಾಯಿ ಹಾಕಿ ನಮ್ಮ ಅಮೌಂಟನ್ನು ವೃದ್ಧಿಪಡಿಸ್ತಾ ಇದ್ದಾರೆ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ ನಮಗೆ. ಥ್ಯಾಂಕ್ ಯು ಸೋ ಮಚ್. ರೆಡ್ ಸೋಡಾ ಪರೋಳಿ ಒಣ ರೆಡ್ ಸೋಡಾ ಬರ್ಪೇನೆ ಶಾಂತಕ್ಕ ತಿಳ್ತಂದುಲ್ಲೇರು. ಬಾವೆ ಬಂಡ ಅಂಚೊಪ್ಪಡತೆ ಬಾವ ಬಂದರು ಬಂಡು ಬಾವಿ ಕಾಸು ಪಾಡೊಂದು ಪೊಡೆ ಏಪಲ ಖುಷಿ ಆಪಣದೆ ಮಾತಾ. ಧನಂಜಯ ಅಣ್ಣಗ ಒಂಜಿ ಲೈಕ್ ಕೊರ್ಲೆ ಮಾತಿರ್ಲ. ಧನು ಅಣ್ಣ ಚಪ್ಪೆ ಸೋಡಾಗ ಕಾಸು ಪಾಡ್ಯಾರ ಅಣ್ಣಗ ಮಾಡೋದಿಲ್ಲ ಅಂದು ರೆಡ್ ಸೋಡಾ ಪರೋಳಿ ಅಂದಂದು ಸಂಪತ್ತನ್ನೇ ಇರುವ ಬಣಂದುಲ್ಲೇರು. ನಾರಾಯಣ ಕುಳ್ಳ ಯಾನ್ ಲೈಕ್ ಕೊರಿಯ ಬಂಡೇರು. ಅಂದೆ ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್. ಮಾತೆಲ್ಲ ಲೈಕ್ ಕೊರೋದಕ್ಕೆ ಲೈಕ್ ಕೊರಲೇವೆ. ಲೈಕ್ ಕೊಡೋದವ್ರು ಲೈಕ್ ಕೊಡಿ ಆಯಿತಾ. ಎಲ್ಲರೂ ಸಪೋರ್ಟ್ ಮಾಡಿ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲ ವೀಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ನಮಗೆ. ಅಂದಿಯೇ ಬಣಂದುಲ್ಲೇರು. ಅಸ್ಮಿತಕ್ಕ ನಾನೇ ಬಣಂದುಲ್ಲೇರು. ಹೌದೌದು, ನೀವೇ ನಾನೇ. ಅಸ್ಮಿತಕ್ಕ ಇವತ್ತು ರಜೆಯಾ ನಿಮಗೆ? ಡ್ಯೂಟಿ ಇಲ್ವಾ? ಎಂಕ್ ಸೋಡಾ ಬುಡ್ಚಿ ಸ್ಕಾಚ್ ಅವು ಬಣಂದುಲ್ಲೇರು. ಅವುಪುರ ಹೆಂಗೆ ಗೊತ್ತು ಜಪ ಅವು 40 ರೂಪಾಯಿ ಬರ್ಪುಜಿ ನಶೀಪ 4 ಲಕ್ಷ ಕಡಪುರದುಲ್ಲೇರು ಸೋಡಗು. ಶಾಂತಕ್ಕ ಆಯ್ ಅಸ್ಮಿತ್ ಸೀಸ್ ಬಣಂದುಲ್ಲೇರು. ಅಸ್ಮಿತ್ ನೀನೇ ಬಣಂದಿಲ್ಲ. ಹೌದು, ನಾನೇ ನವೀನನೇ ಅಂತ. ಬನ್ನಿ ಜನರೇ ಬನ್ನಿ. ಯಾರೆಲ್ಲ ಲೈವಲ್ಲಿದ್ದೀರಾ ಪ್ಲೀಸ್ ಲೈವಿಗೊಂದು ಲೈಕ್ ಕೊಡಿ, ಸಪೋರ್ಟ್ ಮಾಡಿ ನಮಗೆ. ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಊಟ ಮಾಡೋದಾದ್ರೆ ಊಟ ಮಾಡಿ. ಯಾನ 5 ರೂಪಾಯಿ ಬಣಂದುಲ್ಲೇರು. ಓಕೆ ಎಂದೇ ಪಾಡ್ಲೆ ಚೂರು. ಶಾಂತಕ್ಕ ನೈಸ್ಲೇ ಅವಂತೆ ಸಪೋರ್ಟ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. 40 ರೂಪಾಯಿಗೆ ಸ್ವಲ್ಪ ಬರ್ಪುಂಡೆ ಬಣಂದುಲ್ಲೇರು. ಇಜ್ಜಪ್ಪ 40 ರೂಪಾಯಿಗೆ ಸ್ವಲ್ಪ ಇಂಚ ಬರ್ಪಿನಿ. 40 ರೂಪಾಯಿಗೆ ಏತ್ ಬರ್ಪುಂಡೆ ಹಿಂಗೆ ಗೊತ್ತುಜ್ಜಿ. ಶಾಂತಕ್ಕ ಬಣಂದುಲ್ಲೇರು. ಅಶ್ಮಿತಕ್ಕ ಬಾಯ್ ಬಣಂದುಲ್ಲೇರು. ಥ್ಯಾಂಕ್ ಯು ಸೋ ಮಚ್ ಅಶ್ಮಿತಕ್ಕ ಬತ್ತು ಸಪೋರ್ಟ್ ಮಾಡ್ತೀನಕ್ಕೆ. ಅಮ್ಮಯ್ಯಕ್ಕ ಬತ್ತೀರಿ. ನಮಸ್ಕಾರ ಧನಿ ಬಣಂದುಲ್ಲೇರು. ನಮಸ್ಕಾರ ಹಿರೇಗ್ಲ. ಥ್ಯಾಂಕ್ ಯು ಸೋ ಮಚ್ ಬರ್ತೀನಕ್ಕೆ. ಒಂದು ಲೈಕ್ ಕೊಡ್ದು ಸಪೋರ್ಟ್. ಇಲ್ಲಿ 3:30 ಇನ್ನೂ ಡ್ಯೂಟಿಗೆ ಹೋಗ್ಬೇಕಲ್ಲ ನೀವು. ಓಕೆ ಓಕೆ ಓಕೆ. ರಾತ್ರಿ 3:30 ಹೌದೌದು ಮಲಗೋ ಟೈಮಾ? ಓಕೆ ಓಕೆ ಓಕೆ. ಗುಡ್ ನೈಟ್. ನಶೀಪ ಒಂಡ್ರು ಚಾಕ್ಲೇಟ್ ಬರೋದು ಚಾಕ್ಲೇಟ್ ಆಗಿರ್ಬೇಕು ಅದು. ಹೌದು. ಸಂಪತ್ತನ್ನ ಮಾಲ್ ಪಿಯಂಗೆ ಸಾಂಗ್ ಪನ್ಪರ ಇಚ್ಚಿ. ಅಶ್ಮಿತಕ್ಕ ಮನೆಯಲ್ಲಿ ರಜೆ. ಹೌದಾ? ಓಕೆ ಓಕೆ, ನೋ ಪ್ರಾಬ್ಲಮ್. ಥ್ಯಾಂಕ್ ಯು ಸೋ ಮಚ್ ಅಶ್ಮಿತಕ್ಕ ಬಂದು ಸಪೋರ್ಟ್ ಮಾಡಿದ್ದಕ್ಕೆ. ಚಾನ್ಸ್ ಇದ್ದರೆ ನಿಮ್ಮ ಎಲ್ಲ ಐಡಿಗಳಲ್ಲಿ ಒಂದು ಲೈಕ್ ಕೊಟ್ಟು ಹೋಗಿ ಸಪೋರ್ಟ್ ಮಾಡಿ ನಮಗೆ. ಸೆಂಚುರಿ ಹೊಡೆಯಲಿಕ್ಕೆ ಒಳ್ಳೆಯದಾಗ್ತದೆ ಚಾನ್ಸ್. ಧನಂಜಯನ ಬನ್ನಗ ಎನ್ನ ಟೊಪ್ಪಿ ಪೋಪುಂಡ ತೌದಾನೆ ಯಾರು ಕಾಸು ಕೊರ್ಪೇರು ಬಕ
ಈರೊಂದು ಎನ್ಪರ್ವೆ ಪಾಡ್ಲಿಗೆ ತೀರ್ನ ಟೊಪ್ಪಿ ದಿಕ್ಕೊಂಡು ಟೇಸ್ಟಿ ಆ್ಯಂಡ್ ಟ್ರೆಂಡಿ ಬರ್ತಾರೆ. ಹಾಯ್ ಟೇಸ್ಟಿ ಆ್ಯಂಡ್ ಟ್ರೆಂಡಿ ಫಸ್ಟ್ ಟೈಮ್ ಬೈದು ನಂಗೆ ಒಂದು ಲೈಕ್ ಕೊಡೋದು ಸಪೋರ್ಟ್ ಮಾಡ್ಪ್ಲೆ ಬಕ್ಕ ಎಂಗಳ ಚಾನೆಲ್ಗೆ ಹೋದು ವೀಡಿಯೋ ತುಳಿ. ಥ್ಯಾಂಕ್ ಯು ಸೋ ಮಚ್. ಕಸ್ಮ ತೆಗೀರಿ ಅಂತಿದ್ದಾರೆ. ಚಸ್ಮ ತೆಗೀಲಿಕ್ಕೆ ಆಗಲ್ಲಪ್ಪ, ಚಸ್ಮ ತೆಗೆದ್ರೆ ನನಗೆ ಕಾಣೋದಿಲ್ಲ. ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವಿಗೆ ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ಊಟ ಐಸ್ ಮಾಡಿ ಬಂದರು. ಹಾಯ್ ನಾನು ನಾನೇ ಅಂತಿದ್ದಾರೆ, ಗೊತ್ತಾಯ್ತು ನನಗೆ. ಥ್ಯಾಂಕ್ ಯು ಸೋ ಮಚ್. ನಾನು ನಾನೇ. ವೆಲ್ಕಮ್ ಟು ಲೈವ್. ಫಸ್ಟ್ ಟೈಮ್ ಬಂದಿದ್ದೀರಾ ನಮ್ಮ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೀನು ಯಾರು? ನಾನು ನವೀನ. ನಸೀಫ ಕುರುಡನ ಹೌದೌದು, ಕುರುಡ. ಅದಕ್ಕೆ 20 ರೂಪಾಯಿ ಕೇಳಿದಲ್ಲ. ಸಂಪತ್ತನ್ನು ಹಾಯ್ ಅಂತಿದ್ದಾರೆ. ಬನ್ನಿ ಬನ್ನಿ ಜನರೇ. ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ನಮಗೆ. ಲೈಕ್ ಕೊಡೋದವ್ರು ಲೈಕ್ ಕೊಡಿ. ಶಾಂತಕ್ಕ ಅಣ್ಣ ಬಂತ ಹೇಳ್ತಂದ್ರಿ. ಟೆಕ್ಕಿ ಬರ್ತೀರು. ನೀನು ಯಾವ ದೇಶ? ನಾನು ದುಬೈಯಲ್ಲಿದ್ದೇನೆ ಮೇಡಮ್. ಟೆಕ್ಕಿ, ಥ್ಯಾಂಕ್ ಯು ಸೋ ಮಚ್ ಬಂದು ಲೈಕ್ ಕೊಟ್ಟಿದ್ದಕ್ಕೆ. ನಿಮ್ಮ ಉಪಕಾರವನ್ನು ನಾನು ಎಂದಿಗೂ ಮರೆಯೋದಿಲ್ಲ. ಓ ಮನಶ್ರೀ ಅವರೇ, ವೆಲ್ಕಮ್ ಟು ಲೈವ್. ಎಲ್ಲೋ ನಿಮ್ಮನ್ನು ನೋಡಿದ್ದೆ ತುಂಬ ಸಲ, ಆದರೆ ನಮ್ಮ ಲೈವ್ಗೆ ಫಸ್ಟ್ ಟೈಮ್ ಬರ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ನೀವು ಬಂದಿದ್ದಕ್ಕೆ. ಒಮ್ಮೆ ಬಂದಿದ್ರಾ ಅಂತ ಬಂದು ಲೈಕ್ ಬಂದಿದ್ದೀರಿ. ನಾನು ಬ್ಲೂ ಕೊಟ್ಟಿದ್ದೇನೆ ನಿಮಗೆ. ಓಕೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಚಾನಲಲ್ಲಿ ಕೆಲವು ವಿಡಿಯೋ ಉಂಟು, ಅದನ್ನು ನೋಡಿ ಸಪೋರ್ಟ್ ಮಾಡಿ, ಕಾಮೆಂಟ್ ಹಾಕಿ. ಕುರುಡ ತೆಗೆರೆ 100 ರೂಪಾಯಿ ಅಂತಿದ್ದಾರೆ. ಹೌದೌದು, ಕೊಡಿ 100 ರೂಪಾಯಿ ಹಾಕಿ ನೋಡೋಣ. ಕುರುಡ ಅಂತ ಹಾಕಿ ನೀವು. ಸಂಪತ್ತನ್ನು ಶಾಂತಕ್ಕ ದಾನೆ ತೆಲಿಪುನಿ ಬಣದಿಲ್ಲೇರು. ಪಾಪ ತೆಲಿಪಡಿಯ ತೆಲ್ತಂದು ಎಡ್ಡೆ ಜೀವಗು. ಸಂಪತ್ತನ್ನೇ ಹಾಯ್ ಪಣದಿಲ್ಲೇರು. ಟೆಕ್ಕಿ ಎಲ್ಲ ಕರ್ನಾಟಕ ಜನತೆಗೆ ನಮ್ಮ ನಮಸ್ಕಾರ. ಎಲ್ಲ ಕರ್ನಾಟಕ ಜನತೆಯ ಪರವಾಗಿ ನಿಮಗೆ ನಮಸ್ಕಾರಗಳನ್ನು ನಾನು ಕೊಡ್ತೇನೆ. ನಾರಾಯಣ ಕುಲ ಲೈಕ್ ಕೊಡಿ ಅಂತಿದ್ದಾರೆ. ಶಾಂತಕ್ಕ ದಾಣಿ ತೆಲಿಪೇರ ಬಲ್ಲಿಯ ಸಂಪುಗೆ ಏನಂದಿಲ್ಲೇರು. ನಶೀಪ 100 ಇದ್ದ ಬಣದಿಲ್ಲೇರು. ನಿರಂಜನನ ಬಂದರು. ದೇವ್ರೇ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿರಂಜನ್ ಬ್ರೋ ಬಂದಿದ್ದಕ್ಕೆ. ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ವಿಡಿಯೋಗಳನ್ನೆಲ್ಲ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ನಿಮಗೆ. ನಾನು ಮಲಗ್ತೀನಿ. ಗುಡ್ ನೈಟ್ ಆಪ್ಕೋ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಅಸ್ಮಿತಕ್ಕ. ಸಂಪತ್ತನೆ ಎನ್ನ ಲೈವ್ ಮಲ್ತೇನೆ ನೆಟ್ವರ್ಕ್ ಇಜ್ಜಿ ಅಂದೆ. ಓಕೆ ದುರ್ಗಕ್ಕ ಬರ್ತೀರ. ಹಾಯ್ ದುರ್ಗಕ್ಕ, ವೆಲ್ಕಮ್ ಟು ಲೈವ್. ಎಂಚ ಉಳ್ಳರು. ಥ್ಯಾಂಕ್ ಯು ಸೋ ಮಚ್. ಬರ್ತೀನಕ್ಕೆ ಸಪೋರ್ಟ್ ಮಾಡ್ಪ್ಲೇ ಲೈಕ್ ಕೊರ್ಲೆ. ದುರ್ಗಕ್ಕ ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು. ದುರ್ಗಾ ಮೇಡಮು ಚಾನೆಲಲ್ಲಿ. ಹೌದು. ಹಾಯ್ ದುರ್ಗಾ ಸಿಸ್ ಅಂತಿದ್ದಾರೆ. ಹೈಟೆಕ್ ನೀವು ಒಪ್ಪಿಗೆ ನೀಡಿದರೆ. ಅಯ್ಯೋ ನಾವು ಒಪ್ಪಿಗೆ ನೀಡುವುದು ಎಂತ ನಿಮಗೆ. ಧನ್ಯೋಸ್ತು. 5 ಲೈಕ್ ಕೊಟ್ಟು ಹೋಗ್ತಾ ಇದ್ದೀರಿ. ಥ್ಯಾಂಕ್ ಯು. ಸಪೋರ್ಟ್ ಅಂತಿದ್ದಾರೆ. ಬಾಯ್ ಗುಡ್ ನೈಟ್ ಅಂತಿದ್ದಾರೆ. ನಸೀಫ ಬಾಯ್ ಗುಡ್ ನೈಟ್ ನಸೀಫ. ಶಾಂತ ವನಸಾಡೆ ದುರ್ಗಾ ಸಿಸ್ಮಣ್ಣರು. ದುರ್ಗಕ್ಕ ಹಾಯ್ ಮನಸ್ರಿ ಹೇಗಿದ್ದೀರಾ ಅಂತ ಕೇಳ್ತಿದ್ದಾರೆ. ಟೆಕ್ ನಿರಂಜನ್ ಅವರೇ ಅಂತಿದ್ದಾರೆ. ನಾರಾಯಣ್ ಕುಲಾರ್ ಸೂಪರ್ ಅಂತಿದ್ದಾರೆ. ಸಂಪತ್ತನ ಯಾನ್ ಪೋಪಿ ನನ್ನ ಬಣದಿಲ್ಲ ದಾದಿಕ್ಕಿ. ದುರ್ಗಕ್ಕ ಹಾಯ್ ಸಂಪತ್ ಬ್ರೋ ಬಣದಿಲ್ಲ. ಹಾಯ್ ದುರ್ಗಾ ಮೇಡಮ್ ಊಟ ಆಯ್ತಾ? ದುರ್ಗಕ್ಕ ಹಾಯ್ ಸಂಪು ಅಂತಿದ್ದಾರೆ. ಟೆಕ್ಕಿ ನೀವು ಊಟಕ್ಕೆ ಕರೆದ್ರೆ ನಾನು ಬರುತ್ತೇವೆ. ನಾವು ಈಗ ಇಲ್ಲಿಗೆ ಕರೆಯಲಿಕ್ಕೆ ಸಾಧ್ಯ ಇಲ್ಲ ನಿಮಗೆ. ನಾನು ಕರೀತೇನೆ ಯಾವಾಗಲಾದರೂ ಒಮ್ಮೆ. ನೀವು ಊರಿಗೆ ಬರುವಾಗ ಕರೀತೇನೆ ಆಯಿತಾ. ದುಬೈಗೆ ಬಂದರೆ ನಮಗೆ ಒಂದು ಮೆಸೇಜ್ ಮಾಡಿ, ನಾವು ಕರೀತೇವೆ ನಿಮ್ಮನ್ನು. ಇಮೇಲ್ ಮಾಡಿ. ನನ್ನ ಇಮೇಲ್ ಅಡ್ರೆಸ್ ಅಲ್ಲಿ ಉಂಟು, ಇನ್ಸ್ಟಾಗ್ರಾಮ್ ಉಂಟು, ಎಲ್ಲ ಉಂಟು. ಆನ್ಲೈನ್ ಕ್ಲಾಸ್ ಇದೆ. ಬಾಯ್. ಓಕೆ ಬಾಯ್. ಕೋಸ್ಟಲ್ ಬಂದರು. ಹಾಯ್ ಕೋಸ್ಟಲ್, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಯ್ ಕೋಸ್ಟಲ್ ಅವರೇ ಅಂತಿದ್ದಾರೆ. ದುರ್ಗಕ್ಕ ಊಟ ಆಗಿದೆ ಮನಸ್ಸು ನಿಮ್ಮದು ಆಯಿತಾ? ನಾರಾಯಣ ಕುಲಾಲ ಹಾಯ್ ದುರ್ಗಾ ಸಿಸ್ ಅಂತಿದ್ದಾರೆ. ಅಮಿತಕ್ಕ ನಗಾಡ್ತಾ ಇದ್ದಾರೆ. ದುರ್ಗಕ್ಕ ಹಾಯ್ ಸರಿತಾ ಸಿಸ್ ಅಂತಿದ್ದಾರೆ. ವನಸಾಂಡೆ ಕೋಸ್ಟಲ್ ಕೆನದಲ್ಲಿ. ಅಸ್ಮಿತಾ ನೀವು ದುಬೈಯಾ? ಹೌದು, ನಾನು ದುಬೈಯಲ್ಲಿದ್ದೇನೆ. ಅಸ್ಮಿತಕ್ಕ ಓಕೆ ಅಂತಿದ್ದಾರೆ. ಮನಸ್ರಿ ಒಂದು ಹಾಡು ಹೇಳಿ. ಆ ಹಾಡು ಈಗ ನಾನು ಒಂದು ರಿಕ್ವೆಸ್ಟ್ ಬಂದಿದೆ, ಅದನ್ನು ಹಾಡ್ತೇನೆ. ಈಗ ನನಗೆ ಹೆದರಿಕೆ ಆಗ್ತದೆ. ಹಾಡಲಿಕ್ಕೆ ಶುರು ಮಾಡಿದ್ರೆ ಜನ ಎಲ್ಲ ಓಡ್ತಾರೆ. ಅದಕ್ಕೆ ಸಂಪತ್ತು ಓಡಿಗೆ ಪೋಪಿ ನಿಂತಲೇ ಅನ್ನೋದಿಲ್ಲ ಅಂದು ಬರುವೆ ನಾಳೆ ಅನ್ನೋದಿಲ್ಲ. ಓಕೆ ಬನ್ನಿ, ಯಾವಾಗಲೂ ವೆಲ್ಕಮ್. ಅಬೀಬಿ ಕಮ್ ಟು ದುಬಾಯ್. ಸಂಪತ್ತನ ಎನ್ನ ಮನಸ್ಸರಿಜ್ಜೆ ದಾನೆ ಕೆನದುಲ್ಲೇರು. ದಾನ್ನೆ ಕೋಸ್ಟಲ್ ಸ್ಪೈಸಿ. ಹಾಯ್ ದುರ್ಗಾ ಸಿಸ್. ನಿರಂಜನ್ಗೆ ಈ ಟೆಕ್ ದೇವಿಯರು ಬಣದಿದ್ದಾರೆ. ಅವುಂದು ಯಾರು ದೇವಿಯರು ಅಂತೆ. ಅಸ್ಮಿತಾ ರಿಯಲ್ ಕನ್ನಡ. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಕಿವಿಯೊಳಗೆ ನಾನು ಇಟ್ಟಿದ್ದೇನೆ. ಹಾಯ್ ಅಸ್ಮಿತಾ ಸಿಸ್ ಬಣದಿದ್ದಾರೆ. ಅಸ್ಮಿತಾ ಹೇಳಿ ಬಣದಿದ್ದಾರೆ. ಮನಶ್ರೀ ದುರ್ಗಾ ಮೇಡಮ್ ಅಂತಿದ್ದಾರೆ. ದುರ್ಗಾ ದಾದಾ ಅಂಡ್ ಸಂಪತ್ ಕನ್ನಡ. ಸಂಪತ್ತನ್ನ ಇರ್ನ ಬೇಜಾರಿಗೆ ಏನೊಂಜಿ ಪದ್ಯ ಬನ್ಪೆ ಇರ ಅವನ್ ಕೇಂದು ಕುಲ್ಲೆ ಅಪ್ಪ ಬೇಜಾರು ಪೋಪಣಿರ್ನ ಮನಸ್ಸು ಸರಿಯಾಗ್ಬೋದು. ತುಲೆ ಅರ್ಥಪೂರ್ಣವಾದ ಒಂದು ಹಾಡನ್ನು ಹಾಡ್ತೇನೆ ನಾನು. ಅರ್ಥಪೂರ್ಣವಾದ ಆಯ್ತಾ, ಮೆಲಾನೆ ಹಾಡ್ತೇನೆ, ಜೋರಾಡುವುದಿಲ್ಲ.
ಕಾನದ ಕಡಲಿಗೆ ಹಂಬಲಿಸಿದೆ ಮನ, ಕಾನದ ಕಡಲಿಗೆ ಹಂಬಲಿಸಿದೆ ಮನ ಮನ, ಕಾನದ ಕಡಲಿಗೆ ಹಂಬಲಿಸಿದೆ ಮನ, ಕಾನದ ಕಡಲಿಗೆ ಹಂಬಲಿಸಿದೆ ಮನ. ಕಾಣಬಲ್ಲೆನೆ ಒಂದು ದಿನ ಕಡಲನು, ಕೂಡಬಲ್ಲೆನೆ ಒಂದು ದಿನ, ಕಾಣಬಲ್ಲೆನೆ ಒಂದು ದಿನ ಕಡಲನು, ಕೂಡಬಲ್ಲೆನೆ ಒಂದು ದಿನ. ಕಾನದ ಕಡಲಿನ ಮೊರೆತದ ಜೋಗುಲ ಒಳಗಿವಿಗೆಂದು ಕೇಳುತ್ತಿದೆ, ನನ್ನ ಕಲ್ಪನೆಯು ತನ್ನ ಕಡಲನೆ ಚಿತ್ರಿಸಿ ಚಿಂತಿಸಿ ಸುಯ್ಯುತ್ತಿದೆ. ಕಾನದ ಕಡಲಿನ ಮೊರೆತದ ಜೋಗುಳ ಒಳಗಿವಿಗಿಂದು ಕೇಳುತ್ತಿದೆ, ನನ್ನ ಕಲ್ಪನೆಯು ತನ್ನ ಕಡಲನೆ ಚಿತ್ರಿಸಿ ಚಿಂತಿಸಿ ಸುಯ್ಯುತ್ತಿದೆ. ಎಲ್ಲಿರುವುದೋ ಅದು, ಎಂತಿರುವುದೋ ಅದು, ನೋಡಬಲ್ಲೆನೆ ಒಂದು ದಿನ ಕಡಲನು, ಕೂಡಬಲ್ಲೆನೆ ಒಂದು ದಿನ. ಸಾವಿರ ಹೊಳೆಗಳು ತುಂಬಿ ಹರಿದರು ಒಂದೇ ಸಮನಾಗಿಹುದಂತೆ, ಸುನೀಲ ವಿಸ್ತರ ತರಂಗ ಶೋಭಿತ ಗಂಭೀರಾಂಬುದಿ ತಾನಂತೆ, ಮುನ್ನೀರಂತೆ ಅಪಾರವಂತೆ, ಕಾಣಬಲ್ಲೆನೆ ಒಂದು ದಿನ ಕಡಲನು, ಕೂಡಬಲ್ಲೆನೆ ಒಂದು ದಿನ. ಜಟಿಲ ಕಾನನದ ಕುಟಿಲ ಪಥಗಳಲ್ಲಿ ಹರಿವ ತೊರೆಯು ನಾನು, ಎಂದಿಗಾದರೂ ಕಾನದ ಕಡಲಿಗೆ ಸೇರಬಲ್ಲೆನೇನು. ಜಟಿಲ ಕಾನನದ ಕುಟಿಲ ಪಥಗಳಲ್ಲಿ ಹರಿವ ತೊರೆಯು ನಾನು, ಎಂದಿಗಾದರೂ ಕಾನದ ಕಡಲನ್ನು ಸೇರಬಲ್ಲೆನೇನು. ಸೇರಬಹುದೇ ನಾನು ಕಡಲ ನೀಲಿಯೊಲು, ಕರಗಬಹುದೇ ನಾನು, ಕರಗಬಹುದೇ ನಾನು, ಕರಗಬಹುದೇ ನಾನು. ಥ್ಯಾಂಕ್ ಯು ಸೋ ಮಚ್. ಯಾರು ಹರೀಶಣ್ಣ ಬಂದರು. ಹಾಯ್ ಹರೀಶಣ್ಣ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಹಾಯ್ ನಾರಾಯಣ್ ಬ್ರೋ ಅಂತಿದ್ದಾರೆ. ಅಸ್ಮಿತ್ ದೇವರೇ ಅಂತಿದ್ದಾರೆ. ಸೂಪರ್ ಮ್ಯೂಸಿಕ್ ಅಂತಿದ್ದಾರೆ. ಅಸ್ಮಿತ್ ಥ್ಯಾಂಕ್ ಯು. ಶಾಂತಕ್ಕ ಸಪೋರ್ಟ್ ಮಾಡ್ತಿದ್ದಾರೆ. ಏನೇಳಿ ಅಂದರೆ ನಾವು ಹೋಗ್ತೀವಿ, ಹೇಳಿದೆ ನಾನು. ಸಪೋರ್ಟ್ ಮಾಡಿ, ಹಾಡಿ ಹಾಡಿ ಕೇಳಲೇಬೇಕು. ಕೇಳಿದಿರಲ್ಲ, ಹೇಗಾಯಿತು? ಚೆನ್ನಾಗಿತ್ತಾ? ಹೇಳಿ ನಮಗೆ. ಸಪೋರ್ಟ್ ಮಾಡಿದವರಿಗೆ ಎಲ್ಲರಿಗೂ ಧನ್ಯವಾದಗಳು. ನಾನು ಎಲ್ಲ ಸಪೋರ್ಟನ್ನು ಓದೋದಿಲ್ಲ. ಮನಶ್ರೀ ಸೂಪರ್ ಅಂತಿದ್ದಾರೆ. ಕೋಸ್ಟಲ್ ಸೂಪರ್ ಅಂತಿದ್ದಾರೆ. ಹರೀಶಣ್ಣ, ಹಾಯ್ ಹರೀಶಣ್ಣ, ವೆಲ್ಕಮ್ ಟು ಲೈವ್. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಕರ್ನಾಟಕದ ಸ್ವರ ಪ್ರಯುಕ್ತ ಅವಾರ್ಡ್ ನಿಮಗೆ ಈ ಸಲ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ಗೆ ಅಸ್ಮಿತಕ್ಕ. ಹಾಯ್ ಕೋಸ್ಟಲ್ ಸ್ಪೈಸ್ ಅಂತಿದ್ದಾರೆ. ಮನಶ್ರೀ, ಹಾಯ್ ಹರೀಶ್ ಬ್ರೋ ಅಂತಿದ್ದಾರೆ. ದುರ್ಗಕ್ಕ ಚೆನ್ನಾಗಿದೆ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಸ್ಮಿತಕ್ಕ. ಸೂಪರ್ ಸೂಪರ್ ಅಂತಿದ್ದಾರೆ. ಹರೀಶಣ್ಣ ಸೂಪರ್ ಸಪೋರ್ಟ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಮನಶ್ರೀ ಫೈರ್ ಕಳಿಸ್ತಿದ್ದಾರೆ. ಥ್ಯಾಂಕ್ ಯು. ದುರ್ಗಕ್ಕ ಸೂಪರ್ ಅಂದರು. ಸಂಪತ್ತನ್ನೇ ಸರಿತಾ ಕಾಯಿ ಬಂದಿಲ್ಲ. ಹರೀಶಣ್ಣ ನಮಸ್ತೆ. ದುರ್ಗಕ್ಕ ಬಂದಿರು. ಸಂಪತ್ತನ್ನೇ. ಕಿರಣ್ ರಾವ್ ಶಿವಾಜಿ ಬರ್ತೀರಾ? ಹಾಯ್ ಕಿರಣ್ ಬ್ರೋ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿದ್ದಕ್ಕೆ. ಲೈಕ್ ಕೊಡೋದವರು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಯಶವಂತ್ ಬಂದರು. ಹಾಯ್ ಅಣ್ಣ ಅಂತಿದ್ದಾರೆ. ಹಾಯ್ ಬ್ರೋ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಲೈವಿಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಅಖಿಲ್ ಎಡಿಟ್ಸ್ ಬಂದರು. ಅಖಿಲ್ ಎಡಿಟ್ಸ್ ತುಂಬ ದಿವಸ ಆಯ್ತು ಬರೋದು. ಎಕ್ಸಾಮ್ ಎಲ್ಲ ಮುಗೀತಾ ನಿಮ್ಮದು? ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ದಸರಾ ಎಲ್ಲರಿಗೂ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ನಮಗೆ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸ್ಕಿಪ್ ಅಂತಿದ್ದಾರೆ ಸಂಪತ್ತನ್ನ. ಸಂಪತ್ತನ್ನ ಸ್ಕಿಪ್ಪು ಎಂತ ಸ್ಕಿಪ್ ಮಾಡಿದ್ದೀನಿ ನಾನು ನೋಡ್ತೇನೆ. ಬೇಜಾರು ಮಾಡಬೇಡಿ, ಒಂದೊಂದು ಸ್ಕಿಪ್ ಆಗ್ತದೆ. ಎನ್ನ ಮನಸ್ಸರಿಜ್ಜಿ ಫೀಲಿಂಗ್ ಸಾಂಗ್ ಪಲ್ಲೆ ಸರಿತಕ್ಕ. ಹಾಯ್ ಬುಲ್ತಂದುಲೆ ದಾದೆ.
ಪೂರ ಓದಿಯೇ ಇರ್ನ. ಹಾಯ್ ಹರೀಶ್ ಬ್ರೋ ಬಂದಿದ್ದಾರೆ. ಹರೀಶ್ ಬ್ರೋ ಹೀಗೆ ನೋಡ್ತಾ ಇದ್ದಾರೆ. ದುರ್ಗಕ್ಕ ಸೂಪರ್ ಅಂತಿದ್ದಾರೆ. ಸಮತನ ಫೀಲಿಂಗ್ ಸಾಂಗ್ ಪನ್ನೆ ದಾದೆ ಫೀಲಿಂಗ್ ಸಾಂಗ್ ಬೋರ್ಡು ಇರೋ ದಾನೆ ಪೊನ್ನೆ ಅವ ಕುಂದಾಪುರ ಹುಡುಗ ಬರ್ತೀರಿ. ಹಾಯ್ ಕುಂದಾಪುರ ಹುಡುಗ, ವೆಲ್ಕಮ್ ಟು ಲೈವ್. ಎಂಚ ಉಳ್ಳರು ಇನ್ನು ಕೂಡ ಪುದರ್ ಬರೀದಿತ್ತೆ ಮಾರ, ಓಲ್ ಬರೀದಿತ್ತೆ ಸಿಗೋದು. ಅಭಿಷೇಕ್ ವೆಲ್ಕಮ್ ಟು ಲೈವ್. ಅಭಿಷೇಕ್ ಕುಡ್ಲದ ಬರ್ಪೂಜಾರ ದಸರಾಗು ಇಜ್ಜಿ ಯಾನು ಲಾಸ್ಟ್ ಇಯರ್ ಬೈದೆ, ಈ ವರ್ಷ ಬರ್ಪೂಜಿ ಮಿಸ್ ಆವೊಂದು ನೆಂಕ್ ಪೋಯ್ ಸತ್ತಿದ ಪುರ ನೆನ್ತೊಂದುಂಡು ಇಸ್ತಿಲ್ಲ ಬೈದೋಡು ಆಪುನು ಒಂಜು ವಾರ ಅಂಡಲ್ಲ ಬೈದುಂಡು ಇಟ್ಟೈತೆ. ಥ್ಯಾಂಕ್ ಯು ಸೋ ಮಚ್ ಮಾತೆರೆಗಳ ಲೈವ್ಗೆ ಬೈದಿನ ನಕ್ಲೆಗ್ ಸಪೋರ್ಟ್ ಮನ್ಪಳೆಗ್ ಮಸ್ತ್ ಉಪಕಾರ ಬಕ್ಕ ನಿಕ್ಲೆಗ್ ಮಾತೆರೆಗಳ ಹ್ಯಾಪಿ ದಸರಾ. ಒಂಜಿ ಲೈಕ್ ಕೊಡೋದು ಲೈಕ್ ಕೊಡ್ದು ಸಪೋರ್ಟ್ ಮನ್ಪಳೆ. ಅಂಚಿನ ಏರ್ ಮತ್ತೆ ಸಬ್ಸ್ಕ್ರೈಬ್ ಮಾಡ್ತಿದ್ದಾರಾ ಪ್ಲೀಸ್ ಸಬ್ಸ್ಕ್ರೈಬ್ ಮನ್ಪಳೆ. ಯಾರೆಲ್ಲ ಲೈಕ್ ಕೊಡಲಿಲ್ಲ ಪ್ಲೀಸ್ ಲೈಕ್ ಕೊಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಹ್ಯಾಪಿ ದಸರಾ ಹಬ್ಬದ ಶುಭಾಶಯಗಳು. ಮತ್ತು ಯಾರೆಲ್ಲ ವಿಡಿಯೋವನ್ನು ನೋಡಲಿಲ್ಲ ನೋಡಿ ಸಪೋರ್ಟ್ ಮಾಡಿ, ಕಾಮೆಂಟ್ ಹಾಕಿ. ಇದಕ್ಕೆ ಓವಿಯೇ ಫೀಲಿಂಗ್ ಸಾಂಗ್ ನಗುವ ನಯನವ ಹಾಡಿಗೆ ಲೈಕ್ ಕೊಟ್ಟಿದ್ದೇನೆ. ಹೌದಾ, ಥ್ಯಾಂಕ್ ಯು ಸೋ ಮಚ್ ಮಾನಶ್ರೀ ಅವರೇ, ಥ್ಯಾಂಕ್ ಯು. ಸೂಪರ್. ಬೇಜಾರು ಆಗೋಲ್ಲ ಅಂದರೆ ಒಂದು ಮಾತು ಕೇಳುವೆ. ಹಾಂ ಕೇಳಿ ನಮಗೆ ಬೇಜಾರು ಇಲ್ಲ. ಬೇಜಾರು ಎನ್ನುವ ನರವನ್ನು ನಾವು ಕಟ್ ಮಾಡಿದ್ದೇವೆ. ಯಾರು ಎಂತ ಹೇಳಿದ್ರು ತಗೊಳ್ತೇವೆ, ತೊಂದರೆ ಇಲ್ಲ. ಆದರೆ ಒಳ್ಳೆಯದನ್ನೇ ಹೇಳಿ, ಜಾಸ್ತಿ ಕೆಟ್ಟದನ್ನೇ ಹೇಳಬೇಡಿ ಆಯಿತಾ. ಯಾಕೆಂದರೆ ಬೇರೆಯವರಿಗೆ ಬೇಜಾರಾಗಬಾರ್ದು ಅಷ್ಟೇ. ನಮ್ಮ ಎಲ್ಲ ಫ್ಯಾಮಿಲಿ ಲೈವಲ್ಲಿದೆ, ಅದಕ್ಕೋಸ್ಕರ ಸಪೋರ್ಟ್ ಅಂತಿದ್ದಾರೆ. ಪ್ರೇಮದ ಕಾದಂಬರಿ ಬರೆದೆನು ಕಣ್ಣೀರಲಿ, ಕತೆಯು ಮುಗಿಯದೆ ಹೋದರು. ಬುಡ್ಚಿ ಬುಳಿಪರ ಹಾಕ್ಬಿಡಿ ಇಂಕ್. ರಾಜಪ್ಪ ಬಂದರು. ಹಾಯ್ ರಾಜಪ್ಪಣ್ಣ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಿ? ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಒಂದು ಲೈವಿಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿ ಒಂದು ಕೊರವಂಜಿ ಡ್ಯಾನ್ಸ್ ಇದೆ, ಒಂದು ಹುಲಿವೇಷ ಇದೆ, ಕಂಗೀಲು ಡ್ಯಾನ್ಸ್ ಇದೆ, ಮತ್ತು ಆಟಿಡೊಂಜಿ ದಿನ ಇದೆ. ಎಲ್ಲವನ್ನು ನೋಡಿ. ಅನಾಥ ಮಗುವಾದೆ ಅವು ಗೊತ್ತು ಜಾಂದಿ ಅಂಕ ಅವು ಆತ ಗೊತ್ತುಜ್ಜಿ ನನಪುರ ಕಲ್ಪರೆ ಉಂಡಿ ಅವು ಬೂಕು ತಿಕ್ಕಂಡು ಹೆಂಗೆ ಕಲ್ಪರೆ ಆಪುನಿತ್ತೆ ಆಪುಜಿ ಡ್ಯಾಮೇಜ್ ಲಜ್ ಅಂಚ ನನೊಂಜಿ ರಜೆ ತಿಕ್ಕೊಡೆ ಹೆಂಗ್ಲೆ ಅಪ್ಪಣ್ಣ ಕಲ್ಪರೆ ಆಪುಣಂತೆ. ದುರ್ಗಕ್ಕ ಸೂಪರ್ ಮಾಡೋದು. ಥ್ಯಾಂಕ್ ಯು ಸೋ ಮಚ್. ರಾಜಪ್ಪಣ್ಣ ಲೈವಿಗೆ ಲೈಕ್ ಕೊಡೋದಿದ್ದರೆ ಸಪೋರ್ಟ್ ಮಾಡಿ, ನಿಮಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ನಿಮಗೆಲ್ಲರಿಗೂ. ಬೇಗ ಬಂದು ಲೈಕ್ ಕೊಡಿ. ಯಾರೆಲ್ಲ ಬರಲಿಲ್ಲ ಬೇಗ ಬಂದು ಲೈಕ್ ಕೊಡಿ ನಮಗೆ. ಯಾರೆಲ್ಲ ದೂರದಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದೀರಾ ಅವರು ಕೆಳಗೆ ಬಂದು ಲೈಕ್ ಕೊಡಿ. ಯಾನ್ ಇದನ್ನ ವಿಡಿಯೋ ಪೂರ ತುಯ್ಯ. ಥ್ಯಾಂಕ್ ಯು ಸೋ ಮಚ್. ಯಾನ್ ಕಾಮೆಂಟ್ಗೆ ಹಾರ್ಟ್ ಕಡಪ್ರಿಯ ಇರಗಾವೆ. ಥ್ಯಾಂಕ್ ಯು ಸೋ ಮಚ್. ನಿಖಲಾಪುರ ಸಪೋರ್ಟ್ ಬೋರ್ಡು ಎಂಕುಳ ಇರಕ್ಕೆ ಸಪೋರ್ಟ್ ಅನ್ಪ ಇಲ್ಲ ಎಂಕ್ಲಿ ಸಪೋರ್ಟ್ ಅನ್ಪ್ಲೆ. ಇನ್ನು ಫುಲ್ ವಿಡಿಯೋ ಅಲ್ಲ ತೂಪೆ ರೆಡ್ಡೆಟ್ ಮೂಜೆಟ್ಲ ತೂಪೆ ಮುರಣಿ ಒಂಜಿ ತೂತೆ ನಾನು ಒಂಜಿ ಬಾಕಿ ಉಂಡು. ರೆಡ್ ಕಟ್ಟಿಲ್ದ ಪಾಡ್ತಾರೆ ಇರೋ ಊರ ಬತ್ತಿಲ್ಲ ಕಾಣ್ಮಾರೆ ಬೊಕ್ಕ ತಿಕ್ಕಜ್ಜಿ ಅಂಕ್. ಬನ್ನಿ ಜನರೇ. ಯಾರೆಲ್ಲ ಲೈವಲ್ಲಿದೆ? ಪ್ರವೀಣ್ ಕೊಯ್ಯೂರ್ ಬತ್ತೇರು. ಹಾಯ್ ಜೈ ಭೀಮ್ ಬ್ರೋ ಪಣಂದುಲೇರು. ಹಾಯ್ ಪ್ರವೀಣ್ ಕೊಯ್ಯೂರ್, ವೆಲ್ಕಮ್ ಟು ಲೈವ್. ಹ್ಯಾಪಿ ದಸರಾ ನಿಮಗೆ. ಹೇಗಿದ್ದೀರಾ? ಊಟ ಆಯ್ತಾ? ಎಂಚ ಉಳ್ಳರು ಸೌಖ್ಯನೇ? ಒಂಜಿ ಲೈಕ್ ಕೊಡ್ದು ಸಪೋರ್ಟ್ ಮನ್ಪ್ಲೆ. ಯಾನು ತೂಪೆ ಸಂಡೆ ಒಬ್ಬ ಈರೇನು ಸಿವು ಅಂದಾಯ ಮಂತದಿನಿಯೇ ಈರೆ ತೂಜಾಡ ಎಂಚ. ಅಯ್ಯೋ ದೇವರೇ. ಪ್ರವೀಣ್ ಅಣ್ಣ ಒಂಜಿ ಲೈಕ್ ಕೊಡ್ದು ಸಪೋರ್ಟ್ ಮನ್ಪ್ಲೇವೆ. ಥ್ಯಾಂಕ್ ಯು ಸೋ ಮಚ್. ಇರೇಗ್ ಮನಸ್ಸಂಡೆ ಅದೇ ಸ್ಪೆಷಲ್. ಹ್ಯಾಪಿ ದಸರಾ ಇರೇಗ್ಲ. ದುರ್ಗಕ್ಕ ನವೀನ್ ಬ್ರೋ ನೀರು ಪರಂದೆ ಪೊಡು ನೀರು ಬರ್ಪೇನೆ ತೂಯಾರು ಜನ ಬರ್ಪೇರು ಅಂದಿ ಐಕೆ ಪರಂದೆ ಉಳ್ಳೇನು ಇನ್ನು ಜಾಸ್ತಿ ಬರ್ಪೆ. ನನ್ನವರು ಯಾರು ಇಲ್ಲ ಸಾಂಗ್ ಅವಪುರ ಕೇನೋಚಿ ಇರಂಜು ಎಡ್ಡೆ ಸಾಂಗ್ ಕೇಳಿದಲ್ಲ ಇರಾಗ ಇಂಚಿನ ಫೀಲಿಂಗ್ ಸಾಂಗ ಯಾನ್ ತೂಪೆ ಫೀಲಿಂಗ್ ಸಾಂಗ್ ಉಂಟು. ಫೀಲಿಂಗ್ ಉಂಟು ದಾದ ಫೀಲಿಂಗ್ ಇರಗ ಬೇಜಾರ ಅದು ಖುಷಿಯ ವಾ ಫೀಲಿಂಗ್. ಮನಸ್ರಿ ನೆಕ್ಸ್ಟ್ ಟೈಮ್ ಕನ್ನಡಕ ಸ್ಕ್ವೇರ್ ಟೈಪು ಮೀಡಿಯಮ್ ಸೈಜ್ ತಗೊಳ್ಳಿ. ಈಗ ಇರುವ ಕನ್ನಡಕ ಸ್ಕೆಚ್ ನಿಮ್ಮ ಮುಖಕ್ಕೆ ದೊಡ್ಡದಾಯಿತು ಅಂತ ಅದು ನನಗೆ ಅವರೇ ಒಂದು ಹುಡುಗಿ ಸಜೆಸ್ಟ್ ಮಾಡಿದೆ. ಅಲ್ಲಿ ಯಾರು ಗೊತ್ತಾ, ನಾನು ಕನ್ನಡಕದ ಅಂಗಡಿ ಹೋದಲ್ಲ, ಅಲ್ಲೇ ಹುಡುಗಿಯಲ್ಲಿದ್ದು ಇದು ನಿಮಗೆ ಒಳ್ಳೆ ಕಾಣ್ತದೆ ಅಂತ. ಸೊ ಇದು ಉಂಟು, ಇನ್ನೊಂದು ಉಂಟು ಬೇಕಾದರೆ ಸೇಮ್ ಹಾಗೆ.
ಅದು ಎಲ್ಲೋ ಇಟ್ಟಿದ್ದೇನೆ, ಸಿಗ್ತಾ ಇಲ್ಲ ನಿಮಗೆ. ಎಲ್ಲೋ ಇಟ್ಟಿರ್ಬೇಕು. ಹರೀಶ್ ವಾಸ್ ಟೈಮ್ಡ್ ಔಟ್ ಬೈ ಮನಸ್ರಿ ಫಾರ್ 60 ಸೆಕೆಂಡ್. ಏನಾಯ್ತು ಶ್ರೀದುರ್ಗಕ್ಕ? ಹೋ ದೇವ, ಅವು ಹುಡುಗಿ ಪನ್ನಿನಕ್ಕೆ ಈರು ದೆತೋನಿನ ನವೀನ್ ಬ್ರೋ ಅಂದೆ ಅಂಚತ್ತು ಹುಡುಗಿ ಬಂಡ ಅಂಗಡಿದ ಮೂಲು ನಮ್ಮ ನೆಕ್ಸ್ಟ್ ಲೆನ್ಸ್ ಕಾರ್ಟ್ ಉಂಡತ್ತೆ, ಲೆನ್ಸ್ ಕಾರ್ಟ್ ಕುಡ್ಲಾಡ್ ಅಲ್ಪದ ಸೇಲ್ಸ್ ಪರ್ಸನ್ ಬೊಕ್ಕ ಸರಿತಾ ತ್ರಿಷಾ ಪೂರ ಓಕೆ ಬಂಡೆ ರಕ್ಲೆಗ್ಲ ಓಕೆ ಅಣ್ಣಂಚ ಶೋಕ್ ತೋಜು ನುಂದು ಇತ್ತೆ ಸ್ಟೈಲ್ ಆತವ ಮಲ್ಲ ಕನ್ನಡಕ ದೀಪಿನ ನನ್ನ ಮಲ್ಲ ಇಂಚ ಬರ್ಕೊಂಡು ಇತ್ತು ಮಲ್ಲ. ಅದು ಯಾಕೆ ಹರೀಶಣ್ಣನ್ ಅವರನ್ನು ಟೈಮ್ ಔಟ್ ಮಾಡಿದ್ದು ಮನಸ್ರಿ ಅವರೇ? ಏನಾಯ್ತು? ಬ್ಯಾಡ್ ಕಾಮೆಂಟ್ ಹಾಕಿದ್ರ ಅವರು? ಸಂಪತ್ತನೆ ಬೇಜಾರಾಂಡ ದಾದಿಗೆ ಬೇಜಾರಿಗೆ ದಾದ ಅನ್ಕೊಂಡು ನಮ್ಮ ತುಳುನಾಡು ಬರ್ತೀರಿ. ಹಾಯ್ ನಮ್ಮ ತುಳುನಾಡು, ವೆಲ್ಕಮ್ ಟು ಲೈವ್. ನಮಸ್ಕಾರ ಪಣಂದುಲೇರು, ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬರ್ತೀನಕ್ಕೆ. ಒಂಜಿ ಲೈಕ್ ಕೊಡ್ದು ಸಪೋರ್ಟ್ ಮನ್ಪ್ಲೆ ಅಂಚೆನೆ ಚಾನೆಲ್ಗೆ ಹೋದು ಸಬ್ಸ್ಕ್ರೈಬ್ ಮಾಡ್ತಿಜಾಡ ಸಬ್ಸ್ಕ್ರೈಬ್ ಮನ್ಪ್ಲೆ. ಪಿಲಿತೆ ಸತುಲೆ ಕೊರವಂಜಿ ಡ್ಯಾನ್ಸ್ ತುಲೆ ಕಂಗಿಲು ಡ್ಯಾನ್ಸ್ ತುಲೆ ಆಟಿಡೊಂಜಿ ದಿನ ತುಲೆ ತೂದು ಮಾತ್ರ ಸಪೋರ್ಟ್ ಮನ್ಪ್ಲೆ, ಮೆಸೇಜ್ ಪಾಡ್ಲೆ, ಕಾಮೆಂಟ್ ಮನ್ಪ್ಲೆ. ಹ್ಯಾಪಿ ದಸರಾ ಇರೆಗ್, ಥ್ಯಾಂಕ್ ಯು ಸೋ ಮಚ್. ಸಂಪತ್ತನ್ನೇ ಬೊಕ್ಕ ಬರ್ಪೆ ಅನ್ನೋದು ಓಕೆ ಸಂಪತ್ತನ್ನ, ಬಾಯ್ ಬಾಯ್. ಏನಾಯ್ತು? ಯಾಕೆ ಟೈಮ್ ಔಟ್ ಕೊಟ್ಟಿದ್ದು? ಏನಾಯ್ತು? ಹೌದೌದು, ನಾನು ಅದೇ ಕೇಳಿದ್ದು. ಏನು ಬ್ಯಾಡ್ ಕಮೆಂಟ್ ಹಾಕಿದ್ರು? ಅವ್ರು ಯಾವಾಗಲೂ ಬರ್ತಾರೆ, ಬ್ಯಾಡ್ ಕಮೆಂಟ್ ಹಾಕಲ್ಲ ಅವರು. ಶರತನ್ನ ಬಂದರು. ಶರತನ್ನ ವೆಲ್ಕಮ್ ಟು ಲೈವ್. ಹೇಗಿದ್ದು? ಎಂಚ ಒಳ್ಳರು, ಥ್ಯಾಂಕ್ ಯು ಸೋ ಮಚ್ ಬತ್ತಿನಕ್ಕೆ. ಒಂಜಿ ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಪ್ಲೆ ಅಂಚೆನೆ ಚಾನೆಲ್ಗೆ ಹೋದು ಸಬ್ಸ್ಕ್ರೈಬ್ ಮಾಡ್ತಿದ್ದ ಸಬ್ಸ್ಕ್ರೈಬ್ ಮಾಡ್ಪ್ಲೆ. ಇರು ಮಲ್ತಿದಾರ ಅಂತ ತೋಜಿ ನಂಗೆ ಕೂಡ ಪಂಪಿನಿ ಪಂಡ ಅಭ್ಯಾಸ ಆದ್ರೆ ಅಂಚ. ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ಗೆ ಲೈಕ್ ಕೊಡಿ, ಸಪೋರ್ಟ್ ಮಾಡಿ ನಮಗೆ. ಕೆಬಿಟ್ಟು ದಾದ ಪಿರೌಡು ಅವೇನು ಇಯರ್ ಒಂದು ದೀತೀನಿ ಪ್ರೊಟೆಕ್ಟರ್ ಪಂಡ ನಂಗೆ ಸೌಂಡ್ ಪಿರ ಜಾಸ್ತಿ ಮಂಡೆಗೆ ಬರಬಲ್ಲಿ. ಹರೀಶ್ ಬ್ಯಾಡ್ ಕಾಮೆಂಟ್ ಹಾಕಲ್ಲ. ಹೌದೌದು, ಅವ್ರು ಬ್ಯಾಡ್ ಕಾಮೆಂಟ್ ಹಾಕಲ್ಲ, ಅದು ನನ್ಗೆ ಗೊತ್ತು. ಅದಕ್ಕೆ ಕೇಳಿದ್ದು ನಾನು ಮನಸ್ರಿ ಅವ್ರು ಯಾಕೆ ಇದು ಮಾಡಿದ್ದ ಅಂತ. ಕಿರು ಪರಿಚಯ ಬರ್ತೀರಿ. ನಮಸ್ಕಾರ ಧನಿ ಪಣದಲ್ಲಿ. ಹಾಯ್ ಕಿರು ಪರಿಚಯ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ಈ ಹೆಸರನ್ನು ಕೇಳಿದ್ದೇನೆ ನಾನು, ಎಲ್ಲಿ ಅಂತ ಗೊತ್ತಿಲ್ಲ ನನಗೆ. ಇವರಲ್ಲ, ಕಿರು ಪರಿಚಯ. ಕಿರು ಪರಿಚಯ, ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಬತ್ತಿನಕ್ಕೆ ಒಂಜಿ ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಪ್ಲೆ ಅಂಚೆನೆ ಚಾನಲ್ಗೆ ಸಬ್ಸ್ಕ್ರೈಬ್ ಆತಿಜಾಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಪ್ಲೆ. ಇರೇನ ಚಾನಲ್ ಎತ್ತಂದಂಡ ಒಂಜಿ ವೀಡಿಯೋ ತೂದು ಸಬ್ಸ್ಕ್ರೈಬ್ ಮಾಡ್ಪ್ಲೆ. ಈಜಿಂದ ಅವು ಮೈನಸ್ ಹಾಕೊಂಡು ಸೊ ವೀಡಿಯೋ ತೂದು ಕಾಮೆಂಟ್ ಮಾಡಲಿ. ಇರೆಗಳ ಇಂಕ್ಲೂ ಸಪೋರ್ಟ್ ಮಾಡ್ಪುವ. ಮನಶ್ರೀ ಅವರು ಸೇಲ್ ಆಗಲಿ ಅಂತ ಹೇಳಿದ್ದಾರೆ. ಮನಶ್ರೀ ಅವರೇ, ನಾವೊಂದು ಹರೀಶ್ ಅವರನ್ನು ನೀವು ಟೈಮ್ ಔಟ್ ಮಾಡಿದ್ರಲ್ಲ, ಅದು ಯಾಕೆ ಅಂತ ಕೇಳ್ಬೋದಾ? ಮಾಲಿಂಗಣ್ಣ ಭಟ್ರು ಬರ್ತಾರೆ. ಹಾಯ್ ಭಟ್ರೆ, ವೆಲ್ಕಮ್ ಟು ಲೈವ್. ಎಂಚ ಒಳ್ಳರು, ಥ್ಯಾಂಕ್ ಯು ಸೋ ಮಚ್. ಲೈಕ್ ಕೊರೋದಕ್ಕೂ ಲೈಕ್ ಕೊರಲಿ, ಸಪೋರ್ಟ್ ಮಾಡ್ಪ್ಲೆ. ದಾದ ಸ್ಪೆಷಲ್ ಇರೇಗಿನಿ. ಹಾಯ್ ನಾರಾಯಣ್ ಕುಲಾಲ್ ಅಂತಿದ್ದಾರೆ. ಮಾಲಿಂಗ ಭಟ್ರೆ, ಇನ್ನೆಷ್ಟೊತ್ತಿಗೆ 50 ಲೈಕ್ ಆಗಿದೆ, ಇವತ್ತು ಯಾಕೆ ಆಗಲಿಲ್ಲ? ಯಾರು ಕೊಡ್ಲಿಲ್ವಾ? ಯಾರು ಬಾಕಿ ಇದೆ ಲೈಕ್ ಕೊಡ್ಲಿಕ್ಕೆ? ಕಿರುಪರಿಚಯ ಆಟಿಡೊಂಜಿ ಪ್ರೋಗ್ರಾಮ್ಡ್ ಮುರಣಿ ಅಲ್ಲ ಹಿರೇನ ಒಟ್ಟಿಗೆ ಶೂಟ್ ಮಲ್ತೊಂದು ಇತ್ತೆತ್ತೆ. ಓ ಅಂದಂದ ಓ ಥ್ಯಾಂಕ್ ಯು ಸರ್. ಇನ್ನು ಪುದರ್ ಮರತ್ಬೋದು ನಿಂಗೆ ಮಾತ್ರ ಏನು ಕಿರುಪರಿಚಯ ಕೇಂದ್ರ ಹಾಕೊಂಡು ನಾಣಿಂಕ್. ಓಕೆ ಇರಾಗ ಒಂಜಿ ಬ್ಲೂ ಕೊರ್ಪೇನವೇ. ಓಕೆ, ನಮ್ಮ ಕಿರುಪರಿಚಯ ಹೊಸತ್ತು ಚಾನೆಲ್ ಸ್ಟಾರ್ಟ್ ಮಾಡ್ತಿದ್ದೀರಿ. ಯಾರೆಲ್ಲ ದುಬೈ ಡೊಪ್ಪುನಿ. ಸೊ ಪ್ಲೀಸ್ ಅರ್ನ ಚಾನೆಲ್ಗಳ ಮಾತೆಲ್ಲ ಸಪೋರ್ಟ್ ಮಾಡ್ಪ್ಲೆ. ಯಾರೆಲ್ಲ ನಿಕ್ಲೆ ಪಿರ ಸಪೋರ್ಟ್ ಮಾಡ್ಪೇರ್ ಬೋಡಂಡ ಬೊಕ್ಕ. ಮಲಿಂಗ ಭಟ್ರು ಗಂಜಿ ಬಣಂದುಲ್ಲೇರು.
ಮನಶ್ರೀ ಬರೀ ಇದೇ ಆಯಿತು ಅಂತ ಹೇಳಿದ್ದಾರೆ, ಅದಕ್ಕೆ ಟೈಮ್ ಔಟ್ ಕೊಟ್ಟೆ. ಹೌದಾ? ಅವರು ಕಾಮಿಡಿ ಹಾಕೋದು ಮಾರ್ರೆ, ಅದು ಬರೀ ಇದೇ ಆಯ್ತು ಒಂದು. ಅದು ಎಲ್ಲರ ಮೆಸೇಜ್ ಎಲ್ಲರ ಲೈವಲ್ಲಿ ಹಾಕ್ತಾರೆ ಅವರು. ದುರ್ಗಕ್ಕ ಸೂಪರ್ ಸೂಪರ್ ಅಂತಿದ್ದಾರೆ. ಹಾಯ್ ಮಾಲಿಂಗ ಭಟ್ರೆ, ನವರಾತ್ರಿಯ ಶುಭಾಶಯಗಳಂತಿದ್ದಾರೆ. ಬನ್ನಿ ಜನರೇ ಬನ್ನಿ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ಗೆ ಒಂದು ಲಕೋಟ್ ಕೊಡಿ, ಲೈಕ್ ಕೊಡಿ. ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ನಮಗೆ. ಮನಶ್ರೀ ಅವರು ತಮಾಷೆಗೆ ಹಾಗೆ ಹೇಳೋದು ಮಾರ್ರೆ, ಹರೀಶ್ ಒಳ್ಳೆ ಸಪೋರ್ಟರ್ ಅಂತಿದ್ದಾರೆ. ಹೌದು, ತೆಗೀರಿ ಪಾಪ ಅವರನ್ನು. ಮನಶ್ರೀ ಇದಕ್ಕಿಂತ ಯಾವ ಟೈಮ್ ಲೈವ್ ಮಾಡ್ತಾರೆ? ಇದಕ್ಕಿಂತ ಟೈಪ್ ಲೈವ್ ಮಾಡ್ತಾರೆ. ಇದಕ್ಕಿಂತ ಯಾವ ಟೈಪ್ ಲೈವ್ ಮಾಡ್ತಾರೆ? ಅರ್ಥ ಆಗಲಿಲ್ಲ ಅದು, ಆಯ್ತಾ? ಮನಶ್ರೀ ಮಲಿಂಗ ಭಟ್ರು ಆಯ್ ಧನು ಅಣ್ಣ ಅಂತಿದ್ದಾರೆ. ಧನು ಅಣ್ಣ ನನಗೆ 40 ರೂಪಾಯಿ ಹಾಕಿದ್ದಾರೆ ಇವತ್ತು. ಧನು ಅಣ್ಣನವರಿಗೆ ಎಲ್ಲರೂ ಒಂದು ಲೈಕ್ ಕೊಡಿ. ಮತ್ತು ಯಾರೆಲ್ಲ ಲೈಕ್ ಕೊಡಲಿಲ್ಲ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಪ್ರವೀಣ್ ಕೋಯೂರು ವನಸಾಂಡೆ ಬ್ರೋ ಪಡೊಂದುಲ್ಲೇರು ಎನ್ನ ವನಸಾಂಡೆ ಸರ್ ಇರ್ನಾಡೆ ದಾದ ಸ್ಪೆಷಲ್ ಇರೆಗ್ ಎಂಕ ಪುಂಡಿಗ ಸೀತನು ಮುಲ್ಪ ಟೈಮ್ ಔಟ್ ರಿಮೂವ್ ಮಾಡಿದೆ ಪಾಪ, ಅವರಿಗೆ ಹೋದ್ರ ಅಂತ ಬೇಜಾರು ಮಾಡಿ. ನಾಳೆ ಬರ್ತಾರಾ ಇಲ್ವಾ? ಲೈಕ್ ಕೊಟ್ಟಿದ್ದಾರಾ ಇಲ್ವಾ? ನನ್ನ ಲೈವಲ್ಲಿ ಕೂಡ ಹಾಗೆ ಹಾಕುತ್ತಾರೆ ಮನಶ್ರೀ ಅವರು, ಸಪೋರ್ಟ್ ಮೆಸೇಜ್ ಹಾಕುವುದು ಆಯ್ತಾ ಮನಶ್ರೀ ಅಂತಿದ್ದಾರೆ. ಅದೊಂದು ಕಾಮಿಡಿ ಡೈಲಾಗ್, ಎಲ್ಲ ಇದೇ ಆಯಿತು ಅಂತ. ಯಾವುದೋ ಮೂವಿಯಲ್ಲಿ ಇರಬೇಕು, ಅದನ್ನು ಹಾಕ್ತಾ ಇರ್ತಾರೆ ಅವರಷ್ಟೇ. ಬನ್ನಿ ಜನರೇ, ಯಾರೆಲ್ಲ ಲೈವ್ಗೆ ಲೈಕ್ ಕೊಡಲಿಲ್ಲ ಪ್ಲೀಸ್ ಒಂದು ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ನಿಮಗೆಲ್ಲರಿಗೂ ನಮ್ಮ ದಸರಾದ ಶುಭಾಶಯಗಳು. ದುರ್ಗಕ್ಕ ಗುಡ್ಡ ಅಂತಿದ್ದಾರೆ, ಸಪೋರ್ಟ್ ಮಾಡ್ತಾ ಇದ್ದಾರೆ. ಎಲ್ಲಿ ಹೋದ್ರು ನಾರಾಯಣ್ ಬಾಬಾ? ರಕ್ಷನ್ ಎಲ್ಲಿ ಹೋದ? ರಕ್ಷನ್ ಲೈಕ್ ಕೊಡುವುದಿಲ್ವ? ರಕ್ಷನ್ ಓ ರಕ್ಷನು ಓಕೆ ದುರ್ಗಾ ಮೇಡಮ್ ಅಂತಿದ್ದಾರೆ. ಮನಶ್ರೀ ಅವರು ಯಾರೆಲ್ಲ ಇದ್ದೀರಿ ಲೈವಲ್ಲಿ ಲೈಕ್ ಕೊಡೋದವ್ರು ಕೈ ಮೇಲೆ ಮಾಡಿ ಒಮ್ಮೆ. ಯಾರೆಲ್ಲ ಲೈಕ್ ಕೊಡಲಿಲ್ಲ ಎಂಕ ಕೋರಿ ಬ್ರೋ ಎನ್ನ ಮಿಗ್ಗಿ ಬತ್ತೆ ಶಾಲೆ ರಜೆಟ್ ಚಿಕ್ಕಮ್ಮನ ಮಗೆ ಓ ಅಂದೆ. ಓಕೆ 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 ಅಂಚ ಕೋರಿ ಬಂತಾರಾ? ಓಕೆ ಸುಕ್ಕನ ರೇಸನ ಅವನಿಗೆ ಕೇ ನೋಡದೆ ಕೋರಿ ಸುಕ್ಕ ಬಂತಾರ ರೇಸ ಬಂತಾರ. ಬನ್ನಿ ಜನರಿ ಬನ್ನಿ. ಓಕೆ ಮನಶ್ರೀ ಅಂತಿದ್ದಾರೆ. ದುರ್ಗಕ್ಕ ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವಿಗೆ ಲೈಕ್ ಕೊಡೋದಿದ್ದಾರೆ ಲೈಕ್ ಕೊಡಿ. ಕುಂದಾಪುರವರು ಹಾಯ್ ಅಂತಿದ್ರೆ. ಕುಂದಾಪುರವರೇ ನಿಮ್ಮ ಎಲ್ಲ ಬಾಣಗಳನ್ನು ಹೂಡಿ ಒಮ್ಮೆ ಈಗಲೇ. ಎಲ್ಲ ಬತ್ತಳಿಕೆಯಿಂದ ಬಾಣಗಳನ್ನು ತೆಗೆದು ಹೂಡಿಬಿಡಿ, ಲೈಕ್ ಕೊಟ್ಟು ಬಿಡಿ ಎಲ್ಲದರಲ್ಲೂ. ದುರ್ಗಕ್ಕ ಯಾನು ಕೈ ಮಿತ್ತು ಮಲ್ಪುಜಿ ಯಾನೇ ಎಕಡೆ ಲೈಕ್ ಕೊಡ್ತೇವೆ. ಓಕೆ 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 ಅಲ್ಲ ಕುಂದಾಪುರ ಕೊಡ್ತಿದ್ದೀರತ್ತೆ ಲೈಕ್ ಅವೇಯಾ? ನೀವು 5 ಲೈಕ್ ಕೊಡಲಿಕ್ಕೆ ಬಾಕಿ ಉಂಟು, ಕೊಡಿ ಆಯಿತಾ? ಶ್ರೀನು ಬಂದರು. ಹಾಯ್ ಶ್ರೀನು, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ಲೈವಿಗೆ ಒಂದು ಲೈಕ್ ಕೊಡಿ, ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾವ ಊರು ನಿಮ್ಮದು ಶ್ರೀನು? ಹಾಯ್ ದುರ್ಗಕಾಂತಿಯರು ಕೋಚ ಸ್ಪೈಸ್. ರಕ್ಷನು ಉಲ್ಲಬ್ಬ ಅವನೊಂದು ಕುಂದಾಪುರ ಎಲ್ಲಿ ಹೋದದ್ದು ಮಾರೆ ಅಂತಿದ್ದಾರೆ. ಕೋಚ ಸ್ಪೈಸ್ ಆಂಡೆ ವನಸ್ಸು ಕೇಂತಿದ್ರು. ಹೌದು ನಮ್ದಾಯ್ತು ವನಸ್ಸು. ಶ್ರೀನು ಭದ್ರಾಚಲಂ ಅದೆಲ್ಲಿ ಮಾರ್ರೆ? ಕರ್ನಾಟಕ? ನಾನು ಕೇಳಲಿಲ್ಲ ಮಾರ್ರೆ ಭದ್ರಾಚಲಂ ಎಲ್ಲಿ ಅಂತ. ದುರ್ಗಕ್ಕ ಸರಿತಾ ಸಿಸ್ ವನಸಾಡಕ್ಕೆ ಏನಂದುಳ್ಳೇರಿ. ಒಂದು ಲೈಕ್ ಕೊಡಿದ್ರೆ ಲೈಕ್ ಕೊಡಿ ಆಯ್ತಾ ಭದ್ರಾಚಲಂರವರೇ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಆಯಿತಾ. ಗೇಮ್ ಆಡ್ತಾ ಇರ್ತೆ ಹಾಗೆ ದುರ್ಗಾ ಸಿಸ್ ಅಂತಿದೆ. ಹೌದಾ? ಓಕೆ ಓಕೆ ಜಾಸ್ತಿ ಗೇಮ್ ಆಗಬೇಡಿ, ಒಳ್ಳೇದಲ್ಲ ಅದು. ನಾನು ದೋಸೆ ತಿನ್ನುತ್ತಾ ಇದ್ದೇನೆ. ಹೌದಾ? ನಿಮಗೆ ದೋಸೆ ಇವತ್ತು? ತೆಲಂಗಾಣ? ಓ ತೆಲಂಗಾಣವಾ? శ్రీను అన్న వెల్కమ్ టు లైవ్. ఎప్పుడున్నారు? బాగున్నారా? అన్నం తిన్నావా?
నేను ఛానల్కు వెళ్ళి వీడియో చూడండి, లైక్ చేయండి, సబ్స్క్రైబ్ చేయండి, సపోర్ట్ చేయండి. హ్యాపీ దసరా ಮನಶ್ರೀ. ಓಕೆ ಸಾರಿ ನವೀನ್ ಸರ್, ನೋ ಪ್ರಾಬ್ಲಮ್. ಅಲ್ಲ ನನಗೆ ಗೊತ್ತಾಗಲಿ, ನಾನು ಕೆಳಗೆ ನೋಡ್ತಿದ್ದೆ ಅಲ್ಲ, ಆಗ ಏನು ಬ್ಯಾಡ್ ಕಾಮೆಂಟ್ ಹಾಕಿದ್ರಾ ಅಂತ ಆಯಿತು ನನಗೆ. ಮತ್ತೆ ನನಗೆ ಆಯಿತು ಅವರು ಬ್ಯಾಡ್ ಕಾಮೆಂಟ್ ಹಾಕಲ್ಲ, ಯಾವಾಗದು ಬರ್ತಾರೆ ಯಾವಾಗಲೂ ಹಾಗೆ. ಓ ಹೌದಾ, ಕುಂದಾಪುರ ಅಂತಿದ್ದಾರೆ, ಕುಂದಾಪುರ ಹುಡುಗ ಹಾ ಅಂತಿದ್ದಾರೆ. ಶ್ರೀದುರ್ಗಕ್ಕ ದಾದಿ ಸ್ಪೆಷಲ್ ಸರಿತ ಸಿಸ್ಕೇನಂದ್ರೆ ಮನಶ್ರೀ ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಲೈಕ್ ಕೊಡಲಿಲ್ಲ ಪ್ಲೀಸ್ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ನಮ್ಮ ಕೊರವಂಜಿ ವಿಡಿಯೋ 5,000 ವ್ಯೂಸನ್ನು ಕಂಡಿದೆ. ಸೊ ಎಲ್ಲರಿಗೂ ನಮಗೆ ಸಪೋರ್ಟ್ ಮಾಡಿದ್ದಕ್ಕೆ ಧನ್ಯವಾದಗಳು. ಫಸ್ಟ್ ಟೈಮ್ ಒಂದು ವಿಡಿಯೋ 5,000 ಕ್ರಾಸ್ ಆಗಿದೆ. ಶಾರ್ಟ್ಸ್ ಆದರೆ ಹೋಗಿದೆ ಒಂದು 10,000 ತನಕ, ಆದರೆ ವಿಡಿಯೋ ಹೋಗಲಿಲ್ಲ. ವಿಡಿಯೋ 5,000 ಬಿಡಿ, 3,500 ಹೋಗಿದೆ, 5,000 ಹೋಗಿಲ್ಲ. ಸೊ ಈ ಸಲ ಹೋಯಿತು. ಸೊ ನಿಮಗೆಲ್ಲರಿಗೂ ಧನ್ಯವಾದಗಳು, ಥ್ಯಾಂಕ್ ಯು. ಪೋಸ್ಟ್ ಹಾಕಿದ್ದೇನೆ, ಅದಕ್ಕೆ ಸಾಕು ಲೈಕ್ ಕೊಡಿ, ಕಾಮೆಂಟ್ ಮಾಡಿ. ಟೊಮೆಟೊ ಸಾರು ಮೇರೆ ನಮ್ಮ ಕಿರು ಪರಿಚಯ ಉಳ್ಳರೆ ಪೋಯರ ಅಣ್ಣ ಇರ ಪುದರ್ ಕೇಂದ್ರ ಮರತು ಪೋಣಿ ಕ್ಯಾನ್ ಕೇಂಡೆ ಅವರ ಮೆಸೇಜ್ ಪಾಡ್ಯಾರ ಇದು. ಕಿರು ಪರಿಚಯ ಪಿರ ಮೆಸೇಜ್ ಪಾಡಿಜರತೆ. ಶ್ರೀಧರ್ ಪಾಟೀಲ್ ಬಂದರು. ಹಾಯ್ ಶ್ರೀಧರ್ ಪಾಟೀಲ್, ವೆಲ್ಕಮ್ ಟು ಲೈವ್. ಊಟ ಆಯ್ತಾ ಅಂತ ಕೇಳ್ತಿದ್ದಾರೆ. ನಮಗೂ ಊಟ ಆಯಿತು, ನಿಮ್ದು ಆಯ್ತಾ ಸರ್? ಹೇಗಿದ್ದೀರಾ? ಮತ್ತೆ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಹ್ಯಾಪಿ ದಸರಾ. ಥ್ಯಾಂಕ್ ಯು ಸೋ ಮಚ್. 40 ಲೈಕ್ಗಳನ್ನು ಮಾಡಿದ್ದೀರಾ ನೀವು ಇಷ್ಟರವರೆಗೆ. ಮಲಿಂಗನ್ ಮನಶ್ರೀ ಸಪೋರ್ಟ್ ಅಂತಿದ್ದಾರೆ. ದುರ್ಗಕ್ಕ ಸಪೋರ್ಟ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮಗೆ. ನಾರಾಯಣ್ ಕುಲಾಲ್ ದೋಸೆ ತಿನ್ನುತ್ತಾ ಇದ್ದಾರೆ. ಓಕೆ. ಧನಂಜಯರವರು 40 ಹಾಕಿ ಹೊರಟು ಹೋಗಿದ್ದಾರೆ. ಏನಾಯ್ತು? ಬನ್ನಿ ಜನರೇ, ನೈಸ್ ಅಂತ ಸಪೋರ್ಟ್ ಮೆಸೇಜ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಊರು ಮಣಿಗಂಡು ಬರ್ತಾರೆ. ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ 4 ಬ್ಯಾಟಿಂಗ್ ಫಸ್ಟ್ 4 ಇಂಡಿಯಾ ಬ್ಯಾಟಿಂಗ್ ಫಸ್ಟ್ 135 ಫಾರ್ 5. ಓ ಮೈ ಗಾಡ್. ಓವರ್ಸ್ ಗೆಟ್ ಲೈವ್ ಅಪ್ಡೇಟ್ಸ್ ಆಫ್ ಏಷ್ಯಾ ಕಪ್ 2025. ಓಕೆ. ಅಪ್ಪು ಸ್ವರ್ಗ ಬಂದರು. ಹಾಯ್ ಅಪ್ಪು ಸ್ವರ್ಗ, ವೆಲ್ಕಮ್ ಟು ಲೈವ್. ನವೀನ್ ಸರ್ ಹೇಗಿದ್ದೀರಾ? ವಿಡಿಯೋ ಹಾಕುತ್ತೇನೆ ನೋಡಿ, ಸೈಟ್ಗೆ ಹೋಗಿರೋ ವಿಡಿಯೋ ಹಾಕ್ತೀವಿ. ಓಕೆ ನೋ ಪ್ರಾಬ್ಲಮ್. ನೀವು ಹಾಕಿ ನಾವು ನೋಡ್ತೇವೆ, ಆಯಿತಾ? 4 ನೋಡ್ತೇವೆ ನಿಮ್ಮದು ಆಡಿಯೋ. ನೋಡಬೇಡಿ, ಈಗಲೇ ನೋಡ್ತೇವೆ ಸಂಜೆ ರಾತ್ರಿ. ಬನ್ನಿ ಜನರೇ, ಬನ್ನಿ ಲೈವಲ್ಲಿ. ಯಾರೆಲ್ಲ ಇದ್ದೀರಾ ಪ್ಲೀಸ್ ಒಂದು ಲೈವ್ಗೆ ಲೈಕ್ ಕೊಡಿ. ಲೈಕ್ ಕಾಣ್ ಬಂಡಿರು. ಥ್ಯಾಂಕ್ ಯು. ಊರು ಮಣಿಗಂಡು ವೆಲ್ಕಮ್ ಟು ಲೈವ್. ನೀವು ಪುದರ್ ಮಾತ್ರ ಎಡ್ಡೆ ತಿಕ್ಕಿದ್ದು ನೀರಿಗೆ ಮಾರು. ಮನಶ್ರೀ ನಿಮ್ಮದು ಊಟ ಆಯಿತಾ? ನಮ್ಮದು ಊಟ ಆಗಿ ನಾವು ಕೂರುವುದು ಲೈವಲ್ಲಿ, ಯಾವಾಗಲೂ ಊಟ ಮಾಡಿಯೇ ಕೂತ್ಕೊಳ್ಳುವುದು. ನಾವು ಹೋಟ್ಲಿಂದ ಪುಂಡಿಗಸಿ ತಂದಿದ್ದೇವೆ. ಪುಂಡಿಗಸಿ ಗೊತ್ತುನಾ ನಿಮಗೆ? ಕಡುಬು ಮತ್ತು ಮೀನಿನ ರಸ. ಏನು ಊಟ ಮಾಡಿದ್ರಿ? ಕಡುಬು ಮತ್ತು ಮೀನಿನ ರಸ. ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಲೈವಿಗೆ ಒಂದು ಲೈಕ್ ಕೊಡಿ, ಸಪೋರ್ಟ್ ಮಾಡಿ ನಮಗೆ. ಹಾಗೆ ನಮಗೆ ಒಂದು ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ. ಪುದರ ಅವ್ವೆ ಕುಂದಾಪುರ ಹುಡುಗ ಪುಂಡಿ ಕೋರಿ ಸುಕ್ಕ ಮಸ್ತ್ ಆಪುಣ ಅನ್ನದು. ಪುಂಡಿಲ ಕೋರಿ ಸುಕ್ಕ ಅಲ್ಲತ್ತೆ. ಓಕೆ. ಬಲೆ ಜನರೇ, ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಒಂದು ಲೈವಿಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ನಮಗೆ.
ಚಂದ್ರಶೇಖರ್ ಬತ್ತೇರು. ಹಾಯ್ ಚಂದ್ರಶೇಖರ್ ಅಣ್ಣ, ವೆಲ್ಕಮ್ ಟು ಲೈವ್. ಇದು ಒಲ್ಪದಾರೊಂದಿರು ಪನ್ಪುಜರೆಂಕ್ ಪಲ್ಲ ಮಜಲತ್ತತೆ. ಊರು ಮಣಿ ಗಂಡು ಬತ್ತೇರು. ತುಳು 100% ಬರಲ್ಲ ನನಗೆ. ಹೌದಾ, ನೋ ಪ್ರಾಬ್ಲಮ್, ಕನ್ನಡ ಮಾತಾಡೋಣ. ನಾನು ಕನ್ನಡದಲ್ಲೇ ಜಾಸ್ತಿ ಮಾತಾಡ್ತಾ ಇದ್ದೇನೆ. ವೇದಾವತಿ ಬಂದರು. ಹಾಯ್ ಅಣ್ಣ, ನನ್ನ 42ನೇ ಲೈಕ್ ಮಾಡೋದಿಲ್ಲ. ಎಪ್ಪಿ ದಸರಾ ಇರೆಗ್ಲ ಸೇಮ್ ಟು ಯು. ಚಂದ್ರಶೇಖರ್ ಅಣ್ಣ ಒಂಜಿ ಲೈಕ್ ಕೊರ್ತಿ ಜನ ಲೈಕ್ ಕೊರ್ಲೆ ಸಪೋರ್ಟ್ ಮನ್ಪ್ಲೆ. ಥ್ಯಾಂಕ್ ಯು. ಯಾರೆಲ್ಲ ಲೈಕ್ ಕೊಡಲಿಲ್ಲ ಪ್ಲೀಸ್ ಲೈಕ್ ಕೊಡಿ ಆಯ್ತಾ. ದಾದೇ ಸ್ಪೆಷಲ್ ಮಾಡ್ತಾರೆ ವೇದಾವತಿ ಸಿಸ್. ಇರ್ ಪಂಡರ ಇನ್ನ ವಿಡಿಯೋ ಶೇರ್ ಮಾಡ್ತಾರ ಆರೆಗೆ ಇರ್ನ ಮೆಗ್ಗಿಯಾಗ. ಸಚಿನ್ ವೈಜಿ ಹಾಯ್ ಬ್ರೋ ಬಂದ್ರೆ. ಹಾಯ್ ಸಚಿನ್ ಬ್ರೋ, ವೆಲ್ಕಮ್ ಟು ಲೈವ್. ಎಂಚಲ್ಲರು ಥ್ಯಾಂಕ್ ಯು ಸೋ ಮಚ್ ಬತ್ತಿನಕ್ ಲೈವ್ಗೆ ಒಂಜಿ ಲೈಕ್ ಕೊಡ್ರಿ ಸಪೋರ್ಟ್ ಮನ್ಪ್ಲೆ. ಇದು ಕೊರಿಯರ್ ಅದೇ ಕಾಡು. ನೋ ಬ್ರೋ, ಹಾಯ್ ಬ್ರೋ. ಗುರುಪ್ರದೀಪ್ ಬತ್ತೇರು. ಅನ್ನ ನಮಸ್ತೆ ಬನ್ನೊಂದುಲ್ಲೇರು. 44 ಲೈಕ್ ಎನ್ನ ಬಂಡೇರು. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಬ್ರೋ ಮ್ಯಾಚ್ ಡೀಟೇಲ್ಸ್ ಬನ್ನೊಂದುಲ್ಲೇರು. ಥ್ಯಾಂಕ್ ಯು. ಇರು ಲೈವ್ ಬಂದಂತಾರೆ. ಓಕೆ ಓಕೆ. ಭಾರತದ ಸ್ಕೋರು 143 ರನ್ನಿಗೆ 5 ರನ್ನು. 147 ಆಯಿತು, ಸಾರಿ. 147ಕ್ಕೆ 5 ವಿಕೆಟ್ ಹೋಗಿದೆ. 17 ಓವರ್ 3 ಬಾಲ್ಗಳಲ್ಲಿ. ಅಭಿಷೇಕ್ ಶರ್ಮರ್ ಅವರು 75 ರನ್ ಆಗಿದ್ದಾರೆ. 5 ಸಿಕ್ಸ್ ಹೊಡೆದಿದ್ದಾರೆ. ಮತ್ತು ಎಲ್ಲರೂ ಬುಳುಂಕು ಹೋಗಿದ್ದಾರೆ. ಈಗ ಅಕ್ಷರ್ ಪಟೇಲ್ ಆಡ್ತಾ ಇದ್ದಾರೆ ಮತ್ತು ಹಾರ್ದಿಕ್ ಪಾಂಡ್ಯ ಆಡ್ತಾ ಇದ್ದಾರೆ. ಸೊ 18 ಬಾಲ್ಗಳಲ್ಲಿ 22 ರನ್ ಗಳಿಸಿದ್ದಾರೆ ಹಾರ್ದಿಕ್ ಪಾಂಡ್ಯ. ಮತ್ತು 10 ಬಾಲ್ಗಳಲ್ಲಿ 6 ರನ್ ಗಳಿಸಿದ್ದಾರೆ ಅಕ್ಷರ್ ಪಟೇಲ್. ಗುರುಪ್ರದೀನ್ ಲೈವ್ ಜಾಯಿನ್ ಆಯ್ನ ಮಾತಿರಲ್ಲ ಒಂಜೇ ಪಾತಿರ. ನಮಸ್ತೆ. ಉತ್ತರ ಕನ್ನಡ ನಿಂಗಣ್ಣ ಬಂದರು. ಹಾಯ್ ನಿಂಗಣ್ಣ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಮಾಡೋದಿದ್ರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ. ಹಾಯ್ ಅಣ್ಣ, ಹೇಗಿದ್ದೀರಾ? ಊಟ ಆಯಿತಾ? ಇವತ್ತು ನಮ್ಮ ಭಾರತದ ಗೆಲ್ಲುತ್ತದನ್ನ. ಹೌದಾ, ಅದೇ ಆಡ್ತಾ ಇದ್ದಾರೆ. 148ಕ್ಕೆ 5 ಆಗಿದೆ. ನೋಡೋಣ. ಕ್ವಶನ್. ಹಾಯ್ ಗುರುಪ್ರದಿ ಅನ್ನ ಬಂದಿದ್ದಾರೆ. ಅಣ್ಣ ರೆಡ್ ಒನಸ್ ಮತ್ತೆ ಬರ್ಪೆ ಬೇಗ. ಓಕೆ ಬ್ರೋ, ಓಕೆ. ಬನ್ನಿ ಜನರೇ ಬನ್ನಿ. ಅಂಚ ಬಂದು ಪೋಪಿನಾರ್ನ ಪತ್ತನೆ ಉಪ್ಪುಜಿ ಬೊಕ್ಕ ಅಲ್ಲ. ಇರ್ ಕೋಸ್ಟಾ ಸ್ಪೈಸ್ ಕೇನಂತಾರತ್ತೆ ಅಲ್ಲಿ. ಕೋಸ್ಟಾ ಸ್ಪೈಸ್ ಎನ್ನ ಹಿಡಿಯತ್ತವೆ ಅವು ಬೇತೇರ ಅರೆಡ ಪನ್ನೀರ್ ಸಪೋರ್ಟ್ ಉಂಟೆ. ಅರೆಗಳ ಸಪೋರ್ಟ್ ಉಂಟೆ. ಹಾಯ್ ಗುರುಪ್ರದಿ ಅನ್ನ ಬಂದಿಲ್ಲ. ಮತ್ತೆ ಬಲೆ ಯಾರೆಲ್ಲ ಬಂದಿದ್ದೀರಾ ಲೈವ್ಗೆ ಸಪೋರ್ಟ್ ಮಾಡಿ ಬಂದು. 150 ರನ್ ಆಗಿದೆ ಭಾರತದ. 150 ರನ್ ಆಗಿದೆ. ಈಗ 150 ರನ್ ಆಗಿದೆ 17.4 ಬಾಲ್ಗಳಲ್ಲಿ. ಹಾರ್ದಿಕ್ ಪಾಂಡ್ಯನವರು ಉತ್ತಮ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. 20 ಬಾಲ್ಗಳಲ್ಲಿ 24 ರನ್ ಆಗಿದೆ. ಕೋಡೆಯನ್ನ ಬೋನಿಯೇ 100 ಸೆಂಚುರಿ ಅಂದಿಯೇ ಕರೆಕ್ಟ್. 100 ಸೆಂಚುರಿ 110 ಆದಿತ್ತು. ಮತ್ತು ಆಜಿ ಮೈನಸ್ ಆಂಡು 104 ಆಂಡು. ಥ್ಯಾಂಕ್ ಯು ಸೋ ಮಚ್ ಕೋಡೆ ಬೋನಿಗೆ. ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ಗೆ ಒಂದು ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ. ಹ್ಯಾಪಿ ದಸರಾ ಎಲ್ಲರಿಗೂ. ಗುರುಪ್ರದನ್ನ ಕೋಶಲ್ ಸಾಸ್ ನಮಸ್ತೆ. ಎಂಚ ಉಳ್ಳರಿ ಇರೇನು ತೂ ಅಂದೆ ಮಸ್ತ್ ಟೈಮ್ ಮಾಡೋಣ. ಆರು ಬೈಚಾರ ಲೈವ್ಗೆ. ಶೇರ್ ಮಾಡ್ತೆ ಅನ್ನ ಬಣ್ಣದಿಲ್ಲ. ಓಕೆ ಥ್ಯಾಂಕ್ ಯು ಸೋ ಮಚ್. ಗುರುಪ್ರದಿ ಇಜ್ಜಿ ಬಣ್ಣದಿಲ್ಲ ಅಂದೆ ಯಾರು ಅಂತ ಎತ್ತ ಬಿಸಿ ಇತ್ತೇರಿ. ಇಲ್ಲಲ್ಲಿ ಬೇಲೆ ಬ್ರಾ ಒಂದು ಪುಂಡು ಅಂಚ. ಬನ್ನಿ ಜನರೇ, ಯಾರೆಲ್ಲ ಲೈವ್ ಅಲ್ಲಿದ್ದೀರಿ? 18 ಓವರ್ಗಳಲ್ಲಿ 155 ರನ್ ಆಗಿದೆ ಭಾರತದ ಸ್ಕೋರು. 29 ರನ್ ಗಳಿಸಿದ್ದಾರೆ ಹಾರ್ದಿಕ್ ಪಾಂಡ್ಯನವರು 22 ಬಾಲ್ಗಳಲ್ಲಿ.
ಸೊ 155 5 ವಿಕೆಟ್ ನಷ್ಟದಲ್ಲಿ 18 ಓವರ್ಗಳಲ್ಲಿ ಭಾರತ. ಯಾರೆಲ್ಲ ಲೈವ್ಗೆ ಲೈಕ್ ಕೊಡಲಿಲ್ಲ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಹಕರಿಸಿ ಮೊದಲು, ಆಯ್ತಾ? ಯಾರೆಲ್ಲ ಲೈವ್ಗೆ ಲೈಕ್ ಕೊಡಲಿಲ್ಲ ಪ್ಲೀಸ್ ಲೈಕ್ ಕೊಟ್ಟು ಸಹಕರಿಸಿ. ಸೂಪರ್ ಸೂಪರ್ ಸಪೋರ್ಟ್ ಮಾಡ್ತಾ ಇದ್ದಾರೆ ದುರ್ಗಕ್ಕ, ಗುರುಪ್ರದೇನ ಓಕೆ ಮಲ್ಲೆಜ್ಜಿ ಯಾರು ಫ್ರೀ ಉಪ್ಪುನಾಗ ಬರ ಇರ್ದ ಇಂಕ್ ವಿಶ್ವಾಸ ಉಂಡಿ ಬರುವೇರು ಬರ್ಪೇರು ಯಾರ ಬೇತೆ ಬೇಲೆ ಪೂಜತೆ ನೀ ಇತ್ತೆ ಮಾತ್ರ ಇಲ್ಲ ಬೇಲೆ ಒಂದು ನಂಚ ನನ್ನ ಬೊಕ್ಕ ಬಾಲಿಗೆ ತ್ರಿಶಗ್ಲ ರಜೆ ತಿಕ್ಕೊಂಡು ತಪ್ಪ ಬರ್ಪ. ಶ್ರೀದುರ್ಗಕ್ಕ ನೈಸ್ ಡೇ ಬಂದಿಲ್ಲ. ಕೋಸ್ಟಲ್ ಸ್ಪೈಸ್ ಸಪೋರ್ಟ್ ಹೊಂದಿದ್ದಾರೆ. ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ಗೆ ಒಂದು ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀನಿ ನಮಗೆ. ಎನಡ ಚಾಲೆಂಜ್ ಮಲ್ಪುನ ದುರ್ಗಾ ಅಕ್ಕ ಬತ್ತೆರಕ್ಕ ನಮಸ್ತೆ ಅವನಿದ್ದಾರೆ. ಮನಶ್ರೀ ಸಪೋರ್ಟ್ ಅಂತಿದ್ದಾರೆ. ವೇದಾವತಿರಿ ಲೈಕ್ ಕೊಡ್ತಾ ಇದ್ದಾರೆ. ದುರ್ಗಕ್ಕ ಸೂಪರ್ ಸಪೋರ್ಟ್ ಬಂದಿದ್ದಾರೆ. ಬರ್ಪೆ ಗುರುವಣ್ಣ ಅವನಿದ್ದಾರೆ. ಅಕ್ಕ ಗುರುಪ್ರದಿ ಓಕೆ ಕೋಸ್ಟಲ್ ಸಿಸ್ ಬಂದಿದ್ದಾರೆ. ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವಿಗೆ ಲೈಕ್ ಕೊಡಿ, ಸಪೋರ್ಟ್ ಮಾಡಿದವರು ಸಪೋರ್ಟ್ ಮಾಡಿ ನಮಗೆ. ಮತ್ತು ನಮ್ಮ ವಿಡಿಯೋಗಳನ್ನು ಯಾರೆಲ್ಲ ನೋಡಲಿಲ್ಲ ಪ್ಲೀಸ್ ನೋಡಿ, ಆನಂದಿಸಿ. ಖುಷಿ ಆದರೆ ಒಂದು ಕಾಮೆಂಟ್ ಹಾಕಿ, ನಮಗೆ ಸಹ ಖುಷಿ ಆಗ್ತದೆ. ದುರ್ಗಕ್ಕ ಮನಶ್ರೀ ನಿಮ್ಮ ಊರೆಲ್ಲಿ ಅಂತಿದ್ದಾರೆ. ಅಲ್ಲೇ ನೀವು ಇಷ್ಟರವರೆಗೆ ಕೇಳಲಿಲ್ವ ಅವ್ರ ಹತ್ರ? ಗುರು ಅಂತಿದ್ದಾರೆ. ಶ್ರೀ ದುರ್ಗಕ್ಕ ಯಾರೆಲ್ಲ ಇದ್ದೀರಾ ಲೈವಲ್ಲಿ ಪ್ಲೀಸ್ ಲೈವ್ಗೆ ಒಂದು ಲೈಕ್ ಕೊಡಿ. ಯಾರೆಲ್ಲ ಲೈಕ್ ಕೊಡಲಿಲ್ಲ ಲೈಕ್ ಕೊಡಿ. ಮತ್ತು ಯಾರೆಲ್ಲ ಊಟ ಮಾಡಲಿಲ್ಲ ಊಟ ಮಾಡಿ. ಗುರುಪ್ರದಿ ನಗಾಡ್ತಾ ಇದ್ದಾರೆ. ದುರ್ಗಕ್ಕ ಇಜ್ಜಿ ಬ್ರೋ ಬಣದಲ್ಲಿ ಅಂದ ಎಂಕ್ಲೆಕ್ಕ ಸೆಕೆಂಡ್ ಟೈಮ್ ಬತ್ತಿನ ಅಂದಾರ ಇರ್ನೆಕ್ಕ ದಿನವೂ ಬರುವಂತ ಇರ್ಗತೆ. ಭಾರತದ ರನ್ 163 ರನ್ಗಳಿಗೆ 5 ವಿಕೆಟ್ ಕಳೆದುಕೊಂಡಿದೆ. 18.4 ಓವರ್ಗಳಲ್ಲಿ ತುಂಬ ಒಳ್ಳೆ ಮಾಡಿ ಆಡ್ತಾ ಇದ್ದಾರೆ ನಮ್ಮ ಪಾಂಡ್ಯರವರು. ಯಾನು ಊರಕ್ಕೇನು ಕಮ್ಮಿ ಅಂದೆ. ಓಕೆ ಯಾನು ಅವರವ್ರಕ್ಕೇನು ಬಣ್ಣ ನಂಗೆ ಒಂಜಿ ಅಂದಾಜು ಗೊತ್ತಾಪಣದ ಒಲ್ಪದಾರಂದು. ಬಾಯ್ ಊಟ ಮಾಡಿ ಬರುತ್ತೇನೆ. ಓಕೆ ಬಾಯ್ ಥ್ಯಾಂಕ್ ಯು ಸೋ ಮಚ್ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಬ್ರೋ. ಹ್ಯಾಪಿ ದಸರಾ ಎಲ್ಲರಿಗೂ. ಬನ್ನಿ ಜನರೇ. ಸಾರಿ ಅಣ್ಣ ಇತ್ತೆ ಲೈವ್ ಬರ್ಪುಂಡು ಪ್ಲೀಸ್ ಸಪೋರ್ಟ್ ಮಾಡ್ಪ್ಲೆ. ಓಕೆ ನೋ ಪ್ರಾಬ್ಲಮ್. ಸಾರಿ ಬನ್ನೋಡು ನಿಜಪ್ಪ. ಗುರುಪ್ರದಿ ಅಕ್ಕ ದುರ್ಗಕ್ಕ ಯಾನು ಮಾತೇನಡಲ್ಲ ವನಸಾಂಡೆ ಕೇನುನಿ. ಹೌದಾ ವೇದಕ್ಕ ಬುಕ್ಕ ಇರೆಗೆ ಮೆಸೇಜ್ ಮಲ್ಪ. ಓಕೆ ನೋ ಪ್ರಾಬ್ಲಮ್. ಏಪ ಬೊಕ್ಕನ ಇತ್ತೆ ಬರ್ಪುಂಡ ಬೊಕ್ಕನ
ಬನ್ನಾಗ ಮೆಸೇಜ್ ಅನ್ಪ್ಲೇವೆ ಕೇಳಲಿ ಗುರು ಎಡ್ಡೆ ಪಾತೆರ ರಾವು ಅನ್ನೊಂದು ಅಂದಂತ ಎಡ್ಡೆ ಪಾತೆ ರಾವು ಅಂದಂತ ಯಾರೋ ನೂರ 66 ರನ್ ಗಳಿಸಿದ್ದಾರೆ 19.1 ಓವರ್ಗಳಲ್ಲಿ. ಹಾರ್ದಿಕ್ ಪಾಂಡ್ಯ ಅವರವರು 27 ಗೋಲ್ಗಳಲ್ಲಿ 37 ರನ್ ಗಳಿಸಿದ್ದಾರೆ. 1 ಸಿಕ್ಸರ್ ಮತ್ತು 4 ಬೌಂಡ್ರಿ ನೆರವಿನಿಂದ. ಮಂದಾರ ಶಾರ್ಟ್ಸ್ ಬರ್ತೀರಿ. ಹಾಯ್ ಮಂದಾರಕ್ಕ, ವೆಲ್ಕಮ್ ಟು ಲೈವ್. ಹ್ಯಾಪಿ ದಸರಾ ಇರೆಗೆ. ಥ್ಯಾಂಕ್ ಯು ಸೋ ಮಚ್ ಮಂದಾರಕ್ಕ. ಲೈವ್ ಬರ್ತೀನಿಕ್ಕೆ ಒಂದು ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಪ್ಲೆ ಅಂಚೆನೆ. ಸಬ್ಸ್ಕ್ರೈಬ್ ಮಾಡ್ಪಂದಾಕ್ಲು ಸಬ್ಸ್ಕ್ರೈಬ್ ಮಾಡ್ಪ್ಲೆ. ವೀಡಿಯೋ ತೋದಾಕ್ಲು ವೀಡಿಯೋ ತೋಲೆ. ಅದೇ ಸ್ಪೆಷಲ್ ಇತ್ತು ಮಂದಾರ ಸಿಸ್ಟರ್, ಮ್ಯಾಂಡಿ ಸಿಸ್ಟರ್. ಈಗ ಮ್ಯಾಂಡಿಯಿಂದ ಪುದರ್ದಿಂದ ಓಕೆ ಅದೇ ಎಲ್ಲೇ ಪುಟಾಣಿ ಇರ್ನ ಲೈವ್ಗೆ ಬತ್ತಂಡ ಪಲ್ಲೆ ಎನ್ನ ಡಿ.ಪಿ ದೆಪ್ಪುಡು ಬಂದು ಆಚೆ ಇರ್ನ ಡಿ.ಪಿ ಮಾಡ್ತೀರಾ ಮಂದರ ಸಹಾಯ ಪಣದುಲ್ಲೇರು. ನಿನಗಾಗಿ ಅದು ಚೆಲ್ಲುವ ಪರಿಮಳ ನನಗಾಗಿ ನನ್ನಿಂದ ಹೇಳೆ ಊರ್ವಶಿ ನಿನಗಾಗಿ ಹೊರತೆ. ಓಕೆ ಮಂದರ ಸಿಸ್ ಪನ್ಪೆ ಅವು ದಾದ ಒಂದು ಪ್ರಾಬ್ಲಮ್ ಆಡೆ ದಾದನ ಪ್ರಾಬ್ಲಮ್ ಆಡೆ ದಾದ ಅಂಡ್ ಪ್ರಾಬ್ಲಮ್ ಆಡೆ ಅಂತ ಯಾರೆಲ್ಲ ಲೈವ್ಗೆ ಲೈಕ್ ಕೊಡ್ಲಿಲ್ಲಪ್ಪ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ನಮ್ಮ ಮಂದಿರಕ್ಕ ಲೈಕ್ ಕೊಟ್ಟಿದ್ದೀರಾ, ಮರೆತೋಗ್ಲಿಲ್ಲ ಅಲ್ಲ ಮಂದಿರಕ್ಕ ಲೈಕ್ ಕೊಡಲಿಕ್ಕೆ ಮರೆತೋಗಿದ್ದೀರಾ ಅಂತ. ಯಾಕಡೆ ಬ್ಯಾಕ್ ಪೆನ್ಸಿಲ್ ಡಿ.ಪಿ ಎನ್ನ ನಾಡ್ದು ದುರ್ಗಾ ಲೈವ್ ಇತ್ತಲು ಯಾನು ನೆರ್ಕ ಬಂದು ಬನ್ನಾಗ ಲೈವ್ ಎಂಡ ಮಲ್ ಆತನ ಒಂಡೇರು ಒಂದು ಇಯರ್ ಬ್ಯಾಕ್ ಪೆನ್ಸಿಲ್ ವೇದಾವತಿ ಹೋಗ್ತಾಳಿಲ್ಲ. ಮಂದಿರ ಶಾರ್ಟ್ಸ್ ನವೀನ ಹಾಯ್ ಬಣ್ಣದಲ್ಲಿರು ಮಂದಿರಕ್ಕ ಇರು ಲೈಕ್ ಕೊಡ್ತಿದ್ಯಾರ ಅನ್ನತೆ. ಮನಸ್ಸಲ್ಲಿ ತುಮಕೂರು ಬಣ್ಣದಲ್ಲಿರು. ಓ ಹೌದಾ ದುರ್ಗಾ ಮೇಡಮ್, ನಮ್ಮದು ತುಮಕೂರು. ಹೌದಾ, ಓಕೆ ಓಕೆ ಓಕೆ. ಚಂದು ಅಲ್ಲಿಗೆ ಚರ್ಬಿ ಆತೆ ದುರ್ಗಾ ಸಿಸ್ಮಾ ಅನ್ನೋದಿಲ್ಲ. ಜರ ಟೆಹರೋ ಜರಾ ऊंचे रहता हूँ एक बार तुम तो चलो मैं चलूं. ಅವಳ ಚರ್ಬಿಯಲ್ಲಿ ನೀವು ಲೈಕ್ ಕೊಡೋದನ್ನು ಮರೆತು ಹೋಗ್ತೀರಿ ಮಂದರಕ್ಕ. ಒಂದು ಲೈಕ್ ಕೊಟ್ಟು ಬಿಡಿ. ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಒಂದು ಲೈವ್ಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ನಮಗೆ 20 ಓವರ್ಗಳಲ್ಲಿ 168 ರನ್ಗಳನ್ನು ಗಳಿಸಿ ಭಾರತವನ್ನು ತಮ್ಮ ಇನ್ನಿಂಗ್ಸನ್ನು ಮುಗಿಸಿಕೊಂಡಿದೆ. ಸೊ ಫೈನಲಿ ಹಾರ್ದಿಕ್ ಪಾಂಡ್ಯ ಅವರು ಔಟ್ ಆಗಿದ್ದಾರೆ. ತೊಂದರೆ ಇಲ್ಲ, 168 ಗಳಿಸಿ ಔಟ್ ಆಗಿದ್ದಾರೆ. ಫಸ್ಟ್ ಮತ್ತು ಲೈಕ್ ಕೊರಿಯರ್ ಬಲ್ಲಿ ನವೀನು ರೆಡ್ ಮೆಸೇಜ್ ಪಾರ್ದು ಬೊಕ್ಕ ಲೈಕ್ ಕೊರಡು ಮಾರ್ರೆ ಅಂದ. ಓಕೆ ಓಕೆ ಯಾನ್ ಮರಪರ ಬಲ್ಲಿನ ಪನ್ನೆ ಬೇಜಾರು ಮನ್ಪೋಚವೆ ನವೀನು ಲೈವ್ಗೆ ಬರ್ಪಲ್ಲ ಪುಟಾಣಿ ಎಣ್ಣೆಗೆ ಬರ್ಪುಜೇರಿ ಏರು ಪುಟಾಣಿ ಅಂತ ತೂತಿಲ್ಲ ಜೇರನ್ನ. ಪುಟಾಣಿ ಶ್ರೀದುರ್ಗಕ್ಕ ಎರಡ ಪಂಡಲು ಆಲೆ ಮಲ್ದಿನಿಗೆ ಯಾನು ಪಂಡೆ ಸೋಕಾತುಂಡು ಪಂಡದು ಯಾನು ಎಣ್ಣೆ ಇರೆಗು ಗೊತ್ತುಂಟು ತೋಜೋಡು ಇತ್ತೆ ಕೊರಿಯ ಲೈಕ್. ಓಕೆ ಥ್ಯಾಂಕ್ ಯು ಸಿಸ್ಟರ್, ಥ್ಯಾಂಕ್ ಯು. ಬತ್ತನೆ ಬಂತು ದುರ್ಗಕ್ಕ ಬಾನ್ವಿ ಸಿಸ್ನ ಲೈವ್ ಬರ್ಪಲ್ ಒಳಗಲ್ಲಿ. ಓ ಅಂದೆ
ಇಜ್ಜಿ ದುರ್ಗಾ ಸಿಸ್ಮ ಯಾನು ಲೈವ್ಗೆ ಪೋಪುನಿ ಕಮ್ಮಿ ಆತೆ ಫ್ಯಾನ್ಸಿ ಬಾಣಿ ಸಿಸ್ಸಿನ ಪಂದು ಬತ್ತೆ ಓ ಅಂದೆ. ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ಗೆ ಒಂದು ಲೈಕ್ ಕೊಡಿ, ಸಪೋರ್ಟ್ ಮಾಡಿ ನಮಗೆ. ಹಾಗೆ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಹೇಗಿದ್ದೀರಾ ದುರ್ಗಕ್ಕ ಇರೇಗು ಇಷ್ಟ ಅಂದೆ ನಮ್ಮ ಮೇರೆ ಉರುಡುಲ್ಲೇರ ಲಚ್ಚು ಬ್ರೋ ಊರಿಗೂ ಹೋಯ್ದಾರೆ ಅಂದತೆ ಊರ್ದ ವೀಡಿಯೋ ಪಾಡ್ದೇರು ಇರೇಗು ಇಷ್ಟ ಐಜಿ ಮಂದರ ಸಿಸ್ ಯಾನು ಎಲ್ಲ ಪನ್ ಪ್ಯಾಲೆಡ್ ದೆಪ್ಪರೆ. ಓಕೆ 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 50ನೇ ಲೈಕ್ ಕೊಡಲಿಕ್ಕೆ ಯಾರು ಬರ್ತಾ ಇದ್ದಾರೆ ನೋಡೋಣ. ಇವತ್ತಿನ 50ನೇ ಲೈಕ್ ಕೊಡಲಿಕ್ಕೆ ಯಾರು ಬರ್ತಾ ಇದ್ದಾರೆ? ಅಂದರ ಶಾರ್ಟ್ಸ್ ಯಾನು ಪಂತೆ ಮುರಾಣಿ ಯಾನು ಬಿಸಿ ದುರ್ಗಾ ಲೈವ್ ಪೋಲ ಪಂಡುಗ ಅಂಡ ಎನ್ನ ಡಿ ಪಿ ಪಾಡ್ದು ಪೋಯರ ಪಂತಿಜಿ ಲಚ್ಚು ಬೈಚೇರಿ ಬಂದೇರು ಬೈ ಊರ್ದ ಒಂದು ಪಾಡ್ತೀರಿ ವಿಡಿಯೋ ಶೋಕದೊಂಜಿ ಊರ್ದ ಮನು ಬತ್ತೇರು. ಓಕೆ ಎಡ್ಡೆ ಆ್ಯಂಡ್ ಬಾನ್ವಿ ಸಿಸ್ರ ಬನ್ನೇನ ಮನು ಬತ್ತೇರ. ಹಾಯ್ ಮನು, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಒಂದು ಲೈಕ್ ಕೊಡಿ, ನಿಮ್ಮದು ಇವತ್ತು 50ನೇ ಲೈಕ್ ಅಂತ. ಮಂದಾರ ಸಿಸ್ ತೆಲ್ತೊಂದುಲ್ಲೇರಿ ಹೌದಾ ತೆಲಿಪುನಿ ಮಂದಾರ ಸಿಸ್ ದಾದನ ಅವು ಅಲ್ಪರ್ದು ಸೆಂಡ ಆತೀನಿ ಓ ಅಂದೆ. ಓಕೆ 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 ಏನು ಸ್ಪೆಷಲ್ ಅಂತ ಕೇಳ್ತಾ ಇದ್ದಾರೆ. ನಮ್ಮದು ಸ್ಪೆಷಲ್ ಕಡುಬು ಮತ್ತು ಮೀನು ರಸ. ಅಲ್ಪ ನಾಡಿ ಎತ್ತ ಮುಟ್ಟ ಇಚ್ಛಾಲ ಪಣದುಲ್ಲೇರು ಓ ಅಂದೆ. ನಾರಾಯಣ ಕುಲ ಲಾಯ್ ಮಂದಾರ ಸಿಸ್ ಪಣದುಲ್ಲೇರು ದುರ್ಗಕ್ಕ ಓ ಅಂಚನಕ್ಕೆ ನಂದುಲ್ಲೇರು ಮಂದಾರ ಶಾರ್ಟ್ಸ್ ಯಾನು ಕುದ್ರೋಳಿ ಪೋದಿ ಬತ್ತೆ ಪಣದುಲ್ಲೇರು ಅಂದೆ ಎಂಚ ಉಂಡು ಶೋಕುಂಡ ಶಾರ್ಟ್ಸ್ ಮಂತಿದ್ಯಾರ ಕೆಲವು ಇನ್ನು ಶಾರ್ಟ್ಸ್ ಬರ ತೀರ ಖುಷಿ ಆಪುಣಿ. ನಾರಾಯಣ ಅವರು ಚಪ್ಪೆ ಸೋಡಾ ಅಂತಿದ್ದಾರೆ. ಚಪ್ಪೆ ಸೋಡಾ 40 ರೂಪಾಯಿ ಬಂದಿದೆ ನಮಗೆ. 2 ಸೋಡಾ ಕುಡಿಲಿಕ್ಕೆ ಉಂಟು. ಬರುವಲ್ಲ ಚೂರು ಪೊರ್ತು ಆಯ್ಬೇಕು ಅವನಲ್ಲೇ. ಥ್ಯಾಂಕ್ ಯು ಸೋ ಮಚ್ ಮನು ಅವರು 50ನೇ ಲೈಕ್ ಕೊಟ್ಟು ನನಗೆ ಸಪೋರ್ಟ್ ಮಾಡಿದ್ದಾರೆ. ನಿಮಗೆ ದೇವರು ಒಳ್ಳೇದು ಮಾಡಲಿ. ಮಂದರ ಸಿಸ್ಟರ್ ಅಲ್ಪ ವಿಡಿಯೋ ಮಲ್ಪರೆ ಪೋತುಜಿ ನವೀನ್ ಎನ್ನ ಗಟ್ಟದ ರೀಲ್ಸ್ ಮಾತ್ರ ಜನ ತೂಪಿನಿ ಅವು ಸೋಕಾಪು ಮಾತ್ರ ತೂಯಾರಲ್ಲ. ಮಂದಾರ ಸಿಸ್ ರಸ್ಸಿ ಇತ್ತನ ಕುದ್ರೋಳಿಡು ರಸ್ಸಿ ಇತ್ತು ನಾನು ಮಂದಾರ ಸಿಸ್ ತೆಲ್ತೊಂದುಲ್ಲೇರು. ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವಿಗೆ ಒಂದು ಲೈಕ್ ಕೊಡಿ, ಸಪೋರ್ಟ್ ಮಾಡಿ ನಮಗೆ. ಮತ್ತು ನಮ್ಮ ರಾಜು ಅಣ್ಣ ಬಂದರು. ಹಾಯ್ ರಾಜಣ್ಣ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ನಮ್ಮದು ಊಟ ಆಯ್ತಣ್ಣ, ನಿಮ್ಮದು ಊಟ ಆಯಿತಾ? ಮತ್ತು ಹೇಗಿದ್ದೀರಿ? ಹ್ಯಾಪಿ ದಸರಾ ನಿಮಗೆ. ನಮ್ಮ ವೀಡಿಯೋಗಳನ್ನು ನೋಡಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿದ್ದೀರಾ? ಒಂತೆ ಪಿಕ್ ದೆತ್ತದು ಅವು ಇನ್ಸ್ಟಾಗ್ರಾಮಿಗೂ ಒಂತೆ ಪಿಕ್ದೇ ಇದೆ, ಅವು ಇನ್ಸ್ಟಾಗ್ರಾಮ್ಗೂ ಅಂದೆ. ಓಕೆ ಓಕೆ ದುರ್ಗಕ್ಕ ಸೂಪರ್ ಬಣ್ಣದಲ್ಲಿ ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಹೋಗ್ತೀನಿ. ಒಟ್ಟ ಗಟ್ಟದ ವೀಡಿಯೋ ತೂಪು ಜೈ ಬಣ್ಣದಲ್ಲಿ ಗಟ್ಟದ ವೀಡಿಯೋ ತೂಪು ಅಂದಂದು ಶಾರ್ಟ್ಸ್ ಮಾತ್ರ ತೂಪಿನತೆ. ಓಕೆ ಓಕೆ ಶ್ರೀ ದುರ್ಗಕ್ಕ ಮಂದಾರ ಸಿಸಿ ಏಪ ಲೈವ್ಗೆ ಏನಂದ್ರೆ ನಾರಾಯಣ ಕುಳಲು ಇನ್ನು ಚೀಪೆ ಸೋಡಾ ಅಂತಿದ್ದಾರೆ. ಹೌದು 40 ರೂಪಾಯಿ ಆಗಿದೆ ನಮಗೆ. ಥ್ಯಾಂಕ್ ಯು ನಿಮಗೆಲ್ಲರಿಗೂ. ಯಾರು ಹಣ ಕೊಟ್ಟಿದ್ದೀರಾ ಅವರು ಮಲಗಿದ್ದಾರಂತ ಹೋಗಿ. ಮಂದಾರ ಸಿಸ್ ಅನಿಲ್ನ ಪಾತೆರ ಇಜ್ಜಿ ಅಂದೆ ಪತ್ತೆನೇ ಇಜ್ಜಿಂದು ಅನಿಲ್ ಬಿರಾದರದೇ ಮಂದಾರ ಶಾರ್ಟ್ಸ್ ನಾರಾಯಣರವರೇ ಬಣದಲ್ಲಿ ಕುಲಾಲ್ ಫ್ರೆಂಡ್ಸ್ ಓಲ್ಡೇರ್ ಮಾರ್ರೆ ಬಣದಲ್ಲಿ ಅಂದೇ ಮಸ್ತ್ ಜನ ಬರೊಂದಿಜ್ಜೇರಿ ಇತ್ತೆ ದಾದಂದು ಗೊತ್ತಿಜ್ಜಿ ಪೂರಾ ಕುಲಾಲ್ ಫ್ರೆಂಡ್ಸ್ ನಕ್ಲು ಬರೊಂದಿಜ್ಜೇರು.
ಬರುವೇರಿ ಕೊಡೆ ಬತ್ತಿತ್ತೇರು ಮಲ್ಲಿಕಕ್ಕ ಕುಲಾಲ್ ಸಿಸ್ ಪೂರ ಬೈದೇರು ಇನ್ನೆಲ್ಲ ಬರುವೇರು ತೂಕ ಓ ಅಂದೇ ಮಂದಾರ ಸಿಸ್ ಪಣದಲ್ಲರು ಅನಿಲ್ ಉಳ್ಳೆ ಎಕಡೆ ಲೈವ್ ಮಲ್ದೆ ಎಂಕ್ ಮೆಸೇಜ್ ಪಾಡ್ದೆ ಯಾನು ಬ್ಯುಸಿ ಇತ್ತೆ ಓ ಅಂದೆ ಓಕೆ 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 ಅನಿಲ್ನ ಒಂಜಿ ವಿಡಿಯೋ ಬಲಿತೊಂದು ಉಂಡು ಅಂದ ಓ ಅಂದೆ ಎಂಕ್ ನೋಟಿಫಿಕೇಶನ್ ಬೈಜಿ ಬಣದಲ್ಲರು ನಾರಾಯಣ ಕುಲಾಲ್ ಬರುವೇರು ಬರ್ಪೇರು ನನ್ನ ಬರುವೇರು ಬರುವೇರಾ ಬರುವೇರಾ ತೂಯರೆಯನನು ಬರುವೇರಾ ಮದಿಮೆಯಾವೆರೆ ತಯರಾತೆ ಆನನು ತೂಯರೆ ಬರುವೇರಾ 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 ದಿನ ಉಪ್ಪೊಡು ಲೈವ್ ಉಂಡ ಪಂದು ಮೆಸೇಜ್ ಅಂದ ಓಕೆ ಓಕೆ ಅಂದೆ ಮಂದಾರ ಸಿಸ್ ಬಲಿಪೋಡು ನಮ್ಮ ಉಂತವನ ಬುಡ್ಚಿ ಅಂದಂದಂತ ಮಾತೆರಲ್ಲ ಬಲಿಪೋಡಿ ನಮ್ಮ ಬಲಿಪುನೇ ಇಚ್ಚಿ ನಮ್ಮ ಉಂತೊಂದು ಪೋಂದುಂಡು ಬೊಕ್ಕ ಕುಳ್ಳುಂಡು ಬಚ್ಚಿನ ಅಂತ ಯಾಕರ ಪೋದು ನಾವಿನ್ನ ಒಂಜಿ ವಿಡಿಯೋ ಬಲಿತೊಂದುಂಡು ಅಂದೆ ಒಂಜಿ ಬಲಿತೊಂದುಂಡು ಅವು ಒಂದು ಪೋಸ್ಟ್ ಪಾಡೇತೀನಿ ಇದು ಫಸ್ಟ್ ಟೈಮ್ ಒಂಜಿ ವಿಡಿಯೋ ಆತ ಪೋಪಿ ನಿಜನ ಪೋತು ಜೆ ಮೂಜಾರು ಸಾರ ಮುಟ್ಟ ಪೋತು ಒಂಜಿ ಕೋಲದ ವಿಡಿಯೋ ಬೊಕ್ಕ ಒಂದುವೇ ಸೆಕೆಂಡ್ ಬೊಕ್ಕ ಪೂರ ನೂತೆರುವನಗಡೆ ಏಕ ಬಚ್ಚುಂಡು ಬೊಕ್ಕ ಕುಲ್ಲು ನಡೇನಿ ನವೀನ್ ಬರುವೇರಿ ಸರಿತಾ ಬರುವೇರಿ ಅಂದು ಆರಲೆ ಬತ್ತು ಕುಲೊಂದಿನ ಅವಳು ಮಿತ್ತು ಪಿನ್ನಡು ಬನ್ನಿ ಜನರೇ ಯಾರೆಲ್ಲ ಇದ್ದೀರಿ ಲೈವಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ ಸಪೋರ್ಟ್ ಮಾಡಿ ನಮಗೆ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಎನ್ನ ವಿಡಿಯೋಗು ಬಲಿಪರ ಗೊತ್ತುಜಿ ಮನದಲ್ಲೇರು ಅಮರೇಶ್ ಪಾಟೀಲ್ ಬರ್ತೀರಾ ಹಾಯ್ ಊಟ ಆಯ್ತು ಅನ್ನಕ್ಕೆ ಅಂತಿದ್ದಾರೆ ನಮ್ಮದು ಊಟ ಆಯಿತು ಸರ್ ನಿಮ್ದು ಆಯ್ತಾ ವೆಲ್ಕಮ್ ಟು ಲೈವ್ ಹೇಗಿದ್ದೀರಾ ಲೈವಿಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಮತ್ತೆ ಅರೇನ ದಾನೆ ದಿನ ಪಿನ್ ಮಲ್ಪುನ್ ಮಾರೆ ಇರು ಕಟ್ಟಿದ ಮೇಲೆ ಅನುಭವಿಸಬೇಕಲ್ವೇ ಬೇತೆ ಜನಕ್ಕುಲ್ಲ ಅವಕಾಶ ಕೊರಲೆ ಪಿನ್ನಿಡುವನು ತಗೊಳ್ಳಿ ನನ್ನದೊಂದು ಲೈಕ್ ಕೊಡಿ ಥ್ಯಾಂಕ್ ಯು ತಗೊಂಡೆ ನಿಮ್ಮ ಧನ್ಯವಾದಗಳು ನಿಮಗೆ ಅಂಚ ಕೆಲವರು ಪನ್ಪಿನ ಹೆಂಗೆ ಮಲ್ಲಿಗಕ್ಕ ಪುರ ಪನ್ಪಿನ ಹಿರಿಯರ ಕುಟುಂಬದ ಕಡೆನೇ ಪೂರ ಪಿನ್ ಮಂತದ ಇಲ್ಲ ಎಂದು ಅವ್ರು ಪೊಸತ್ತತ್ತೆ ಪಾಪ ಅರೆ ಒಂಚೂರು ಮಿತ್ತು ಬರೋಡತ್ತ ಐಕ್ ಬಡೋದ ಎಲ್ಲ ಮನ್ಪೂಜ್ಯರಿಗೆ ಮಂತನ ಪಿರ ಪೋಪುಂಡವ ಅಂಚನೆ ದಾಯಿಗ ಅವಕಾಶ ಕೊರ್ರೆ ಪೋಡಿಗೆ ಆಪುಂಡ ನವೀನ್ಗೆ ಇಜ್ಜಪ್ಪ ಏರೆಗಳ ಪೋಡಿಗೆ ಹೆಚ್ಚಿ ಅಪ್ಪಂಡ ಬಾಕಿದಕ್ಲು ಪೂರ ಮಲ ಯೂಟ್ಯೂಬರ್ ನಕ್ಲತ್ತೆ ಮಕ್ಕಳೊಂಜಿ ಶುರು ಮಂತಿನ ಆತ್ರತೆ ಅಂಚ ಆರು ಎದೂರಡಿ ಉಪ್ಪೋಡು ಅತ್ತೆ ನವೀನ್ ಬ್ರೋ ಅಂಚತ್ತೆ ಯಾರಿಗೊಂದು ಸಪೋರ್ಟ್ ತಿಕ್ಕಾಡು ಆತೆ ನವೀನನ್ನ ಸುಮಾಕ ಎಲ್ಲಿ ಅವ್ರು ಬರಲಿಲ್ಲ ಇನ್ನು ಬರ್ತಾರೆ ಆಯ್ತಾ ಬರ್ತಾರೆ ಬನ್ನಿ ಊಟ ಆಯ್ತಾ ನಿಮ್ಮದು ಎಂತ ಸ್ಪೆಷಲ್ ಇತ್ತು ನಿಮ್ಗೆ ಇವತ್ತು ದುರ್ಗಕ್ಕ ಸೂಪರ್ ಮಾಡೋದು ಸಪೋರ್ಟ್ ಬಂತದಲ್ಲ ಥ್ಯಾಂಕ್ ಯು ಸೋ ಮಚ್ ದುರ್ಗಕ್ಕ ನಾನು ಒಂಜಿ ಅಡಿಗೆ ಪಿರಾವು ಮಂದಿರ ದೀತಿಜ ಅವೇ ಗೊತ್ತುಂಟು ನಾನು ಸ್ವಲ್ಪ ಈ ವೈಟ್ ಏತು ಕಷ್ಟ ಬಂದು ಗೊತ್ತಾ ಹೊಡತೆ ಮನವಿಲ್ಲರು ಅಭಿಜಿತ್ ಬರ್ತೀರಾ ಹಾಯ್ ಅಭಿಜಿತ್ ವೆಲ್ಕಮ್ ಟು ಲೈವ್ ಎಂಚ ಉಳ್ಳರು
ಉಂತಲೆ ಅಕ್ಲಿನ ಪಿನ್ ಮಲ್ಪೆರ ಬಲ್ಲಿಯೇ ಬಂಗ ಬತ್ತು ಮಿತ್ ಬರೋಡು ಮನದಲ್ಲಿ ಒಂದು ಅಲ್ಲಿ ಬಂಗ ಬರಂದಿಲ್ಲ ಅಲ್ಲಿ. ಅಭಿಜಿತ್ ಬಂದರು. ಹಾಯ್ ಅಭಿಜಿತ್ ಬ್ರೋ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಊಟ ಆಯ್ತಾ ನಿಮ್ಮದು? ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಇರು ತುಳುವ ಕನ್ನಡದ ಮರತ್ ಫೋನ್ ಮಾರೆ ಇಂಕ್ ಕೋಡೆದ ಪಾತೇರ್ದೇನು ತೂಪೇದ ಅಲ್ಲ ಉಂಡ ಇಜ್ಜಿ ನನ್ನ ಊರು ಏನು ಈಗ ನಾನು ಊರು ಹೇಳಿ. ಓಕೆ ಓಕೆ, ನೀವು ಕನ್ನಡ ಅಲ್ವಾ? ಓಕೆ ಓಕೆ. ಕುಮಟಾದಿಂದ ಬಂದಿದ್ದಾರೆ ಅಭಿಜಿತ್ ರವರು, ಥ್ಯಾಂಕ್ ಯು ಸೋ ಮಚ್. ವೈಟ್ ಏತ್ ಕಷ್ಟ ಬಂದು ಗೊತ್ತಾವಡತೆ ಅಂದೆ ದುರ್ಗಾ ತೆಲ್ತಂದುಲ್ಲೇರು ಕೋಸ್ಟಲ್ ಸ್ಪೇಸ್ ಮಾತ ಲೈವ್ಡ್ ಪೋದು ಬಂಗ ಬರ್ಪೆ ಆಂಡ ಮೈನ ಸಾಪಿನಿ ಮಂದರ ಕಡೆ ಐಡಿಯದೇತು ನಾರು ಪನ್ಪೇರು ಪೂರ ಮಂದರ ಸಿಸ್ಸು ನಿಜ ಪಂಡೇರು ವೈಟ್ ಮಲ್ತು ಕಷ್ಟ ಅಮರೇಶ್ ಪಟೇಲ್ ನನ್ನದೊಂದು ವಿಡಿಯೋ ಹಾಕಿದೆ, ನೋಡಿದ್ದೀರಾ? ನನಗೆ ಬಂದಿಲ್ವಾ ಅಂತ ಸರ್, ನೋಡ್ತೇನೆ ಆಯ್ತಾ. ಮಂದರ ಶಾರ್ಟ್ಸ್ ಎನ್ನ ಫ್ಯಾಂಡ ರೆಕ್ಕೆ ಪೂರ ಕಟ್ಟ ಆತಂಡು ತೋಜುಂಡು ಒಂಜಿಲ ಇಜ್ಜಿ ಮನದಲ್ಲಿ ಬಂದರು ಸರಿತಾ ಬಂದರು ಅಂತಿದ್ದಾರೆ. ನಟ್ಟು ಸಾಕ ಹಾಕೊಂಡಿ ಮನದಲ್ಲಿ ನಟ್ಟು ಹಚ್ಚತ್ತ ದಯಾಗಿ ನಟ್ಟುಣಿ ಯಾನ್ ಪಂತಿ ಜನ ಶೋಕ್ ವೀಡಿಯೋ ಮಂತ ಪಾಡ್ಲೆ ಅವೇ ಯಾವುದು ನಿಖಲ್ ನಟ್ಟೋಡು ನಿಜ್ಜಿಪೋದು ಏರ್ ನಾನು ದಯಾಗಿ ನಟ್ಟೋಡು ಯಾನ್ ಮೂಲ ಒರಿಯ ನಟ್ಟುಣ ಯಾವ ಜಾ ಪಿನ್ನ ತೂದು ಸಬ್ಬು ಅಂಡ್ ಅವು ವೇಸ್ಟ್ ಸರಿತ ಸುಷ್ಮಾ ಮನದಲ್ಲಿ ದುರ್ಗಕ್ಕ ಮಂದರ ಸಿಸಿ ಇರೇನ ಚಾನೆಲ್ನು ಅಕ್ಕಲು ತಿರುಗದು ಪೋಂದುಲ್ಲೆರು ತೋಜೋಡು ಇರೇನ ರೀಲ್ಸ್ ತೂದು ಪಾಪ ತೋಜೋಡು ಪೋಪ ತೋಜೋಡು ಮಂದರ ಶಾರ್ಟ್ ಮಲ್ಪಳೆ ಅವೆತ್ತ ಸಬ್ಬು ಲೆಸ್ ಆಪುಜಿ ಅಂದು ಶಾರ್ಟ್ ಮಲ್ಪಳೆ ಅಂದು ನಾರೇನು ಕೊಡಲ್ಲ ಓಲುಲ್ಲ ಗುರುವ ತಾರಿಡುಲ್ಲ ನಂಗೆ ಏನಂದ್ರೆ ಮಂದರಕ್ಕ ಅಂಡಿ ಸಬ್ಬು ಕೇನೊಚ್ಚಿ ಸರಿತ ಬನ್ನದಿಲ್ಲ ಎಲ್ಲ ಅವೇ ಬನ್ನಿ ಸಬ್ಬು ಕೇನೊಚ್ಚಿ ನವೀನ್ ಬ್ರೋ ಅಂತ ಹೇಳ್ತೊಂದಿಲ್ಲ ಸಪೋರ್ಟ್ ಎನ್ನ ಒಂಜಿ ದಿನ ಸಬ್ಬು ಯಾನ್ ಒಂಜಿ ದಿನ ಅಲ್ಲ ಸಬ್ಬು ಕೇನುಜಿ ದಾಯಿಗೆ ಪಂಡ ಕಾಸು ಲೆಸ್ ಆಪುಂಡು ಅಂದಿ ಅವು ಎಂಕ್ಲಲ್ಲ ಅಂಚೆನೆ ಪೊಕ್ಕಡೆ ಖಾಲಿ ಹೊಸತಿಯರ್ ಬತ್ ಮನ್ಪೇರು ಅಕ್ಲ ಮಾತ್ರ ಒರಿ ಉಂಡು ಬೊಕ್ಕ ಪೂರ ಲೆಸ್ ಆಪುಂಡು. ನವೀನ್ ಅನ್ನ ಏನು ಸ್ಪೆಷಲ್ ಊಟ ಇವತ್ತು ಸ್ಪೆಷಲ್ ಏನಿಲ್ಲ. ನಾನು ಹೋಟೆಲಿಂದ ಕಡುಬು ತರಿಸಿದೆ, ಕಡುಬು ಮತ್ತು ರಸ ತರಿಸಿದೆ. ನೆಕ್ಸ್ಟ್ ಲೈವ್ ಮಲ್ಪಳೆ ಸರಿತಕ್ಕ ಬೊಕ್ಕ ಸಬ್ಬ ಆಪುಂಡು ಮನದಿಲ್ಲೇರು ಅವೇ ತೆಲಿಕೆದ ಬುಲ್ಲಿ ಅವಾರ್ಡ್ಸ್ ಗೋಸ್ಟು ನವೀನ್ ಅನ್ನ ಪಣದಿಲ್ಲೇರು. ಥ್ಯಾಂಕ್ ಯು ಸೋ ಮಚ್. ಬನ್ನಿ ಜನರೇ ಬನ್ನಿ. ಸೂಪರ್ ಇರು ಓಲಿತಾರೆ ತೋರ್ತು ಯಾನು ಸ್ಕೋರ್ ಪಣಂದೈತೆ ಇರಿಜ್ಜಾಂಡೆ ಎಂಕ್ ರಡ್ಡು ಸಾರ ಉಂಡು ಏತು ಲೆಸ್ ಆಂಡು ಆವಡು ಒಂಜಿ ಸಾರ ಇತ್ತಂಡೆ ಅವು ಅಂಚದಾಲ ಅಪ್ಪುಜಿ ಬೊಕ್ಕ ಆ ಒಂದು ಪೋಪುಂಡವು ಸೂಪರ್ ಮಾಡಿದ್ರಿ. ವನಸ್ ಮಲ್ಪೆರೆ ಪೋದಿತ್ತೆ ಬ್ರೋ ಒಂದೇ ಓಕೆ ದಾದ ಮಂತಾರೆ ವನಸ್ ಸ್ಪೆಷಲ್ ಎಂಚಿನ ಎತ್ತಂಡೆ ದುರ್ಗಕ್ಕ ಸೂಪರ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಸಾಕು ಪೋಡ್ ಬಂದ್ರಿ ದುರ್ಗಕ್ಕ ಎಂಚಲ್ಲಾರು ಬನ್ನಿ. ನಾಳೆ ಬೆಳಿಗ್ಗೆ ಎಷ್ಟು ಗಂಟೆಗೆ ಉಂಟು ನಿಮ್ಮ ಲೈವ್? ಇನ್ನು ಕಾಂಡೆಂಗೆ ಬೇಗ ಎಚ್ಚರಿಕೆ ಆಯ್ತೀನಿ 5:30ಕ್ಕೆ ಅಂಚಾದ ಎಂಕ್ ನಿದ್ರೆ ಅಂದು ಆಗ್ತೀನಿ ಬಾ ತಾರೆ ಪುಡ ಉಂಟು ಬರ್ಪ ನಿದ್ರೆ ಅರ್ಪಣೆ ಇಜ್ಜಿ ಮಾರೆ ಕೋಸ್ಟಲ್ ಸ್ಪೇಸ್ ಓಕೆ ಬರೋದಿಲ್ಲ ದುರ್ಗಕ್ಕ ಸೂಪರ್ ಬರೋದಿಲ್ಲ. ಕೆಬಿತ ಪೆಶತ್ತಿ ಏರ್ನ ಕೆಬಿತ ಎನ್ನನ ಕೆಬಿತ ಪಸತ್ ಜುಮ್ಕಿ ಅವು ತರಬೇರೆ ಎತ್ತನ ತಾಯ್ಕೆ ಸೌಂಡ್ ಆಯರ ಬಲ್ಲಿಂದ 15 ಜನ 51 ಲೈಕ್ ಅಂದಂದು ಅವೇ ಉಲ್ಟಾ ಆತದ ಮಲ್ಲೇಜಿ ನಿಕ್ಕಳು ಮೆಸೇಜ್ ಮಾಡಲಿ ಅವು ಬರ್ತಿರಗಳು ಬರ್ಪೇರು. ಬೇಸಿಲ್ ಚಿಕನ್ ಟಿಕ್ಕ ಬೊಕ್ಕ ಬಟರ್ ನಾನ್ ರೊಟ್ಟಿ ಅಂಡ್ ನುಪ್ಪು ಬೊಕ್ಕ ಸಾರು ಅಂದು ಏತ್ತು ಬಗೆ ಉಂಡಿಯೇ ಇಂಜ ಹೋಟೆಲ್ ಓದ್ತಿನ ಇಲ್ಲ ಅಲ್ಲೇನ
ನವೀನ್ ಬ್ರೋ ಕೆಬಿತ ಸೋಕೊಂಡು ಮಾಡೋದಿಲ್ಲ ಓ ಅಂದಿ ದುರ್ಗಕ್ಕ ಅವನದು ಅಯ್ಯೋ ದೇವರ ಅವನದಿಲ್ಲ ಮಂದರ ಶೆಟ್ಸ್. ಅಮರೀಶ್ ಪಾಟೀಲ್ ಓಕೆ ಬಾಯ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಮರೀಶ್ ಅಣ್ಣ. ದುರ್ಗಕ್ಕ ಅತ್ತೆ ಸರಿತಾ ಸಿಸ್ಮಾನದಲ್ಲಿ ಮಂದರ ಶೋರ್ಟ್ಸ್ ಪಾಟೀಲ್ ಯಾಕೆ ಹೋಗುವುದು ನಿಲ್ಲಿ. ಹೌದೌದು ನಿಲ್ಲಿ ಸ್ವಲ್ಪ ನೋಡಿ, ಮಂದಾರಕ್ಕೆ ಇದ್ದಾರೆ, ಅವ್ರ ಹತ್ರ ಮಾತಾಡಿ ಸ್ವಲ್ಪ. ಪಾಟೀಲ್ ಬ್ರೋ ಆರೆ ಸುಮಕ್ಕ ಬತ್ತಿನ ಪಾತೇರಿ ಸುಮಕ್ಕಡ ಅಮ್ಮ ಅವನೊಂದು ನಾವಿದ್ದೀವಿ, ನಮ್ಮ ಜೊತೆ ಮಾತಾಡಿ. ಹೌದು, ಇವರೆಲ್ಲ ಉತ್ತರ ಕನ್ನಡ ಭಾಷೆ ಭಾರಿ ಸೋಕ್ ಮಾತಾಡ್ತಾರೆ. ದುರ್ಗಕ್ಕ ಸಪೋರ್ಟ್ ಮೆಸೇಜ್ ಆಗ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ, ಥ್ಯಾಂಕ್ ಯು, ಸಪೋರ್ಟ್ ಮಾಡಿ. ಅಯ್ಯನ್ ತೂತು ಜೀವನದಲ್ಲಿ ನಂದು ಆರು ಬರ್ಪೇರು ದಿನವಲ್ಲ ಸಪೋರ್ಟ್ ಮಂತ್ ಪೋಪೇರು. ಆಯನ್ನ ಲೈವ್ ಬತ್ತೆ ಸಪೋರ್ಟ್ ಪ್ಲೀಸ್. ಹಾಂ ಓಕೆ ಓಕೆ. ಲೈವಲ್ಲಿ ಇರೋರೆಲ್ಲ ಊಟ ಮಾಡೋಣ ಬನ್ನಿ. ಎಬೇ ಪೋದು ಆಡ ಮಾರ ಇಜ್ಜಿ ಉಳ್ಳೇರು ಉಳ್ಳೇರು ಇದ್ದಾರೆ ಮಾತಾಡಿ ಮಾತಾಡಿ ಅವ್ರ ಹತ್ರ. ಬಾಯಿ ಸರಿತಾ ಸಿಸ್ಪಾಲಂದಿದ್ದಾರೆ. ಜೋಳದ ರೊಟ್ಟಿ ಎಣ್ಣೆಗಾಯಿ ಪಲ್ಯವ ಪಾಟೀಲ್ ಅಂತಿದ್ದಾರೆ. ನಿಮಗೆ ಗೊತ್ತು ನಾವು ರೊಟ್ಟಿ ಊಟ ಮಾಡ್ತೇವೆ ಅಂತ. ಮಹೇಂದ್ರನ ಅಲ್ವಾ? ವೇದೋತಕ್ಕದ ಅದನ್ನ ಮಿಕ್ಸ್ ಬಂತಂದಿಲ್ಲ. ಮಹಾದೇವ್ ಆರ್ ಬಂದರು. ನಮಸ್ಕಾರಗಳು ನವೀನ್ ಬ್ರೋ ಅಂತಿದ್ದಾರೆ. ಮಹಾದೇವಣ್ಣ ನಮಸ್ಕಾರ, ಹೇಗಿದ್ದೀರಾ? ಫಸ್ಟ್ ಟೈಮ್ ಬಂದಿದ್ದೀರಾ ಲೈವಿಗೆ? ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ಹಾಗೇನೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಾನು ಉತ್ತರ ಕನ್ನಡ ಅಲ್ವಾ ಹಾಗೆ ಗೊತ್ತು ಅನ್ನೋದಿಲ್ಲ ರೀ. ಮಹಾದೇವ 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 ಮಹಾದೇವ. ಮಂದಾರ ಮೇಡಮ್ ನಮಸ್ತೆ ಅಂತಿದ್ದಾರೆ. ಮಹಾದೇವ್ ಬ್ರೋ. ಸೋಜುಗಾದ ಸೋಜು ಮಲ್ಲಿಗೆ ಮಾದೇವ ನಿನ್ಗೆ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಸೋಜುಗಾದ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಅಂದಾವರೆ ಕೆಂದಾವರೆ ಮತ್ತೆ ಪುಷ್ಪ ಚಂದಕ್ಕಿ ಮಾಲೆ ಬಿಲ್ವತ್ರೆ ಮಾದೇವ ನಿಂಗೆ ಚಂದಕ್ಕಿ ಮಾಲೆ ಬಿಲ್ವತ್ರೆ. ಮಸ್ತ್ ಮೆಸೇಜ್ ಸ್ಕಿಪ್ ಮಾಡ್ತಾರೆ ಮಿತ್ತು. ಓ ಅಂದೆ ಒಂದಿಶ ತುಪೆ ವನಸ್ ಮಲ್ಪೆರೆ ಪೋದಿತ್ತೆ. ಓಕೆ ಚಿಕನ್ ಪಂಡೆ ಇಲ್ಲಡು ಬ್ರೋ ಬಣದುಲ್ಲೇರು. ಡೈಲಿ ಡಾಕ್ಟರ್ ಓವಂಡಲ್ಲ ಸ್ಪೆಷಲ್ ಐಟಮ್ಸ್ ಕೊರೊಂದು ಉಪ್ಪು ಇರು ವನಸ್ಗೆ ಸ್ಕಿಪ್ ಮಸ್ತ್ ಮೆಸೇಜ್ ಸ್ಕಿಪ್ ಮಾಡ್ತಾರೆ ಅಂದ. ಓಕೆ 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 ಅಚ್ಚ ಡಾಕ್ಟರ್ ಕೊರ್ಪಿಲ್ಲ ತೀರಿ ಒಟ್ಟಿಗೆ. ಓಕೆ ಅಕ್ಷಯ್ ಪಾತ್ರೆ ಹಾಯ್ ನವೀನ್ ಬ್ರೋ ಅನ್ನೋದಿಲ್ಲ. ಹಾಯ್ ಅಕ್ಷಯ್, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ಹಾಗೆಯೇ ನಮ್ಮ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ನೀವು ಮಾಡಿದ್ದೀರ ಅಂತ ಅನಿಸುತ್ತೆ. ಮಂದಾರ ಸಿಸ್ ಇರ್ನ ಉತ್ತರ ಕನ್ನಡದ ಕುಳು ಬತ್ತಿರಿ ಒಳಗೆ. ಮಹಾದೇವಾರ್ ನಿಮ್ಮ ಹಾಡು ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮಹಾದೇವ್ ಬ್ರೋ. ಮಂದಾರ ಅಂದು ಸೊ ನಮ್ಮನ್ನು ತೂದು ಬತ್ತೀನಿ ದುರ್ಗ ಅಂದು ಕುಲ್ಲೇವೆ ಇರುವಂತೆ ಬರಡು ಅಂತ ಅಕ್ಕಳು. ಅಮರೀಶ್ ಪಾಟೀಲ್ ಭಾರತದ ಫ್ಲಾಗ್ ಕಾರ್ಡ್ ಬರೋದಿಲ್ಲ. ನಾರಾಯಣ ಕುಲ ಪ್ರಿಯಾಂಕಾ ಅಕ್ಕ ಲೈಕ್ ಕೊಟ್ಟೆ ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಪ್ರಿಯಾಂಕರ್ ಅವರೇ. ಅಕ್ಷಯ್ ಪಾತ್ರೆ
అన్నవన సాండే ఎన్నవన సాండు ఇర్నాడే దాదే కజిపు ನಾನು ಮಂದರ ಹುಡುಗಿ ಮಾರ್ರೆ ಪಾಟೀಲ್ ರವರೇ ಅಂತಿದ್ದಾರೆ. ಕೋಸ್ಟಲ್ ಮಹೇಂದ್ರ ಅಣ್ಣ ನಿಮ್ಮದು ಯಾವ ಊರು ಅಂತಿದ್ದಾರೆ. ಕೋಸ್ಟಲ್ ಐ ಪ್ರಿಯಾಂಕಸಿಸ್ ಅಂತಿದ್ದಾರೆ. ಅರೆಗೆ ಎಲ್ಲ ಪರಿಚಯ ದುರ್ಗಣ್ಣನ ಪರಿಚಯ ಉಂಡು ಅವರಿಗೆ ಅಂದಂದು. ನಾನು ಮಂದಾರ ಹುಡುಗಿ ಮಾರೆ ಪಾಸ್ಟಲ್. ಹಾಯ್ ಅಕ್ಷಯ ಪಾತ್ರೆ ಅನ್ನೋದಿಲ್ಲ ಮಂದಾರ ಶಾರ್ಟ್ಸ್ ಮಗನಿಗೆ ಊಟ ಕೊಟ್ಟಿಲ್ಲ ಮಹಾದೇವ್ ಅವರೇ. ಅಕ್ಷಯ ಪಾತ್ರೆ ಸಿಸ್ ಅನ್ನೋದಿಲ್ಲ. ಅಮೃತ ಪಾಟೀಲ್ ಸಾರಿ ಸಿಸ್ಟರ್ ನಾನು ಹುಡುಗ ಅನ್ಕೊಂಡಿದ್ದೆ ಊಟ ಆಯ್ತಾ ಅಕ್ಕ ಅಂತಿದ್ದಾರೆ. ಮಹಾದೇವ್ ಅವರು ನಿನ್ನೆ ಸಾಯಂಕಾಲ ತೆಗೆದ ಫೋಟೋ ಹೌದಾ? ಓಕೆ 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 ಓಕೆ. ಮಹೇಂದ್ರಣ್ಣ ಅಲ್ಲ, ನಾನು ಮಂದಾರ ನವೀನ್ ಚೂರು ಹೇಳಿ ಮಾರ್ರೆ. ಅವರು ಅಲ್ಲ ಮಹೇಂದ್ರ ಅಂತ ನಿಮಗೆ ಹೇಳಿದ್ದಲ್ಲ, ಬೇರೆಯವ್ರಿಗೆ ಹೇಳಿದ್ದ ನಿಮ್ಗೆ ಹೇಳಿದ. ಅಯ್ಯೋ ಅವ್ರದ್ದು ಹೆಸರು ಮಹೇಂದ್ರ ಅಲ್ಲ ಮಾರ್ರೆ, ಅದು ಮಂದಾರ ಆಯ್ತಾ. ಅದು ಸಿಸ್ಟರ್ ಸಿಸ್ಟರ್ ನಿನ್ನೆ ಸಾಯಂಕಾಲ ತೆಗೆದ ಫೋಟೋ ಶೃಂಗೇರಿ ಫೋಟೋ ಹೌದಾ? ಓಕೆ ಓಕೆ ಓಕೆ. ಬನ್ನಿ ಬನ್ನಿ ಜನರು ಯಾರೆಲ್ಲ ಲೈವಲ್ಲಿ ಇದ್ದೀರಿ ಪ್ಲೀಸ್ ಲೈವ್ಗೆ ಲೈಕ್ ಕೊಡಿ. ನಾನೀಗ ಬಿಸಿ ನೀರು ಮಾಡ್ಲಿಕ್ಕೆ ಹೋಗ್ಬೇಕಾಗ್ತದೆ, ಸ್ವಲ್ಪ ಕೂತ್ಕೊಳ್ತೀನಲ್ಲ ನೀವು ಮಾತಾಡುತ್ತಾ. ಪಾಟೀಲ್ ಮತ್ತೆ ಏನು ವಿಶೇಷ ಅಂತಿದ್ದಾರೆ ಮಂದರಕ್ಕ. ಮಹಾದೇವ್ ಸ್ವಲ್ಪ ದಿನ ಲೈವ್ಗೆ ವಿರಾಮ, ಮತ್ತೆ ಮಾಡುವೆ ಲೈವ್. ಹೌದಾ? ಅದೇನು ಅದು ಯಾಕೆ ಹಾಗೆ ಕೇಳಬಾರ್ದಲ್ಲ. ಲೈವ್ ಮಾಡ್ತಾ ಇರಿ. ಹಿರಿಗೂ ಎಪ್ಪಿ ದಸರಾ, ಎಲ್ಲರಿಗೂ ಎಪ್ಪಿ ದಸರಾ. ವೇದೋತ್ಯಕ್ಕ ಬಂದರು, ಎಲ್ಲರಿಗೂ ಎಪ್ಪಿ ದಸರಾ ಅಂತಿದ್ದಾರೆ. ಹೌದು, ಅವರು ಸಹ ಲೈವ್ ಬಂದಿದ್ದಾರೆ. ಒಂದು ಸಲ ಹೋಗಿ ಲೈಕ್ ಕೊಡಿ ಅವರಿಗೆ ಸಹ. ಮತ್ತು ಅಲ್ಲೇ ಕೂತ್ಕೊಳ್ಬೇಡಿ, ಸ್ವಲ್ಪ ಬನ್ನಿ. ನಿಮ್ಮನ್ನೆಲ್ಲ ಮಿಸ್ ಮಾಡ್ತಾ ಇದ್ದೀನಿ ಮಹಾದೇವ್ ಅವರೇ. ಅಮರೀಶ್ ಪಾಟೀಲ್ ಏನು ವಿಶೇಷ ಇಲ್ಲ ಮಂದಾರ ಅವರೇ, ತುಂಬ ಮಳೆ ಆದ ಕಾರಣ ಬೆಳೆ ಹಾನಿಯಾಗಿದೆ. ಸ್ವಲ್ಪ ಬೇಜಾರನ್ನು ದಸರಾ ಹಬ್ಬ ಬಂದಿದೆ, ಅಲ್ಪ ಸ್ವಲ್ಪ ಖುಷಿ. ಹೌದಲ್ವ ವೇದವತಿ ತಿಳ್ತಂದ್ರೆ ಹೋಗಿ ಕವರ್ ಕೊಟ್ಟು ಬನ್ನಿ. ಅಲ್ಲ ಊಟ ಮಾಡ್ಲಿಕ್ಕೆ ಇಲ್ಲಿ ಬನ್ನಿ, ಅಲ್ಲಿ ಊಟ ಮಾಡಬೇಡಿ ಆಯ್ತಾ. ಹ್ಯಾಪಿ ದಸರಾ ಅಂತಿದ್ದ ತಡ್ಕ. ಹಲೋ ಬ್ರೋ ಬಂದಿಲ್ಲ. ಹಾಯ್ ಟೈಗರ್, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಬನ್ನಿ ಬನ್ನಿ. ಮತ್ತೆ ಎಲ್ಲಿ ಹೋಗಿದ್ರು ನೀವು ಬಂದು? ಅಯ್ಯೋ ಪಾಟೀಲ್ ರೇ, ರೈತರ ಕಷ್ಟ ಕೇಳೋರು ಯಾರಿಲ್ಲ ಪಾಟೀಲ್ ಅಂತಿದ್ದಾರೆ. ಹ್ಯಾಪಿ ದಸರಾ ಮಂದರ ಸಿಸ್ಟರ್ ಬಂದಿದ್ದಾರೆ. ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ಗೆ ಒಂದು ಲೈಕ್ ಕೊಡಿ. ಹೊರಗೆ ಹೋಗಿದ್ದೆ ಬ್ರೋ. ಹೌದಾ? ಓಕೆ ಓಕೆ, ನೋ ಪ್ರಾಬ್ಲಮ್ ನೋ ಪ್ರಾಬ್ಲಮ್, ಟೇಕ್ ಟು ಯುವರ್ ಟೈಮ್.
ಸರಿತಾ ಸಿಸ್ಮಾ ಥ್ಯಾಂಕ್ ಯು, ಸೇಮ್ ಟು ಯು ಅಂತಿದ್ದಾರೆ. ನಾರಾಯಣ್ ಕುಲಾಲ್ ಎಲ್ಲರಿಗೂ ಶುಭರಾತ್ರಿ ಅಂತಿದ್ದಾರೆ. ಹೌದಾ, ಇಷ್ಟು ಬೇಗ ಮಲಗುದಾ? ಮಾದೇವ್ ನವೀನ್ ಬ್ರೋ, ನಮ್ಮ ಮಂದಾರ ನೋಡೋ ಅವಕಾಶ ನಿಮ್ಮ ಚಾನೆಲಲ್ಲಿ? ಹೌದಾ? ಅವರು ಹಾಗೇನ, ಅವರು ನಮ್ಮ ಹುಣ್ಣಿಮೆ ಚಂದ್ರ ಅಂತಾರಲ್ಲ, ಹಾಗೆ ಬರ್ತಾರೆ ನಮ್ಮ ಚಾನಲ್ಗೆ ಒಮ್ಮೊಮ್ಮೆ. ಕಿದ್ರೋಳಿಗೆ ಪೋಯರೆ ಮಂದಾರಕ್ಕ, ಪೋಯರೆ ಮಂದಾರಕ್ಕ ಅಂತಿದ್ದಾರೆ. ನಾರಾಯಣ ಹೋಗ್ಬೇಡಿ, ನಮ್ಮ ಜೊತೆ ಮಾತಾಡಿ ಅಂತಿದ್ದಾರೆ. ಮಂದರ ಶಾರ್ಟ್ ಸಾಯಿ ಮಹೇಶನ್ ನಿಮ್ಮ ಅಭಿಮಾನಕ್ಕೆ ಅಂತಿದ್ದಾರೆ. ಕೆಲವು ಮೆಸೇಜ್ ಮಿಸ್ ಆಪುಂಡು ಮಾರೆ, ಅವು ಐಟ್ ಬರ್ಪುಂಡು ಒಂದೇಟು ಬರೊಂದಿಚ್ಚಿ. ಅಮರೇಶ್ ಪಟೇಲ್ ನಾರಾಯಣ ಹೋಗ್ಬೇಡಿ, ನಮ್ಮ ಜೊತೆ ಮಾತಾಡಿ ಅಂತಿದ್ದಾರೆ. ಮಂದರ ಸಿಡ್ಸರ್ ಮಹಾದೇವ್ ನಿಮ್ಮ ಅಭಿಮಾನಕ್ಕೆ ಅಂತಿದ್ದಾರೆ. ನಾರಾಯಣ ನೀವು ಹೋಗ್ಬೇಡಿ, ಹೌದು ಪಾಟೀಲ್ ಜೊತೆ ಮಾತಾಡಿ. ನಿಮ್ಮ ಚಾನೆಲ್ ನಾನು ಮೊದಲು ನವೀನ್ ಬ್ರೋ, ನಿಮ್ಮ ಚಾನೆಲ್ ನಾನು ಮೊದಲು ನವೀನ್ ಬ್ರೋ. ಹೌದಾ, ನೀವು ಮೊದಲು ಬಂದಿದ್ದ? ವೆಲ್ಕಮ್ ಟು ಲೈವ್. ನಮಗೆ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಲೈವ್ಗೊಂದು ಲೈಕ್ ಕೊಡಿ, ಹಾಗೆಯೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮೇರಿ ಪೌಲ್ ಹಲೋ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ಹಾಗೆಯೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಒಂದು ಕಾಮೆಂಟ್ ಹಾಕಿ, ನಿಮ್ಮ ಕಾಮೆಂಟ್ ಬರಲಿಲ್ಲ ಯಾವುದಕ್ಕೂ. ಒಂದು ಕಾಮೆಂಟ್ ಹಾಕಿದ್ರೆ ನಮ್ಗೆ ಗೊತ್ತಾಗ್ತದೆ ನೀವು ಬಂದಿದ್ದೀರಾ, ನಮಗೆ ಸಪೋರ್ಟ್ ಮಾಡಿದ್ದೀರಾ ಅಂತ. ಹಾಗೆ ಸಬ್ಸ್ಕ್ರೈಬ್ ಸಹ ಮಾಡಿ ಆಯಿತಾ. ಸ್ವಲ್ಪ ಗ್ರಾಮರ್ ಮಿಸ್ಟೇಕ್ ಆಗಿದೆ, ನಾವು ಸ್ಕೂಲಿಗೆ ಹೋಗಿಲ್ಲ. ನೋ ಪ್ರಾಬ್ಲಮ್ ಬ್ರೋ, ನೋ ಪ್ರಾಬ್ಲಮ್. ನಮ್ಮದು ಅಷ್ಟೇ. ತುಂಬ ಖುಷಿ ಆಯಿತು ಮಹಾದೇವ್ ಡಿ ಪಿ ನೋಡಿ ಅಂತಿದ್ದಾರೆ. ಹೌದಾ, ಅವಿರ್ಭಾವ್ ಬಂದರು. ನಾಯಕರೇ ನಾನು ಓಡಿ ಓಡಿ ಬಂದೆ, ಓಡಿ 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 ಬಂದು ದಿಡಿಕ್ಕ. ಅವಿರ್ಭಾವ್ ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಹ್ಯಾಪಿ ದಸರಾ ನಿಮಗೆ ಸಹ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ನೀವು ಎಲ್ಲ ಕಾಮೆಂಟ್ ಹಾಕಿದಿರಿ, ರಿಪ್ಲೈ ಮಾಡಿದ್ದೇನೆ. ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಮಂದರ ಸಬ್ ಕೊಡಿ ಮಹಾದೇವ್ ನವೀನ್ಗೆ, ಹಾಗೆ ಪಿನ್ ಐಡಿಗೆ. ಹೌದೌದು, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಅವಿರ್ಭಾವ್ ನಗರ್ತಾ ಇದ್ದಾರೆ. ಟೈಗರ್ ಅವರು ಅಂತಿದ್ದಾರೆ. ನಮ್ಮ ಇವರು ಎಲ್ಲಿ ಹೋದ್ರು? ಭರತ್ ರವರು ಇವತ್ತು ಬರಲೇ ಇಲ್ಲ. ನಾಯಕರೇ ಊಟ ಅಂತಿದ್ದಾರೆ. ನಮ್ದು ಊಟ ಆಯ್ತು ಬ್ರೋ. ನಾನು ಇದು ತಿಂದೆ, ನಮ್ಮ ಕಡುಬು ತಿಂದೆ, ಕಡುಬು ಮತ್ತೆ ಮೀನುಗಸಿ. ನೀವೆಂತ ಊಟ ಮಾಡಿದ್ರಿ? ಮಂದರಕ್ಕೆ ಅದನ್ನು ಯಾಕೆ ಈಗ ಹೇಳಿದ್ದು ನೀವು? ಇರ್ಲಿ, ಪಿನ್ನ ಐಡಿಯಲ್ಲಿ ಇವರು ಅವರ ಮನೆಯವರು ಅಂತ ಹೇಳ್ತಿದ್ದಾರೆ. ಅಮರೇಶ್ ಮಾಡಿ ನಾನು ಒಂದು ಮಂತ್ ಇಂದ ಲೈವ್ಗೆ ಬರ್ತಾ ಇದ್ದೇನೆ, ನಿಮಗೆ ಪಿನ್ ಕೊಟ್ಟಿಲ್ಲ. ನಮಗೆ ಪಿನ್ ಕೊಟ್ಟಿಲ್ಲ. ಎಂತ ಪಿನ್ ಬೇಕು ನಿಮಗೆ? ಪಿನ್ ಐಡಿ ಅದು ಚಾನೆಲ್ ಇದ್ರೆ ಮಾತ್ರ ನಿಮಗೆ. ಚಾನೆಲ್ ನಿಮ್ಮದು ಚಾನೆಲ್ ಉಂಟಾ? ಅಲ್ಲ, ಬ್ಲೂ ಬೇಕಾ ನಿಮಗೆ? ಓಕೆ ಓಕೆ, ಬ್ಲೂ ಕೊಡ್ತೇನೆ ಆಯಿತಾ. ಬ್ಲೂ ಕೊಡುವ, ಬೇಜಾರು ಮಾಡಬೇಡಿ ಅಪ್ಪ. ಚಂದ್ರಾವತಿ ಅಕ್ಕ ಬಂದರು. ಹಾಯ್ ಚಂದ್ರಾವತಿ ಅಕ್ಕ, ಹೇಗಿದ್ದೀರಾ? ಓಡಿ ಹೋಗು ಮಾರೆ. ಆಯಿತು, ನಿಮಗೆ ಕಲರ್ ಕೊಟ್ಟಿದ್ದೇವೆ ನಾನು. ಅವಿರ್ಭಾವ್ ನಾಯಕಿ ಅವರು ಪಿನ್ನಲ್ಲಿ ಇರುವರ? ಹೌದು, ನೋಡಿಲ್ಲ ನೀವು. ನಿಂಗಂ ಪಾಟೀಲ್ ಬರ್ತೀರಿ. ನಿಂಗನ್ನ ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಅದೇನು ಯಾರು ಲೈಕ್ ಕೊಡುವುದಿಲ್ಲ ಮಾರೆ ಬಂದವರು. ಅವಿರ್ಭಾವ್ ಲೈಕ್ ಕೊಡಲಿಲ್ಲ, ಮತ್ತು ನಿಂಗನ್ನ ಲೈಕ್ ಕೊಡಲಿಲ್ಲ. ಅಂದರೆ ಕಲರ್ ಕೊಡಲಿಲ್ಲ. ಅವಿನ ಕುಲ್ಲು ಸಪೋರ್ಟ್ ಮಲ್ಪೇರ ಮಸ್ತ್. ಓಕೆ 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 ಓಕೆ, ನೋ ಪ್ರಾಬ್ಲಮ್ ನೋ ಪ್ರಾಬ್ಲಮ್. ಚಂದ್ರಾವತಿ ಅಕ್ಕ ಅಗಲ ಸಪೋರ್ಟ್ ಮಲ್ಪೇರ ಎಂಕ್ ದಾನೆ ಅನ್ನ ಕೇಂದ್ರ. ಹಾಯ್ ಚಂದ್ರಾವತಿ ಅಕ್ಕ, ವೆಲ್ಕಮ್ ಟು ಲೈವ್. ದಾನೆನ್ನ ಎಡ್ಡೆ ಅಕ್ಕ, ಒನಸಾಂಡು ಇರ್ನಾಡೆ. ಗುರುರಾಜ್ ಹಾಯ್ ಬ್ರೋ ಪಣಂದ್ರೆ. ಹಾಯ್ ಗುರುರಾಜ್, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿದ್ದಕ್ಕೆ. ನಾನು ತಡವಾಡಿ ಲೈಕ್ ನೀಡುವೆನು. ಓಕೆ, ನೋ ಪ್ರಾಬ್ಲಮ್. ಭಾನ್ವಿ ಅಕ್ಕ ಬಂದಿದ್ದಾರೆ. ಹಾಯ್ ಭಾನ್ವಿ ಅಕ್ಕ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾನು ಕೊಡ್ತೇವೆ ಬಂದಲ್ಲ. ಥ್ಯಾಂಕ್ ಯು ಮಂದರಕ್ಕ. ಯಾರೆಲ್ಲ ಲೈಕ್ ಕೊಡಲಿಲ್ಲ ಪ್ಲೀಸ್ ಲೈಕ್ ಕೊಡಿ ಆಯಿತಾ. ನಿಮಗೆ ದೇವರು ಒಳ್ಳೇದು ಮಾಡಲಿ. ಭಜನೆ ಮಸ್ತ್ ಶೋಕ್ ಬನ್ಪಾರ್ ಬಂದಿಲ್ಲ. ಥ್ಯಾಂಕ್ ಯು ಸೋ ಮಚ್ ಭಾನ್ವಿ ಅಕ್ಕ.
ಪಲ್ಲವಿ ಹಿಂದೆ ಶುರು ಮಾಡಿ ಮೇಡಮು, ನಾನು ಮೆಂಬರ್ಶಿಪ್ ತಗೋಬೇಕಂತಿದ್ದಾರೆ ಬೇಜನ್ಸ್. ಓಕೆ ಅಂಬರೀಶ್ ಪಾಟೀಲ್, ಇವತ್ತು 100 ಲೈಕ್ ಆಗೋ ತನಕ ಲೈವಿಂದ ಹೋಗಬೇಡಿ. ನಿನ್ನೆ ಆಗಿದೆ ಅಲ್ವಾ, ಇವತ್ತು ಕಷ್ಟ. ಜಾನೆಲ್ ಉಪ್ಪು ನಕ್ಲೆಗ್ ಕೊರ್ಜಿಂಡ ಮಲ್ಲೆಜ್ಜಿ ಸಪೋರ್ಟ್ ಐಡಿಗೆ ಕೊರ್ಲೆ ಬೊಕ್ಕ ವಾರಗು ವರದೆಪ್ಪುಳೆ. ಓಕೆ 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 ಸಿಸ್. ಓಕೆ ಸಿಸ್ಮಾ ಪಣದುಲ್ಲೇರು, ಸಿಸ್ಮಾ ಬೇಗ ಎಂಡ್ ದಾದಿನ ಮಲ್ತೀನಿ ಕೇನೊಂದುಲ್ಲೇರು. ಅವಿರ್ಬಾವು ನಾಯಕರೇ, ಯಾಕೆ ನೀವು ಇವತ್ತು ಡಲ್ ಆಗಿ ಕಾಣಿದ್ರಿ? ಹುಷಾರಾಗಿದ್ದೀರಾ? ಸ್ವಲ್ಪ ತಲೆನೋವು ಉಂಟು ಸರ್, ಅದು ಗೊತ್ತಾಗ್ತದಲ್ಲ. ಯಾನು ಬತ್ತೆ ಲೈವ್ ಎಂಡ್ ಆಣ ಮಾಡೋದು. ಬಾನ್ವಿ ಸಿಸ್ನ ಮುರಾಣಿ ಲೈಫ್ ಪರಿಚಯ ಮಲ್ತೀನಿ ಮೇರೆನ ಎಂಕ್ ಮಾಡೋದು ಅಂದ. ಓಕೆ 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 ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ಗೊಂದು ಸಪೋರ್ಟ್ ಮಾಡಿ. ಇವತ್ತು ಸ್ವಲ್ಪ ಹೆಡ್ಡೇಕ್ ಇತ್ತು ಬ್ರೋ, ಅದಕ್ಕೋಸ್ಕರ ಟ್ಯಾಬ್ಲೆಟ್ ಎಲ್ಲ ತೊಗೊಂಡಿದ್ದೇನೆ. ಸೊ ಸ್ವಲ್ಪ ಇದುಂಟು. ಮಹಾದೇವ್, ನೀವು ಬ್ಯುಸಿ ಇದ್ದವರಲ್ವಾ, ಅದಕ್ಕೆ ಮತ್ತೆ ಕೇಳಲಿಲ್ಲ. ಹೌದಾ? ಓಕೆ ಓಕೆ. ಬಾನ್ವಿ ಸಿಸ್ಮಾ ತಿರುಜಿ ಪಾತಿರಿ ಯಾರಿಗೆ? ತಿರುಜಿ ಪಾತಿರಿ ರಾಜು ಅಣ್ಣ ಧನ್ಯವಾದಗಳು ಅಂತಿದ್ದಾರೆ. ನಿಮಗೂ ಸಹ ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್. ಅಂದ ಸಿಸ್ಮಾ ನವೀನ್ ಎಂಕ್ ಮಸ್ತ್ ಪರಿಚಯದಾರಿ ಮನದಲ್ಲಿ ಅಂದ್. ಅವಿರ್ಬಾವು ಕಣ್ಣು ಎಲ್ಲ ಚಿಕ್ಕದಾಗಿದೆ, ನಿದ್ರೆ ಬಂದಿದೆ ನಾಯಕರಿಗೆ. ನಿಮಗೆ ಅಲ್ಲ ನಿದ್ರೆ ಅಲ್ಲ, ಅದು ತಲೆನೋವಿತ್ತು, ತುಂಬ ತಲೆನೋವಿತ್ತು ಇವತ್ತು, ಅದಕ್ಕೋಸ್ಕರ. ನಮ್ಮ ಕುಡ್ಲದ ಪಿಲಿಕುಲು ಜೋರುಂಡು ಮಾಡೋದಿಲ್ಲ ಅಂದ. ಕುಡ್ಲಾಡ್ ಪಿಲಿಕುಲು ಜೋರುಂಡೆ ಎಂದು ಎಂಕ ಕುಡ್ಲದ ಗೊತ್ತುಜಿ ಅಲ್ಲಿ ಕುಡ್ಲಾಡಿಜ್ಜಿತ್ತೆ. ಬಾನ್ವಿ ಅವರು ಅಂದ ಕೇಳ್ತಿದ್ದಾರೆ. ಹೌದು, ನಮ್ಮ ಮಂದರಕ ನಮ್ಮ ಗುರುಗಳು ನಮಗೆ ಕೈ ಹಿಡಿದು ಕರ್ಕೊಂಡು ಬಂದವರು ಈ ಲೈವಿಗೆ. ಬನ್ನಿ ಬನ್ನಿ ಜನರೇ. ಅವಿರ್ಬಾವು ಲೈಕ್ ಡನ್ ಅಂತಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ನಿಮಗೆ ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಒಂದು ಲೈವ್ಗೆ ಲೈಕ್ ಕೊಡಿ, ಹಾಗೆ ಸಪೋರ್ಟ್ ಮಾಡಿ. ಅಂದು ಸಿಸ್ಮಾ ಸುಮಾರು ಟೈಮ್ ಮಾಡ್ಕೊಳೋದಿಲ್ಲ. ಬಾನ್ವಿ ಮುರಾಣಿಯನ್ನ ಲೈವ್ ಇಪ್ಪುನಗ ಸ್ಕ್ರೋಲ್ ಮಲ್ಪುನಗ ಮೆರ್ನ ಲೈವ್ ತಿಕ್ಕಂಡಿಗೆ ಅಂಚ ಲೈಫ್ ಕಾಮೆಂಟ್ ಪಾಡಿಯರಿಗೆ ಅಂದೆ. ಓಕೆ ಓಕೆ. ಮಹಾದೇವ ಶುಭರಾತ್ರಿ ನವೀನ್ ಬ್ರೋ, ಶುಭರಾತ್ರಿ ನಿಮಗೆ ಸಹ ಸರ್. ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟಿದ್ದೀರಾ ಅಂತ ಭಾವಿಸ್ತೇನೆ, ಮತ್ತು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅಂತ ಭಾವಿಸುತ್ತೇನೆ. ಒಂದು ವಿಡಿಯೋ ನೋಡಿ ಕಾಮೆಂಟ್ ಹಾಕಿ ಆಯಿತಾ, ಆಗ ನಮಗೆ ಕನ್ಫರ್ಮ್ ಆಗ್ತದೆ. ಥ್ಯಾಂಕ್ ಯು. ಎಂಕ ಪಂಡೇರು ಎಡ್ಡೆ ಭಜನೆ ಮಲ್ಪುವೇರು ಪಣದು ಅಂದಂದು ಭಜನೆ ಮಲ್ಪುವೇರು ಎಡ್ಡೆ ಅಂದು ಗೊತ್ತು ಜಿ ಜನಗಳು ಪಣ್ಪೇರು ಎಡ್ಡೆ ಹಾಪಣೊಂದು ಇಜ್ಜಪ್ಪ ಎಂಕ ಗೊತ್ತು ಇತ್ತಿನ ಪಂಡದು ಕೊಡ್ತೆ ನವೀನಗು. ಎಂಕ ಗೊತ್ತಿತ್ತಿನ ಪೂರ ಪಂದು ಕೊಡ್ತೆ ಅಂದಂದು ಅವಂದು ಯಾನ್ ಲಂಚೇನೆ ಈರೆಂಕೆ ಎಂಚಿನ ಪೂರ ಪಂದು ಕೊಡ್ತಾರೆ ಗೊತ್ತುಂಡು. ಅವೇನು ಪೂರ ಏನು ಬೊಕ್ಕೋರೆ ಪಂದು ಕೊರೊಂದುಲ್ಲೆ. ರಾಜು ಲೈಕ್ ಡನ್ ಪಣದುಲೇರು, ಥ್ಯಾಂಕ್ ಯು ಸೋ ಮಚ್. ಲೈವಿಗೆ ಬತ್ತಿತ್ತೇರ ಕೇಂದ್ರಲೇರು ಅವು ಹೆಂಗೆ ಗೊತ್ತುಜ್ಜಿ ಲೈಫ್ ಒಂದು ಬೈದೇರಿ ಏರಂದು ಗೊತ್ತುಜ್ಜಿ ಅನ್ ಪಂಡ ಕೇಂದ್ರ ಬತ್ತು ಏರ್ದಾದ ಅಂದು ಬತ್ತದ ಸಪೋರ್ಟ್ ಬಂದೇರು ಪೂರಗಳ ನಮ್ಮ ಕೈ ಮುಗಿಯೋತ ಅಂಚೆನೆ. ಸಿಸ್ಮಾ ಎನ್ನ ಬೆಸ್ಟ್ ಏಪಲ ಅಂದೆ. ಓಕೆ 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 ಓಕೆ. ಅಂದರೆ ಶಾರ್ಟ್ಸ್ ಮಹಾದೇವ್ ಹೋಗುವುದಾ ಅಂತ ಕೇಳ್ತಿದ್ದಾರೆ. ಬಾನ್ವಿ ಅಕ್ಕ ಬೈದೇರು ಬಣ್ಣದ್ರಿ ನಂದಂದು ಬತ್ತುಪೇರು ಲೈಫ್ ಒಂದು ಓದುದೇನು. ನವೀನ್ ಬ್ರೋ ನಂದು ಚಾನೆಲ್ ಇಲ್ಲ. ಹೌದಾ? ತೊಂದರೆ ಇಲ್ಲ ಸರ್, ನೀವು ನಮಗೆ ಸಪೋರ್ಟ್ ಮಾಡ್ತಾ ಇರಿ ಆಯ್ತಾ. ನಿಮಗೆ ನಾನು ಬ್ಲೂ ಕೊಡ್ತೇನೆ. ಡೈಲಿ ನಮ್ಮದು 8 ಲೈವ್ ಇರ್ತದೆ, ಬಂದು ಸಪೋರ್ಟ್ ಮಾಡಿ ನಮಗೆ ಆಯಿತಾ. ಧನ್ಯವಾದಗಳು. ಪಿನ್ ಐ ಡಿ ಯಾರು ಗೊತ್ತಾ ಸಿಸ್ಮಾ ಅಂತಿದ್ದಾರೆ. ಮಂದರಕ್ಕ ಕೋಸ್ಟಲ್ ಸ್ಪೈಸ್ ನಗಾಡ್ತಿದ್ದಾರೆ. ಭಾನ್ವಿ ಅವರೇ ಪಿನ್ ಐ ಡಿಗೆ ಪರಿಚಯ ಇಲ್ಲದ್ರೆ ಪರಿಚಯ ಮಾಡಿಕೊಂಡು ಅವರಿಗೆ ಸಹ ಸಪೋರ್ಟ್ ಮಾಡಿ ಆಯಿತಾ. ನಾಯಕರೇ ಹಾಲಲ್ಲಾದರಾಕು ನೀರಲ್ಲಾದರಾಕು ರಾಘವೇಂದ್ರ ಗೀತೆ. ನಾಯಕರೇ ಸ್ವಲ್ಪ ನಿಮಗೆ ರಿಲ್ಯಾಕ್ಸ್ ಆಗಲಿ, ಕಮೆಂಟ್ ಓದಿ ಸಸ್ತಾಗ್ತದ. ಓಕೆ ಆಡಬೇಕಾ? ಓಕೆ. ಈ ಯಾನ್ನ ಅರ್ನ ಬೆರಿಟ್ ಕಾಮೆಂಟ್ ಪಾಡ್ದೆ ಬುಕ್ಕೊಂಜಿ ಫೋನುಡು ವಾಚ್ ಮಲ್ದೆ ಅಂದೆ. ಓಕೆ ಓಕೆ ಓಕೆ. ಪಿನ್ ಐಡಿಗೆ ಸಪೋರ್ಟ್ ಮಾಡಿ. ಮಂದರಕ ಎನ್ನ ಸಿಸ್ಪಾ. ಓಕೆ ಕನ್ನಡಗ ಪ್ರೀತಮ್ ಬಂದರು. ಹಾಯ್ ಅಲ್ಲ ಅಂತಿದ್ದಾರೆ. ಹಾಯ್ ಪ್ರೀತಮ್, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಮಂಜುನಾಥ್ ಬಂದರು. ಹಾಯ್ ಮಂಜುನಾಥ್ ಅನ್ನ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಹಾಯ್ ಅಂದಿದ್ದಾರೆ. ನಾನಿರುವಾಗ ಮಂಡೆ ಬೆಚ್ಚ ಯಾಕೆ ನಾನು ಹೇಳುವೆ ಅಂತಿದ್ದಾರೆ. ಓಕೆ ಓಕೆ. ಕನ್ನಡಿಗ ಐ ಆಮ್ ಫೈನ್ ಅಂತಿದ್ದಾರೆ.
ಮತ್ತು ಪೂರ್ಣಿಮಾ ಬಂದರು. ಹಾಯ್ ಪೂರ್ಣಿಮಾ, ವೆಲ್ಕಮ್ ಟು ಲೈವ್. ನೇಹಾ ಹೇಗಿದ್ದೀರಿ? ಹಾಯ್ ಅನ್ನಂತಿದ್ದಾರೆ. ಪೂರ್ಣಿಮಾ ಎನ್ ಆರ್ ಇದು ಯಾರು? ಪೂರ್ಣಿಮಾ ಎನ್ ಆರ್. ಓಕೆ 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 ಓಕೆ. ಶುಭರಾತ್ರಿ ನವೀನ್ ಬ್ರೋ ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮಹಾದೇವ್ ಬ್ರೋ. ಮಂಜುನಾಥ್ ಅನ್ನ ಹಾಯ್ ಅಂತಿದ್ದಾರೆ. ಅಮರೇಶ್ ಅನ್ನ ಕಲ್ಲರ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಬಾನ್ವಿ ಎಲ್ಲರಿಗೂ ಹಾಯ್ ಅಂತಿದ್ದಾರೆ. ಮಂದರ ಶಾರ್ಟ್ಸ್ ಕೊಡೆ ಕುಂದಾಪುರ ಹುಡುಗ ಬೈದತ್ತ ಇನ್ನು ಬೈದೇರು ಯಾರು ಮಸ್ತು ಸಪೋರ್ಟ್ ಮಂತಂದಿಲ್ಲ ರ್ಯಾಂಕ್ ಬೇತೆ ಐಡಿ ಲೈಕ್ ಕೊರ್ಪೇರು ಈರು ಕಡಪುರ್ದಿನ. ಓಕೆ ಓಕೆ ಥ್ಯಾಂಕ್ಸ್ ಅವೀರ್ ಪಿನ್ ಐಡಿಗೆ ಸಪೋರ್ಟ್ ಮಾಡಬೇಕಂದ್ರೆ ನೀವು ನಮಗೆಲ್ಲ ಬುರ್ಜಿ ಖಲೀಫ ತೋರಿಸ್ಬೇಕು ಅಂತಿದ್ದಾರೆ. ಪಿನ್ ಐಡಿಗೆ ಸಪೋರ್ಟ್ ಮಾಡಿ ಅಪ್ಪ. ಅವರು ಪಾಪ ಅವರು ಸಿಸ್ಮಾ ಜೋಕುಲ್ ಜೆತ್ತರಕ್ಕೆ ಏನಂದಿಲ್ಲೇರು ಜೋಕುಲ್ ಏರಿ ಒಂಜಿ ಪೊಣ್ಣು ಹತ್ತರೆಗೆ ಜೆತ್ತರು ಸಿಸ್ಮಾ ಬಂದಿಲ್ಲೇರು. ಮಂದರ ಪಾಟೀಲ್ ನನಗೆ ಥ್ಯಾಂಕ್ ಯು ಇಲ್ವಾ? ಚಂದಾವತಿ ಯಾನು ಲೈಕ್ ಕೊಡ್ತೇವೆ. ಥ್ಯಾಂಕ್ ಯು ಚಂದ್ರವತಿ ಅಕ್ಕ, ವೆಲ್ಕಮ್ ಟು ಲೈವ್. ಓಕೆ ಯಾರೊಂದು ಭಜನೆ ಮನ್ಪಾರ ಬಂಡೇರಿ, ಯಾರೊಂದು ಭಜನೆ ಮನ್ಪಾವೆ. ಎಂಚ ಉಳ್ಳಾರನ್ನ ಯಾನು ಸೌಖ್ಯ ಅನ್ನ ಈರೆಂಚ ಉಳ್ಳಾರು ಯಾನು ಕಡಪುರ್ನೇ ಅತ್ತು ಅಂಡ್ ಎಡ್ಡೆ ಉಂಡು ಆರು ಎಡ್ಡೆ ಸಪೋರ್ಟ್ ಮನ್ಪೇರು. ಕೆಲವು ಐಡಿ ಉಂಡು ಎರಡು ನಾಲ್ಕು ಐಡಿ ಇಟ್ಟು ಲೈಕ್ ಕೊರ್ಪೇರು. 100 ಜನ ಜೋಕುಳಿ ಎಂಕ್ ಇರೇಗ ಅಚ್ಚಾ ಆರ್ಕೆನ್ಯ ಎರಡಾ. ಓಕೆ ಓಕೆ ಯಾನು ಮಂದರಕ್ಕಾಗ ಪಂಡಿನಿ. ಓಕೆ ಸಾರಿ ಅವೇ ಮಂದರ ಸಿಸ್ಟರ್ ತುಂಬ ಥ್ಯಾಂಕ್ಸ್ ಮಾಡೋದಿಲ್ಲ ಅಮರೇಶ್ ಪಾಟೀಲ್. ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ. ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ. ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ. ಮುಲ್ಲಲ್ಲಾದರೂ ನೂಕು ಕಲ್ಲಲ್ಲಾದರೂ ನೂಕು ರಾಘವೇಂದ್ರ. ಮುಲ್ಲಲ್ಲಾದರೂ ನೂಕು ಕಲ್ಲಲ್ಲಾದರೂ ನೂಕು ರಾಘವೇಂದ್ರ. ಮುಲ್ಲಲ್ಲಿ ಮುಲ್ಲಾಗಿ ಕಲ್ಲಲ್ಲಿ ಕಲ್ಲಾಗಿ ಒಂದಾಗಿರುವೆ ರಾಘವೇಂದ್ರ. ಬಿಸಿಲಲ್ಲಿ ಒಣಗಿಸು ನೆರಳಲ್ಲಿ ಮಲಗಿಸು ರಾಘವೇಂದ್ರ. ಬಿಸಿಲಲ್ಲಿ ಕೆಂಪಾಗಿ ನೆರಳಲ್ಲಿ ತಂಪಾಗಿ ನಗು ನಗುತ್ತಾ ಇರುವೆ ರಾಘವೇಂದ್ರ. ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ. ಯಾವ್ಯಾವ ನನ್ನಂತ ಎಲ್ಲ ಪೂರ ಫುಲ್ ಎಲ್ಲ ಬನ್ಕವೆ. ಸುಮಕ್ಕ ಬಂದರು. ಹಾಯ್ ಸುಮಕ್ಕ ಎಂಚ ಉಳ್ಳರು? ಥ್ಯಾಂಕ್ ಯು ಸೋಮಕ್ಕ ಬತ್ತಿನಕ್ಕೆ ಲೈಕ್ ಕೊರದು ಸಪೋರ್ಟ್ ಮಾಡ್ಬಿಳೆ. ಅವೀರ್ ಬಾಯಿ ಸೂಪರ್ ಮಾಡಿದ್ರು. ಹಾಯ್ ಅವೀರ್ ಬಾ ಅಂತಿದ್ದಾರೆ ಲೈಕ್ ಕೊರಿಯೇ. ಮುದ್ದು ಅಕ್ಕ ಬತ್ತೀರಿ. ಹಾಯ್ ಮುದ್ದು ಸಿಸ್, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ಸೂಪರ್ ಭಜನೆ ಬಂಡೇರು, ಥ್ಯಾಂಕ್ ಯು. ನನ್ನ ಡಿ ಪಿಗೆ ಟಚ್ ಮಾಡಿ ಈಗ ಗೋ ಟು ಚಾನೆಲ್ ಸಿಗುತ್ತದೆ, ಅಲ್ಲಿ ಹೋಗಿ ನಾನು ಇರುವೆ. ಹೌದೌದು ನಾನು ಇರುವೆ. ಸುಮಕ್ಕ ಮುದ್ದು ಸರಿತಾ ಕಾಯ್ ಅಂತಾರೆ. ಹಾಯ್ ಕೋಸ್ಟಲ್ ಅಂತಿದ್ದಾರೆ. ಅವಿರ್ಬಾವು ಮಂಜುನಾಥ ಬೇಜು ಅಂತಿದ್ದಾರೆ. ಮಂದಾರಕ್ಕ ಹಾಯ್ ಅಂತಿದ್ದಾರೆ. ಅವಿರ್ಬಾವು ಸೂಪರ್ ಅಂತಿದ್ದಾರೆ. ಓಕೆ ಕೋಸ್ಟಲ್ ಸ್ಪೈಸ್ ತಲೆಬೇನೆ ಕಮ್ಮಿ ಆತಲ್ಲ ಕೆಲವರು ಒಂತ ಕಮ್ಮಿ ಆತಲು. ಸುಮಕ್ಕ ಹಾಯ್ ಬಂದಿಲ್ಲೇರು. ಮನಸ್ಸು ಆಂಟಿ ಸುಮಕ್ಕ ಕೆಲವರು. ಪವಿ ಹಾಯ್ ಬಂದಿಲ್ಲೇರು ಸುಮಕ್ಕ. ಹೌದು ಬನ್ನಿ ಎಲ್ಲರೂ ಸಪೋರ್ಟ್ ಮಾಡಿ. ನಾನು ಸ್ವಲ್ಪ ನೀರು ವೆಚ್ಚ ಮಾಡಿ ಬರ್ತೇನೆ, ನೀವೆಲ್ಲ ಕೂತ್ಕೊಳ್ಳಿ ಆಯ್ತಾ. ಹಾಗೆ ಹೋಗಬೇಡಿ ಯಾರು, ಬರ್ತೇನೆ ಈಗ.
ಕುತ್ಕೊಂಡು ಎಲ್ಲರೂ ಬಂದಿದ್ದೇನೆ, ಬರ್ತೇನೆ, ಫುಲ್ಲೇ ಮತ್ತೆ. ಸಾರಿ ಓಡೆ ಮುಟ್ಟಕೊಂಡು ಒಲ್ಪಡ್ದು ಏನು ಬಂದುವಂತೆ ಒಂದು ನಿಮಿಷ. ಮಂಜುನಾಥ ಅನ್ನ ಎಂಕ ತರಕಾರಿ ಗಜಿಪು ಚೀತುಲು ಪದ್ಯ ಪಲ್ಯ ಅನ್ನ ಉಂತಲೇ ಓಡೆ ಉಂತೇನು ಮಾರೆ. ಸುಮ ಹೆಚ್ಚು ನಾವು ಹೋಗುದು ಮಂದ ಪಾಟೀಲ್ ಅಂತಿದ್ದಾರೆ, ಸುಮ ಅಕ್ಕ ವೀರ್ಭವ್ ಅಂತಿದ್ದಾರೆ, ಬಾನ್ವಿ ಕೋಸ್ಟಲ್ ಮುದ್ದಕ್ಕ ವೀರ್ಭವ್ ನಾಯಕರೇ ಬನ್ನಿ ಬೇಗ. ಬಂದೆ ಮನಸಾಂಡ ಮಂಜುನಾಥನೇ ಜೀತುಲು ಪದ್ಯ ಪಲ್ಯ ಅನ್ನ ಜಿ ತುಳು ಒಂಜಿ ತುಳು ಪದ್ಯ ಪಲ್ಯ ಅಂದ. ಓಕೆ ಪನ್ಕ ಸಂಪು ಬೈಜ್ಯರ ಸರಿ ಪಾಟೀಲ್ ಪೋಯರ ಕೋಶಲ್ ಬತ್ತಿತ್ತೀರಿ ತರಕಾರಿ ಫೇಮಸ್ ಇತ್ತೆ ಅವನಿಲ್ಲ ಬಾನ್ವಿ ಅಕ್ಕ ಮುದ್ದು ಪೋಯರ ಅಂದಿ ಲೈಕ್ ಕೊರ್ಪೆ ಮಾತೆಲ್ಲ ಅಕ್ಕುಲು ಪಿಲಿ ತುಯ್ಯರ ಪೋಡಿ ಪೋಡು ಇತ್ತೆ ಬರುವೇರು ಒರಿ ಅವನಿಲ್ಲ ಅವಿರ್ಬೋದು ನಾಯಕರೇ ನೆಮ್ಮದಿಯಾಗಿ ನೀರು ಬಿಸಿ ಮಾಡಿ ಬನ್ನಿ ಅರ್ಜೆಂಟ್ ಇಲ್ಲ ಅಂತಿದ್ದಾರೆ. ಮುದ್ದು ಶ್ರೇಯ ಉಳ್ಳೆ ಬಣ್ಣದಿಲ್ಲರು ಬಾನ್ವಿ ಅಕ್ಕ ಮುದ್ದು ಎನ್ನ ಲೈವ್ಗೆ ಬರ್ಪೂಜಾರತೆ ಬಣ್ಣದಿಲ್ಲರು ಕೋಪನ ಏನಡ ಅಂದು ಬಣ್ಣದಿಲ್ಲರು ಸುಮಕ್ಕ ಮುದ್ದು ಉಂಡು ಪಾಟೀಲ್ ಪೋಂಡು ಬಣ್ಣದಿಲ್ಲರು ಇತ್ತೆ ಬರ್ಪೆ ಬಣ್ಣದಿಲ್ಲರು. ಹಾಯ್ ಅವಿರ್ಭಾವು ಬ್ರೋ, ನಿಮ್ಮ ಮಾತು ತುಂಬ ಹಿತವಾಗಿದೆ ಅಂತಿದ್ದಾರೆ. ಹೌದು, ಅವರು ಒಳ್ಳೆ ರೀತಿಯಲ್ಲಿ ಮೆಸೇಜ್ ಮಾಡ್ತಾ ಇದ್ದಾರೆ. ಇಜ್ಜಿ ಬಾನ್ವಿ ಅಕ್ಕ ಸಿಸ್ ಅಲ್ಪ ವರ್ಷ ಬಣ್ಣದಿಲ್ಲರು ಆವ ಬಣ್ಣದಿಲ್ಲರು ಪೋತಿ ಸುಮಾರು ಸಿಸ್ ಪಾಟೀಲ್ ಕೇನು ಕೂಡ ಮುದ್ದಿಸಿ ಬರ್ಪೇಕ ಅವನಂದ್ರೆ. ರಮೇಶ್ ಪಾಟೀಲ್ ಮಂದರ ಸಿಸ್ಟರ್ ವಾರಕ್ಕೆ 2 ಬಾರಿ ಮುಖಕ್ಕೆ ಹಚ್ಚಿದರೆ ಏನಾಗುತ್ತದೆ ಮತ್ತು ಭಾಗ್ಯದ ಬಲೆಗಾರ ನಿಮ್ಮ ಐಡಿಗೆ ಹೋಗಿದ್ದೇನೆ ಸಿಸ್ಟರ್. ಹೌದಾ? ಹಾಯ್ ಮಲ್ಲಿಕಕ್ಕ ಬಂದರು. ಹಾಯ್ ಬ್ರೋ ಅಂತಿದ್ದಾರೆ. ಹಾಯ್ ಮಲ್ಲಿಕಕ್ಕ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಮುದ್ದು ಶ್ರೀ ಮಲ್ಲಿಕಕ್ಕ ಹಾಯ್ ಅಂತಿದ್ದಾರೆ. ಅಮರೇಶ್ ಪಾಟೀಲ್ ಹಾಯ್ ಅಂತಿದ್ದಾರೆ. ಮುದ್ದು ಹಾಯ್ ಅಂತಿದ್ದಾರೆ. ಭವ್ಯಕ್ಕ ಹಾಯ್ ಅಂತಿದ್ದಾರೆ. ಭವ್ಯ ಬಂದ್ರಾ? ಹಾಯ್ ವೆಲ್ಪಿಂಗ್ ಹ್ಯಾಂಡ್ಸ್ ಬರ್ತೀರಾ? ಓಕೆ ಮುದ್ದು ಪಿಲಿ ಬನ್ನೊಂದಿಲ್ಲ ರೇಲ್ಸ್ ನೋಡಿದಿರಾ ಪಾಟೀಲ್ ಉತ್ತರ ಕನ್ನಡದು ಮುದ್ದು ಉಗ್ಗ ಉಂಡರೆ ಭವ್ಯಕ್ಕ ಹೆಲ್ಪಿಂಗ್ ಹ್ಯಾಂಡ್ಸ್ ಮಂದರ ಕಾಯಿ ಬನ್ನೊಂದಿಲ್ಲ. ಬನ್ನಿ ಜನರೇ, ಯಾರೆಲ್ಲ ಇದ್ದೀರಾ ಲೈವಲ್ಲಿ ಪ್ಲೀಸ್ ಒಂದು ಲೈವಿಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ. ಸಮಸ್ತ ಕರ್ನಾಟಕದ ಜನತೆಗೆ ಹ್ಯಾಪಿ ದಸರಾ, ಎಲ್ಲರಿಗೂ ಹ್ಯಾಪಿ ದಸರಾ. ಭವ್ಯ ಹಾಯ್ ಅಂತಿದ್ದಾರೆ. ನೋಡಿ ಬಂದರೆ ಸಿಸ್ಟರ್, ನಿಮ್ಮ ರಿಲೀಸ್ ಲೈವ್ ಕೊಟ್ಟಿದ್ದೇನೆ ಸಬ್ಸ್ಕ್ರೈಬ್. ಭವ್ಯರವರಿಗೆ ಕಂಗ್ರ್ಯಾಚುಲೇಷನ್, ನೀವು 1,000ದ ಗಡಿಯನ್ನು ಬೇಗ ದಾಟಿದ್ದೀರಾ. ನಿಮಗೆ ದೇವರು ಒಳ್ಳೇದು ಮಾಡಲಿ, ಆದಷ್ಟು ಬೇಗ 10,000ವನ್ನು ದಾಟಿ. ಎಂದು ಉಂಡೆ ಮುದ್ದು ಈರು ಉಂಡರೆ ಹಣದಲ್ಲಿ. ಸುಮಕ್ಕ ಊಟ ಆಯ್ತಾ? ಏನು ಸ್ಪೆಷಲ್? ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿದ್ದೀರಿ? ಥ್ಯಾಂಕ್ ಯು ಸೋ ಮಚ್. ನಮಗೆ 60 ಲೈಕನ್ನು ಮಾಡಿಕೊಟ್ಟಿದ್ದೀರಾ ಈಗಾಗಲೇ. ಸೊ ನಿಮ್ಮ ಸಪೋರ್ಟಿಗೆ ತುಂಬ ಧನ್ಯವಾದಗಳು. ಸಬ್ಬು ಕೇನು ನಿಂಚ ಅವರೇ ಪಾಟೀಲ್ ಕೊರಿಯರ ತಂಚ ಅಂದ. ಥ್ಯಾಂಕ್ ಯು ಸೋ ಮಚ್ ಪಾಟೀಲ್ ಅವರೇ ಅಂತಿದ್ದಾರೆ. ಹೆಲ್ಪಿಂಗ್ ಹ್ಯಾಂಡ್ಸ್ ಥ್ಯಾಂಕ್ ಯು. NTV ಪಣದಲ್ಲಿರು ಸಿಸ್ಮಾ ಯಾನು ಜೆಪ್ಪು ಬಾಯ್ ಪಣದಲ್ಲಿರು. ಓಕೆ ಬಾಯ್, ಗುಡ್ ನೈಟ್ ಬಾನ್ವಿ ಸಿಸ್. ಥ್ಯಾಂಕ್ ಯು ಸೋ ಮಚ್ ಬತ್ತಿನೆಕ್ ಸಪೋರ್ಟ್ ಮಂತಿನೆಕ್ ಮಾತೆರೆಗಳ ಧನ್ಯವಾದಗಳು. ಅಂಚನೆ ಹ್ಯಾಪಿ ದಸರಾ ಮಾತೆರೆಗಳ. ಅವಿರ್ಭವ್ ನಾಯಕರೇ ತಲೆನೋವು ಹೇಗಿದೆ? ಕಮ್ಮಿ ಉಂಟು. ನಾನು ಇದು ಕಿವಿಗೆ ಇಟ್ಟಿದ್ದೇನೆ, ನನ್ನ ಸೌಂಡ್ ನನಗೆ ಜಾಸ್ತಿ ಕೇಳಬಾರ್ದಂತ ಹೀಗೆ. ಸೊ ಅದಕ್ಕಾಗಿ ತೊಂದರೆ ಇಲ್ಲ. ಅದು ನಂದೇ ಸೌಂಡ್ ಕೇಳಿ ಒಮ್ಮೆ ತಲೆನೋವು ಆಗ್ತದೆ.
ಅಂದೇ ಸಿಸ್ಮಾ ಓಕೆ ಚಾಚಿ ಮಲ್ಪುಳಿ ಜಾಗ್ರತೆ ಅವನಿಗೆ ಗುಡ್ ನೈಟ್ ಬಾಯ್ ಬಾಯ್. ಪ್ರಜ್ವಲ್ ಬತ್ತಿರು ಹಾಯ್ ಪ್ರಜ್ವಲ್ ಬ್ರೋ ಎಂಚ ಒಳ್ಳರು ಥ್ಯಾಂಕ್ ಯು ಸೋ ಮಚ್ ಬತ್ತಿನಕ್ಕೆ ಒಂಜಿ ಲೈಕ್ ಕೊಡ್ದು ಸಪೋರ್ಟ್ ಮನ್ಪ್ಲಿ. ಅಂಚನೆ ಹ್ಯಾಪಿ ದಸರಾ ಇರೆಗ್ಲ ಬೊಕ್ಕ ಶಾಲೆಗೆ ರಜೆ ತಿಕ್ಕಣತ್ತೀರಿ ಶಾಲೆಗ ಕಾಲೇಜಿಗ ಯೂನಿವರ್ಸಿಟಿಗ ರಜೆ ತಿಕ್ಕಂಡ ಇರೆಗ್ ಹೆಲ್ಪಿಂಗ್ ಹ್ಯಾಂಡ್ಸ್ ಮುದ್ದು ಮಾ ದಾದ ಸ್ಪೆಷಲ್ ಕೆನದಲ್ಲಿ ಭಾನ್ವಿ ಅಕ್ಕ ಓಕೆ ಸಿಸ್ಮಾ ಟೇಕ್ ಕೇರ್ ಇರೆಗಲ್ಲ ಗುಡ್ ನೈಟ್ ಥ್ಯಾಂಕ್ ಯು ಸೋ ಮಚ್. ಮಂದಾರ ಶಾರ್ಟ್ಸ್ ಪಾಟೀಲ್ ಯಾವ ಊರು ಅಂತಿದ್ದಾರೆ. ಭೋಜರಾಜನ ಬರ್ತೀರ ಹಾಯ್ ಭೋಜರಾಜನ್ನ ವೆಲ್ಕಮ್ ಟು ಲೈವ್ ಥ್ಯಾಂಕ್ ಯು ಸೋ ಮಚ್ ಬರ್ತೀನಿ ಕೊಂಚ ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಪ್ಲೇ. ಪ್ರಜ್ವಲ್ ರೈ ಲೈಕ್ ಮಲ್ತೆ ಮಾಡಿರು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು. ಅವಿರ್ಬಾವು ಅದರಿಂದ ಕಿವಿ ನೋವು ಬರುತ್ತೆ ಇಲ್ಲ ನಾನೀಗ ತೆಗಿತೇನೆ ಸ್ವಲ್ಪ ಹೊತ್ತು. ಮಂಜುನಾಥ್ ಅನ್ನ ಪಾಪದ ಅನ್ನ ಮೆಸೇಜಿಗೆ ಮರ್ಯಾದಿ ಅಣ್ಣ ಮರ್ಯಾದಿದ್ದಿ ಓ ದೇವರೇ ಅಂಚ ಇಜ್ಜಪ್ಪ ಯಾ ನಾವು ನೀರು ಬೆಚ್ಚವನ್ ಪೇರ ಪೋಯ್ನಿ ಅಂಚ ಮಿಸ್ಸಾನ ಅಂಚ ಎಂಕ್ಲಾರ್ ಪಮ್ಮುಲ್ ಮರ್ಯಾದೆ ಇಜ್ಜಿಂದ ಏರೆಗಳಾಪುಜಪ್ಪ ಅಂಚ ಎಂಕ್ಲು ತೋಯಾರಿ ಜೇರಿಲ್ಲ ನಾವೇ ಬೇಜಾರು ಮಾಡ್ಪುಚ್ಚಿ ಇರ್ನ ಮೆಸೇಜ್ ಮಿಸ್ ಅಂಡ ಪಲ್ಲೆ ಮಿಸ್ ಅಂಡ ನಾವೇ ಆಯ್ ಅನ್ನ ಎಂಚ ಉಳ್ಳರನ್ನ ಊರುದಾರು ಮೆಸೇಜ್ ಮಂತಂಡ ಮರ್ಯಾದಿಜ್ಜಿ ಮನಸ್ಸು ಬೇಜಾರು ಬೇಜು ಕೆ ತುಳು ಪದ್ಯ ಪಲ್ಲೆ ಅನ್ನ ತರಕಾರಿ ಫೇಮಸ್ ಇತ್ತೆ ಪಾಪದ ಅನ್ನ ಮೆಸೇಜಿಗೆ ಮರ್ಯಾದಿಜ್ಜಿ ಅನ್ನ ಅನ್ನದ್ರೆ ಇರ್ನ ಮೆಸೇಜ್ ಪೂರ ಓದುದೆ ಒಂಜಿ ಮಾತ್ರ ಓದಿಜ್ಜಿ ಅವು ಇತ್ತೆ ಮಂತಿನ ಇರು ತರಕಾರಿ ಓದಿಯ ಪೂರ ಓದಿಯ ದಾನೆ ಮಾರಕ್ಕೆ ಏನದಿಲ್ಲ ರೆಡ್ಡೆ ಭೋಜರಾಜನ್ನ ನಮ್ಮದು ಸಿಂಧನೂರು ನಿಮ್ಮದು ಯಾವುದು ಊರು ಮಂದ ಸಿಸ್ಟರ್ ಮುದ್ದು ಜಪ್ಪುಳೆ ಯಾನ್ ಲಕ್ಕವೇ ಬೊಕ್ಕ ಬಣುದು ಸಚಿನ್ ವೈಜಿ ಬ್ರೋ ಡೈಲಿ ಏತ್ ವ್ಯೂಸು ಆ್ಯಂಡ್ ಲೈಕ್ ಆಂಡ ಅಮೌಂಟು ಬರ್ಪುಂಡು ಬ್ರೋ ಅಮೌಂಟ್ ಇತ್ತೆ ಬರ್ಪುಜಿ ಬ್ರೋ ಎನ್ನ ಮೋನೋ ಆತಿ ಜತೆ ಮೋನೋ ಆಯ್ಬೊಕ್ಕ ಬರ್ಪಿನಿ ಹತ್ತನೇ ಮಟ್ಟ ಲೆಕ್ಕ ಪೂಜಿ ಏತು ವ್ಯೂಸ್ ಆಂಡಲ್ಲ. ಪ್ರಜ್ವಲ್ ರೈ ಇಜ್ಜಿ ನೆಕ್ಸ್ಟ್ ವೀಕ್ ರಜೆ ನನ್ನ ಜೋಕ್ಲೆನ ಪೇಪರ್ ಕರೆಕ್ಷನ್ ಉಂಡು ಮಿಡ್ ಟರ್ಮ್ ಎಕ್ಸಾಮ್ದ ಓ ಅಂದೆ ಒರಂಬ ಸೆಟ್ ಬೈದುಂಡ 300 ಪೇಪರ್ ಉಂಡು ಓ ಅಂದೆ ಮಸ್ತ್ ಬ್ಯುಸಿ ಆಪಂಡ ಇರತ್ತೆ ಸ್ಪೆಷಲ್ ದಾಲ ಇಜ್ಜಿ ಅಕ್ಕ ಬಣ್ಣದಲ್ಲ ಮುದ್ದು ಬಾಯಿ ಬಾನ್ವಿ ಬಣ್ಣದಲ್ಲ ಶಿವಮೊಗ್ಗ ಕಡೆ ಅಲ್ವಾ ಪಾಟೀಲ್ ಹೌದು ಬಾಯಿ ಮಾನ್ವಿ ಅಕ್ಕ ಮಂದಾರ ಮೇಡಮ್ ಎಲ್ಲ ಹುಡುಗಿಯರೆಲ್ಲ ನೀವು ಗುರುಗಳು ಸೂಪರ್ ಅಂತಿದ್ದಾರೆ. ಮುದ್ದುಶ್ರೀ ಮಂದಾರಕ್ಕ ಅಂತಿದ್ದಾರೆ. ಓಕೆ ನಿಮಗೆ ತುಳು ಪದ್ಯ ಬೇಕಲ್ಲ ಯಾವುದು ತುಳು ಪದ್ಯ ಬೇಕು ನಿಮಗೆ ಇರೆಗೆ ಓ ತುಳು ಪದ್ಯ ಬೋರ್ಡ್ ಬ್ರೋ ದಾನೆ ಪೊನ್ನೆ ಯಾವ ಪಕ್ಕಿಲು ಮೂಜಿ ಯಾವ ನಮ್ಮ ಮೆಸೇಜಿಗೆ ಮರ್ಯಾದಿಜ್ಜಿ ಇಜ್ಜಿ ಅಂಚ ಇಜ್ಜಿ ಈರಿಂದೆ ಕೆಲವೊಂಜಿ ಪ್ರಾಬ್ಲಮ್ ಉಂಟು ಒಂದೆಟ್ಟು ದಾದ ಗೊತ್ತುಂಡೆ ಈ ಒಂದೆಟ್ಟು ಮೆಸೇಜ್ ಕೆಲವು ಶೋ ಆಪುಜಿ ಐಕ್ಯಾನ್ ಬೊಕ್ಕೊಂಜಿ ಮೊಬೈಲ್ ತೂಪಿನ ಕೈತಲ್ಲ ರೈಟ್ ಆಪುಂಡು ಶೋ ಒಂದೆಟ್ಟು ಆಪುಜಿ ಅವು ಪ್ರಾಬ್ಲಮ್ ವೈಟ್ ಇದಕ್ಕಳ ಪ್ರಾಬ್ಲಮ್ ಅಕ್ಕಳ ಕೇಳಿ ಬೇತಕ್ಕಳ ಅವೇ ಅಂಚೆ ಏಪಲ ಎಣ್ಣೆ ಹಚ್ಚಿ ಮರ್ಯಾದಿಜ್ಜಿ ಅಂಚೆ ಪರ ಎಣ್ಣೆ ಹಚ್ಚಿ ಅವೇ ಒಂಜಿ ವೇಳೆ ಇನ್ನ ಮೆಸೇಜ್ ಓದಿಜ್ಜಿನ ಸ್ಕಿಪ್ ಒಂದು ಮೆಸೇಜ್ ಮಾಡಲಿ ಅಪ್ಪ ಕೂಡ ತೂಪೆ ಅವು ತೋಜಿಜಿ ಬರೋರು ಮೆಸೇಜ್ ಬರ್ಪುಜೆ ಇಟ್ಟು. ನಾನು ಮಂಗಳೂರು ಪಾಟೀಲ್ ಅಂತಿದ್ದಾರೆ. ಅಂಬರೀಶ್ ಪಾಟೀಲ್ ಹಾಯ್ ಮುದ್ದು ಊಟ ಆಯ್ತಾ ಅಂತಿದ್ದಾರೆ. ಮಾದೇವಾರ ಹುಡುಗರಿಗೆ ಗುರುಗಳು ಮಂದಾರ ಮೇಡಮ್ ಅಂತಿದ್ದಾರೆ. ಮುದ್ದು ಲಕ್ಲೆ ಒಣಂದುಲ್ಲೇರಿ ಹುಲ್ಲೆ ಬತ್ತೆ ಒಣದಲ್ಲಿ ಆ ವಾ 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 ಹುಲ್ಲೆ ಬತ್ತೆ ಆ ವಾ ವಾ ಇರೆಗೆ ಓ ತುಳು ಬದ್ದೆ ಬೋಡು ನಮ್ಮ ಮಂಜುನಾಥನ ಪಲ್ಲೆ ಇರೆ ಓ ತುಳು ಬದ್ದೆ ಬೋಡು ಕೆಬಿ ಬೇನೆ ಆಪುಜ ಇಜ್ಜಿ ಅವು ಅಂತೆ ಸೌಂಡ್ ಕಮ್ಮಿ ಆಪುನ ಕೆಬಿ ಕಿಜಿನ ಸೌಂಡ್ ಜಾಸ್ತಿ ಆಪು ನಾನು ಪಾತಿರುವೆ ಪಟ ಪಟ ನಾವು ಮಂದಾರಕ್ಕ ಲಕ್ಕಿ ಒಣದಲ್ಲಿ ಅಂದೆ ಯಾರು ಲಕ್ಕಿ ಬಕ ನಾನು ಉತ್ತರ ಕನ್ನಡ ಅಭಿಮಾನಿ ಎಂದಿಗೂ ಮಹಾದೇವನೆಂದರೆ ಓಕೆ ಬನ್ನಿ ಜನರೇ. ಅವಿರ್ಭವ್ ನಾಯಕರೇ 30 ದಿನಗಳಲ್ಲಿ ತುಳು ಕಲಿಯ ಬುಕ್ಕ ಏನಾದರೂ ಇದೆಯಾ ಹೇಳಿ ನಾಯಕರೇ ನನ್ನ ಏನು ಅರ್ಥ ಆಗೋದಿಲ್ಲ. ಹೌದಾ ನಿಮ್ಗೆ ಅರ್ಥ ಆಗೋದಿಲ್ವಾ ನಮ್ಮ ಲೈವಲ್ಲಿ ಇರ್ತೀರಲ್ಲ ಆಗ ನಿಮ್ಗೆ ಅರ್ಥ ಆಗ್ತದೆ. ಮತ್ತೆ ಅಮರೇಶ್ ಅವರೇ ಹಾಯ್ ಊಟ ಆಯ್ತಾ ಭೋಜರಾಜನ ಓ ಅಂತಿದ್ದಾರೆ. ಅದು ವಿಶೇಷ ಏನು ಗೊತ್ತಾ ಮಂಜುನಾಥ್ ಅವರ ಮೆಸೇಜ್ ಸ್ಕಿಪ್ ಆಯ್ತಲ್ಲ ಅದಕ್ಕೆ ಅವ್ರು ಹೇಳುದು ನಮ್ಮ ಮೆಸೇಜ್ಗೆ ಮರ್ಯಾದೆ ಕೊಡುವುದಿಲ್ಲ ನೀವು ಹಾಗೆ ಹೀಗೆ ಹೇಳ್ತಿದ್ದಾರೆ. ನಾನು ಅದಕ್ಕೆ ಅವರಿಗೆ ಎಕ್ಸ್ಪ್ಲೇನ್ ಮಾಡಿದ್ದು ಒಮ್ಮೊಮ್ಮೆ ಮೆಸೇಜ್ ಸ್ಕಿಪ್ ಆಗ್ತದೆ ಅದು ನಮ್ಮ ಪ್ರಾಬ್ಲಮ್ ಅಲ್ಲ ಅಲ್ಲಿ ವೈಟಿಯಲ್ಲಿ ಕಾಣ್ತಾ ಇಲ್ಲ ಇದರಲ್ಲಿ ನಮ್ಮ ಲೈವಲ್ಲಿ ಬರ್ತಾ ಇಲ್ಲ ಅದು ಮೆಸೇಜ್ ಅದಕ್ಕೋಸ್ಕರ ನಾನು ಅವರಿಗೆ ಎಕ್ಸ್ಪ್ಲೇನ್ ಮಾಡಿದ್ದು. ಆಲ್ ಫೋನ್ಗೆ ರೇಟ್ ಕಮ್ಮಿ ಯಾಕೆಂದ್ರೆ ಅಲ್ಲಿ ಫೋನ್ಗೆ ರೇಟ್ ಕಮ್ಮಿ ಯಾಕೆಂದ್ರೆ ಆ ಮುಲ್ಪ ಕಮ್ಮಿ ಉಪ್ಪುಂಡು ಊರದ್ದು ಕಮ್ಮಿ ಉಪ್ಪುಂಡು. ಮಾದೇವಾರ ನಂಗೂ ಗುರುಗಲೆ ಮಂದಾರ ಮೇಡಮ್ ನಂದು ಮೈಸೂರು ಹೌದು. ಮಂಜುನಾಥನ ಒಂಜಿ ತುಳು ಪದ್ಯ ಓಕೆ ಓ ಪದ್ಯ ಬೋಡಿರೆಗ್ ದಾನೆ ಪೊಣ್ಣೆ ಅವ ಎನ್ನ ಐಫೋನಿ
தானே பொன்னே ನಿನ್ನ ಮನಸೆಂಕು ತೆರಿಯಂದೆ ಪೋವಾ ಮನಸೆಂಕು ತೆರಿಯಂದೆ ಪೋವಾ ಆಸೆದಿದು ಈ ಕಾಪುವ ಪಿಂಗಾರ ಪೂವಾ ಕಾಪುವ ಪಿಂಗಾರ ಪೂವಾ ಬೊಲ್ಪಾದ ಸೂರ್ಯೆ ಪಲಕೋಡು ಮೂಡಿಯೇ ಕೈದೈಕ್ಲೆ ಮೋಕೇಡು ಕೂಡಿಯೇ ಸಿಂಗಾರಿ ಪೊನ್ನೆ ಮದಿಮಾಲು ಮನ್ನೆ ಎನ್ನುಡಲ ಸಿರಿದೇವಿಯೇ ಚಿಲಿಪಿಲಿ ಪನ್ಪಿನ ಪಕ್ಕಿಲು ಪಾರುನ ಚಿಲಿಪಿಲಿ ಪನ್ಪಿನ ಪಕ್ಕಿಲು ಪಾರುನ ಮನಸುದ ಉಲ್ಲಾಸದಾನೆ ದಾನೆ ಪೊನ್ನೆ ನಿನ್ನ ಮನಸೆಂಕು ತೆರಿಯಂದೆ ಪೋವಾ ಮನಸೆಂಕು ತೆರಿಯಂದೆ ಪೋವಾ ಮನಸುಡೆ ಕಾತೆ ಮದ ಪಂದೆ ಸೋತೆ ಇರಗುಣಕು ಮೆಚ್ಚಿದು ಪೋಯೇನೆ ಈ ಪೊಲ್ಲು ನೆಂಪು ಜಿಂಜಿನ ಸಂಪು ಈ ಸುಖತ ಇನಿಯಾದ ಕಾತೆನೆ ಪರಪುನ ನೀರುದ ನಲಿಪುನ ಪೊರ್ಲುಗು ಪರಪುನ ನೀರುದ ನಲಿಪುನ ಪೊರ್ಲುಗು ಮನಸ್ಸೆನ್ನ ಮರ್ಲುಂಡು ದಾನೆ ದಾನೆ ಪಲ್ಲೆ ಇರ್ನ ಮನಸೆಂಕು ತೆರಿಯಂದೆ ಪೋವಾ ಮನಸೆಂಕು ತೆರಿಯಂದೆ ಪೋವಾ ಥ್ಯಾಂಕ್ ಯು ಸೂಪರ್ ಬಣ್ಣದಲ್ಲಿ ಥ್ಯಾಂಕ್ ಯು ಸೋ ಮಚ್ ಮಂಜುನಾಥ್ ಅನ್ನ ಬೇಜಾರು ಮಾಡ್ಪೋಚಿ ಇರ ಮೆಸೇಜ್ ಮಿಸ್ ಆನಂದಾವೆ ಅವು ಮಿಸ್ಟೇಕ್ಸ್ ಸೋಲೋರು ಆವೊಂದು ಪುಣ್ಯ ಎಂಕಲ ಕಾಯ್ದು ಎಂಕಲ ಕಣ್ಣಲ್ಲಿ ಒಂಚೂರು ಸರಿ ಇಜ್ಜತೆ ಎಂಚಾದು ಐಫೋನ್ ಮಾಡೆಲ್ 15 Pro Max ಬ್ರೋ ಎನ್ನ ನಾನು ಗೋಬಿ ತಿಂದೆ ಮತ್ತು ಪಾನಿಪುರಿ ತಿಂದೆ ಐಸ್ ತಿಂದೆ ಪಾಟೀಲ್ ನಾನು ದೇವಸ್ಥಾನಕ್ಕೆ ಹೋಗಿ ಬಂದೆ ಪಾಟೀಲ್ ಕುದ್ರೊಳ್ಳಿಗೆ ಅಲ್ಲಿಂದ ತಿಂದು ಬಂದೆ ಹೌದಾ ಓಕೆ ಅಂತಿದ್ದಾರೆ ಕೋಸ್ಟಲ್ ಸ್ಪೈಸ್ ಸೂಪರ್ ಅಂತಿದ್ದಾರೆ ಮಂಜುನಾಥ ಕೈ ಮುಗಿತಾ ಇದ್ದಾರೆ ಥ್ಯಾಂಕ್ ಯು ದಸರಾಕ್ಕೆ ಕರೆಯಲ್ಲ ಅಲ್ವಾ ಮಹಾದೇವ್ ನನಗೆ ಅಂತಿದ್ದಾರೆ ಅಮರೇಶ್ ಪಾಟೀಲ್ ಮಂದರ ಸಿಸ್ಟರ್ ನಾವು ಕಟೀಲ್ ದುರ್ಗಾಪುರ ದೇಶ ಹೋಗಿ ಬಂದಿದ್ದೆ ಹೌದಾ ನಮ್ಮ ನಾಯಕರು ಪ್ರತಿಯೊಬ್ಬರಿಗೂ ಗೌರವಿಸೋದು ಯಾರು ಸಹ ಅನ್ಯತಾ ಭಾವಿಸಬಾರದು ಕಮೆಂಟ್ ಸ್ಕಿಪ್ ಆಗಿರಬಹುದು ಹೌದೌದೌದು ನಾವು ಯಾರನ್ನು ಹಾಗೆ ಇದು ಮಾಡೋದಿಲ್ಲ ಮಹಾದೇವ್ ಆರ್ ನವೀನ್ ಬ್ರೋ ನಿಮ್ಮದು ಮನಸ್ಸು ಸೂಪರ್ ಅಂತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಸರ್ ಮಂದರ ಶಾರ್ಟ್ಸ್ ಮಹಾದೇವ್ ಸಂಗೀತ ಪುಟಾಣಿ ಆಗಿದ್ದಾಳೆ ಅಲ್ವಾ ಈಗ ನನ್ನ ಡಿ ಪಿ ಹಾಕಿದ್ದಾಳೆ ಅವಳು ಅಂತಿದ್ದಾರೆ ಮಂಜುನಾಥ್ ಅನ್ನ ಸೂಪರ್ ಅಣ್ಣ ಅಂತಿದ್ದಾರೆ ಥ್ಯಾಂಕ್ ಯು ಸರ್ ಸೂಪರ್ ಅಂತಿದ್ದಾರೆ ಮಂದರ ಯಾವಾಗ ಓದೋದು ಪಾಟೀಲ್ ಅಂತಿದ್ದಾರೆ ಮಂಜುನಾಥ್ ಅನ್ನ ಆರ್ಟ್ಸ್ ಕಳಿಸ್ತಾರೆ ಮಂದರ ಶಾರ್ಟ್ಸ್ ಮಂಜುನಾಥ ಸಮಯಾರಕ್ಕೆ ಏನಂದಿಲ್ಲ ಆಯ್ತು ಸಮಯ ರೀ ಸರಿಯಾಗಿ ಅವ ಅಕ್ಲೆ ಗೊತ್ತಾಪು ಜಾತೆ ಅಕ್ಕಳು ನೆನೆಪು ನೆಂಗಳು ಬೋರ್ಡ್ ಉಂದೆ ಬುಡ್ಪ ಅಂದ ನೆನೆಪು ಅಂಚ ಮಂದರ ಸಿಸ್ಟರ್ ನಂದು ಚಾನೆಲ್ ಉಂಟು KS ಗೌಡ ಹೌದೌದು ನನಗೆ ಗೊತ್ತುಂಟು ನಾಯಕರೇ ಸೂಪರ್ ಅಂತಿದ್ದಾರೆ ಥ್ಯಾಂಕ್ ಯು ಬೆಚ್ಚಡು ಇತ್ತಿರು ಮಂಜುನಾಥ್ ಇತ್ತೆ ಕೂಲಾಯರ್ ಬಂಡೇರು ಏಕೆ ನಿಮಗೆ ಡಿ ಪಿ ಅಂತಿದ್ದಾರೆ ಅಮರೇಶ್ ಪಂಡ್ ನಂದು ಟ್ಯಾಕ್ಸಿ ಗಾಡಿ ಇದೆ ಆಗಾಗ ಟೂರಿಸ್ಟ್ ಬರ್ತಾ ಇರ್ತೀನಿ ಸಂಪತ್ತನ್ನ ಬಂದರು ಹಾಯ್ ಸಂಪತ್ತನ್ನ ವೆಲ್ಕಮ್ ಟು ಲೈವ್ ಓಕೆ ಪಾಟೀಲ್ ವಾಪಸ್ ಕೊಡುವೆ ಬೇಗ ಸಂಪತ್ತನ್ನ ಹಾಯ್ ಅಂತಿದ್ದಾರೆ ಹೌದು ನಮ್ಮ ಕಡೆಯಿಂದ ಏನಾದರೂ ಮಿಸ್ಟೇಕ್ಸ್ ಆದರೆ ಅನ್ಯತಾ ಭಾವಿಸಬೇಡಿ ಒಂದು ನಮ್ಮ ಕಣ್ಣು ಸ್ವಲ್ಪ ಪ್ರಾಬ್ಲಮ್ ಉಂಟು ಮತ್ತು ಒಂದು ಇದು ಈ ವೈಟಿಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಉಂಟು ನನಂಜಿ ಖುಷಿ ಪಂಡ ಮಂತಿಂಡ ನಮಗೂ ನಮಕ್ಕೊಂಜಿ ಖುಷಿ ಮಂತಿಂಡ ನಮಗೂ ಒಣೊಂದಿಲ್ಲ ಅದೇ ನಮಕ್ಕೊಂಜಿ ಖುಷಿ ಮಂತಿಂಡ ನಮಕ್ ಮಂದರ ಶಾರ್ಟ್ಸ್ ಗೊತ್ತಿಲ್ಲ ಅವರು ಸಿಕ್ಕಿಲ್ಲ ಈಗ ದುರ್ಗಾ ಲೈವಲ್ಲಿ ನೋಡಿದ್ವಿ ಅವು ಅರ್ಥ ಇಜ್ಜಿ ಹೆಂಗೆ ಕೆಂಚಿನ ಬರೆಯಾರಂದ ಅವೇ ನಮಕ್ಕೊಂಜಿ ಖುಷಿ ಮಂತನ ನಮಗೂ ಓಕೆ ನೋ ಪ್ರಾಬ್ಲಮ್ ಥ್ಯಾಂಕ್ ಯು ಸೋ ಮಚ್ ಸಂಪತ್ತನ್ನೇ ಕೋಡೆ ನೂದು ಆತುಂಡ ಲೈಕ್ ಅಂದಿ ಆತುಂಡು ನೂತ 10 ಆದಿತ್ತುಂಡು ಒಕ್ಕ ಆಜಿ ಮೈನಸ್ ಆಂಡು ಕಾಂಡ್ಯಾನಾಗ ನೂತ 4 ಉಂಡಿತ್ತೆ ಫಸ್ಟ್ ಟೈಮ್ ಮುರಣಿ ಆದಿತ್ತುಂಡು ಆಂಡ ಬೊಕ್ಕ ಮೈನಸ್ ಆತುಂಡು ಅವು ರಡ್ಡು ಸೊನ್ಪತ್ತೇನು ಮಾದಿತ್ತು ಯಾರೆಲ್ಲ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಆಯಿತಾ ಹಾಗೆ ಲೈಕ್ ಕೊಡೋದವ್ರು ಲೈಕ್ ಕೊಡಿ ಮತ್ತು ನಮ್ಮದು
ಪಿನ್ ಐ ಡಿಗೆ ಸ್ವಲ್ಪ ಕನೆಕ್ಟ್ ಆಗಿ, ಅವರು ಪಾಪದವರು ಸ್ವಲ್ಪ ಅವರಿಗೆ ಕನೆಕ್ಟ್ ಆಗಿ. ನೀವು ಮೈಸೂರಿಗೆ ಮಹಾರಾಣಿ ಮಂದಾರ ಮೇಡಮ್ ಅಂತಿದ್ದಾರೆ. ಆವಿರ್ಭಾವ್ ನಾಯಕರೇ, ನಿಧಾನ ನಿಧಾನ, ಯಾಕೆ ಅರ್ಜೆಂಟು ಇವತ್ತು ನಿಮಗೆ? ಓಕೆ ಓಕೆ, ನಿಧಾನ ಹೋಗ್ತೇನೆ, ಆಯ್ತಾಯ್ತು. ಅಪ್ಪಗ ಇರ್ನ ಬೇಗ ಮೋನೋ ಹಾಪುಂಡು ಬನ್ನದಿಲ್ಲ ಏರ್ನ ನೂದು ಲೈಕಂಡ ಬೇಗ ಹಾಪುಂಡ ಆವಡ್ ಹೊರ ಆವಡ್ ಬೊಕ್ಕ ನಮ್ಮ ಒಂಜಿ ಸ್ಪೆಷಲ್ ಲೈವ್ ಮನ್ಪಗ ಅವೇ ಪಾಟೀಲ್ ಸಬ್ ಕೊಟ್ಟೆ, ಸ್ವಲ್ಪ ವಿಡಿಯೋ ನೋಡಿದೆ ಮತ್ತೆ ಫುಲ್ಲು ನೋಡಿದೆ, ಆಯಿತು, ನೋ ಪ್ರಾಬ್ಲಮ್. ಮಂಜುನಾಥನ್ನ ಸಪೋರ್ಟ್ ಅಂತಿದ್ದಾರೆ, ಥ್ಯಾಂಕ್ ಯು ಸೋ ಮಚ್ ಮಂಜುನಾಥನ್ನ ಸಬ್ಸ್ಕ್ರೈಬ್ ಮಾಡ್ತಾರೆ ಎಂಗಳ ಚಾನಲ್ಗೆ. ಮಂತ್ ಜಡ ಮನ್ಪುಳವೆ ವೀಡಿಯೋ ಪುರ ತೂಲೆ ಎಡ್ಡೆ ವೀಡಿಯೋ ಉಂಡು, ಪಿಲಿ ವೇಷದ ಪುರ ಉಂಡು, ಕೊರವಂಜಿ ಡ್ಯಾನ್ಸ್ ಉಂಡು. ನಾನು ಬರೋದ ಮೈಸೂರಿಗೆ ಮಹಾದೇವ್ ಅಂತಿದ್ದಾರೆ. ಮಂದರಕ್ಕ ನಾನು ಬರೋದ ಮೈಸೂರಿಗೆ ಅಂತಿದ್ದಾರೆ, ಬನ್ನಿ ಬನ್ನಿ. ಹೌದು, ಅಮರೇಶ್ ಪಾಟೀಲ್ ಥ್ಯಾಂಕ್ ಯು ಸಿಸ್ ಅಂತಿದ್ದಾರೆ. ಸಂಪತ್ ಪೂಜಾರಿ ಬಂದ ಅಂತಿದ್ದಾರೆ. ಮಂದಾರ ಶಾರ್ಟ್ಸ್ ಯಾನು ಅಭಿಮಾನಿ ಬಣ್ಣದಿದ್ದಾರೆ. ಓ ಥ್ಯಾಂಕ್ ಯು ಸೋ ಮಚ್ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಮಾದೇವಾರ ಓ ಬನ್ನಿ ಮೇಡಮ್ ಸಂತಸ ಅಂತಿದ್ದಾರೆ. ಮಂದರ ಶಾರ್ಟ್ಸ್ ಓಯ್ ಥ್ಯಾಂಕ್ ಯು ಬೇಡ ಅಂತಿದ್ದಾರೆ. ಉಪ್ಪಡಿ ಮಂದರಕ್ಕ ದಾದಾಪುಣ್ ಪಾಪ ಕೊರ್ನೆಂದೆ ತೊನ್ನೆ ಕೊಟ್ಟಿದ್ದನ್ನು ತಗೊಳ್ಳಿ ಆಯ್ತಾ, ಯಾಕೆ ಬೇಡ ಅನ್ನೋದು ಒಳ್ಳೇದಲ್ವ, ಒಂದು ಥ್ಯಾಂಕ್ ಯು ಇಟ್ಕೊಂಡ್ರಿ. ಮಂದರ ಲೈವ್ ಕಾರ್ದೀವರ ಜಾಗ ಇಪ್ಪುಜಿ ಅನ್ನನವನದು ನಿಖಲಪುರ ಆಶೀರ್ವಾದ ಅಂಚದಲ್ಲ ಆತು ಜೀರಿ ಏಪಲ ಕಾರ್ದಿ ಒಂದು ಬರೋಳಿ ಅವೇ ಮಂದರ ಕತೆ ಹೇಳ್ತೊಂದುಲ್ಲೇರಿ. ಬನ್ನಿ ಬನ್ನಿ ಜನರೇ ಬನ್ನಿ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ ಕೊಡಿ ನೋಡಿ. ಎಂಕ್ 40 ರೂಪಾಯಿ ಬೈದು ನೀನು ಎನ್ನ ಬಾವಿ 40 ರೂಪಾಯಿ ಪಾಡ್ದೇರು 65 ಪಾಡ್ದೀನಿ ಅಜ್ಜಿ ಮುರಾಣಿ ನಿಂಚಲ ಕಾರು ಜಾರುಂಡ ಸಂಪತ್ತಿಗೆ ಏನೋದಿಲ್ಲ ಅಂದು ದಾದ ಕಾರ್ದಿಯರ ಜಾಗ ಅವಳು ಆಜಿ ಅನ್ನಪ್ಪನ ಖಾಲಿ ಇರು ಜಾಗ ಮಂತೊಂದಣ್ಣಲ್ಲ ಬರೋಡಿಯೇ ಇರು ಸೀವತ್ತ. ಆವಿರ್ಭಾವ್ ನಾಯಕರೇ ಮ್ಯಾಚ್ ಏನಾಯ್ತು ಗಮನಿಸಿದ್ದಾರಾ? ನೋಡಿದೆ ನಾನು, 168 ಹಾಕಿದ್ದಾರೆ ಇಂಡಿಯಾದವರು. ಈಗ ನೋಡ್ತೇನೆ. ಅವರು 8 ಓವರಲ್ಲಿ 54ಕ್ಕೆ 2 ವಿಕೆಟ್ ಹೋಗಿದೆ ಕೂಡ ನೀರು ವನದಲ್ಲಿ. ಮಂದರ ಶಾರ್ಟ್ಸ್ ಎಷ್ಟು ಲೈವ್ ಉಪ್ಪುನೆ ಇಜ್ಜಿ ಬೊಕ್ಕ ಕಾರು ಓಡೆ ಅಮ್ಮಡಿ ದೀಪುನು ವನದಲ್ಲಿ ಎನ್ನ ಲೈವ್ ಉಪ್ಪುನೆ ಹೆಜ್ಜಿಯಿಂದ. ಹೌದೌದು 168ಕ್ಕೆ 6 ನಾವು ಮಾಡಿದ್ದು, ಅವರದ್ದು 54ಕ್ಕೆ 2 ಹೋಗಿದೆ. ಸಂಪತ್ತನ್ನ ಮಂದಾರ ಈ ಎಡ್ಡೆ ಪಾತಿರ್ವಾರ ಅಂಚೆ ಇಂಕ್ ಜಾಗ ಯಾವ ವನದಲ್ಲೇ ಪಟೇಲ್ ಸುಮಾಸಿಸ್ ಬಂದರು ವನದಲ್ಲೇ. ಹೌದೌದು ಸುಮಕ್ಕ ಬಂದರು. ಹೌದು ಬನ್ನಿ ಬನ್ನಿ ಜನರೇ, ಯಾರ್ಯಾರು ಲೈವ್ಗೆ ಲೈಕ್ ಮಾಡಲಿಲ್ಲ ಪ್ಲೀಸ್ ಲೈಕ್ ಮಾಡಿ, ಸಪೋರ್ಟ್ ಮಾಡಿ ನಮಗೆ. ಆವಿರ್ಭಾವ್ ಸುಮಕ್ಕ ಥ್ಯಾಂಕ್ ಯು ಸ್ಕೋರ್ ಇಲ್ಲಿದ್ದಕ್ಕೆ. ಹೌದು ಮಂದಾರಕ್ಕ ಪಟೇಲ್ ಬಾಯ್ ಅಂತಿದ್ದಾರೆ. ಅಮರೇಶ್ ಪಟೇಲ್ ಬಾಂಗ್ಲಾದೇಶ 55ಕ್ಕೆ 2. ಹೌದು ಸುಮಕ್ಕ ಎನ್ನ ನೆಟ್ಟ ಮುಗಿಪುಂಡಿತ್ತೆ ಮನದಲ್ಲಿ. ಓಕೆ ಸುಮಕ್ಕ ನೋ ಪ್ರಾಬ್ಲಮ್ ಮುಗಿನ ಬಿಟ್ಟೊಪ್ಪಳೆ ಬೊಕ್ಕ ಪೋಲೆ ಸುಮಾಸಿಸ್ ಬಾಯ್ ಮನದಲ್ಲೇರು. ಇರು ಪೋಪಿನ ಮಂದಾರಕ್ಕ ಥ್ಯಾಂಕ್ ಯು ಸೋ ಮಚ್. ಬತ್ತಿನ ಕವೆ ಮಸ್ತ್ ಸಪೋರ್ಟ್ ಬಂತಾರೆ, ದೇವರೆಡ್ಡೇನು ಪಡೀರಿ. ಮಂದಾರಕ್ಕ ಡೆಡಿಕೇಟೆಡ್ ಸಾಂಗ್ ಬೆಂಡೆಕಾಯಿ ತೊಂಡೆಕಾಯಿ ಸಾಂಗ್ ಬಲ್ಲೆ ಅವು ಗೊತ್ತಿಜ್ಜಿ ಎಂಕ್. ಜಿಗ್ನೇಶ್ ಬರ್ತೀರಿ ಹೀಗೆ ಬನ್ನೋದಿಲ್ಲ. ಹಾಯ್ ಜಿಗ್ನೇಶ್ ಬ್ರೋ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ಲೈವಿಗೆ ಒಂದು ಲೈಕ್ ಕೊಡಿ, ಸಪೋರ್ಟ್ ಮಾಡಿ ನನಗೆ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಯಾವ ಊರು ನಿಮ್ಮದು ಸರ್? ಯಾಕೆ ಹೋಗೋದು ಲೈವಿಂದ ಮಂದಾರ ಸಿಸ್ಟರ್? ನಮಗೆ ಹೋಗಬೇಡಿ ಅಂತ ಹೇಳಿ ನೀವು ಹೋಗೋದಾ? ಹೌದು ಅದು ಕೇಳಿ ನೀವು, ಅದು ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ ನೀವು ಮಂದಾರಕ್ಕನವರಿಗೆ. ಮಂದ ಉಂತುಲೆ ಸಾಂಗ್ ಬರ್ಚಾರಿಗೆ ಬೇತೆ ಸಾಂಗ್ ಬನ್ಕ ಕೂಡ ಸಾಂಗ್ ಕೇಂಡ ಅಭತ್ರ ದೀವೊಚ್ಚಿ ಸೇಂದ ಅಭತ್ರ ದೀವೊಚ್ಚಿ
ಮಂದರಕ್ಕ ಮಾದೇವು ಮಂದರ ಮೇಡಮ್ ಲೈವ್ನಲ್ಲಿ ಇದ್ದಾರೆ, ಅಲ್ಲಿಯವರೆಗೆ ನಾನು ನಿಮ್ಮ ಲೈವ್ನಲ್ಲಿ ಇಡ್ತೇನೆ. ಹೌದಾ, ಓಕೆ ಓಕೆ. ಅಲ್ಲೇ ಮಂದರಕ್ಕ ಈ ರೀತಿನಾಥ್ ಪೊರ್ ತುಪ್ಪರಿಗೆ ಅಪ್ಪ ನಾನೊಂದು ಗಂಟೆ ಒಪ್ಪಳೆ 10 ಗಂಟೆ ಉಂತುಲೆ 10 ಪತ್ತೊಂಜರೆ ಒರಂಬ 10 ಗಂಟೆ ಊಟ 11 ಗಂಟೆ ಉಂತುಲೆ ಪಟೇಲ್ ನೀವು ಮತ್ತು ಮಾದೇವು ಇದ್ದಕ್ಕೆ ಇಷ್ಟ. ಪ್ರಿಯಾಂಕರ್ ಅವರು ಎಲ್ಲಿ ಹೋಗಿದ್ದಾರೆ ಮಾರೆ, ಇವತ್ತು ಬಂದು ಮಾತಾಡ್ತಾರೆ ಅಂತ ಹೇಳಿದ್ರು, ಬಂದೇ ಇಲ್ಲ. ಮತ್ತೆ ಸುಮಕ್ಕ ಊಟ ಆಯ್ತಾ ನಿಮ್ಮದು ಅಂತಿದ್ದಾರೆ. ಆಯಿತು. ಮಂದರ ಪೋಪುಜೇರಿ ಬಣ್ಣದಿಲ್ಲ ನನ್ನ ಪೋಪುಜೇರಿ. ನನಗೆ ತಲೆನೋವು ಮಾದೇವು. ಹೌದಾ, ನನಗೆ ಸಹ ತಲೆನೋವು ಇವತ್ತು ಸ್ವಲ್ಪ ಕಮ್ಮಿ ಇದೆ, ಅದಕ್ಕೆ ಲೈವ್ ಬಂದಿದ್ದಿಲ್ಲ. ಅಂದರೆ ನಾನು ಸೀದಾ ಮಲಗುವಂತಿದ್ದೆ. ಒಮ್ಮೆ ಮಲಗಿದ್ರೆ ನಿದ್ದೆ ಬರುವುದಿಲ್ಲ, ಅದು ಪ್ರಾಬ್ಲಮ್. ನಾಯಕರೇ, ನಿಮ್ಮ ನಗು ನಿಮ್ಮ ಮಂದಹಾಸ ಇದನ್ನು ಕಣ್ಮರೆಯಾಗಿದೆ. ನಿಮ್ಮ ತಲೆಗೆ ನೋವಿಗೆ ಕಾರಣವಾಗಿದ್ದು ಯಾರು? ಮಂದಹಾಸ ಅಹನಲುಮೇಯ ಶ್ರಾವಣ ಮಾಸ. ಸುಮಾ ನನ್ನ ತಂಗಿ ಅಂತಿದ್ದಾರೆ. ಹೌದು ಸಂಪತ್ತನ ಮಂದರ ವಾಯ್ಸ್ ಉಂಟು ಮಾರೆ, ಎಲ್ಲಿ ಪಾಯಸ ಉಂಟು. ಹೌದು, ವಿ ಕೆ ಫಿಲ್ಮ್ಸ್ ನಾಳೆ ರಜೆ ಹಾಕಿದ್ರೆ ನಮ್ಮ ಬಾಸ್ ಬೈಬೋದು, ನೀನು ರಾತ್ರಿ ಇಡೀ ಲೈವ್ ಮಾಡು ಮತ್ತೆ ರಜೆ ಹಾಕು ಅಂತ. ರಜೆ ಮಾಡಲ್ಲ ನಾನು, ಅಷ್ಟು ಹೊರಗೆ ಹೋಗ್ಲಿಕ್ಕಿಲ್ಲಲ್ಲ, ನನಗೆ ಆಫೀಸಲ್ಲೇ ಕೆಲಸ ಅಲ್ಲ, ಹಾಗೆ ತೊಂದರೆ ಇಲ್ಲ. ಈಗ ಅದು ಕಮ್ಮಿ ಆಗ್ತದೆ, ತುಂಬ ಟೈಮ್ ಆಯಿತು, ಅದಕ್ಕೆ ಲೈವ್ ಮಾಡ್ತಾ ಇಲ್ಲ, ಜಾಸ್ತಿ ಫೋನ್ ನೋಡೋಕೆ ಆಗಲ್ಲ. ಹೌದು, ಪ್ರಮಾದೇವನ್ನ ಇಂಡಿಯಾ ಬಾಯ್ ಮೀ ಅಂತ. ನೆಕ್ಸ್ಟ್ CM ತಲಪತಿ ವಿಜಯ್ ಅನ್ನ ದೆನ್ ಒಣದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಬ್ರೋ, ವೆಲ್ಕಮ್ ಟು ಲೈವ್. ஒரு ಲೈಕ್ ಪಂಡ್ರಂಗ, ಥ್ಯಾಂಕ್ ಯು. ವಿ ಕೆ ಫಿಲ್ಮ್ಸ್ ತಲೆನೋವಾದರೆ ತಲೆನೋವು ಕಮ್ಮಿ ಆಪುಂಡಿತ್ತು ಜೆಪ್ಪುನಾಗ, ಸರಿ ಆಪುಂಡು. ಅವು ಮದ್ದಂಡಿತ್ತು ಜೋರು, ಇತ್ತ ಕಮ್ಮಿ ಅನ್ನೋದು ಮಾತ್ರ ಬರ್ತೆ ಕಡೆ. ಮಂಜುನಾಥ ವನಸಾಂಡ ಅನ್ನ ಬಣದಲ್ಲಿ. ಕಾವಲೆ ಅಜಿತೆ ಬಣದಲ್ಲಿ. ಕಾವಲೆ ಅಜಿತ, ಓಕೆ ಓಕೆ. ಮಂದರ ಶೋಟ್ ಸಂಪು ಪಾಯಸ ನಮ್ಮ ಮಾದೇವ್ ಮತ್ತು ಪಾಟೀಲ್ಗೆ ಕೊಡಿ ಬಣದಲ್ಲಿ. ಇಂಡಿಯಾ ಬಾಯ್ ಲೈಕ್ ಅಣ್ಣ ಬಣ್ಣದಲ್ಲಿ, ಓಕೆ. ಮಂಜುನಾಥನ ಓ ಬಣದಲ್ಲಿ. ವಿ ಕೆ ಫಿಲ್ಮ್ಸ್ ಓಕೆ ಬಣದಲ್ಲಿ. ಇಂಡಿಯಾ ಮೈ ನೇಮ್ ಈಸ್ ಸಬರಿ ಮಣಿ ಅಕ್ಕ ನೆಪಗಂ ಇರುಕ್ಕ ಎತ್ತು ಮುಡಿ ಒಂತು ಇರ್ಕೊಂಡು. ಮೈ ನೇಮ್ ಈಸ್ ಸಬರಿ, ಓಕೆ. ಯುವರ್ ನೇಮ್ ಈಸ್ ಸಬರಿ, ವೇಟ್ ಐ ವಿಲ್ ರೈಟ್ ಡೌನ್. ಇಂಡಿಯಾ ಬಾಯ್ ಮೀ ಸಬರಿಯಾ, ಸಬರಿ, ಓಕೆ. ಸಬರಿ ಮಣಿ ಸುಬ್ರಹ್ಮಣ್ಯ ಅತ್ತ ಅಕ್ಕ ಪಂಗಡಮ್ಮ ಇರ್ಕಳಂ ಮಿತ್ತು ಮುಡಾಡಿ ಅಂತ ಇರ್ಕಳಂ. ವಿಕ್ಸ್ ಪೂಜಿಲೆ ಬಣದಲ್ಲಿ ಆ ಉಂಡಿ ವಿಕ್ಸ್ ಉಂಡು ಬೊಕ್ಕಂದು ಉಂಡುನೆ. ತಲೆನೋವಿಗೆ ಮದ್ದುಂಟು. ಅರೋಮಾ ಥೆರಪಿ ಒಂಜಿ ಕಂದಿನ ದುಂಬು ಕಂದಿನ ಬಾರಿ ಶೋಕಾಪು ಪೂಜೆ ಅವಿರ್ಬಾವು. ನಾಯಕರೇ, ಇವತ್ತಿನ ಕಮೆಂಟ ಸ್ಟಾರ್ ಯಾರು ಹೇಳಿ? ಮಂದಾರ ಅಕ್ಕಾಗಿ ಒಂದು ಕಪ್ಪು ನೋಡ. ಹೌದೌದು, ಅವರೇ ಅವರು ತುಂಬ ಮೆಸೇಜ್ ಹಾಕಿದ್ರು ಇವತ್ತು. ಎಷ್ಟು ಮೆಸೇಜ್ ಹಾಕಿದ್ರು ಅಂದರೆ ತುಂಬ ಬೇಗ ಬಂದಿದ್ರು ಅವರು, ಈಗ ಸಪೋರ್ಟ್ ಮಾಡಿ. ಬಟ್ ವಾಯ್ಸ್ ಸೂಪರ್ ಬ್ರೋ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಸುಮಾ ಅಕ್ಕ ಹಾ ಬಣಂದುಲ್ಲೆ. ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈಕ್ ಕಡಿ, ಸಪೋರ್ಟ್ ಮಾಡಿ ನಮಗೆ. ಥ್ಯಾಂಕ್ ಯು ಸೋ ಮಚ್ ನಿಮಗೆಲ್ಲರಿಗೂ. ரொம்ப ಥ್ಯಾಂಕ್ಸ್ ಇಂಡಿಯನ್ ಬಾಯ್ ಸಬರಿಮಣಿ, ரொம்ப ಥ್ಯಾಂಕ್ಸ್. ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ? ಥ್ಯಾಂಕ್ ಯು. 65ಕ್ಕೆ 3 ವಿಕೆಟ್ ಹೋಗಿದೆ ನಮ್ಮ ಬಾಂಗ್ಲಾದೇಶದವರದ್ದು. 62 ಬಾಲ್ಗಳಲ್ಲಿ 104 ರನ್ನುಗಳಾಗಬೇಕಾಗಿದೆ. ಮಂದರಕ್ಕನಿಗೆ ಕಪ್ ಕೊಡ್ಲಿಕ್ಕಿಲ್ಲ, ಅವರಿಗೆ ಏನಾದರೂ ಗಿಫ್ಟ್ ಕೊಡ್ಲಿಕ್ಕೆ ಉಂಟು ಊರಿಗೆ ಬಂದ ಮೇಲೆ. ಮೈ ನೇಮ್ ಈಸ್ ಸಾಯಿ ಸಬರಿಮಣಿ. ಓಕೆ, ಐ ರಿಮೆಂಬರ್. ದಿಸ್ ಈಸ್ ದ ಫಸ್ಟ್ ಟೈಮ್ ಐ ಹ್ಯಾವ್ ಕಮ್ ಹಿಯರ್. ಹಾಂ ಗೊತ್ತಾನ. ಅಮರೇಶ್ ಪಾಟೀಲ್ ಬನ್ನಿ. 65 ಬಾಂಗ್ಲಾದೇಶ್ 65 ಫಾರ್ 39.4 ಯಾ ಕರೆಕ್ಟ್. ಹೌದು. ಜೇನಿನ ಹೊಳೆಯೋ ಹಾಲಿನ ಮಲೆಯೋ ಸುದೆಯೋ ಕನ್ನಡ ಸವಿನುಡಿಯೋ
ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿನುಡಿಯೋ ವಾಣಿಯ ವೀಣೆಯ ಸ್ವರ ಮಾಧುರ್ಯವು ಸುಮಧುರ ಸುಂದರ ನುಡಿಯೋ ಜೇನಿನ ಹೊಳೆಯೋ ಹಾಲಿನ ಮಲೆಯೋ ಸುದೆಯೋ ಕನ್ನಡ ಸವಿನುಡಿಯೋ. ಮಂಜುನಾಥನ ಥ್ಯಾಂಕ್ ಯು ಸೋ ಮಚ್. ಈತ ಬರ್ತೀರಿ ಇರ್ತಾರೆ ಎಂಕ್ಲೆ ಸಪೋರ್ಟ್ ಮಾಡ್ತಾರೆ ಬೊಕ್ಕ ಎಲ್ಲೆಲ್ಲ ಬಲೆ ಎನ್ಮರೆಕ್ ನಮ್ಮ ಲೈವ್ ಸ್ಟಾರ್ಟ್ ಆಪುಂಡು ದಿನೋಲ ಬತ್ತು ಸಪೋರ್ಟ್ ಮಾಡ್ಪ್ಲೆ ಅಂಚನೆ ಎಂಕಲ್ನ ವೀಡಿಯೋ ಪೂರ ತೂಂದು ಪ್ಲೆ ಸಬ್ಸ್ಕ್ರೈಬ್ ಮಾಡ್ತಿದ್ದೀಡ ಸಬ್ಸ್ಕ್ರೈಬ್ ಮಾಡ್ಪ್ಲೆ ಬೊಕ್ಕ ಅಲ್ಪ ಬೆಲ್ ಐಕಾನ್ ಉಂಡು ಅವೇನು ಕ್ಲಿಕ್ ಮಾಡ್ಪ್ಲೆ ಅಪ್ಪಾಗ ಇರಿಗೆ ಪೂರಾ ವೀಡಿಯೋದ ನೋಟಿಫಿಕೇಶನ್ ಬರ್ಪುಂಡು. ಥ್ಯಾಂಕ್ ಯು ಸೋ ಮಚ್ ಇರಿಗೆ. ಹ್ಯಾಪಿ ದಸರಾ. ಕವಿ ನುಡಿ ಕೋಗಿಲೆ ಹಾಡಿದ ಹಾಗೆ ಸವಿ ನುಡಿ ತನ್ನನೆ ಗಾಳಿಯ ಹಾಗೆ ಒಲವಿನ ಮಾತುಗಳಾಡುತ್ತರಿರಲು ಮಲ್ಲಿಗೆ ಹೂಗಳು ಅರಳಿದ ಹಾಗೆ ಮಕ್ಕಳು ನುಡಿದರೆ ಸಕ್ಕರೆಯಂತೆ ಅಕ್ಕರೆ ನುಡಿಗಳು ಮುತ್ತುಗಳಂತೆ ಪ್ರೀತಿಯ ನೀತಿಯ ಮಾತುಗಳೆಲ್ಲ ಸುಮಧುರ ಸುಂದರ ನುಡಿಯೋ ಜೇನಿನ ಹೊಳೆಯೋ ಹಾಲಿನ ಮಲೆಯೋ ಸುದೆಯೋ ಕನ್ನಡ ಸವಿನುಡಿಯೋ. ಈ ಸಲ ಕಪ್ಪು ನಮ್ಮದೇ ಅಂತಿದ್ದಾರೆ ಅಮರೇಶ್ ಪಾಟೀಲ್ ರವರು. ಹೌದೌದು, ಈ ಸಲ ಕಪ್ಪು ನಮ್ಮದೇ. ಕುಮಾರವ್ಯಾಸನ ಕಾವ್ಯದ ಚಂದ ಕವಿ ಸರ್ವಜ್ಞನ ಪದಗಳ ಹಂದ. ಕುಮಾರವ್ಯಾಸನ ಕಾವ್ಯದ ಚಂದ ಕವಿ ಸರ್ವಜ್ಞನ ಪದಗಳ ಅಂದ. ದಾಸರು ಶರಣರು ನಾಡಿಗೆ ನೀಡಿದ ಭಕ್ತಿಯ ಗೀತೆಗಳ ಪರಮಾನಂದ. ರನ್ನನು ರಚಿಸಿದ ಮೊನ್ನಿನ ನುಡಿಯೋ ಪಂಪನು ಹಾಡಿದ ಚಿನ್ನದ ನುಡಿಯೋ ಕನ್ನಡ ತಾಯಿಯು ನೀಡಿದ ವರವು ಸುಮಧುರ ಸುಂದರ ನುಡಿಯೋ. ಐ ಆಮ್ ಬ್ಯಾಕ್. ಓಕೆ, ಚೈನಾ ಜಾವ್ Sheng sister, welcome back. Thank you so much for coming. Please give a like, double tap the screen, and if you are not subscribed yet, please subscribe. Niyaw ನಾಯಕರೇ, ನಿಮಗೊಂದು ತಮಾಷೆ ಹೇಳಬಹುದಾ? ನಾನು 3 ದಿನದ ಹಿಂದೆ ಒಬ್ಬರು ಲೇಡಿ ಲೈವಲ್ಲಿ ಹೋಗಿದ್ದೆ. ಅವತ್ತು ನಮ್ಮ ಅಮ್ಮ ಸರಿ ಹೊಡಿದರು, ಯಾರೋ ಜೊತೆ ಮಾತನಾಡುತ್ತೀಯ ಅಂತ. ಇವತ್ತು ನಿಮ್ಮ ಲೈವಲ್ಲಿ ಇರುವಾಗ 3 ಬಾರಿ ಬಂದು ನೋಡಿ ಹೋದರು. ಅಯ್ಯೋ, ಅಂದರೆ ನೀವು ಹೆಂಗಸರ ಹತ್ರ ಎಲ್ಲ ಮಾತಾಡಿದ್ರೆ ಹಾಳಾಗ್ತೀರಾ ಅಂತ. ಹೆಂಗಸರ ಹತ್ರ, ಹೆಣ್ಮಕ್ಕಳ ಹತ್ರ. ಎಸ್ ಜಾವೋ ಚೆಂಗ್. ಐ ನೋ, ಐ ರೈಟ್ ಡೌನ್ ಯುವರ್ ನೇಮ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಓಕೆ, ಹೌ ಆರ್ ಯು? ನೀವು ಎಷ್ಟನೇ ತರಗತಿಯಲ್ಲಿದ್ದೀರಿ ನೀವು? ಆವಿರ್ಭಾವ್ ಅಮರೇಶ್ ಪಾಟೀಲ್ 74ಕ್ಕೆ 4. ಹೌದಾ? ಓಕೆ, ನಾನು ನೋಡಲಿಲ್ಲ. ಹೌದೌದು, ವೆರಿ ಗುಡ್. I am fine. Why are you laughing? Actually, somebody wrote some message, so when I read that, it's coming laughing. Don't worry, it's not for you, okay? You can see there is some big message. Yeah, that one. It's in Kannada. If you want, you can translate in English or Chinese, no problem. Fine, what about you? I am fine. Thank you so much, sister. Did you finish your dinner? What you do, sister? Working or... ಸ್ಟಡಿ. ಮಂದಾರ ಸಿಸ್ಟರ್ ಹೋದ್ರಾ ಅಂತಿದ್ದಾರೆ. ಅವ್ರು ಹೋದ್ರ ಅಂತ.
ಓಕೆ ಐ ಸಿ ಬಣ್ಣದಲ್ಲಿ ಓಕೆ ಅವಿರ್ಭಾವ್ ನಗ್ತಾ ಇದ್ದಾರೆ. ಪವಿ ಪಲ್ಲವಿ ಬಂದರು. ಯಾರು ಮಂದಾರ ಯಾಕೆ ನಿಮಗೆ ಅಂತಿದ್ದಾರೆ. ಹಾಯ್ ಪವಿ ಪಲ್ಲವಿ ಅಕ್ಕ, ಥ್ಯಾಂಕ್ ಯು ಸೋ ಮಚ್ ನೀವು ಬಂದಿದ್ದಕ್ಕೆ. ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೇನೆ ಸಬ್ಸ್ಕ್ರೈಬ್ ಮಾಡದಿದ್ದೀರಿ ಸಬ್ಸ್ಕ್ರೈಬ್ ಮಾಡಿ. ಅವು ಏರು ಬಣ್ಣದಲ್ಲಿ ಅವು ಚೈನಾದಾರಿ ಫ್ರೆಂಡ್ ಎನ್ನ ಪಣಚ್ಚಿ ಓಕೆ ಓಕೆ. ಅವಿರ್ಭಾವ್ ಅವರು ಇದು ವಿಡಿಯೋ ಕರೆ ಅನಕೊಂಡವರೇ. ಅವಿರ್ಭಾವ್ ಅವರು ಇದು ವಿಡಿಯೋ ಕರೆ ಅನ್ಕೊಂಡವರೇ ಅಂತಿದ್ದಾರೆ. ಎಸ್ ಐ ಈಟ್ ಸ್ಪೈಸಿ ನೂಡಲ್ಸ್ ವಿತ್ ಸಮ್ ಕಿಮ್ಚಿ ಆ್ಯಂಡ್ ಬೀರ್. ಓಕೆ ಓಕೆ ಗುಡ್ ಗುಡ್. ಗುರುಪ್ರದಿ ಅನ್ನ ಯಾನು ಉಲ್ಲೇ ಗುಡ್ ನೈಟ್ ಪನ್ಯಾರ ಬರ್ತೀನಿ ಅಂದ. ಓಕೆ ಓಕೆ ಥ್ಯಾಂಕ್ ಯು ಸೋ ಮಚ್ ಬ್ರೋ. ಓಯ್ ಪಾಟೀಲ್ ಯಾಕೆ ಮಂದಾರ ನಿಮಗೆ ಪರಿಚಯ ಇದೆ ಅಂತ ಕೇಳ್ತಿದ್ದಾರೆ. ಅವಿರ್ಭಾವ್ ನಾಯಕರೇ ನಾನು ವರ್ಕ್ ಮಾಡೋದು. ಹೌದಾ ಓಕೆ ಓಕೆ. ಪವಿ ಪಲ್ಲವಿ ನಮ್ಮ ಜೊತೆ ಮಾತಾಡಿ ಅಂದರೆ ಮದುವೆ ಆಗಿದ್ವಿ ಇಲ್ಲಲ್ಲ. ಮದುವೆ ಆಗಿದೆ ಇಲ್ಲಲ್ಲ. ಇಲ್ಲ ಇಲ್ಲ ಮತ್ತೆ ಇಲ್ಲ. ಪವಿ ಸಿಸ್ಟರ್ ಊಟ ಆಯ್ತಾ ಅಂತ ಕೇಳ್ತಾರೆ. ಪವಿ ಪಲ್ಲವಿ ಪೊಣ್ಣು ತೂಪರ ನವೀನ್ ಕೇನೊಂದಿಲ್ಲರು. ಇಲ್ಲಿ ಆಗ ಮಂದಾರ ಅಂತ ಇದ್ರಲ್ಲ ಅವರು ಜೋರಿದ್ದಾರೆ ಅಲ್ವಾ ನವೀನನ್ನ. ಹೌದೌದು ಅವರು ಜೋರಿದ್ದಾರೆ. ಕುಡ ನೀರು ಪವಿ ನಾನು ಅಂತಿದ್ದಾರೆ. ಹೌದೌದು ಸುಮಸಿಸ್ ಎಂತ ಊಟಕ್ಕೆ ಅಂತಿದ್ದಾರೆ. ಗುರುಪ್ರದಿ ಅವರೇ ನವೀನ್ ಅಣ್ಣನ ಊರ್ದ ನೀರು ಚೀಪೆ ಉಂಡಿ ಅಂಚ ಗಡಿ ಗಡಿ ಪರ್ಪುಣಿ ಯಾರು ಮಾಡೋದಿಲ್ಲ. ಪವಿ ಸಿಸ್ಟರ್ ಸಾರಿ ಮಾಡೋದಿಲ್ಲರು. ಸುಮಕ್ಕ ಇವತ್ತು ತರಕಾರಿ ಕಜಿಪು. ಪವಿ ಪಲ್ಲವಿ ಆಯ ನಾಡೊಂದು ಪೋಯಿ ಮಾಡೋದಿಲ್ಲರು. ಪವಿ ಪಲ್ಲೆ ಯಾಕೆ ಸಾರಿ. ಸುಮಕ್ಕ ಗುರುಗಳೇ ಮಾಡೋದಿಲ್ಲರು. ಅವಿರ್ಭಾವ್ ಸುಮಕ್ಕ ಮಧ್ಯೆ ಮಧ್ಯೆ ಜಾಹೀರಾತಿನಾಗಿ ಬಂದು ಹೋಗ್ತೀನಿ. ಸುಮಕ್ಕ ಪವಿ ಏನಾದ್ರೆ ಎಂದರೆ ಯಾರು ಅಂತಿದ್ದಾರೆ. ಪವಿ ಪಲ್ಲವಿ ಗುರು ಯಾಕೋ ಅಂತಿದ್ದಾರೆ. ಗೊತ್ತಿಲ್ಲ ಗುರು. ಯಾರೆಲ್ಲ ಬಂದಿದ್ದೀರಾ? ಲೈಕ್ ಕೊಡೋದವ್ರು ಲೈಕ್ ಕೊಡಿ, ಸಪೋರ್ಟ್ ಮಾಡೋದವ್ರು ಸಪೋರ್ಟ್ ಮಾಡಿ. ಮಹಾದೇವ್ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಮಹಾದೇವ್ ಇಲ್ವಾ ಅಂತ ಇವತ್ತು. ಮಹಾದೇವ್ ಹೋದ್ರ ಅಂತ 84ಕ್ಕೆ 4 12 ಅವರ್. ಹೌದೌದೌದು 86 ಆಯ್ತು ಈಗ. ಬಂದವರು ಲೈಕ್ ನೀಡ್ರಪ್ಪ ಸಪೋರ್ಟ್ ಮಾಡಿ. ಹೌದೌದು ಬಂದವರು ಸಪೋರ್ಟ್ ಮಾಡಿ. ನನಗೆ ನೆಟ್ ಇಲ್ಲ ಅವಿರ್ಭಾವ್ ಅಂತಿದ್ದಾರೆ ಸುಮಕ್ಕ. ಇವರು ಅರ್ಧ ಗಂಟೆ ಅಂತ ಅದೇ ಹೇಳ್ತಾ ಇದ್ದಾರೆ ನೆಟ್ ಇಲ್ಲ ಅಂತ. ಪವಿ ನಾನು ಯಾನಿರೇ ಪಂಡತೆ ನೀವು ಒಂದು 400 ರೂಪಾಯಿದು ತಿಂಗಳಿಗೆ ನೆಟ್ ಹಾಕಿ. ಅದು ಒಳ್ಳೇದು ನಿಮಗೆ. ಎಲ್ಲರ ಲೈವ್ಗೆ ಹೋಗ್ಲಿಕ್ಕೆ ಒಳ್ಳೇದು, ನಿಮಗೆ ಲೈವ್ ಮಾಡ್ಲಿಕ್ಕೂ ಒಳ್ಳೇದು. ಪವಿ ಅವರನ್ನು ನಾನು ಸ್ಟೇಜಿಯಲ್ಲಿ ನೀಡಿದ್ದೆ, ಹಾಗಾಗಿ ಕೇಳಿದೆ. ಅವರು ನಾಟಕದಲ್ಲಿ ಸೂಪರ್ ಅಂತಿದ್ದಾರೆ. ಹೌದಾ? ಅಜ್ಜಿ ಕುಡು ಸುಮಾಸಿಸ್ ಅಂತಿದ್ದಾರೆ. என்ன தர நக்குது நம்ம ಕುಲುವೆ. ಸುಮಕ್ಕ 2 GB ಹಾಕ್ತೀನಿ ನಾನು. ಅದು ವೇಸ್ಟ್ ಅಲ್ವ 2 GB ಹಾಕೋದು. ಗುರು ದಾದೆ ಪಣದಲ್ಲಿ ಸುಮಕ್ಕ ಗುಡ್ ನೈಟ್ ಪಣದಲ್ಲಿ. ಅಮರೇಶ್ ಪಟೇಲ್ ಪವಿಸಿಸ್ ಊಟ ಆಯ್ತಾ ಅಂತ ಕೇಳ್ತಿದ್ದಾರೆ. ಹೌದು ಮಾತಾಡಿ, ಯಾರೆಲ್ಲ ಇದ್ದೀರಾ ಮಾತಾಡಿ. ಮತ್ತೆ ನಾವು ಸಹ ಬಂದ್ ಮಾಡೋದು ಇವತ್ತು ಬೇಗ.
ಒಂದು ಅರ್ಧ ಗಂಟೆ ಮತ್ತೆ ಬಂದ್ ಮಾಡುವ, ಬೇಗ ಮಲಗಬೇಕು ಇವತ್ತು. ನಿದ್ರೆ ಬಂದರೆ ಮಲಗುವುದಿಲ್ಲ ಅಂದರೆ ಎಂತ ಮಾಡೋದು. ಪಾಟೀಲು ನಾನೇ ಮಂದಾರ, ನನ್ನ ಹೆಸರು ಪವಿ ಪಲ್ಲವಿ. ಹೌದು. ಕುಡು ಚಟ್ನಿ ಒಣದಲ್ಲರು ಅವು ಸೋಕಾಪುಣ ಯಾನ್ ಮುರಣಿ ಆಟಿದ ಒಣಸಲು ಉಂತೆ ಸೋಕಾತು ಚಟ್ನಿ. ಲೈಕ್ ಕೊಡೋಕೆ ಬಂದೆ ಪಾಟೀಲ್. ಹೌದಾ, ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಓಡಿ ಓಡಿ ಬಂದು 5 ವಿಕೆಟ್ ಹೋಯ್ತು. 5 ವಿಕೆಟ್ ನಷ್ಟದಲ್ಲಿ 87 ರನ್ ಗಳಿಸಿದೆ ಇವರು ನಮ್ಮ ಬಾಂಗ್ಲಾದೇಶದವರು. ನಮ್ಮ ಯಾರಿಗೆ ಜಾಸ್ತಿ ವಿಕೆಟ್ ಸಿಕ್ಕಿದೆ? ಪಟೇಲಿಗೆ 1 ವಿಕೆಟ್, ಯಾದವ್ಗೆ 2 ವಿಕೆಟ್, ಚಕ್ರವರ್ತಿಗೆ 1 ವಿಕೆಟ್, ಬೂಮ್ರಾಗೆ 1 ವಿಕೆಟ್. 1 2 3 4 5 ಹೋಯ್ತು. ಓಕೆ, ಹೌದೌದು. ಬನ್ನಿ ಬನ್ನಿ ಜನರೇ, ವರ್ಷ ಉಂಡು ಮಾರೆ ಒಣದಿಲ್ಲ ಅಂದ ವರ್ಷ ಉಂಡ. ಓಕೆ ಓಕೆ. ಪವ್ಯಕ್ಕಾಗು ಚೂರು ಕಾಸು ಆತುಂಡಿ ಅಂಚ ಬಾರಿ ಡಿಮಾಂಡ್ ಬೊಕ್ಕ ಆರು ಪಾಪ ರೆಡ್ ಚಾನೆಲ್ದ ಓನರ್ ಅತ್ತಿ. ರೆಡ್ ಮೋನು ಚಾನೆಲ್ ನಡಪ ಅಂದುಲ್ಲೇರು. ಹೌದು, ಒಂದೊಂದು ಸಲ ಬೇಗ ಖಾಲಿ ಆಗುತ್ತೆ, ಒಂದೊಂದು ಸಲ 12 ಗಂಟೆ ಆದರೂ ಖಾಲಿ ಆಗಲ್ಲ. ಹೌದು. ಶಾರ್ಪ್ ಗೇಮಿಂಗ್ ಬರ್ತೀರಿ ಒಂಜಿ ಪದ್ಯ ಪಾಲನೆ ಬಂದಿರಿ. ಹಾಯ್ ಶಾರ್ಪ್ ಗೇಮಿಂಗ್, ವೆಲ್ಕಮ್ ಟು ಲೈವ್. ಫಸ್ಟ್ ಸಲ ಬರ್ತಾರೀರಿ, ಥ್ಯಾಂಕ್ ಯು ಸೋ ಮಚ್. ಬರ್ತೀನಿಕ್ ಒಂಜಿ ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಪ್ಲೆ, ಅಂಚಿನಿ ಸಬ್ಸ್ಕ್ರೈಬ್ ಮಾಡ್ತಿದ್ದ ಸಬ್ಸ್ಕ್ರೈಬ್ ಮಾಡ್ಪ್ಲೆ. ಬೊಕ್ಕ ಓ ಪದ್ಯ ಬೋರ್ಡ್ ಪಾಲನೆ ಇರಿ ಗುರುಕುಲೆ ಒಂಜಿ ಮೆಂಬರ್ಶಿಪ್ ದೆಪ್ಪಲೆ ಬೊಕ್ಕ ಕಾಸು ಓಲ್ತು ಅನ್ನೋದಿಲ್ಲೇರಿ ಗುರು ಕುಲೆ ನಾ ಅವಿರ್ಭವ್ ನಾಯಕರೇ ಮಂದಾರ ಹೋಗಿ ಪಲ್ಲವಿ ಅವರು ನಿಮ್ಮ ಲೈವ್ ಅಲ್ಲಿ ಕಾಮೆಂಟ್ ಸ್ಟಾರ್ ಆದವರು. ಹೌದೌದು. ಪವಿ ಪಲ್ಲವಿ ಕಂಡನಿ ದುಬೈ ಡುಪ್ಪುನತ್ತ ಗುರು ಅಂಚ ಕಾಸು ಬಣಂದಿಲೇರು ಅಂದ ಇರ್ನ ಕಂಡನಿ ದುಬೈ ಡುಲ್ಲೇರಿ ಬೊಕದೇ ಪಣ್ ಪೂಜಾರಿ ಎಂಕ್ ತಿಕ್ಕುದು ಅತ್ತೆ ಅನ್ನೋಲನ್ನ ಪೋದು. ಅವಿರ್ ಭಾಯ್ ಸುಮಾ ಅಕ್ಕ ನಿಮ್ಮ ಫೋನಿಗೆ ದೃಷ್ಟಿ ಆಗಿದೆ ಅಂತಿದ್ದಾರೆ. ಅಮರೇಶ್ ಪಾಟೀಲ್ ಅಕ್ಕ ಈ ಥರ ಮೋಸ ಮಾಡೋದ ಪವಿ ಮತ್ತು ಮಂದಾರ ಇಬ್ಬರು ಸಿಸ್ಟರ್ ನಮಗೆ ಮೋಸ ಮಾಡಿದೆ ಅಂತಿದ್ದಾರೆ. ಶಾರ್ಪ್ ಗೊಂಬೆ ಹೇಳುತ್ತೈತೆ ಪನ್ರಿ. ಓಕೆ. ಎನ್ನ ಲೈವ್ಗೆ ಮಾತೆಲ್ಲ ಬರ್ಪಿರಿ, ಯಾರು ಮಾತ್ರ ಬರ್ಪುಜೀರು ಅಂದ. ಓಕೆ ಓಕೆ. ಅರೆಲ್ಲ ಪಾಪ ಟೈಮ್ ತಿಕ್ಕೊಡತ್ತೆ ಅಂಚ ಹೊರವರು ನಮ್ಮ ನೆನಪು ಅಕ್ಕಳು ಬರ್ಪುಜೀರು ಮುಕ್ಕಳು ಬರ್ಪುಜೀರು ಅಂದು ಪಂಡ ಅಕ್ಕಳೆಲ್ಲ ಟೈಮ್ ಎಂಚ ಅಪ್ಪನ ನಂಗೆ ಗೊತ್ತು ಪೂಜಿತುನೆ ಇರು ಲೈವ್ ಮನ್ಪುನ ಟೈಮ್ ಎಂಕ್ಲಿಗೆ ಸೂಟ್ ಹಾಪುಣು ಎನ್ನ ಲೈವ್ ಹೊಡೆದು ಅಂತ ದುಂಬು ಯಾನ್ ಬರ್ತದ್ದು ಮನ್ಪು ಇರು ಲೈಕ್ ಮನ್ಪು ಅಂಚ. ಓಕೆ ಬಾಯ್, ನಿದ್ದೆ ಬರ್ತಾ ಇದ್ದೆ. ನಿಲ್ಲಿ ಒಂದು ಪದ್ಯ ಆಡ್ತೇನೆ ಆಯ್ತಾ. ಪವಿ ಅಲ್ಲವಿ ಇವರು ಅವರೇ, ನಾನು ಅಪರೂಪದ ಅಪರಂಜಿ. ಹೌದು. ಅಬ್ದುಲ್ ಫಹದ್ ಬರ್ತೀರಾ? ಹಾಯ್ ಅಬ್ದುಲ್ ಫಹದ್, ವೆಲ್ಕಮ್ ಟು ಲೈವ್. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ, ಹೊಸ ಬೆಳಕೊಂದು ಹೊಸಲಿಗೆ ಬಂದು ಬೆಳಗಿದೆ ನಮ್ಮ ಮನಗಲ ಇಂದು. ರಾಜರತ್ನನು ಹಾಡಿಸಿಯೇ ನೋಡು. ಹಾಯ್ ಮಂಜುನಾಥ್ ಪುತ್ತೂರು, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಲೈವ್ಗೆ ಒಂದು ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ಬೀಳಿಸಿಯೇ ನೋಡು ಎಂದು ಸೋಲದು, ಸೋತು ತಲೆಯ ಬಾಗದು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಗುಡಿಸಲೇ ಆಗಲಿ ಅರಮನೆ ಆಗಲಿ ಆಟವು ನಿಲ್ಲದು ಎಂದು ಆಟ ನಿಲ್ಲದು. ಹಿರಿಯರೇ ಬರಲಿ ಕಿರಿಯರೇ ಬರಲಿ ಭೇದವ ತೋರದು ಎಂದು ಭೇದ ತೋರದು. ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ ಆಕಾಶ ನೋಡದ ಕೈಯೇ ನಿನದು ಪ್ರೀತಿ ಹಂಚಿರುವ. ಜೊತೆಗಿರೆ ನೀನು ಅಪ್ಪನ ಹಾಗೆ ಹನ್ನೆಲೆ ಕಾಯೋ ವಿನಯದಿ ಹೀಗೆ. ನಿನ್ನನ್ನು ಪಡೆದ ನಾವು ಪುನೀತ ಬಾಳು ನಗು ನಗುತ್ತ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ತಾನೇ ಉರಿದು ಮನೆಗೆ ಬೆಳಕು ಕೊಡುವ ದೀಪವಿದು.
ನಂದ ದೀಪವೇ ಇದು, ಆಡಿಸುವಾತನ ಕರುಣೆಯ ಮೇಲೆ ನಮ್ಮಯ ಪಾತ್ರವು, ಸಮಯದ ಸೂತ್ರ ಅವನದು. ಒಂದು ಮುತ್ತಿನ ಕಥೆಯೇ ಹೇಳಿತು ಈ ಬೊಂಬೆ, ಆ ಕಥೆಯಲ್ಲಿದ್ದ ರಾಜನಂಗೆ ನೀನು ಬಂದೆ. ಯೋಗವು ಒಮ್ಮೆ ಬರುವುದು ನಮಗೆ, ಯೋಗ್ಯತೆ ಒಂದೇ ಉಳಿಯುವುದು ಕೊನೆಗೆ. ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ, ಈ ರಾಜನು ಒಬ್ಬ. ಹಾಡಿಸಿಯೇ ನೋಡು ಬೀಳಿಸಿಯೇ ನೋಡು, ಎಂದು ಸೋಲದು ಸೋತು ತಲೆಯ ಬಾಗದು. ಥ್ಯಾಂಕ್ ಯು. ಅಯ್ಯೋ ದೇವ್ರೆ, ಮಲ್ಲೆಜ್ಜಿ ಪವಿಯಕ್ಕ ಈ ಪಾತೆರ ನೆನಪುದಿಲ್ಲ ಬಣಂದುಲೇರು. ಸೂಪರ್ ಬಂಡೆ. ನವೀನ್ಗೆ ಗೊತ್ತು ದಿನ ಬರಲ್ಲ ಅಂತ. ಹೌದೌದು, ಅವ್ರು ಯಾವಾಗಲೊಮ್ಮೆ ಬರೋದು. ಗುಡ್ ನೈಟ್. ಬೇಜಾರು ಮಾಡಬೇಡಿ ಪಾಟೀಲ್. ಗುರುಪ್ರದಿ ಮಲ್ಲೆಜ್ಜಿ ಪವಿಯಕ್ಕ ಈ ಪಾತೆರ್ಲೆ ಶಾರ್ಪ್ ಗೇಮಿಂಗ್ ನಿಜ ಅಕ್ವೇರಿಯಂ ಬಣಂದುಲೇರು. ನಿಂಜ ಅಕ್ವೇರಿಯಂ ಎಂಥದ್ದು ಇತ್ತೆ ಜಪ್ಪುಜಿ ಗುರುಗಳೇ ಬಣಂದುಲೇರು. ಯಾನು ಮುರಣಿ 2 ಸಾರಿ ಬೈದಾತೆ ಗುರು ಒಂಡೇರು ಅಂದ. ಯು ನೋ ಅಕ್ವೇಟಿಕ್ ಚಾನೆಲ್ ಹೂ ಟೋಲ್ಡ್ ಯು ಸಾಂಗ್ ಈಸ್ ಬ್ಯಾಡ್? I don't know. If somebody likes, somebody will be say bad. It's okay. That's no problem. Good night ಸುಮಕ್ಕ. ದಿನ ಬರೇ ರಾಪುಜಿ ಅತೆ ಗುರು. ಶಾರ್ಪ್ ಗೇಮಿಂಗ್ ಸೂಪರ್ ಬಣ. ಥ್ಯಾಂಕ್ ಯು. ಯಾವೇ ಪವಿ ಅಕ್ಕ ನಾಟಕ ಇರ್ನ ಬಣಂದಿಲೇರು. ಎಬೇ ಗುರು ಬಣಂದಿಲೇರು. ಗುಡ್ ನೈಟ್ ಗುರುಗಳೇ ಬಣಂದಿಲೇರು. ಪವಿ ಪಲ್ಲವಿ ಚೆಕ್ ಗುರು ಬಣಂದಿಲೇರು. ಅವಿರ್ಭಾವ್ ನಾಯಕರೇ, ನಿಮ್ಮ ಈ ವಿನತೆಗೆ ಎಷ್ಟು ಜನ ನಿಮ್ಮ ಲೈವಲ್ಲಿ ಮನಸ್ಸು ನೀಡಿದ್ದಾರೆ ಹೇಳಿ ಅಣಂತಿದ್ದೀರಿ. ಗುರುಪ್ರದಿ ಸುಮಕ್ಕ ಬಾಯ್ ಬಣಂದಿಲೇರು. KJU 3 ಮನೆಯಲ್ಲಿ ತಪ್ಪು ಆಡ್ತಾ ಇದ್ದೀರಾ, 2 ಮನೆಗೆ ಬನ್ನಿ ಅಂತಿದ್ದಾರೆ. ಹೌದು, ನಾವು ಸಿಂಗಿಂಗ್ ಕಲೀಲಿಲ್ಲ ಬರೋ. ನಮಗೆ ಯಾವುದು ಮನೆ 2 ಮನೆ ಯಾವುದು 3 ಮನೆ ಅಂತ ಗೊತ್ತಿಲ್ಲ. ನಮಗೆ ಗೊತ್ತಿದ್ದಷ್ಟು ಆಡೋದು. ಅವ್ರು ಕೇಳ್ತಾರೆ ಹಾಡೋದು, ಅವ್ರು ಹೇಳ್ತಾರೆ ಒಳ್ಳೇದಾಗಿದೆ ಅಂತ. ಸೊ ಅದನ್ನೇ ಕಂಟಿನ್ಯೂ ಮಾಡೋದು ಅಷ್ಟೇ. ಸಿಂಗಿಂಗ್ ಕಲ್ತಿಲ್ಲ ನಾವು. ಸಾರಿ ಆಯಿತಾ, ಬೇಜಾರು ಮಾಡಬೇಡಿ. ತಪ್ಪಿದ್ರೆ ಕ್ಷಮಿಸಿ ಆಯಿತಾ. ಅಮರೇಶ್ ಪಾಟೀಲ್ ಬಾಂಗ್ಲಾದೇಶ್ 100ಕ್ಕೆ 2ಕ್ಕೆ 5. ಓಕೆ, ಬಾಯ್ ಗುರು ಅಂತಿದ್ದಾರೆ. ರಾಯಲ್ ಬ್ಯಾಂಗ್ಳೂರ್ ಚಾಲೆಂಜರ್ಸ್ ಬರ್ತೀರಿ. ಹಾಯ್ ಪನಂದುಲ್ಲೇರಿ. ಹಾಯ್ ರಾಯಲ್ ಬ್ಯಾಂಗ್ಳೂರ್ ಚಾಲೆಂಜರ್ಸ್. ಇನ್ನು ಪುದರ್ ಬರೆದಿತ್ತೇನು ಓಲ್ ಬರೆದಿದ್ದೀನಿ ತೂತೆ. ಓಲ್ ಬರುತ್ತೆ ಮಾರ್ರೆ, ಮುರಳಿ ಬರೆದಿತ್ತೆ ಮಾರ್ರೆ ಇನ್ನು ಪುದರ್ನು. ಗಗನ್ ಇಲ್ಲಿ ಆಡಿ ನವೀನ್ ಯಾನಿರೆಗೆ ಪರಿಚಯ ಮಲ್ತೇತ ಆಂಡ ಗುರುಗಳ ಪನುಚ್ಚಿ ಗುರುಗಳೇನು ಪನುಚ್ಚಿ ಆಂಡ ಎರೆಗುಳ ಒಂದು ಪನುಚ್ಚಿ ಎರೆಗಳ ಪನುಚ್ಚಿಂದ ಒಂದು ಹೆಸರು ಕೂಡ ಓದುವೇನು. ರಾಯಲ್ ಚಾಲೆಂಜರ್ಸ್ ಹಾಯ್ ಅಂತಾರೆ. ರಾಯಲ್ ಚಾಲೆಂಜರ್ಸ್ ವೆಲ್ಕಮ್ ಟು ಲೈವ್. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಆಯಿತಾ. ಗುರುಪ್ರದಿ ಸುಮಕ್ಕ ಎಲ್ಲೇ ಬಲ್ಲೆ ಲೈವ್ಗೂ ಪ್ರೀತಿ ಉಪ್ಪಾಡು ದಿನಾಲ ಬೇಲ ಸುಮಕ್ಕ ಬಣ್ಣದೆ ಬಲ್ಲೆ ಸುಮಕ್ಕ. ನವೀನ್ ಯಾನು ಇರೆಗೆ ಪರಿಚಯ ಮಲ್ದೆ ಅತ್ತ ಆಂಡ ಏರೆಗಳ ಪನುಚ್ಚಿ. ಓಕೆ 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 ಸುಮಯಚ್ ಓಕೆ ಗುರು ಬಣ್ಣದಲ್ಲಿ. ಗುರುಪ್ರದಿ ಸುಮಕ್ಕ ಬಾಯ್ ಬಣ್ಣದಲ್ಲಿ. ಪವಿ ಪಲ್ಲವಿ ಓಕೆ ಬಣ್ಣದಲ್ಲಿ. ರಾಯಲ್ ಚಾಲೆಂಜರ್ಸ್ ಗಗನ್ ಬಣ್ಣದಲ್ಲಿ. ಬರೆದಿದ್ದೆ. ರವಿ ಪಲ್ಲವಿ ಸರಿತಾ ಉಳ್ಳಾರ ಕೇಳಂದಿಲ್ಲ. ಉಳ್ಳೇರು ಚಾಲೆಂಜರ್ಸ್ ಸಹ ಬಣ್ಣದಲ್ಲಿ. ಅವಿರ್ಭಾವ್ ನಾಯಕರೇ 3ನೇ ಮನೆ ದುಬೈ, 2ನೇ ಮನೆ ತುಳುನಾಡು, ಮೊದಲ ಮನೆ ನಿಮ್ಮ ಭಾರತ ಅಂತಿದ್ದಾರೆ. ಹೌದಾ? ಓಕೆ ಓಕೆ ಓಕೆ. ಅಲ್ಲ, ನನಗೆ ಸಂಗೀತದ ಬಗ್ಗೆ ಅಷ್ಟು ಗೊತ್ತಿದ್ದನ್ನು ಆಡೋದು ಅಷ್ಟೇ ನಾವು. ಅದರ ಇದು ಎಲ್ಲ ಎಂತೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಗೊತ್ತಿಲ್ಲ, ಅಷ್ಟು ಕಲೀಲಿಲ್ಲಲ್ಲ ಹಾಗೆ. ಆಯಿತಾ? ಸೂಪರ್. ನಾನು ಅಪ್ಪು ಫ್ಯಾನ್ ಅಂತಿದ್ದಾರೆ. ಹೌದಾ? ಥ್ಯಾಂಕ್ ಯು ಸೋ ಮಚ್. ಆರೇನ ಗೆಸ್ ನಿಜ ಪಲ್ನಿ ಪಣದಲ್ಲಿ ಪಂಡ ಅರ್ಥ ಇಜ್ಜಿ ಎಂಕ್ ಕರುಣಾಕರ್ ಬತ್ತೀರು ಲೇ ಉಂಡ್ಯಾ ಅನ್ನೋದಲ್ಲಿ ಲೇ ಉಂಡಾರ ಅಂದ ಇಂಚಿನ. ಹಾಯ್ ಕರುಣಾಕರ್, ವೆಲ್ಕಮ್ ಟು ಲೈವ್. ಬಂದಿದ್ದೀರಿ ನೀವು? ಹೇಗಿದ್ದೀರಾ? ಊಟ ಆಯ್ತಾ ನಿಮ್ಮದು? ಒಂದು ಲೈವಿಗೆ ಒಂದು ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡೋದಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಮೆಸೇಜ್ ಎಂತ ಅಂತ ಅರ್ಥ ಆಗಲಿಲ್ಲ ನನಗೆ.
ಪವಿ ಪಲ್ಲೆ ಫಸ್ಟ್ ಟೈಮ್ ಈರು ಮಾತ್ರ ಗೆಸ್ ಮಲ್ತೀನಿ ಬಣ್ಣದಲ್ಲಿ, ಫಸ್ಟ್ ಟೈಮ್ ಆರು ಮಾತ್ರ ಗೆಸ್ ಮಲ್ತೀನಿ ಅಂದೆ ಕೂಡ ನೀರು ಇರೆಗಿನಿ ತರಬೇನತೆ ಎಲ್ಲ ಪನ್ಪೆ ಅವೇ. ಓಕೆ ಓಕೆ ಇಜ್ಜಿ ಇತ್ತೆ ಪಲ್ಲೆ ತೊಂದರೆ ಇಜ್ಜಿ. ನಿಮ್ಮನ್ನು ನನ್ನ ಹುಬ್ಳಿ ಕನಲೆ ಕನ್ಲೆ ಯಾರು ನೀವು ರಾಂಗ್ ಮೆಸೇಜ್ ಹಾಕ್ತೀರಾ ಏನು? ನಿಮ್ಮನ್ನು ನಾವು ರಿಮೂವ್ ಮಾಡ್ತೇವೆ. ಪವಿ ಪಲ್ಲವಿ ಸರಿತಾಗ್ ಅರ್ಥ ಆವು ಬಣ್ಣದಲ್ಲಿ ಅರ್ಥ ಆವುಂದಾ? ಓಕೆ ಓಕೆ ಸರಿತಾಕ ಅರ್ಥ ಆವು ಅವಿರ್ಬಹು ಕರುಣಾಕರಣ ಸರಿಯಾಗಿ ಕಮೆಂಟ್ ಮಾಡಿ. ಹೌದೌದು, ಅಲ್ಲ ಅವರನ್ನು ನಾನು ತೆಗೆದಿದ್ದೇನೆ, ಮತ್ತೆ ಬಂದರೆ ನೋಡುವ, ರಿಪೋರ್ಟ್ ಮಾಡ್ತೇನೆ. ಅವ್ರಿಗೆ ಗೊತ್ತಿಲ್ಲ ಟೈಪಿಂಗ್ ಮಿಸ್ಟೇಕ್ ಅಲ್ಲ, ಏನು ಬೇರೆ ಮಾತಾಡ್ತಾ ಇದ್ದಾರೆ ಗೊತ್ತಿಲ್ಲ. ಪವಿ ಪಲ್ಲವಿ ದಾದಕ್ಕೆ ಡಿಲೀಟ್ ಮಾಡ್ತೀನಿ. ದಾದನ ಕಾಮೆಂಟ್ ಪಾಡಿರಿ, ದಾದನ ರಾಂಗ್ ಅದೆಲ್ಲ ಕಾಣೆ ಕೈಕ್ ಗುರ್ತಂಡೇರಿ ಗಾರಿಗೆ. ಕೆ ಜೆ ಯು ಅಲೋ ಬಣ್ಣದಿಲ್ಲ. ಹಾಯ್ ಕೆ ಜೆ ಯು, ನಿಮ್ಮ ಹೆಸರೇನು ಕೆ ಜೆ ಯು? ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಲೈವಿಗೆ ಒಂದು ಲೈಕ್ ಕೊಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡದಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ನಮಗೆ. ನೀವು ಸಿಂಗರ್ ಆದರೆ ಸ್ವಲ್ಪ ನಮಗೆ ಕಲಿಸ್ಕೊಡಿ. ಗುರ್ತ ಇಜ್ಜಿ ಬಣ್ಣಲ್ಲ ಅಂದವೇ ಉತ್ತರ ಕರ್ನಾಟಕದ ಅದು ಕೊಡಿ. 5 ಮನೆಯಲ್ಲಿ ಹಾಡಿ. 5 ಮನೆ ಅಂದರೆ ನಂಗೆ ಗೊತ್ತಿಲ್ಲ, ಸಂಗೀತದ ಬಗ್ಗೆ ಏನು ಗೊತ್ತಿಲ್ಲ, ಗಂಧ ಗಾಳಿ ಗೊತ್ತಿಲ್ಲ. ಆಂಡ ಅವೇಟ್ ಅಂಚಿನ ದಾಳ ಇಜ್ಜಿ ಬಂಡೇರು ಹತ್ತು ದಾದಂದೆ ಗೊತ್ತಾಯ್ ಜಂಕ್ ಯಾನ್ ಐಕ ಡಿಲೀಟ್ ಬಂತೀನಿ ಒಲ್ಲ ರಾಂಗ್ ಮೆಸೇಜ್ ಅದ ಅನ್ನ ಅಂತ ಉಂತಿ ಯಾನ್ ಪಾತೆರು ಅಂಡೇರು ಬತ್ತೆಡೆ ಪಾತಿರ್ಲೆ ನನ್ನರು ಬತ್ತೆಡೆ ಪಾತಿರ್ಲೆ ಎಂದು. ಅಮರೇಶ್ ಪಾಟೀಲ್ 109ಕ್ಕೆ 6. ಹೌದಾ? ಓಕೆ ಓಕೆ, ನೀವು ಚಂದ ಮಾಡಿ ನಮಗೆ ಕಾಮೆಂಟ್ ಮಾಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇದು ಮೆಸೇಜ್ ಹಾಕ್ತಿದ್ದೀರಾ, ನನಗೆ ನೋಡುವುದನ್ನೊಂದು ನೋಡುವುದೊಂದು ಉಳಿಯುತ್ತದೆ. ಅವರು ನಮ್ಮ ಖುಷಿಗೆ ಹಾಡುವುದು, ಅವರು ನಮ್ಮ ಖುಷಿಗೆ ಆಡುವುದು. ಹೌದೌದು, ನಾವು ನಿಮ್ಮ ಖುಷಿಗೆ ಆಡುವುದು ಅಷ್ಟೇ. ಅಲ್ಲ, ನನಗೆ ಆಡುವುದಂದ್ರೆ ಇಷ್ಟ, ನಾನು ಒಬ್ಬನೇ ಆಡ್ತಾ ಇರ್ತೇನೆ ಒಮ್ಮೊಮ್ಮೆ ಹಗಲಲ್ಲಿ ಸಹ. ಸುಮಯ 4 ವಿಕೆಟ್ ಪತನ. ಹೌದು ಅವಿರ್ಭವ್ ನಾಯಕರೇ, ನೀವು ಯಾವ ಮನೆಯಲ್ಲಿ ಆಡ್ತೀರೋ ಮುಖ್ಯ ಅಲ್ಲ, ಒಟ್ಟಿನಲ್ಲಿ ನಿಮ್ಮ ಮನೆ ಬಿಟ್ಟು ಆಚೆ ಹೋಗಿ ಆಡಬೇಕು. ಸರೆಗಮಪ್ಪ 5ನೇ ಮನೆ ಅದೆಲ್ಲ ಗೊತ್ತಿಲ್ಲ ಸರ್, ಆಯ್ತಾ? ನಮಗೆ ಸತ್ಯ ಗೊತ್ತಿಲ್ಲ ಅದೆಲ್ಲ. ಹನ್ವಿ ಬಂದರು. ಹಾಯ್ ಹನ್ವಿ, ವೆಲ್ಕಮ್ ಟು ಲೈವ್. ಹನ್ವಿ, ನಿಮಗೆ ನಿನ್ನೆ ಬೇಜಾರಾಗಿದೆ ಇಲ್ಲವಲ್ಲ? ನಾನು ನಿಮ್ಮ ಮೆಸೇಜ್ ಒಂದು ಸ್ಕಿಪ್ ಮಾಡಿದ್ದೆ, ನೀವು ಹೋದ್ಮೇಲೆ ನನಗೆ ಗೊತ್ತಾಯಿತು ನಿಮ್ಮೊಂದು ಮೆಸೇಜ್ ಸ್ಕಿಪ್ ಮಾಡಿದೆ ಅಂತ. ಸೊ ಬೇಜಾರು ಮಾಡಬೇಡಿ ಆಯಿತಾ, ಒಮ್ಮೊಮ್ಮೆ ಸ್ಕಿಪ್ ಆಗ್ತದೆ, ಮತ್ತೊಮ್ಮೆ ಸ್ಕಿಪ್ ಅಂತ ಮೆಸೇಜ್ ಹಾಕಿ. ಊಟ ಇನ್ನು ಒಣಸಾಡಿನ. ಥ್ಯಾಂಕ್ ಯು ಸೋ ಮಚ್. ಬರ್ತೀನಿ, ಕೊಂಚ ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಪ್ಲೆ. ಈ ಸಲ ಕಪ್ಪು ನಮ್ಮದೇ ಬ್ರೋ. ಹೌದೌದು, ಈ ಸಲ ಕಪ್ಪು ನಮ್ಮದೇ. ಮೊನ್ನೆ ಹೂವಿನ ಬಾಣದಂತೆ ನಮ್ಮ ನವೀನ್ ವೈರಲ್ ಆಗಿದ್ರು. ನಾನು ಈಗ 4 ದಿವಸದಿಂದ ವೈರಲ್ ಆಗ್ತಾ ಇದ್ದೇನೆ ಸ್ವಲ್ಪ ಸ್ವಲ್ಪ, ನಿಮ್ಮೆಲ್ಲ ಕೃಪೆ. ಅಯ್ಯೋ ದೇವರೇ. ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಇದ್ದೀರಾ ಲೈವಿಗೆ, ಲೈವ್ ಸಪೋರ್ಟ್ ಮಾಡಿ. 4 ದಿವಸದಿಂದ 1,000 ಗಡಿ ದಾಟಿದೆ, ನೋಡೋಣ. ಹೂವಿನ ಬಾಣದಂತೆ ಇವತ್ತು ಜನ ಕಮ್ಮಿ ಇದ್ದಾರೆ, 1,000 ಆಗ್ಲಿಕ್ಕಿಲ್ಲ. ಪರಶುರಾಮ್ ಬರ್ತೀರಾ? ಹಾಯ್ ಪರಶುರಾಮ್. ನಮ್ಮ ಯಾವ ಮನೆ ಕೂಡ ಬೇಡ ಅವರಿಗೆ. ಹೌದು, ನಮ್ಮ ಮೆಸೇಜ್ ಎಷ್ಟು ಬಾರಿ ಸ್ಕಿಪ್ ಆಗಿದವೋ ಲೆಕ್ಕವೇ ಇಲ್ಲ ಬಿಡಿ ನಾಯಕರೇ. ಪಾಪ ನೀವಾಗಿ ಅದನ್ನು ಬಿಟ್ಟಿದ್ರಲ್ಲ. ಹೌದು, ಮತ್ತೆಂಥದ್ದು, ಒಂದೊಂದು ಮೆಸೇಜ್ ಸ್ಕಿಪ್ ಆದರೆ ಬಿಡಬೇಕು, ಇನ್ನೊಮ್ಮೆ ಮೆಸೇಜ್ ಹಾಕಿದ್ರೆ ಆಯ್ತು, ಅದರಲ್ಲಿ ಏನಲ್ಲ. ನಮಗೆ ಮೆಸೇಜ್ ಜಾಸ್ತಿ ಆಗ್ತದೆ. ಪರಶುರಾಮರ ವೆಲ್ಕಮ್ ಟು ಲೈವ್. ಪರಶುರಾಮಣ್ಣ, ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ಹಾಗೆಯೇ ನಮ್ಮ ಸಬ್ಸ್ಕ್ರೈಬ್ ಮಾಡಿ ಚಾನೆಲ್ಗೆ ಹೋಗಿ ಆಯಿತಾ. ವಿಡಿಯೋ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಪವಿ ಪಲ್ಲವಿ, ನೀವು ಒಂದು ಮನೆ ಕೊಡಿ ಕಟ್ಟಿಸಿ. ನಾವು ಕಟ್ಟಿದ್ದೇವೆ ಆಗಲೇ ಒಂದು ಮನೆ. ಸ್ವಲ್ಪ ರಾಗ ಎಳೆಯಿರಿ. 3ನೇ ಮನೆ ದಾಟಿ ನೀ ಮನೆಯಲ್ಲಿ. ಹೌದಾ? ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ,
ನೀನೇ ರಾಜಕುಮಾರ ಹಾಗೆಯಾ. ಬಾಬು ಎಸ್ ಬಿ ಹಾಯ್ ಅಂತಿದ್ದಾರೆ. ಹಾಯ್ ಬಾಬು ಬ್ರೋ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ಹಾಗೆಯೇ ನಮ್ಮ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಅವಿರ್ಬೋದು, ನಮಗೆ ಸ್ಕಿಪ್ ಆಗೋದು ಮುಖ್ಯ ಅಲ್ಲ, ನೀವು ಮುಖ್ಯ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಕೆಲವು ಬೋರ್ಡ್ ಬಂದೆ ಬರ್ಪಿನಿ ಲೈವ್ ಹಾಲ್ ಮಲ್ಪೆರೆ ಹೌದಲ್ವಾ. ಕೇಜು ನೀನು ಮೂರನೇ ಮನೆಯಲ್ಲಿ ಸ್ವಲ್ಪ ರಾಗ ಕಡಿಮೆ ಆಯಿತು. ಹೌದಾ, ಇನ್ನೂ ಕಡಿಮೆ ಆಯ್ತಾ? ಅದು ಜಾಸ್ತಿ ಎಲ್ಲಾದ್ರೆ ಉದ್ದ ಆಗಲ್ವಾ? ನಾಯಕರಿಗೆ ಸಂಗೀತ ಗುರುಗಳು ಸಿಕ್ಕಾಯ್ತು ಲೈವಲ್ಲಿ ಆಯನ ಮೆಸೇಜ್ ಓದೊಚ್ಚಿ ಬಂದಿಲ್ಲ ಅಂದಿ. ಬಾಬು ಸಿಸ್ಟರ್ ಜೈ ಕೊರಗಜ್ಜ ಅಂತಿದ್ದಾರೆ. ಹೌದು. ಪವಿ ಪಲ್ಲವಿ ಅಂತ ಪೊರ್ತು ಅಂತಿದ್ದಾರೆ. ಓಕೆ. ಅಮರೇಶ್ ಅಣ್ಣ 7 ವಿಕೆಟ್ ಪತನ ಅಂತಿದ್ದಾರೆ. ಹೌದು, 7 ವಿಕೆಟ್ ಹೋಯ್ತಾ? ಓಕೆ. ಜೈ ಕೊರಗಜ್ಜ ಅಲ್ಲ, ಸ್ವಾಮಿ ಕೊರಗಜ್ಜ ಅನ್ಬೇಕಾಯ್ತಾ? ನಾಯಕರೇ, ಮನೆ ಎಂದರೆ ಏನು ಫಸ್ಟ್ ಹೇಳಿ ಕೇಳಿ. ಮನೆ ಅಂದರೆ ಅವಂದಿ ಐಕೊಂಜಿ ಮಾತ್ರೆ ಪನ್ಪೇರು ಅವ್ವ ಅಂದಲ್ಲ, ಮಾತ್ರಾಸ್ ಪನ್ಪೇರು, ಮಾತ್ರಾಸ್ ಅಂದು ಒಂಜೊಂಜಿ ಅಕ್ಷರನ ಉಚ್ಚಾರ ಮಾಡ್ಪೇರ. ಒಂಜೊಂಜಿ ಉಂಡು ಸರಿ ಗ ಮ ಪದ ಅಂಚ ಉಂಡವು ಐವನ್ ಪುರ ನಮ್ಮ ಕಲ್ತ ಜಾತ್. ನೀ ಸ ನೀ ಗ ದ ಪ ನೀ ಸ ಅಂಚ. ದೆವ್ವದ ಹೆಸರು ಬೇಡ ಅಂತಿದ್ದಾರೆ. ಹೌದು, ದೈವದ ಹೆಸರಾ. ಉದ್ದ ಆಗಲಿಕ್ಕೆ ಬಿಡಬೇಡಿ, ಅದನ್ನು ಎಳೆಯಿರಿ, 4ನೇ ಮನೆಗೆ ಹೋಗದಂತೆ. ಹೌದಾ? ಓಕೆ. ಓದಚ್ಚಿ ಗಮ್ಮತ್ ಆಪುಟ್ಟು ಓಕೆ ಮಂದನಕ್ಕ, ಬನ್ನಿ ಜನರೇ, ಬನ್ನಿ. ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವಿಗೆ ಒಂದು ಲೈಕ್ ಕೊಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ನಮಗೆ. KJU ನೀವು ಮೊದಲು ಸಬ್ಸ್ಕ್ರೈಬ್ ಮಾಡಿದ್ದೀರಾ ನಮಗೆ? ಅದೊಂದು ಮಾಡಿ ಆಯಿತಾ ಫಸ್ಟ್. ಅವಿರ್ಭವ್, ನಮ್ಮ ಅಮ್ಮ ನಿಮ್ಮ ಲೈವ್ ನೋಡಿ ಪುಣ್ಯಕ್ಕೆ ಬಿಟ್ಟು ಹೋದರು. ಇಲ್ಲ, ನಿನ್ನ ಹಾಗೆ ಯಾರಾದರೂ ಲೇಡಿ ಲೈವ್ ಹೋಗಿದರೆ ಪಕ್ಕ ಗಡಿಪಾರು ಮಾಡ್ತಿದ್ರು. ನಮ್ಮಿಂದ ಬದುಕಿದೆ ಇವತ್ತು ನಾಯಕರೇ ಅಂತಿದ್ದಾರೆ. ಥ್ಯಾಂಕ್ ಯು. 8 ವಿಕೆಟ್ ಪತನ. ಹೌದಾ? ಅದು ಬೇಗ ಮುಗೀತದೆ ಈಗ. ಹಾಗೆ ಬಚ್ಚಿದ್ದು ಬಕ್ಕ ಯಾನು ಅಂಚೆನೆ ಮಲ್ಪುಣು ಅಂದ. ಓಕೆ. ಎರಡನೇಗೆ ಬರ್ಪೇನೆ. ಇಲ್ಲ, ಇವತ್ತು 100 ಲೈಕ್ ಆಗಲ್ಲ, ಅದು ನಮಗೆ ನೋಡುವಾಗಲೇ ಗೊತ್ತಾಗ್ತದೆ. ನಿನ್ನೆ 50 ನಿಮಿಷದಲ್ಲಿ 50 ಲೈಕ್ ಆಗಿತ್ತು, ಮತ್ತೆ ಒಂದು 75 ನಿಮಿಷದಲ್ಲಿ 70 ಲೈಕ್ ಆಗಿತ್ತು. ಹಾಗೆ ಇವತ್ತು ತೊಂದರೆ ಇಲ್ಲ, ಸಾಕು. ಒಂದು ಸಲ ಆಯ್ತಲ್ಲ ನಮ್ಮದು, ಇನ್ನು ದಿವಸಗಳು ಬೇಡ, ಆದಷ್ಟು ಸಾಕು. ಇದ್ದದ್ರಲ್ಲಿ ಖುಷಿ ಪಡೋಣ ಅಲ್ವಾ? ಇಜ್ಜೆ ಹೆಂಗೆ ಗುರ್ತಜ್ಜೆ ಅಂಚೆನೆ ಕೆಲವು ಬರ್ಪಾತೆ ಅಂದ ಒಂದು ನವೀನ್ ಜೆಪ್ಪುವೆ. ಗುಡ್ ನೈಟ್. ಓಕೆ ಬಾಯ್. ಥ್ಯಾಂಕ್ ಯು ಸೋ ಮಚ್ ಅಕ್ಕ ಇರೆಗೆ. ಥ್ಯಾಂಕ್ ಯು ಸೋ ಮಚ್. ರೆಡ್ ಡೇಟ್ ಬತ್ತು ಲೈಕ್ ಕೊರಿಯಾರು, ಈತ್ ಬರ್ತು ಮೆಸೇಜ್ ಮಾಡ್ಯಾರು. ಸೂಪರ್ ಸಪೋರ್ಟ್ ನೈನಿ ಪೂರ ಒಂಜಿ ತಿಂಗಳ ಸಪೋರ್ಟ್ ಪೂರ ಬತ್ತ ನೀರ್ನ. ಥ್ಯಾಂಕ್ ಯು. ಅವೇ ಲೈಕ್ ಬೋರ್ಡರ್ ಅಡ್ಡು ಉಂಡು ಕೊರ್ಲೆ ಅವು ಕೇನೋಡ ಇರು ಕೊರ್ಲೆ ಯಾನು ಎರಡೆಲ್ಲ ಕೇನುಜಿ ಸೀದಾ ಪೋಪಿ ನಾಳೆ ಎಟ್ಲ ಕೊರ್ಪಿನಿ ಎಲ್ಪ ಮಲ್ಪ ಆತಾತುಂಡ. ಓಕೆ. ಥ್ಯಾಂಕ್ ಯು. ಓಕೆ ಬತ್ತೆ ಅನ್ನೋದಿಲ್ಲ. ಓಕೆ, ಒಂಜೇ ಮೊಬೈಲ್ ಬೇತೆ ಮೊಬೈಲ್ ಡೇ. ಅಫ್ಕೋರ್ಸ್ 99% ಇಂಡಿಯಾ ವಿನ್ ಆಗ್ತದೆ. ಹೌದು. ಇನ್ನೆರಡು ವಿಕೆಟ್ ಅಲ್ಲ. ಬದುಕಿದರೆ ಇದನ್ನು ಸಂಪತ್ತಿನಲ್ಲಿ ರಾಜನಾಗಿ ಇರಬೇಕು ಅನ್ನೋ ನಿಮ್ಮ ಸಿದ್ಧಾಂತಕ್ಕೆ ಅಭಿಮಾನಿಯಾದ ನಾಯಕರೇ ಅಂತಿದ್ದಾರೆ. ಬದುಕಿದರೆ ಇದ್ದಷ್ಟು ಸಂಪತ್ತಿನಲ್ಲಿ ರಾಜನಾಗಿ ಬದುಕಬೇಕು. ಹೌದು. ಇದ್ದದ್ರಲ್ಲಿ ಖುಷಿ ಪಡಬೇಕು ಎಲ್ಲರೂ, ಯಾಕೆಂದರೆ ಅದರಲ್ಲಿ ತೃಪ್ತಿ ಇರ್ತದೆ.
ಪವಿತ್ರ ಪವಿ ಬಂದರು, ಹಾಯ್, ಥ್ಯಾಂಕ್ ಯು ಸೋ ಮಚ್. ರಾಜು ಬಂದರು, ಮೈಸೂರು ಚಾಮುಂಡೇಶ್ವರಿ ನಿಮಗೆ 100 ವರ್ಷ ಚೆನ್ನಾಗಿರಲಿ, ಧನ್ಯವಾದಗಳು. ರಾಜು ಲೈಕ್ ಕೊಡಿ ಅಂತಿದ್ದಾರೆ. अजय नमदार, कुठे आहेस ब्रो तू? आलास नाही 2-3 दिवस, कुठे गेला होता? वेलकम टू लाईव्ह, प्लीज गिव्ह ए लाईक, थँक्यू सो मच. ಎಕ್ಸಾಮ್ होतं काय? ಪವಿತ್ರ, ಓಕೆ ಓಕೆ ಓಕೆ, ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಬರ್ತೀರಿ, ಥ್ಯಾಂಕ್ ಯು. ಅವಿರ್ಭವ್, ಆರೋಗ್ಯದ ಮೇಲೆ ಗಮನವಿರಲಿ ನಾಯಕರೇ, ನಿಮ್ಮ ಕಣ್ಣುಗಳು ಚಿಕ್ಕದಾಗುತ್ತಿದೆ. ಅದು ನಮ್ಮ ಕಣ್ಣು ಹಾಗೆ ನಿದ್ದೆ ಬರುವಾಗ ಚಿಕ್ಕದಾಗ್ತದೆ. ಇವತ್ತು ಸ್ವಲ್ಪ ತಲೆನೋವು ಉಂಟಲ್ಲ, ಹೇಳಿದಲ್ಲ ನಾನು, ಅದಕ್ಕೋಸ್ಕರ. ಅದು ಎಂತ ಗೊತ್ತುಂಟ, ಈಗ ನಾನು ಒಂದು ವೇಳೆ ಬಂದ್ ಮಾಡಿ ಮಲಗಿದ್ರು ನನಗೆ ನಿದ್ದೆ ಅಂತೂ ಬರಲ್ಲ, ಅದು ಖಂಡಿತ. ಮತ್ತೆ ನಮ್ಮ ಕೆಲಸ ಸಹ ಕಂಪ್ಯೂಟರ್ ನೋಡುವುದೇ ಇರ್ತದೆ. ಸೊ ಕಂಪ್ಯೂಟರ್ ನೋಡ್ತಾ ಇರ್ತೇವೆ, ರಾತ್ರಿ ಮೊಬೈಲ್ ನೋಡ್ತಾ ಇರ್ತೇವೆ, ಕಣ್ಣು ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. तुम्हाला मराठी पण येते काय साहेब? हां, मला मराठी पण येते, मराठी बोलू शकतो आम्ही. ಪಂಚಮರತ ಯೂಟ್ಯೂಬ್ ನವೀನ್ ಪಣದಲ್ಲಿ, ಹಾಯ್ ಪಂಚಮರತ ಯೂಟ್ಯೂಬ್, ವೆಲ್ಕಮ್ ಟು ಲೈವ್. ಫಸ್ಟ್ ಟೈಮ್ ಬಂದಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿದ್ದಕ್ಕೆ. ನಿಮ್ಮ ಚಾನೆಲ್ ಇದೆಯಾ ಇಲ್ವಾ? ಯಾರು ಸಬ್ಸ್ಕ್ರೈಬ್ ಇಲ್ಲ ಇದ್ರೆ ಹೇಳಿ ಆಯಿತಾ, ಕಾಮೆಂಟ್ ಹಾಕಿ ನಮ್ಮ ವಿಡಿಯೋ ನೋಡಿ, ಇಲ್ಲಾಂದರೆ सपोर्ट ಮಾಡಿ, सबस्क्राईब ಮಾಡಿ. दादा ते आत्ता नवरात आहे ना, त्यामुळे आम्ही सगळे मुस्लिम बांधव देवीसाठी डेकोरेशन करत होतो. ओ ओके 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 ओके, नो प्रॉब्लेम, ओके 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 ओके, थँक्यू. नवरात्रीचा गरबा चालू आहे. ಪ್ರಶಾಂತ್ ಪಾಷ್, ಹಾಯ್ ಬ್ರೋ ಬಂದಿದ್ದಾರೆ, ಹಾಯ್ ಪ್ರಶಾಂತ್ ಬ್ರೋ, ವೆಲ್ಕಮ್ ಟು ಲೈವ್. ಎಂಚಳ್ಳರು, ಹೇಗಿದ್ದೀರಿ? ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಇದು ಹೇಗೆ ಲೈವ್ ಮಾಡೋದು ಸರ್? ಇದು ನಿಮ್ಮ ಯೂಟ್ಯೂಬಲ್ಲಿ ಹೋಗಿ 50 ಸಬ್ಸ್ಕ್ರೈಬರ್ ಇದ್ದರೆ ನಿಮಗೆ ಲೈವ್ ಮಾಡ್ಬೋದು. ಪ್ರಶಾಂತ್ ವನಸಾಂಡೆ ಬ್ರೋ ಏನಂದ್ರೆ, ಎನ್ನಾಂಡೆ ಸರ್, ಇನ್ನಾಂಡೆ ದಾದೆ ಕಚ್ಪಿರೆಗ್ ಬೊಕ್ಕ ಹ್ಯಾಪಿ ದಸರಾ ಇರೆಗ್. ಲೈಕ್ ಕೊರೋದಕ್ಕೆ ಲೈಕ್ ಕೊರಲೆ ಮಾತಿರಲ್ಲ, ಸಪೋರ್ಟ್ ಮಾಡ್ಬಿಡ್ಲೆಂಕ್ಲೆಗ್. ಮಹಿಷಾ ಬತ್ತೇರು, ಹ್ಯಾಪಿ ದಸರಾ ಪಣದಲ್ಲಿ, ಓಯ್ ಪಂಚಮರಾಟ, ಓಯ್ ಪಣದಲ್ಲಿ ಏರಿ ಎಂದು ಪಂಚಮರಾಟ. ಓಕೆ ಓಕೆ, ಗೊತ್ತಾನು ಮೇರೆ ನಮ್ಮ ಪವಿಯಕ್ಕನ. ಮಹಿಷಾ ಹ್ಯಾಪಿ ದಸರಾ ಪಣದಲ್ಲಿ. ಹಾಯ್ ಮಹಿಷಾ, ವೆಲ್ಕಮ್ ಟು ಲೈವ್, ಹೇಗಿದ್ದೀರಾ? ಪ್ಲೀಸ್ ಲೈವಿಗೆ ಒಂದು ಲೈಕ್ ಕೊಡಿ, ಹಾಗೆಯೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಥ್ಯಾಂಕ್ ಯು ಸೋ ಮಚ್. ಅಮರೇಶ್ ಪಾಟೀಲ್ ಹಾಯ್ ಅಂತಿದ್ರೆ, ಚಾನೆಲ್ ಬೇಕಾ ಅಂತ ಕೇಳ್ತಿದ್ರೆ, ಯಾರು ಮಾಡ್ತೀರಾ ನೀವು? ಲೈವ್ ಬರೋಕ್ಕೆ ಚಾನೆಲ್ ಯಾಕೆ ಬೇಕು? ಅಲ್ಲ ಬನ್ನಿ, ನಾನು ನಿಮ್ಮದು ಚಾನೆಲ್ ಇದ್ದರೆ ನಾವು ಸಪೋರ್ಟ್ ಮಾಡ್ಬೋದಲ್ಲ, ಅದಕ್ಕೆ ಹೇಳಿದ್ದು ಆಯಿತಾ. ನೀವು ಬಂದಿದ್ರೆ ನಮಗೆ ಅದೇ ಪುಣ್ಯ ಮಾರ್ರೆ. ನೀವು ಬಂದು ನಮಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಹಾಕಿ, ವಿಡಿಯೋ ನೋಡಿ, ಥ್ಯಾಂಕ್ ಯು. 9 ವಿಕೆಟ್ ಪತನ ಅಂತಿದ್ದಾರೆ ಅಮರೇಶ್ ಅಣ್ಣ. ನಾವು ಸಪೋರ್ಟ್ ಮಾಡೋ ಜನ ನಿಮಗೆ ದೇವರ ಥರ. ಹೌದೌದು, ಧನ್ಯೋಸ್ತು. ಸಂತು ಕೋಟೆಯನ್ನು ಬರ್ತೀರಿ, ಹಾಯ್ ಸಂತಣ್ಣ, ವೆಲ್ಕಮ್ ಟು ಲೈವ್, ಹೇಗಿದ್ದೀರಿ? ಎಂಚೊಳ್ಳರು, ಥ್ಯಾಂಕ್ ಯು ಸೋ ಮಚ್ ಬತ್ತಿನೇಕ್. ನಿಮ್ಮ ಮೆಸೇಜ್ ಓದಿಲ್ವಾ? ನಿಲ್ಲಿ, ಒಂದು ಸಲ ಓದ್ತೇನೆ. ನಾವು ಸಪೋರ್ಟ್ ಮಾಡೋ ಜನ, ಲೈವ್ ಬರೋಕ್ಕೆ ಚಾನೆಲ್ ಬೇಕಾ? ಓದಿದೆ. ನಾವು ಸಪೋರ್ಟ್ ಮಾಡೋ ಜನ ನಿಮಗೆ ದೇವರ ಥರ. ಓದಿದೆ, ಯಾಕೆ ಮೆಸೇಜ್ ಓದಲ್ಲ? ಯಾಕೆ ಲೈಕ್ ಕೊಡಲ್ಲ ಯಾರು? ಹೌದು, ಲೈಕ್ ಯಾಕೆ ಕೊಡಲ್ಲ ಅಂತ ನನಗೆ ಗೊತ್ತಿಲ್ಲ. ಸಂತೋನ ಬಂದರು, ಸಂತೋನ ಲೈಕ್ ಕೊರಲೆ ಒಂದು ಡಬಲ್ ಟ್ಯಾಪ್ ಮನ್ಪ್ಲೇವೆ, ಥ್ಯಾಂಕ್ ಯು ಸೋ ಮಚ್. ಸ್ಕ್ರೀನಿನ ಡಬಲ್ ಟ್ಯಾಪ್ ಮನ್ಪ್ಲೆ ಲೈಕ್ ಹಾಪುಲು ಸ್ವಲ್ಪ ದಾರಿ ಇರು, ಊರೊಲ್ಪ ಇರ್ನ ಸಂತನ್ನ. ಪವಿ ಪಲ್ಲವಿ ಅಂತ. ಓಕೆ ಓಕೆ, ಥ್ಯಾಂಕ್ ಯು. ಪೂರ ಪೀಟೆ ಉಂಡದೆ. ಅಮರೇಶ್ ಪಾಟೀಲ್ ನೂದು ವಿನ್ ಆಯ್ತು ಇಂಡಿಯಾ. ಹೌದು, ಕಂಗ್ರ್ಯಾಚುಲೇಷನ್. ಗುರ್ತ ಇದೆಯಾ? ಗುರ್ತುಂಟು. ಹೆಂಗೆ ಡೌಟ್ ಅಂಡು ಬಕ್ಕಲ ಯಾನಿರಡ ಕೇನ್ಯಾನ್. ಥ್ಯಾಂಕ್ ಯು ಸೋ ಮಚ್. ಸಂತು ಕೋಟೆ ದೇವರೇ ಪಣಂದು ದಾದಕ್ಕೆ ಇವತ್ತು ಪಾತಿರುವೆ ಅಂದ. ಎಲ್ಪತ್ತೊಂದು ಲೈಕ್ ಆಂಡ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸಿಸ್, ಥ್ಯಾಂಕ್ ಯು.
नवीन ಸಂತನ್ನೆ ದೇವರೇನು ಎತ್ತಾರೆ ದಾದಿಕ್ ಲೈಕ್ ಕೊರಿಯಾರ ಒಂಜಿ ಲೈಕ್ ಕೊಡ್ತಿದ್ದಾರೆ ಒಂಜಿ ಲೈಕ್ ಕೊರ್ಲೇವೆ ಬೊಕ್ಕ ಎಂಗಲ ಚಾನೆಲ್ ಬೋದು ಸಬ್ಸ್ಕ್ರೈಬ್ ಮನ್ಪ್ಲೆ ವಿಡಿಯೋ ಬರೋದು ಕಾಮೆಂಟ್ ಮಾಡಲಿ ಒಂಜಿ ಪಿಲಿತೇಸದ ವಿಡಿಯೋ ಬೈದಿನ ಬೊಕ್ಕ ಕೊರವಂಜಿನ ವಿಡಿಯೋ ಉಂಡು ಕಂಗಿಲು ಡ್ಯಾನ್ಸ್ದ ವಿಡಿಯೋ ಉಂಡು ಅಂಚನೆ ನಮ್ಮ ಪೂರ ವ್ಲಾಗ್ಸ್ ಉಂಡು ಎಲ್ಪತ್ ಮೂಜಿ ಲೈಕ್ ಅಂಡ ಓಕೆ ಓಕೆ ಥ್ಯಾಂಕ್ ಯು ಸಂತನ್ನ ಥ್ಯಾಂಕ್ ಯು ಇರ್ನ ಊರಲ್ಲಿ ಬಂದು ಬಂಡಿಜಾರಿ ರೀ ಟೇಕ್ ಕೇರ್ ಹೆಲ್ತ್ ತೂಲೆ ಓಕೆ ಓಕೆ ಶೋರ್ 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 ಅಂಚೆದೆಲ್ಲ ಪ್ರಾಬ್ಲಮ್ ಆತಿಜಿ ಅವು ಖಾಲಿ ಒಂಚೂರು ಹೆಡ್ಡೇಕ್ ಮೈಗ್ರೇನ್ ಎಂಕ ಏಪಲ್ಲ ಬರ್ಪುಂಡು ಅಂಚ ಕಾರ್ಕಾಲ ಪಣಂದುಲ್ಲೇರು ನನ್ನ ಬಂದು ಅನ್ಪುಂಡು ನಮ್ಮ 10 ಗಂಟೆ ಬಂದು ಅನ್ಪುಂಡು ನಾನು 6 ರಾಜನ್ ನೆಂಜಿ ಬರ್ಪೇರು 6 ಬರ್ಪುಜಾರ ನೀನು ಮಲ್ಲಜ್ಜಿ ನಮ್ಮ ಕ್ಲೋಸ್ ಮನ್ಪುಗ ಉಂತುಂಡ ಒಂಜಿ ಒಂಜಿ ಕೇಸ ಎಲ್ಲ ಆಪುಂಡು ಅಂಚ ಅಂತ ಉಂತುಂಡ ಒಂಜಿ ಕೇ ಮುಟ್ಟ ಪೋಪುಂಡು ನಿದ್ರೆ ಅಂತೂ ಬರ್ಪುಜಿ ಅಂತ ಸಬ್ಸ್ಕ್ರೈಬರ್ ಎಲ್ಲ ತಿಕ್ಕುವೆ ಸಂತು ನೀರು ದಾನೆ ಎಡ್ಡೆ ಆಜಿಂದ ಕಾರ್ಕಾಲ ಓಕೆ ಮಾತ ಚಾನಲ್ ಕೊರಿಯಾವೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸಂತು ಕೋಟೆಯನ್ನು ನೀರು ದಾನೆ ಎಡ್ಡೆ ಇಜ್ಜಾಂಡ ಅಂತ ನೀರು ಎಡ್ಡೆ ಉಂಡು ಅಂಚು ಚೂರೆ ಬರ್ಪಿನ ಬೆಚ್ಚ ನೀರವು JP ಬತ್ತೇರು ಏರ್ಮೆ ಈಕೇನಂದುಲ್ಲೇರು ಯಾನೊಂಜಿ ನವೀನಿ ಹಿರಿಯರು ಒಂಜಿ ಲೈಕ್ ಕೊಡ್ದು ಸಪೋರ್ಟ್ ಮನ್ಪ್ಲೆ ಅನ್ನ ಅಂಚೆನೆ ಚಾನೆಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮನ್ಪ್ಲೆ ಥ್ಯಾಂಕ್ ಯು ಸೋ ಮಚ್ ಬತ್ತಿನಕ್ ಇರೆಗೆ ಹ್ಯಾಪಿ दसरा मंदारा शॉर्ट्स बाय पणंदुलेर अजाज आमच्या इथे आता गरबा चालू आहेत आता माझे इथे मित्र आहेत त्यांना तुम्हाला सबस्क्राईब करायला सांगितले आहे ओ थँक्यू सो मच ब्रो थँक्यू सपोर्ट करा असंच सपोर्ट करा तुमच्या सपोर्ट ವಿಸ್ತಾರ ಕರ ಅಮರೇಶ್ ಪಾಟೀಲ್ ಸಪೋರ್ಟ್ ಬಾಯ್ ಅಂತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಉಪ್ಪಿ ಬಂದರು ಹಾಯ್ ಉಪ್ಪಿ ವೆಲ್ಕಮ್ ಟು ಲೈವ್ ಹೇಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ವೆಲ್ಕಮ್ ಟು ಲೈವ್ ಒಂದು ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಾಗೆಯೇ ಚಾನೆಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ संपतने अजंत आहे का इकडे आहे संपतना तुम्ही आहे का इकडे कशाला तुम्ही काय मेसेज नाही घालतात काय करतोयस तुम्ही उप्पी ब्रो प्लीज गिव ए लाईक का अँड सपोर्ट दादा कधी झोपतो तुम्ही आता झोपणार मी तुम्ही आत्तापर्यंत झोपलेलं नाही मी कसं झोपणार मी दुबईमध्ये आहे इकडे लेट असे इकडे आता 10 वाजला इंडियामध्ये 11:30 वाजला करेक्ट 10 वाजला 10 मी गेला होतो कुठे तुम्ही कुठे गेला होता आमच्या इकडे गरबा चालू आहे करेक्ट इकडे पण आहे आम्ही गेलो नाही खूप चार्ज करतात संपतने कुठे राहतो म्हणून संपत कुठे राहतो ते पण मंगळूरमध्ये लाईक पाहिजे नंतर सपोर्ट पाहिजे नंतर झोपतेही ना झोपतो हे ना दादा म्हणून रे हां करेक्ट तुमच्या फ्रेंड सगळा लाईक केल्यानंतर तुमच्या फ्रेंड सबस्क्राईब केल्यानंतर आम्ही झोपणार किती फ्रेंड आहे तुमची तिकडे आता 7 फ्रेंड आहे ओके त्यांना सांगा 7 फ्रेंडला सांगा लाईक द्यायच्या आणि सबस्क्राईब करायच्या
सगळ्यांना सांगा, सपोर्ट करायचं सांगा. मला माहिती नाही, लक्षात ठेवायला नाही नाही मी. ते आता आता बघत आहेत त्यांना सांगा तुम्ही. हां, अजसच्या सगळ्या फ्रेंडाला माझ्या विनंती आहे, तुम्ही सगळ्यांना जाऊन माझ्या लाईव्हवर लाईक करा. असेच माझ्या चॅनलवर सबस्क्राईब करा. तुमच्या आभारी आहे आम्ही. आमच्या मराठी तेवढा बरा नाही आहे, पण तुम्ही समजेल. थँक्यू सो मच. प्रियंका, प्रिया अपडेट्स. Yesterday I saw your live secretly. Oh, thank you. Really? Okay. Thank you so much for coming. Thank you. Please give a like and support me. जीता था जिसके लिए, जिसके लिए मरता था, एक ऐसी लड़की थी जिसे मैं प्यार करता था, एक ऐसी लड़की थी जिसे मैं प्यार करता था. मी पण आता झोपता चलेना बनवलेले. सरिता सिस बनवलेले. सरिता ती बनवलेले. करेक्ट. कितनी मोहब्बत है मेरी तुमको. ಲಿರಿಕ್ಸ್ ಫೋಡಪ್ಪ. ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ? ಬೊಕ್ಕ ಎಂಚಾಪುಂಡಿ ಇರು ದೇವಸ್ಥಾನ ಪುರ ಪೋಂದುಲ್ಲಾರ ಸಂಪತ್ತನ್ನ ಎಡ್ಡಂಡ ಪುರ. हवाना हवा इनी एन्न हवा పోతుంది. हवा पनपिला गज्जान मारे ऐक मस्त एनर्जी बोर्ड ಎಲ್ಲ बन कावे. इनी स्लो ಸಾಂಗ್ಸ್ ಮಾತ್ರ ಅವು ಚೂರು ಸ್ವರಲ ಕಮ್ಮಿ ಉಂಟು ಅಂಚ. हवा हवा ये हवा खुशबू लुटा दे, कहाँ कुली कुली जुल्फी बता दे, जब उसको मिला दे मेरे उसको मिला दे, मैं उससे मिलूंगा जरा उसको मिला दे, प्यार मिला दे एक बार मिला दे, प्यार मिला दे. इनी आते अविरे ಎಲ್ಲ ಬನ್ಕ ಸ್ವರ ಸರಿ ಆಡು. ಮದರಿಂಗ್ ಸಾಂಗ್ ಅಂದು आविर्भाव कुठे गेला रे बाबा? आविर्भाव गेला काय? झोपला काय? मरना यहाँ जाना कहाँ. ಆಲ್ ಸೈತಲ್ ಗೊತ್ತುಂಡೇರಿ ಏರಿ ಅಜಯ್ 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 ಸಾಯಿ ವಿಷ್ಣುವರ್ಧನ್ ಸಾಂಗ್ ನನಗೆ ದುಡ್ಡು ಅಂದರೆ ಲೆಕ್ಕ ಇಲ್ಲ ಸಾಂಗ್ ಪ್ಲೀಸ್. ಅದು ಗೊತ್ತಿಲ್ಲ ಬ್ರೋ.
ದುಡ್ಡು ಅಂದರೆ ಲೆಕ್ಕ ಇಲ್ಲ, ಅದು ಗೊತ್ತಿಲ್ಲ, ಅಷ್ಟಿಲ್ಲ ನನ್ನ ಹತ್ರ. ಕಾಜಲ್ ಅಗರ್ವಾಲ, ಓಕೆ 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 ಓಕೆ. ಏಪ್ಪ ಇಂಚೋಗಾತು ಬೇಗನ ಇನಿಯಾ. ನೆಟ್ ಜೂವಲ್ಲಲ್ಲಿ ಇಂಟರ್ನೆಟ್ ಜೂವಲ್ಲಲ್ಲ. ಹಾಯ್ ಅಜಯ್ ಬ್ರೋ, ಪ್ಲೀಸ್ ಗಿವ್ ಎ ಲೈಕ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನೆಲ್. ಥ್ಯಾಂಕ್ ಯು ಸೋ ಮಚ್. ನೀವು ನಿನ್ನೆ ಸಹ ಬಂದು ಅದೇ ಸಾಂಗ್ ಕೇಳಿದ್ದೀರಾ? ಸಾರಿ ಆಯಿತಾ, ಅದು ಗೊತ್ತಿಲ್ಲ ನನಗೆ. ಆಕ್ಸಿಡೆಂಟ್ ಮುರಣಿ ಅಂದ, ಕಾರ್ ಫುಲ್ಲು ಜಖಮ್. ಓಕೆ ಓಕೆ ಓಕೆ. ಫೇಸ್ಬುಕ್ ಸುಳ್ಳು ಪಾಡ್ವೇರಾ ಮಾರ್ರೆ? పాడువేరు ఫేస్బుక్ కూడా సుళ్ళు వరపుండు. ఫేస్బుక్ దీని ఓవేళ నంబొచ్చి ఒక ఒవ్వండల లింక్ బతున్న అవేళ ఒత్తొచ్చి అటు కాసుపుర పోపుండు ఒక తన్నాతికి. దానిలో డౌట్ ఇచ్చిన గూగుల్ ಸರ್ಚ್ ಮಂತ ತುಂಡಾನು ಬರ್ಪುನು. ಗೂಗಲ್ ಸರ್ಚ್ ಮಂತನ ಇಚ್ಚಿ ಅದು ಜುವಲ್ಲ. ಸುನೀತಾರವ್ರು ಬಂದರು. ಹಾಯ್ ಸುನೀತಾರವರೇ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಹಾಯ್ ಸರ್, ಹೇಗಿದ್ದೀರಾ? ಊಟ ಆಯ್ತಾ? ಲೈಕ್ ಕೊಟ್ಟಿದ್ದೇನೆ, ನಾನು ಹಾಸ್ಪಿಟಲಲ್ಲಿದ್ದೇನೆ, ಸಾಟರ್ಡೆ ಆಪರೇಷನ್. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ಸುನೀತಾರವರೇ, ಬಂದಿದ್ದಕ್ಕೆ, ಸಪೋರ್ಟ್ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆಯಿತಾ. ವಿಷ್ಣುವರ್ಧನ್ ಸಾಂಗ್ ಆಡಿ. ವಿಷ್ಣುವರ್ಧನ್ ಯಾವುದು ಸಾಂಗ್ ನನಗೆ ಇವತ್ತು? ನೀರ ಬಿಟ್ಟು ನೆಲದ ಮೇಲೆ ಒಂದು ಸ್ವಲ್ಪ ಗೊತ್ತುಂಟು ಅಷ್ಟೇ. ಸುಮಿತಕ್ಕ, ಓಕೆ ಬಾಯ್, ಗುಡ್ ನೈಟ್, ನಾಳೆ ಸಿಗೋಣ, ಬಾಯ್ ಬಾಯ್, ಥ್ಯಾಂಕ್ ಯು ಸೋ ಮಚ್. ಶುಭರಾತ್ರಿ ನಿಮಗೆ. ಓಕೆ, ಇಂಡಿಯಾ ವಿನ್ ಆಯಿತು. 19 ಓವರಲ್ಲಿ 127 ರನ್ ಮಾಡಿದ್ದಾರೆ, ಇಂಡಿಯಾ ವಿನ್ ಮಾಡಿದ್ದಾರೆ. ಥ್ಯಾಂಕ್ ಯು. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಹೋಗದು, ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಸಾಗದು, ನಿನ್ನ ಬಿಟ್ಟು ನನ್ನ, ನನ್ನ ಬಿಟ್ಟು ನಿನ್ನ ಜೀವನ ಸಾಗದು, ಜೀವನ ಸಾಗದು. ಸೂರ್ಯ ಬರದೆ ಕಮಲವೆಂದು ಅರಳದು, ಚಂದ್ರನಿರದೆ ತಾರೆ ಎಂದು ನಲಿಯದು, ಸೂರ್ಯ ಬರದೆ ಕಮಲವೆಂದು ಅಲೆಯದು. ಸಬ್ಸ್ಕ್ರೈಬ್ ಲೈವ್ ವಿಡಿಯೋ ಮಾಡುವುದು ಹೇಗೆ ಸರ್? ಸಬ್ಸ್ಕ್ರೈಬ್ ಲೈವ್ ವಿಡಿಯೋನ ಅಂದರೆ ಸಬ್ಸ್ಕ್ರೈಬ್ ಮಾಡೋದು ಹೇಗೆ ಅಂತ? ಸಬ್ಸ್ಕ್ರೈಬ್ ನೋಡಿ, ನೀವು ನಮ್ಮ ಯೂಟ್ಯೂಬಿಂದ ಹೊರಗೆ ಹೋಗಿ, ಮತ್ತು ಯೂಟ್ಯೂಬಲ್ಲಿ ಹೋಗಿ ನವೀನ್ ತುಳು ವ್ಲಾಗ್ಸ್ ಅಂತ ಹಾಕಿ, ನಮ್ಮ ಹೆಸರು ಹಾಕಿ ನವೀನ್ ತುಳು ವ್ಲಾಗ್ಸ್ ಅಂತ, ಫಸ್ಟಿಗೆ ಬರ್ತದೆ. ಅದನ್ನು ಹೋಗಿ ಅಲ್ಲಿ ಒಂದು ಸಬ್ಸ್ಕ್ರೈಬ್ ಬಟನ್ ಉಂಟು, ಅದನ್ನು ಒತ್ತಿಬಿಡಿ. ಮತ್ತೊಂದು ಅಲ್ಲಿ ಗಂಟೆ ಇರ್ತದೆ, ಆ ಗಂಟೆಯನ್ನು ಒತ್ತಿಬಿಡಿ. ಎಂಕ್ ವಾಟ್ಸಪ್ ಡಿ ಲಾಟರಿ ಬತ್ತಿತ್ತುಂಡು ಅಮಿತಾಬ್ ಬಚ್ಚನ್ನ ಫೋಟೋ. ಅವು ನಿಜಾನೇ ಅನ್ನ ಅಕೌಂಟ್ ಕಾಸು ಪಾಡ್ರೆ ಪಂಡೇರು ಗಡಿ ಗಡಿ ಕಾಲ್ ಮಾಡಿ ತಂದಿದ್ದೀರ. ಅವು ಮಂಗೆ ಅನ್ಪುಣಿ ಪಾಡೊಚ್ಚಿ ಏಪಲ ಏರೆಗ್ಲ ಕಾಸು ಪಾಡೊಚ್ಚಿ ಪೂರ ಅವು ದುಬೈಗ್ಲ ಮಂತಂತೀರ ಅಕುಲು ಕಾಲ್ ಎಂಕ್ಲೆಗ್ಲ ಬರೋಂತು. ನಮ್ಮ ಯೋಚನೆ ಅನ್ಪಡು ನಮ್ಮ ಆಯ್ತಾ ಒಂದಕ್ಕೆ 4 ಜನ ನಂಗೆ ಎಂಚ ಕಾಸು ಬರ್ಪೀನಿ, ಅಟ್ಲೀಸ್ಟ್ ಒಂದು ಅಪ್ಲಿಕೇಶನ್ ಎಲ್ಲ ಪಾಡ್ದು ಪೋಡದೆ. ಒಲವು ಮೂಡದಿರಲು ಮನವು ಅರಳದು, ಮನವು ಅರಳದಿರಲು ಗೆಲುವು ಕಾಣದು, ಮನವು ಅರಳದಿರಲು ಗೆಲುವು ಕಾಣದು. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು,
ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು, ನನ್ನ ಬಿಟ್ಟು ನಿನ್ನ, ನಿನ್ನ ಬಿಟ್ಟು ನನ್ನ ಜೀವನ ಸಾಗದು. ಏರೆಗಳ OTP ಕಡಪ್ರೋಚಪ್ಪ, ಏರೆಗಳ ಕಡಪ್ರೋಚ್ OTP ಎಂಜಿ ಏರೆಗಳ ಕೊರ್ರೆಬಲ್ಲಿ, ಏರ್ಲ ಕ್ಯಾಂಡಿಡೇಟ್ ಕೊರ್ರೆಬಲ್ಲಿ. ಪೊಲೀಸ್ ಕಂಪ್ಲೇಂಟ್ ಅನ್ಪೋಡು, ನಂಬರನ್ನು ಸೀದಾ ಪೊಲೀಸ್ ಕಂಪ್ಲೇಂಟ್ ಮಾಡ್ಬೋದು. ಚೋರರಿಗೊಂದು ಕಾಲ್ ಸಾಂಗ್, ಅಷ್ಟು ಸಾಂಗ್ ಬರಲ್ಲ ಬ್ರೋ ನನಗೆ ಆಯ್ತಾ. ನನಗೆ ಓಲ್ಡ್ ಸಾಂಗ್ ಸ್ವಲ್ಪ ಬರ್ತದೆ ಅಷ್ಟೇ. ಹೌದಾದೆ ಗೊತ್ತುಂಡೆ ಅಕ್ಲಿ ಮಂಗೆ ಅನ್ಬಿಡ ಅಭ್ಯಾಸ ಅಕ್ಲಿ ಪಣ ಕಲ್ತದೇರು ಜಾಸ್ತಿ ಪಕ್ಕ 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 ದಾದನ ಮನ್ಪೇರು ಈರು OTP ಕೊರಿ ಸಾತಿಗೆ ಈರಿನ ಬ್ಯಾಂಕದ ಕಾಸು ಮೋಪಿಲ ಕಾಪುಡು ಅಂಚ ಬರ ಮನ್ಪೇರು ಹ್ಯಾಕ್ ಮನ್ಪೇರು ಅಪ್ಪು ಮಂಗಾಲ್ಪುಡು ಪೂರ ಮಂಗಾಲ್ ಮೂಲು ಊರಿಡು ಬಿಡ್ಲೆ ಮೂಲು ಈತು ಸ್ಟ್ರಿಕ್ಟ್ ಉಂಡು ಈತು ಪೊಲೀಸ್ ಉಂಡು ಮೂಲು ಫೋನ್ ಮನ್ಪೇರು ಪೊಲೀಸ್ನಾಕ್ಲ ಪುದರ್ಡೆ ಬರ್ಪುಂಡು ಫೋನು ದುಬೈ ಪೊಲೀಸ್ ಉಂದು ఒక ID ಸೆಂಟರ್ ಪಂಡದು ಅಂಚ ಪೂರ ಮಂಗೆ ಅನ್ಪೇರು ಅಣ್ಣ ಮಾತ್ರ ಗೊತ್ತುಂಡಿತ್ತು ಅಂಚಾತು ಏರ್ಲ ಜಾಸ್ತಿ ಒಂದು ಅನ್ಪುಜೇರು ಅಕ್ಲೆ ಎರಡ ಒರಿ ತಿಕ್ಕಂಡೆ ಯಾವ ದಿನ ಕೂಡ ಅಂಚ ಆ ಪಾಪ ಲೇಬರ್ ನಕ್ಲೆ ಪುರ ಮಂಗೆ ಅನ್ಪೇರು ಅಕ್ಲೆ ಇಲ್ಲ ಪುರ ಕಡಪೇರು ಅಂಚೆನೆ ಎಂಕೆ ಏತ್ಸದ್ ಬೈದಿನು ಮೂಲ ಬೈದಿನು ಯಾನು ಊರುಡೋರ ಬಾಂಬೆಡೋರ ಮಂಗೆ ಆತೆ ಐದು ಪಕ್ಕ ಭಾರಿ ಜಾಗ್ರತೆ ಇಂಕ ಏತು పోతుండిర్నా ఎన్న జాస్తి పోతుంది 400 రూపాయలు దన్న పోತೀನಿ ಅವು ಪಂಡ ಅಂಚತ್ತು ಎದುರೆದುರೆ ಮಂಗೆ ಬಂದಿನಿ ನಾನು అప్పగా 400 రూపాయలు మళ్ళీ ఎత్తున ఇంక ఓకే అవంది మరి చెప్పుగా నంది 6 బర్పు చేరా అని గుర్తొచ్చి లేట్ 19 అంటే 10 ఆపిచ్చి ಚಿದಾನಂದ್ ಬರ್ತೀರಾ ಹಾಯ್ ಚಿದಾನಂದ್ ಬ್ರೋ ವೆಲ್ಕಮ್ ಟು ವೇರ್ ಈಸ್ ಶ್ರೀನಿಧಿ ಶೆಟ್ಟಿ ವೇರ್ ಈಸ್ ಶ್ರೀನಿಧಿ ಶೆಟ್ಟಿ ಐ ಡೋಂಟ್ ನೋ ಬ್ರೋ ವೆಲ್ಕಮ್ ಟು ಲೈವ್ ಬ್ರೋ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಪ್ಲೀಸ್ ಗಿವ್ ಎ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಥ್ಯಾಂಕ್ ಯು ಯಾನು ಎನ್ನ ಪೂರ ಟಿಕೆಟ್ ತೆಪ್ಪಂದೆ ಕಾಸು ಎಂಚ ಬರ್ಪುಣತೆ ಅಂದವ್ವಿ ಬೊಕ ಟಿಕೆಟ್ ತೆಪ್ಪಂದೆ ನಮ್ಮ ಏರಿಯಾಗಳೊಂದು ಪನ್ನಂದೆ ಪೂರ ನಂಗೆ ಫೋನ್ ಮಂತದ ಹಾಕಲು ಕಾಸು ದೇತೊಲ್ಲೆ ಕಾಸು ಮಾಡಲಿ ಮನ್ಪಿನಿ ಏರಕು ಅವು ಕೆಲವರ ಮಂಡೆ ನೆನಪುಜಿ ಹೊರವರ ತತ್ವ ಸುಡಿ ಎಲ್ಲ ಕೊರ್ಪೇರು ಪಾಪ ಅಕ್ಲೆಲ್ಲ ಒಂದು ಬಿಸಿ ಟ್ರಿಪ್ ಇರೋದು ಅದನ್ನು ಬೇನೆ ಮಂತೊಂದು ಸತ್ಯ ಎನ್ವೇರು ಅವರವರ ಕೆಲವರು ವಿಚ್ ಟಾಪಿಕ್ ಆನ್ ಡಿಸ್ಕಷನ್ ಸರ್ ದೆರ್ ಇಸ್ ನೋ ಡಿಸ್ಕಷನ್ಸ್ ಜಸ್ಟ್ ವಿ ಆರ್ ಟಾಕಿಂಗ್ ದೆರ್ ಇಸ್ ನೋ ಟಾಪಿಕ್ KGF ಹೀರೋಯಿನ್ ವೇರ್ ಆರ್ ಯು ಫ್ರಮ್ ಬ್ರೋ ನಿತೇಶ್ ಬರ್ತೀರಾ ಹಾಯ್ ನಿತೇಶ್ ಬ್ರೋ ವೆಲ್ಕಮ್ ಟು ಲೈವ್ ಇಂಚ ಉಳ್ಳಾರು ಥ್ಯಾಂಕ್ ಯು ಸೋ ಮಚ್ ಬರ್ತೀನಕ್ಕೆ ಒಂದು ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಪ್ಲೆ ಹ್ಯಾಪಿ ದಸರಾ ಇರೇಗೆ ಒಣಸಾಂಡೆ ದಾದೆ ಗಜ್ಪು ವಿಡಿಯೋ ತೊಗೊಂಡು ಪ್ಲೇ ಸಪೋರ್ಟ್ ಮಾಡ್ಪ್ಲೇಗಳಿಗೆ ಟೈಮ್ ಇತ್ತಂಡ ಅಂಬರೀಷ್
ಆನಂದ್ ಅಗಲ್ಬತ್ತೇರು ರಾಯಚೂರು. ಹಾಯ್ ಅಂಬರೀಶ್ ಬ್ರೋ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ನಮ್ಮ ಚಾನೆಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿ ಕೆಲವು ವಿಡಿಯೋ ಉಂಟು, ಅದನ್ನೆಲ್ಲ ತೂಲೆ ನೋಡಿ. ಯಾನ್ ತೂತುಜಿ ಎಂಕ ಅಂಚಿನ ಪುರ ಮೂವಿ ಆತು ಮಜಾ ಆಪುಜಿ ತುಯ್ಯರ ತಾತ ಎಂಚಿನಂದೆ ಗೊತ್ತಾಪುಜಿ ತುಯ್ಯ ಪಣದುಲ್ಲೇರು. ಓಕೆ, ಥ್ಯಾಂಕ್ ಯು. ಸಂಪತ್ತನ್ನೇ ಕಾಂತಾರ ತೂತಾರ ಕಾಂತಾರ ತೂತೆ 2 ಸತಿ ತೂತೆ ಹೊರ ಧರ್ಮಗೋರ ಕಾಸು ಕೊಡ್ದು ಮ್ಯಾಚ್ ತಗೊಂಡಿತ್ತೆ. ಓ ಅಂದೆ, ಓಕೆ ಓಕೆ, ನೋ ಪ್ರಾಬ್ಲಮ್. ವಿನ್ ಆಡತ್ತೆ ಮ್ಯಾಚ್, ವಿನ್ ಆಡ ಎಂಕುಲ್ಲ ಸ್ಕೋರ್ ಕೊರಂತ ಮೂಲು ಬರೀ ಲೈವ್ ದಟ್ಟೆಗೆ ಲೈವ್ ಹಿಡಿತಿನಾಗ ಲೈವ್ ಸ್ಕೋರ್ ಕೊರಂತ. ಶೈನಿ ಕುಲಾಲ್ ಬರ್ತೀರಾ? ಹಾಯ್ ಶೈನಿ ಕುಲಾಲ್, ವೆಲ್ಕಮ್ ಟು ಲೈವ್. ಹೇಗಿದ್ದೀರಿ? ಏತು పోతుండి ఇండియాದ అయిన పోతుండి అయిನ ತಾಜದನ್ನ పోతుంది. ఏ రెడ్ಡೆ ಗೊಬ್ಬಿನಿ ಅವು ನಮ್ಮ ಅಭಿಷೇಕ್ ಶರ್ಮಾ ಬೊಕ್ಕ ಪಾಂಡ್ಯ ಶೈನಿ ಕುಲಾಲ್ ಓಕೆ ಬಣ್ಣದಲ್ಲಿ. ನಿತೇಶ್ ಅನ್ನಿ 2 ಡೇಸ್ ಲೀವ್ ಬಣ್ಣದಲ್ಲಿ. ಅಂದಾತ ಈಗ 2 ದಿನ ರಜೆ ಆಯ್ತಾ? ಓಕೆ ಓಕೆ ನನ್ನ ಓಕೆ ಓಕೆ ಓಕೆ, ವೆರಿ ಗುಡ್. ಶೈನಿ ಕುಲಾಲ್ ಥ್ಯಾಂಕ್ ಯು ಸೋ ಮಚ್. ಬರ್ತೀನಿ ಕೊಂಚ ಲೈಕ್ ಕೊರ್ಲೇವೆ, ಲೈಕ್ ಕೊಡಿ ಸಪೋರ್ಟ್ ಕೊರಲಿ ಬೊಕ್ಕ ಏನು ಮಾತ್ರ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ತಿದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಲಿ. ಪಾಂಡ್ಯ ಮರಲಿ IPL ಗೊಬ್ಬುದಿನ ಕಮ್ಮಿ ಈ ವರ್ಷ ಅಕ್ಲೇದಾದಾರುಂಡಿ ಕಾಸು ಸಿಕ್ಕೊಡತ್ತೆ ಗೊಬ್ಬಡು ಗೊಬ್ಬಂದೆ ಕುಲ್ಲಾಟ ಅದೇ ಹೆಲಿಕಾಪ್ಟರ್ ಶಾಟ್ ಪಂದ್ಯನಾ ಪಾಂಡ್ಯನ ಅಂದಂತ ಹೊರರೆಡ್ಡೆ ಗೊಬ್ಬೆ ಹೊರ ಒಂಚೂರು ಮರಲೆಲ್ಲ ಕಾಲ್ಪನ ನಿತೇಶನ್ನ ದಾದ ಪ್ಲಾನ್ ಉಂಡಿ 2 ದಿನ ರಜೆಟ್ ರೆಸ್ಟಾ ಅಥವಾ ತಿರ್ಗೇರುಂಡ ಎಡ್ಡೆ ಅದು ವಾರೋಗ 2 ದಿನ ರಜೆ ತಗೊಂಡ ಖುಷಿ ಅಪ್ಪ ಇಂಗ್ಲೆಂಡ್ ಕಂಟೆಂಟ್ ಮಾಡ್ಕೊಡಿ ಸೋಪ್ ಇದೇ ಕಂಟೆಂಟ್ ಮಾಡ್ಕೊಡಿ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬಿಡಿ ಇಲ್ಲ ಸಂಪತ್ತನ್ನೇ ಬಾಯ್ ಅನ್ನ ಎಲ್ಲ ತಿಕ್ಕಾಗ ಗುಡ್ ನೈಟ್ ಎನ್ನ ಆಶೀರ್ವಾದ ಎಪ್ಪಲಪ್ಪಡು ಥ್ಯಾಂಕ್ ಯು ಸೋ ಮಚ್ ರೂಮ್ ಡೇ ಬಣ್ಣದಿಲ್ಲ ರಂದ ಶುಭರಾತ್ರಿ ಇರೇಗಲ ಸಂಪತ್ತನ್ನ ಎಲ್ಲ ಮೇಲೆ ಥ್ಯಾಂಕ್ ಯು ಬಾಯ್ ಬಾಯ್ ಎಲ್ಲ ಆಂಡ್ ಜೆಪ್ಪುನು ರಾಜು ಬ್ರೋ ಬರ್ಪೇರ ತೂಪಿನೊಂಜಿ ಲೈಕ್ ಕೊರ್ರೆ ಆರನ್ನ ಫ್ಯಾಮಿಲಿಯಿಂದ ತುಂಬ ಬರ್ಪೇರು ಬೊಕ್ಕ ಬತ್ತೆಡ್ಡ ಬೊಕ್ಕ ಪಾಪ ಇಜ್ಜಿಯಿಂದ ಬೇಜಾರಪ್ಪನ ತೈಕ್ ಇನ್ನು ಜನ ಕಮ್ಮಿ ಇಲ್ಲ ಮಸ್ತ್ ಜನ ಇಜ್ಜೇರಿ ವ್ಯೂಸ್ ಕಮ್ಮಿ ಬೇಜಾರು ಇಜ್ಜತ್ ಇಜ್ಜಪ್ಪ ಅದಾಗೆ ಬೇಜಾರು ಈ ರೀತಿ ಬರ್ತು ಸಪೋರ್ಟ್ ಮಾಡ್ಬೋರ ಇಂಕ ನನ್ನ ಇಂಜ ಬೇಜಾರು ನನ್ನೆಲ್ಲ ಬೇಜಾರದಿಂದ ಇಂಕ ಚರ್ಬಿ ಬನ್ನಿರಿ ಎಲ್ಲ ಎಂಕುಲು ಎರಡಲ್ಲಿ ಬೇಜಾರು ಮನ್ಪೇರಜ್ಜಿ ಎಂಕ್ಲಿಗೆ ಏರು ಸಪೋರ್ಟ್ ಮನ್ಪೇರೆ ಅಕ್ಲೆ ಥ್ಯಾಂಕ್ಸ್ ಮನ್ಪಿನ ಆತೆ ಬೇಜಾರು ಮನ್ಪೇರಜ್ಜಿ ನಿಖಲ ಖುಷಿಟ್ಟು ಮತ್ತೆ ಸಪೋರ್ಟ್ ಮಾಡ್ಬಿಡತ್ತೆ ಅಂಚ
ಚೇತನ್ ಸಿ ಎಂ ಬರ್ತೀರಿ ಚೇಂಜ್ ಯುವರ್ ಹೇರ್ ಸ್ಟೈಲ್ ಬ್ರೋ ಅನ್ನೋದಿಲ್ಲ ಎಸ್ ಯಾರ್ ಓ ದೇರ್ ಓ ಆಯಿಲ್ ಇಸ್ ನೋ ಆಯಿಲ್ ದೇರ್ ದಟ್ಸ್ ವೈ ವೆಯ್ಟ್ it's okay now you can't see my hair okay సచిన్ వైజ్ కుక్క హెయిర్ స్టైల్ జెప్పుగా నవనదులే జెప్పునాగా అవి ఎంజిన ಗೊತ್ತುಂಡೆ ಯಾನ್ ಮೀದು ಅಂತ ಬರ್ತಾಯಿ ఒక ಬರ್ಚಿನಿ ಅಂಚಾದು ಚೇತನ್ ಸಿಎಂ ನೈಸ್ ಲುಕ್ వనదులే ಬೊಕ ದಾದ ಅನ್ಪುಣಿ ತರೆ ಕುಜಾಲ ತುಯ್ಯರಾಯ್ಜಿ ನೇಂದ ದಾದ ಅನ್ಪುಡು ಪಲ್ನಿ ಅವಳು ಉಪ್ಪುನೆ ಒಂತೆ ಕುಜಾಲು ಅವಳ ಪೋಂದುಂಡು ಪೂರ ದುಬೈದ ನೀರುಡು ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಮಾಡಿ ನನ್ನ ಟೊಪ್ಪಿದ್ದಿದೆ ಲೈವ್ ಮಾಡ್ಕೊಡ ಅಂದು ಈರ್ಲ ಕುತ್ತ ಆತರ ಐಕ್ ಅವಲ ಕುತ್ತ ಇಜ್ಜ ಅವು ಏನು ಬರ್ಚಿ ಅತೆ ಅವು ಮೀದು ಬೊಕ್ಕ ಅಂತ ಲೇಟ್ ಬರ್ಚಿನ ಅಂಚಾದ ಇಜ್ಜಿನ ಕರೆಕ್ಟ್ ಕುಳಿದುಪ್ಪು ನಾವು ಅವು ತರಬೇನೆತ್ತನತೆ ನಾನು ಮೀಯ ಬೊಕ್ಕ ಅಂತ ಬೊಕ್ಕ ಅದು ಬರ್ಚಿನಿ ಒಂದು ಸಾಂಗ್ ಹೇಳಿ ಯಾವ ಸಾಂಗ್ ಬೇಕು ನಿಮಗೆ ನೀವು ಲೈಕ್ ಮಾಡಿದಿರಾ ಲೈವ್ಗೆ ಫಸ್ಟ್ ಅದೇ ಹೇಳಿ ಲೈಕ್ ಮಾಡಿದ್ದೀರಾ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಮೊದಲು ಲೈಕ್ ಮಾಡಿ ನಂತರ ಸಬ್ಸ್ಕ್ರೈಬ್ ಮಾಡಿ ನಂತರ ನಾವು ಸಾಂಗ್ ಆಡ್ತೇವೆ ಯಾವ ಊರು ನಿಮ್ಮದು ವಾವ್ ಕುಲ್ಲೆ ಬತ್ತವೆ ಅನ್ನೋದು ಟೊಪ್ಪಿ ಏರ್ಕೊರ್ನಿ ಯೂಟ್ಯೂಬು ಅನ್ನೋದಿಲ್ಲ ನಿಂಗಣ್ಣ ಪಾಟೀಲ್ ಬರ್ತಾರೆ ಗುಡ್ ನೈಟ್ ಅಣ್ಣ ಬಂದರೆ ಥ್ಯಾಂಕ್ ಯು ಸೋ ಮಚ್ ನಿಂಗಣ್ಣ ಥ್ಯಾಂಕ್ ಯು ಹಾಸನವಾ ಓಕೆ ಓಕೆ ಸಬ್ಸ್ಕ್ರೈಬ್ ಮಾಡಿದ್ದೀರಣ್ಣ ಸರ್ ನಮಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಮೊದಲು ಮತ್ತು ನಿಂಗಣ್ಣ ನೀವು ಸಹ ಸಬ್ಸ್ಕ್ರೈಬ್ ಮಾಡೋದು ಹೋಗಬೇಡಿ ಆಯಿತಾ ಹಾಯ್ ಅಣ್ಣ ಅಂತಿದ್ದಾರೆ ಎಸ್ ಎಲ್ ಪಿ ಪವನ್ ಥ್ಯಾಂಕ್ ಯು ಸೋ ಮಚ್ ಎಸ್ ಎಲ್ ಪಿ ವೆಲ್ಕಮ್ ಟು ಲೈವ್ ಹೇಗಿದ್ದೀರಾ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಟುಡೇ ಡಿನ್ನರ್ ಸ್ಪೆಷಲ್ಸ್ ಅನ್ನ ಟುಡೇ ಕಡುಬು ಆ್ಯಂಡ್ ರೈಸ್ ಬೋಲ್ ಆ್ಯಂಡ್ ಗ್ರೇವಿ ದೊಂಬುಡು ಉಲ್ಲರಾಗೆ ಏನಂದಿಲ್ಲ ಅವು ದೊಂಬುಗೆ ಬೋನಾಗೆ ಅಂದಿ ಒಂದು ಪೋಪಿನ ಟೊಪ್ಪಿ ಆಯ ಪಂಡೆ ನಿನ್ನ ಕುಜಾಲ ಸ್ಟೈಲ್ ಚೇಂಜ್ ಮಾಡಿ ಪಂಡೆ ಐ ಕ್ಯಾನ್ ಟೊಪ್ಪಿದ್ದೀನಿ ಅಡೇನಿ ಬಾಯ್ ಗುಡ್ ನೈಟ್ ಪಣದಿಲ್ಲ ಬಾಯ್ ಬಾಯ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ పేరుండేగే దాయిಗೆ పేరు దాయిಗೆ చాబర్ರೆ ಆರೆ ನಾನು ಟೊಪ್ಪಿ ದೀಪಾರೆ ಬರ್ತೀನಿ ಖಾಲಿ ಇನ್ಸ್ಟಾಡ್ ವೈರಲ್ ಅನ್ನ ಡಯಲಾಗು ಪೇರುಂಡೆ ಅಂದ ಓಕೆ 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 ಗೊತ್ತು ನಾನು ತೂತುಜಿ ಇನ್ಸ್ಟಾ ತೂವನೇನೆ ಸಾಧಾರಣ ಟೈಮ್ ಅನ್ನು ಒಂಜಿ ಇಂದು ಮಾಡಿದೆ ಕೋಡೆನ ಕಾಂಡೆನ ಕೋಡೆನ ಎಟ್ಟೆ ತೋಜುಂಡಿ ವಿರಾಟ್ ಕೊಹ್ಲಿ ಇಲ್ಲೇ ತೋಜು ಬರೋಣ ವಿರಾಟ್ ಕೊಹ್ಲಿ ಲಾಕ ತೋಜುನ ಅತ್ ಎಂಕ ಏನು ಪಿಕ್ಚರ್ ಡೋರಿ ಅಂತೂ ಇಲ್ಲ ಬನ ಕನ್ನಡಕದ ಅವರು ಇಲ್ಲೇ ದಯಾಂತೂ ಇಲ್ಲ ಕಾಪ ಮಾರ ಅವರ ತುಲಂಚ ಹೀರೋತ್ ಸೈಡ್ ಆಕ್ಟರ್ ಅವರು ಇಪ್ಪು ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ಯಾರೆಲ್ಲ ಇದ್ದೀರಿ ಲೈವಲ್ಲಿ ಪ್ಲೀಸ್ ಲೈವ್ಗೆ ಒಂದು ಲೈಕ್ ಕೊಡಿ ಸಪೋರ್ಟ್ ಮಾಡಿ ನಮಗೆ ಯಾವ ಅಂದ್ಮಾರ ಯಾರು ಬರ್ಪೂಜೆ ನಂದು ಏಪ ಬರ್ಪೇರು ಮೇರೆ ರಾಜಬ್ರೋ 10 ಗಂಟೆ ಬರ್ಪಿ ಮಾರ ಯಾರು ಏಪಲ್ಲ ಅರೆ ಬರೋಡು ನಾನಂತೆ ಬೇಗ ಬತ್ತು ಪೋಲಿ ಬಕ್ಕ ಬರ್ತೀರ ಲೇಟ್ ಬರ ಟೊಪ್ಪಿ ದೆಪ್ಪಲೆ ಬ್ರೋ ಟೊಪ್ಪಿ ಸೆಟ್ ಅಂಡ ಬೊಕ್ಕ ಟೊಪ್ಪಿ ದೆಪ್ಪುನಾಗ ಜಾಲಿ ಲೆಕ್ಕ ತೋಜುವರು ಬೊಕ್ಕ ತೋಜುವರು ಜಾಲಿ ಲೆಕ್ಕ ಜಾಸ್ತಿ ದುಂಬು ಕೊನೋಡ್ಚಿ ಡಿಸ್ಪ್ಲೇ ಧೈರ್ಯ ಅನ್ನೋದಲ್ಲಿ
ಅವಿರೇ ತೋಜಿನಿ ಅವು ದೂರಂಡು ಅವಳು ಮಾತ್ರ ತೋಜಿನ ಅಂಚ ಸಚಿನ್ ವೈಜಿ ಜೋನಿ ಲಿವರಾ ಜೋನಿ ಅನ್ನಲ್ಲ ಓಕೆ ಓಕೆ ಲೆಕ್ಕ ಬ್ರೋ ಅನ್ನೋದಿಲ್ಲ ಜೋನಿ ಅಂದ ಲೆಕ್ಕ ಓಕೆ 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 ನಿದ್ರೆ ಅರ್ಪಣ ಅಂದ ಯಾವ ಅಂದಿ ಅಕ್ಕಳು ಬರ್ಪುಜಾರ ಅಂದದೆ ನಮ್ಮ ನಿತೇಶನ್ನೇ ಬರ್ತೀರಿ ಲೈಕ್ ಕೊರಿಯರ್ ನನ್ನ ಅಕ್ಕಳು 6 ಬರ್ಪುಜಾರ ಅಂತ ಲೇಟ್ ಆಪ್ಲ ಗೊತ್ತಾಂಡೆ ಬ್ರೋ ಏರಂದು ಗೊತ್ತಾಯ್ಜಿ ಜೋನಿ ಬಂಡ ಒಂಜಿ ಜೋನಿ ಲಿವರ್ ಅತೆ ಆರ ಏತೇರು ಜೋನಿ ಅನ್ನಿ తెలుతుందిలేదు ಅದಕ್ಕೆ ಇರ್ನ ತೆಲಿಕೆ ದುಬೈದಾಕಲು ಪೂರ ಲಕ್ಕುವರ ಬರಿಟೋರಿ ಉಳ್ಳೇರು ಮಾರ ಪಾಪ ದಾದಾರ್ ನಿಕ್ಕಳು ತೆಲಿಪನಗ ತೆಲಿಪದಗುಳ್ಳೇರ ಅಪ್ಪನ ಎಂಕಲೆ ತೆಲಿಕೆ ಜಾಸ್ತಿ ಎಂಕ್ಲೆ ಈ ಜಿಂಡಲ್ಲ ಎಂಕಂದ ಎಂಕಲ ಪೂರ ಮಾತ ಫ್ಯಾಮಿಲಿ ದಾಕು ತೆಲಿಪುನೆ ಟೂಸಾರ್ ಉಳ್ಳೇರು ಪೂರ ಕಾಮಿಡಿ ಪೀಸಿ ಜೋನಿಲೇವರ ಅಂದಂದ ಬ್ರೋ ಅನ್ನೋದಿಲ್ಲ ಜಾನಿ ಸಿನ್ಸಾ ಅವೇರಿ ಹೆಂಗ್ ಗೊತ್ತು ಜಾವು ಅಂಚೆ ಬಂಡ ಏರಿ ಜಾನಿ ಸಿನ್ಸ್ ಬಂಡ ಯಾನು ಕಾಮಿಡಿ ಮಲ್ತೇನ ಅನ್ನೋದಿಲ್ಲ ಬೊಕ್ಕ ನಿಕ್ಕಳು ಕಾಮಿಡಿ ಮಲ್ಪ ಬೊಕ ಎಂಜಿನ ಬೋರ್ಮೆಂಟೇನಾ ಓಕೆ 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 ಬೋರ್ಮೆಂಟ್ ಆಪುಂಡಿ ನನ್ನ ಒಂತದಿನಂದೆ ಖಾಲಿ ಯಾವೊಂದುಂಡು ಮಿತ್ತಿರ್ದು ಯಾನು ಪಿರಾರ್ದು ಕಂತು ಒಯ್ಪುನೆ ಎದುರುಗಂತೆ ಅಲ್ಲೇಜಿ ಬುಡ್ಲೆ ಅವನದಲ್ಲೇರು ಹೊರ ಗೋಗಲ್ ಪಾಡ್ಲೆಗೆ ಓ ಗೋಗಲ್ ಕಪ್ಪುದ ಗೂಗಲ ಜಾನಿ ಸಿನ್ಸಾ ಆಯನ ಬೋರ್ಮಂಡೆ ಬಾಡಿ ಬಿಲ್ಡರ್ ಮಾರ್ರೆ ಆಯನ ಮಂಡೆ ಶೋಕ್ ಉಂಟು ಮಾತ್ರೆ ಇಂಚಾಂಡು ಯಾರಿಗೂ ಹೇಳ್ಬೇಡಿ ಬರ್ತೀರಿ ಹಾಯ್ ಯಾರಿಗೂ ಹೇಳ್ಬೇಡಿ ವೆಲ್ಕಮ್ ಟು ಲೈವ್ ಹೇಗಿದ್ದೀರಿ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ನಾವು ನಿಮ್ಮನ್ನೇ ವೇಟ್ ಮಾಡ್ತಾ ಇದ್ದೇವೆ ನೀವು ಯಾವಾಗ ಬರ್ತೀರಾ ಅಂತ ಮತ್ತೆ ನಾವು ಬಂದ್ ಮಾಡೋದು 12 ಆಂಡು ಜಪ್ಪು ಜರ ಎಂಕ್ ನಿದ್ರೆ ಆರ್ಪು ನಾನು ಜಪ್ಪುನಿ ಒಂದು ಏಪ ಚೇಂಜ್ ಆಯ್ನಿ ಅಕ್ಷರ ಏರ್ನ ಯಾರಿಗೆ ಹೇಳ್ಬೇಡಿಯಾ ಯಾರು ಚೇಂಜ್ ಒಂದು ಎಪ್ಪುರಿ ಯಾರಿಗೆ ಹೇಳ್ಬೇಡಿ ಲೈಕ್ ಕೊಟ್ರಾ ಒಂದು ಲೈಕ್ ಕೊಡಿ ಆಯಿತಾ ನಾನು ಯಾರ ಹತ್ರ ಹೇಳೋದಿಲ್ಲ ಬೇಗ ಬೇಗ ಎಲ್ಲ ಫ್ಯಾಮಿಲಿಯವರ ಹತ್ರ ಲೈಕ್ ಮಾಡಿಸಿ ಮತ್ತೆ ನಾವು ಹೋಗೋದು ಮಲಗೋದು ಸೀದಾ ಸಾಕು ಇವತ್ತು ಒಂದಕ್ಕೆ ಆಗದಿದ್ದರೆ ಚಿಂತೆ ಇಲ್ಲ ಬಿಡಿ ಸೂರ್ಯನೆದುರು ಬರದು ಎಂದು ನಲಿಯದು ಚಂದ್ರನಿರದೆ ದಾರೆ ಎಂದು ಅರಿಯದು ಬೆಳಗು ಓಡದಿರಲು ಎಂದು ಕರೆಯದು ಸಂಪಾದನೆ ಒಂಜಿ ಲೈಕ್ ಬರಡು ಯಾವ ಅನ್ನೋದಿಲ್ಲ ನನ್ನದು ಒಂಜ ಹೊಡತೆ ಓಕೆ ಓಕೆ ಶರತನ್ನೇ ಜೈಚರ ಇರ್ಕೆ ಹೆಜ್ಜಿ ಆಡು ಜಪ್ಪು ನನ್ನ ಅವ್ನು ಮೇರೆ ಒಂಜಿ ರಾಜಿ ಬ್ರೋ ಬರ್ಪೇರಿಂದ ಕಾತು ಕುಲ್ತೀನಿ ನಾನು ಅವ್ರು ಬತ್ತಿ ಜಡಿ ಜಪ್ಪು ನಿತ್ತೆ ಟೈಮ್ ಮಾಡಿ ಯಾವ ಎಂಕ ನಿದ್ರೆ ಹಾರ್ಪುಡು ನಿದ್ರೆ ಹಾರ್ಪುಜಿ ನನ್ನ ತಲೆ ಚೂರು ಉಂಡು ಅಂಚ ಜೆತ್ತಂಡ ಸರಿ ಇಡು ಜಪ್ಪುಡೆ ಶರತ್ ಬ್ರೋ ಗುಡ್ ನೈಟ್ ಶುಭರಾತ್ರಿ ಎಲ್ಲ ತಿಕ್ಕಗ ನಾಳೆ ಸಿಗೋಣ ಹೊಸ ಉರುಪಿನಿಂದ ಹೊಸ ಉಲ್ಲಾಸದಿಂದ ಇವತ್ತು ಸ್ವಲ್ಪ ಉಲ್ಲಾಸ ಕಮ್ಮಿ ಉಂಟು ನಾಳೆ ಉಲ್ಲಾಸದಿಂದ ಇರೋಣ ಆಯ್ತಾ ಯಾರಿಗೂ ಹೇಳ್ಬೇಡಿ ಎಲ್ಲಿದ್ದೀರಿ ಇನಿ ನೈಟ್ ಡ್ಯೂಟಿ ಓ ಅಂದೆ ಓಕೆ 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 ಓಕೆ
ಇರೇದು ಸರಿತಕ್ಕನ ಎನ್ನುಜಿ ಎಂದಕೇನಂದಿರು ಎನ್ನಿಂದ ಅದು ಅಭ್ಯಾಸ ಆತನ ಕೆಳಗೆ ಪಂಡದ ಅನ್ಕೊಂಡು ಫೋನ್ ಮಂತೊಂದು ಉಪ್ಪು ಪಾತೆರೊಂದು ಉಪ್ಪು ಬಂಜಿದ ಪಡಿಯತ್ತೆ ಎನ್ಪಾಂಡ ಓಕೆ ಓಕೆ ಥ್ಯಾಂಕ್ ಯು ಬಂಜಿದ ಪಡಿಕ್ ಪಿದೈ ಬೈದಿನತ್ತನಮ तूय वरी बॉडी बिल्डर ಬೋರ್ಮಂಡ್ ಎತ್ತಿರ ಆರತೆ ಸಚಿನ್ ವೈಜಿ ಕಂಗ್ರಾಚುಲೇಷನ್ ಪಣದಲ್ಲಿ ಥ್ಯಾಂಕ್ ಯು ಎನ್ಪಾಂಡೆ ಅನ್ನಂದು ನನ್ನ ರಾಜಭತ್ತೆ ಡೈನಾಜ್ ಆಪುಂಡು ಅಂಡಾರು ಬರ್ಪು ಜರ ನಿನ್ನ ರೇಟ್ ಆಪಣ ಗೊತ್ತು ಕಾಸು ಕೊರ್ದು ಪತ್ತೊಂದು ಬಲ್ಲೆ ಊರಿಗೆ ಬಣ್ಣದಲ್ಲಿ ದಾದಿನಿ ದಾದೇನು ಕಾಸು ಕೊಡ್ದು ಊರು ಬರ್ತವರಡು ಬಾಯ್ ಗುಡ್ ನೈಟ್ ಬರೋದು ಓಕೆ ಬಾಯ್ 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 ಥ್ಯಾಂಕ್ ಯು ಮಾತಾಡಿಲ್ಲ ఓకే గుడ్ నైట్ సచిన్ అన్న చెప్పు అన్నమ్మా బ్రాస్లెట్ షైన్ ఆపుడు ఓ అందా బొళ్ళి 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 బొల్పు ಮೂಡುಂಡು ಏಲೂರ್ದ ಗ್ರಾಮುಡ್ ಬತ್ತೆರು ಈಗ ನಾನೊಂಚೂರು ಲೇಟ್ ಬರ್ಪಡೆ అని చెప్పు నెట్టిತ್ತೆ బొడ్చి ఉంది ఆరు కాపులో బొడ్చి ನಾನು ಅರೇನೆಂದು ಲೈಕ್ ಡನ್ ಮಾಡಿರಿ ಥ್ಯಾಂಕ್ ಯು ಸೋ ಮಚ್ ಓಕೆ ಬ್ರೋ ಗುಡ್ ನೈಟ್ ಮಾಡಿದ್ರೆ ಥ್ಯಾಂಕ್ ಯು ಬ್ರೋ ಗುಡ್ ನೈಟ್ ಬಾಯ್ ಬಾಯ್ ಆ್ಯಂಡ್ ರಾಜಣ್ಣನ ಪೂರ ಫ್ಯಾಮಿಲಿ ಲೈಕ್ ಕೊರಿಬೇಕಪ್ಪ ಜಪ್ಪು ನಾವೇ ಬತ್ತೇರ ಬ್ರೋ ಬತ್ತೇರು ಯಾನು ಕುಲೆ ಅಂದು ಬಣ್ಣದಿಲ್ಲ ಒಂಚೂರು ತರೆ ಮೇಲೆ ಎತ್ತೀನಿ ಅಂಚ ಯಾನು ಬೇಗ ಬಂದು ಅನ್ಪಗ ಪ್ಲಾನ್ ಮಾಡ್ತೀನಿ ದಿನ 10 ಗಂಟೆ ಕುಳ್ಳ ಪ್ಲಾನ್ ಇತ್ತಂಡು ಅಂಡೆಲ್ಲ ಬೊಡ್ಚಿಂದು ಜಪ್ಪುಗ ಬೊಕ್ಕ ಎಲ್ಲ ಸೋಕ್ ಪಾತೆರ್ಗ ಅಂದು ಇತ್ತು ಒಂಚೂರು ಪಾತೆರೆಲ್ಲ ನೂಪು ಪಾತೆರೆ ಕೆಬಿಗೆ ದೀತೆ ಅನ್ನ ಸೌಂಡ್ ಬರ ಅಲ್ಲಿಂದ ಇಯರ್ ಪ್ರೊಟೆಕ್ಟರ್ ಸೇಫ್ಟಿ ಉಂಡದೇರ್ನ ಸೇಫ್ಟಿ ದಕ್ಕಲ दी ಒಂದು ಕಟ್ಟಿಂಗ್ ಮನ್ಪುನ ಪೂರ ಬುಡುಪುಜೇರಿ ಕೆಬಿ ಹಾಳಾಪುನು ಎಂಕ್ಲೆಗ್ ಸೇಫ್ಟಿ ಬಗ್ಗೆ ಜಾಸ್ತಿ ಗೊತ್ತು ಜಾಣಿ ಮುರಣ ಸೈಟ್ ಒಂಜಿ ಇನ್ಸಿಡೆಂಟ್ ಆಡ್ ಐದು ಬೊಕ್ಕ ಮಾತಾಡಿಗಳ ಸೇಫ್ಟಿ ಕ್ಲಾಸ್ ಪೂರ ಇತ್ತನು ಅಕ್ಕಳು ಲೈಲೆ ತೊಂಬೋದು ಕುಳ್ಳದು 2 ಗಂಟೆ 3 ಗಂಟೆ ಪೂರ ಓಕೆ ಟಾಟಾ ಸಚಿನ್ ಬ್ರೋ ಎಲ್ಲ ತಿಕ್ಕಾವೆ ಬಾಯ್ ಬಾಯ್ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಬಂತೀನಿ ಗೀತ್ ಕೊಡ್ತು ನಾನು ಬಂದೆ ಲೈಕ್ ಡನ್ ಗರ್ಭಿಣಿ ಥ್ಯಾಂಕ್ ಯು ಗರ್ಭಿಣಿ ಅವರೇ ಥ್ಯಾಂಕ್ ಯು ಸೋ ಮಚ್ ತಾಪಣ ತೂಕ ನಾ ಕೂಡುದು ಪೂರ ಬೊಕ್ಕ ಬಂದು ಸೀದಾ ಅಂಚತೆ ಅಂದಿ ಮಂಗೆ ಮಿತ್ತಿರ್ತಿರ್ತು ಬೂಡ್ದೀನಿ ಸೈಟ್ ದಾಲ ಪಾಡಂದಿನಿ ಮಿತ್ತು ಪೋತೀನಿ ಒಂದೇಕು ನಮ್ಮ ವೇರ್ ಹೌಸ್ದ ಟಾಪ್ ಪುಣತೆ ಐಟ್ ಪೋದು ಪಿರ ಬೈದಿನಿಗೆ ಅವಳು ಉಂದುಂಡು ನಮ್ಮ ಪ್ಲಾಸ್ಟಿಕ್ದ ಒಂಜಿ ಗ್ಲಾಸ್ ದೀಪೆರಂಚ ದೊಂಬು ಬುರ್ರೆ ಐಕ್ ಕಾರ್ದಿದ್ದು ಬುಳುಂಕ FBH ಇರಲಿಲ್ಲವಾ FBH ಬಂದದ ಅದೇ ಫಸ್ಟ್ ಫುಲ್ಲಿ ಬಾಡಿ ಹಾರ್ನೆಸ್ ಇಲ್ಲ ದಾಲ ಜಾಯಂಚಿನ పోತೀನಿ ಮಿತ್
ಐಕೆ ಪನ್ನೀರಿಗೆ ಈರೊಂಜಿ ಹಿಂದಿಡು ಚಾನೆಲ್ ಮಂತದ ಐತ ಬಗ್ಗೆ ಪೂರ ಎಕ್ಸ್ಪ್ಲನೇಷನ್ ಕೊರಿಯಡ್ ಉಂಡತೆ ಹಿಂದಿಡು ಪೂರ ಜನ ತೂಪೇರು ಲೇಬರ್ ನಕುಲು ಪೂರ ತೂಪೇರು ಅಕ್ಲೆ ಒಂಚೂರು ಜಾಗ್ರತೆ ಆರ್ಪುಲ್ ಬೊಕ್ಕ ಚಂದುಳ್ಳಿ ಚೆಲ್ವೆ ಲೈಕ್ ಡನ್ ಪಣಂದುಲ್ಲೇರು ಥ್ಯಾಂಕ್ ಯು ಸೋ ಮಚ್ ಚಂದುಳ್ಳಿ ಚೆಲ್ವೆ ಬಾಬಾ ಉಳಗೂಡದಿರಲು ಹರಳು ಸಾಳದೆ ನೆಲದ ಮೇಲೆ ದೋಣಿ ಹೋಗದು ಮೇಲೆ ಬಂದಿ ಸಾಗದು ಅಂಚತೆ ಟಿ ಬಿ ಟಿ ಮಲ್ಪುಜಿರ ಟಿ ಬಿ ಟಿ ಪಂಡದ ಕೂಡ ಟಿ ಬಿ ಟಿ ಮೀನಿಂಗ್ ಸೇಫ್ಟಿ ಟೂಲ್ ಬಾಕ್ಸ್ ಸ್ಟಾಕ್ ಅವು ಪೂರ ಪಂಡ ಅವು ಅಕ್ಕಲ ಆ್ಯಕ್ಚುಲಿ ಎಂಕ್ಲ ಜನ ಅತ್ತವು ಬೇತೆ ಜನ ಎತ್ತೀನಿ ಅಕ್ಕಳು ದಾದ ಮಂತಿದ್ದಾರೆ ಗೊತ್ತುಜ್ಜಿ ಒಟ್ರಾಸಿ ವಿದೌಟ್ ಸೇಫ್ಟಿ ಪೂರ ಬೇಲೆ ಮಂತಂತೀರಿ ಅವು ಪಾಕಿಸ್ತಾನದ ಹುಡುಗಿ ಅಂಚಾದ ಆ್ಯಗ್ ಅಂತೆ ನಾಲ ಆಪುಜಿಂದಿತ್ತು ನಾನು ಅಂಚ ಟೂಲ್ ಬಾಕ್ಸ್ ಸ್ಟಾಕ್ಸ್ ಅಂತ ಅப்புறம் ಶಾರ್ಟ್ ಕಟ್ ಪೂರ ಎಂಕ್ಲೆಗೆ ಅದು ಗೊತ್ತುಜ್ಜಿ ಅಂಚೆ ಅಂತ ಸರ್ಚ್ ಮಾಡ್ತೀನಿ ಎಂಕ್ಲೆಗ್ಲು ಜಾಸ್ತಿ ಸೇಫ್ಟಿದ ಬಗ್ಗೆ ಗೊತ್ತುಜ್ಜಿ ಏರ್ ಕಲ್ಪವಿರಂಚ ನಾರ್ಮಲ್ ಗೊತ್ತುಂಡು ಬಟ್ ಹೆವಿ ಉಪ್ಪುಣದೆ ಅವು ಪೂರ ಗೊತ್ತುಜ್ಜಾನೆ ಈ ಸತಿ ಮುರಾಣಿ 3 ಗಂಟೆ ಕ್ಲಾಸ್ ಇತ್ತು ಎಂಕ್ಲೆಗೆ ಟಿ ವಿ ಪೂರ ತುಯ್ಯರೆ ಬೊಕ್ಕ ಎಕ್ಸ್ಪ್ಲನೇಷನ್ ಅವು ಪೂರ ಇತ್ತು ಏನಿನ ಹೊಳೆಯೋ ಹಾಲಿನ ಹೊಳೆಯೋ ಮಂತ್ರಾವಧಿಯವರೇ ನಿಮ್ಮ ಬತ್ತಳಿಕೆಯಿಂದ ಬಾಣವನ್ನು ಬಿಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಇನ್ನು ಉಂಟ ಬಾಕಿ ಆಯ್ತಾ ಅನಸಾಂಡೆ ಬ್ರೋ ಇರ್ನದ ಅದೇ ಸ್ಪೆಷಲ್ ಅತ ನಾನು ಅವಡ
ಸವಿನುಡಿ ಕೋಗಿಲೆ ಕೋಡೆ ಲಾಸ್ಟ್ ಬೊಕ್ಕ ತನ್ನತಿಗೆ ಬಂದಾಯ್ನಿ ಒಂದು ಆಯ್ನಿ ನೆಟ್ವರ್ಕೆ ಪೋಯಿನಿ ಪೂರ ಚೆಲುವಿನ ಮಾತುಗಳಾಡುತ್ತಲಿರಲು ತನ್ನನೆ ಹೂಗಳು ಹಾಡುವ ಹಾಗೆ ಸಕ್ಕರೆ ನುಡಿದರು ಸಕ್ಕರೆಯಂತೆ ಜೇನಿನ ಹೊಳೆಯೋ ಹಾಲಿನ ಮನೆಯೋ ಚದುವೆ ಕಣ್ಣು ಯಾನು ಪುರುಬಾಲ ಲೈಕ್ ಡನ್ನು ಎಂಚಿನ ಬರೋ ಪುದರ್ದಿರ್ತಾರೆ ಗೊತ್ತಾಗ ಪುರಬಾಲೆ ಲೈಕ್ ಡನ್ನು ನನಗೆ ಹೆರಿಗೆ ನನಗೆ ನಾರ್ಮಲ್ ಡೆಲಿವರಿ ಆಯಿತು ಅಜ್ಜರು ಕಾರ್ಡ್ ಆಸ್ಪತ್ರೆಯಲ್ಲಿ ಲೈಕ್ ಡನ್ ನಾನು ಅವೇ ಪುದರಪ್ಪುಂಡ ಗರ್ಭಿಣಿ ಪೋಂಡ ಗರ್ಭಿಣಿ ಇತ್ತಿನದ ಬತ್ತರತ್ತೀರಿ ಗರ್ಭಿಣಿ ಇಡ್ಲ ಇಂದ ಎಕಡೊಂಜಿ ಅವು ನಾ ಹೆಸರು ಇಡ್ಲಿಲ್ಲ ಇಂಜಿನ ಬತ್ತನ ಅವು ಈರಾ ಅತ್ತು ನನ್ನ ಹೆಸರೇ ಹೇಳ್ಬೇಡಿ ಎಂಜಿನ ಬತ್ತನೊಂಜಿ ಯಾರಿಗೂ ಹೇಳ್ಬೇಡಿ ಹೆಸರೇ ಹೇಳ್ಬೇಡಿ ಎಂಜ ಬತ್ತನೊಂಜಿ ನವೀನಣ್ಣ ಸೊಲ್ಮೇಲು ಓಕೆ ಯಾರಿಗೂ ಹೇಳಬೇಡಿ ಇಂದೊಂಜಿ ಐಡಿ ಬತ್ತ ನವೀರ್ನಾನ ಅತ್ತದೆ ಅದು ನನ್ನದಲ್ಲ ಇದೇ ಇದು ಓಕೆ ಥ್ಯಾಂಕ್ ಯು ಸೋ ಮಚ್ ಶಶಿಕಾಂತ್ ಅಣ್ಣೆ ಬತ್ತೀರು ಶ್ರೀಶಾಂತ್ ಅಣ್ಣ ಎಂಚೊಳ್ಳರು ಕೇಳಿದ್ರೆ ಥ್ಯಾಂಕ್ ಯು ಸೋ ಮಚ್ ಶ್ರೀಶಾಂತ್ ಅಣ್ಣ ವೆಲ್ಕಮ್ ಟು ಲೈವ್ ಥ್ಯಾಂಕ್ ಯು ಸೋ ಮಚ್ ನಾನು ಇನ್ನೊಂಚೂರು ಹೆಡ್ಡೇಕ್ ಉಂಡು ಅಂಚೆ ಬೇಗ ಬಂದು ಪುನಃ ಪಿದಾಡ್ನಿತ್ತೆ ಸೊ ನಿಕ್ಲೆಲ್ಲ ಎಂಚಿನ ಎತ್ತ ಪುರ ಎಲ್ಲೇ ಪಾತಿರ್ಗ ನಮ್ಮ ಮಾವೇ ಇತ್ತಂತ ನನ್ನ ಜೆಪ್ಪುಗ ಅಂದು ಮಾತ್ರ ಪರಿಯೇ ಎಲ್ಲ ತಿಕ್ಕಗ ನಮ್ಮ ಅವೇ ಬೇಜಾರು ಉಂಟು ಒಣಸಾಂಡೆ ಅಣ್ಣ ಇರ್ನಾಡೆ ಒಣಸು ಹಾಯ್ ಗುಡ್ ಮಾರ್ನಿಂಗ್ ಅಂತಿದ್ದಾರೆ ನಾಗರಾಜ್ ಬ್ರೋ ನಾಗರಾಜ್ ಅಣ್ಣ ವೆಲ್ಕಮ್ ಟು ಲೈವ್ ನಾವು ಈಗ ಕ್ಲೋಸ್ ಮಾಡುವ ಟೈಮ್ ಈಗ ಸ್ವಲ್ಪ ಇವತ್ತು ಬೇಗ ಕ್ಲೋಸ್ ಮಾಡ್ತಿದ್ವಿ ಸ್ವಲ್ಪ ಹೆಡ್ಡೇಕ್ ಉಂಟು ಸೊ ನಾಳೆ ಸಿಗೋಣ ನಾಳೆ 8:30ಗೆ ಬನ್ನಿ ಲೈವ್ಗೆ ಸಪೋರ್ಟ್ ಮಾಡಲಿಕ್ಕೆ ಮತ್ತು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಮಗೆ ರಾಜು ಬ್ರೋ ಥ್ಯಾಂಕ್ ಯು ಸೋ ಮಚ್ ಅವೇ ಇರೇಗ್ಲ ಓಕೆ ಬ್ರೋ ಗುಡ್ ನೈಟ್ ಓಕೆ ಥ್ಯಾಂಕ್ ಯು ಸೋ ಮಚ್ ಬ್ರೋ ಥ್ಯಾಂಕ್ ಯು ಸೋ ಮಚ್ ರಾಜು ಬ್ರೋ ಥ್ಯಾಂಕ್ ಯು ಸೋ ಮಚ್ ಇರೇಗ್ಲ ಮಸ್ತ್ ಬರ್ತದ ಐನಾಜಿ ಲೈವ್ ಕುಂದು ಕೊರಿಯಾರ ಲೈಕ್ ಕೊರಿಯಾರ ಥ್ಯಾಂಕ್ ಯು ಸೋ ಮಚ್ ಇರೇಗ ನಾಗರಾಜ್ ಬ್ರೋ ಇರೇಗ ಥ್ಯಾಂಕ್ ಯು ನಿಮಗೂ ಸಹ ಥ್ಯಾಂಕ್ ಯು ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್